ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸ್ತಾ, ಇದೇ ಆಗಸ್ಟ್ 15 ಸ್ವಾತಂತ್ರ್ಯದ ಶುಭ ಸಂದರ್ಭದಲ್ಲಿ ಸುಮಾರು 8-9 ವರ್ಷದಿಂದ ನಾವು ನಡೆಸಿಕೊಂಡು ಬಂದಂತಹ ಸ್ವಾತಂತ್ರ್ಯೋತ್ಸವ ತಾಳಮದ್ದಳೆ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ವತಿಯಿಂದ ನಡೆಯುವುದಕ್ಕಿದೆ. ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಆರಂಭವಾಗ್ತದೆ. 3 ಗಂಟೆಯಿಂದ ಶ್ರೀ ಸ್ವಾಮೀಜಿಯವರ ಶ್ರೀ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಆಶೀರ್ವಾದದೊಂದಿಗೆ ಸ್ವಾತಂತ್ರ್ಯದ ವಿಶೇಷ ಕಾರ್ಯಕ್ರಮ ಇದೆ. ಜೈನ ಬಸದಿಯಲ್ಲಿ 1000 ಕಂಬದ ಬಸದಿಯಲ್ಲಿ ಕೂಡ ನಡೆಯುವುದಕ್ಕಿದೆ. ಅದಾದ ಮೇಲೆ 3 ಗಂಟೆಯಿಂದ ಅಲ್ಲಿ ಆ ಕಾರ್ಯಕ್ರಮ ಆದ ಮೇಲೆ 5 ಗಂಟೆಗೆ ಇದೇ ವೇದಿಕೆಯಲ್ಲಿ ಆಮ್ನಾಯ ಗಾಳಿಮನೆ ಬಳಗದಿಂದ ಸ್ವಾತಂತ್ರ್ಯೋತ್ಸವ ತಾಳಮದ್ದಳೆ ವಿಶೇಷ ಕಲಾವಿದರುಗಳ ಕೂಡುವಿಕೆಯಿಂದ ಈ ಕಾರ್ಯಕ್ರಮ ನಡೆಯುವುದಕ್ಕಿದೆ. ನಮಗೆ ಸದಾಕಾಲ ದಾಖಲೀಕರಣ ಮತ್ತು ಪ್ರಸರಣದಲ್ಲಿ ಸಹಕರಿಸ್ತಾ ಇರುವಂತಹ ತುಳುನಾಡು ವಾರ್ತೆ ಇದರ ಸ್ಥಾಪಕರಾದಂತಹ ಪುನೀತ್ ಅವರಿಗೆ ಒಂದು ಗೌರವಾರ್ಪಣೆ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಅಂದು ನಡೆಯುವುದಕ್ಕಿದೆ. ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ಮಾಡುವುದಕ್ಕಿದ್ದಾರೆ. ಆ ಸಭಾ ಕಾರ್ಯಕ್ರಮಕ್ಕೆ ಹಾಗೂ ಮುಂದೆ ನಡೆಯುವಂತಹ ಶ್ರೀದೇವಿ ಮಹಾತ್ಮ್ಯಂ ಎಂಬುವ ಅಗರಿ ಶ್ರೀನಿವಾಸ್ ಭಾಗವತ್ ಅವರಿಂದ ಬರೆಯಲ್ಪಟ್ಟಂತಹ ಈ ಆಖ್ಯಾನಕ್ಕೆ ತಾವೆಲ್ಲ ಕ್ಲುಪ್ತ ಸಮಯದಲ್ಲಿ ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಶಲ್ಯ ಸಾರಥ್ಯ ಎನ್ನುವಂತಹ ತಾಳಮದ್ದಳೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಕೌರವನ ರಸಯ ನೊಡ್ಡೋಲಗದಿ ಕುಳಿತೋ
ನಮಗೆ ಆರಂಭದಿಂದ ಇದೇ ಆಯ್ತು. ರಾತ್ರಿ ಓಲಗ ಕೊಡುವುದು. ಅಲ್ಲ, ನೀವು ಕೌರವರ ಅರಸ ಅಂತಲೇ ಹೇಳಿದ್ದಲ್ವಾ? ಹೌದೌದು. ಅಲ್ಲ, ನೀವು ಹಾಗೆಲ್ಲ ಹೆಂಗೆ ಹೇಳಲಿಕ್ಕಿಲ್ಲ. ನನಗೆ ಕೇಳಿದ್ದು ಮಾತ್ರ ಕೌರವರ ರಸ ಅಂತಲೇ. ಈಗ ಅದು ಮಾತ್ರ ಉಳಿದದ್ದು, ಕೌರವರ ರಸ ಮಾತ್ರ ಉಳಿದದ್ದು, ಅರಸ ಉಳಿಲಿಲ್ಲ. ಅಯ್ಯಯ್ಯೋ, ಯಾವುದು ಕೌರವರ ರಸ? ಪಾಂಡವ ದ್ವೇಷ ಅದೊಂದುಂಟು ಎದೆಯಲ್ಲಿ. ಭಾವದಲ್ಲಿ ಎಷ್ಟು ತೀವ್ರತೆ ಇದ್ದು ಏನು ಪ್ರಯೋಜನ? ವಾಸ್ತವದಲ್ಲಿ ಕಾರ್ಯಸಾಧ್ಯ ಆಗಬೇಕಲ್ಲ. ಇದು ದಿವಸ 16 ದಿವಸ ಆಯ್ತು. ದಿನ ಇದೇ ಕೆಲಸ. ಬೆಳಿಗ್ಗೆ ಸ್ವಾಗತ ಭಾಷಣ, ರಾತ್ರಿ ವಿಷಾದ ಯೋಗ, ಒಬ್ಬೊಬ್ಬರಿಗೆ ಶ್ರದ್ಧಾಂಜಲಿ ಹೇಳುವುದು. ಇವತ್ತು ಅವ ಹೋದ, ಇವತ್ತು ಇವ ಹೋದ. ಯುದ್ಧ ಆರಂಭ ಆಗುವಾಗ ನಮಗಿದ್ದ ಉತ್ಸಾಹ ಎಂಥದ್ದು! ನಮ್ಮ ಸಭೆ ಹೇಗಿತ್ತು? ಸುರಪನ ಸಭೆಯ ನಿಂದಿಸಿತು. ಈಗ ನಮಗೆ ತಲೆಬಿಸಿ ಆಗ್ತದೆ. ಆರಂಭ ಆಗಿ ಒಂದು ಸರಿಯಾದ ನಿರ್ಣಯ ಸಿಕ್ಕಿತು ಎನ್ನುವುದಾಗಿ ನಾವು ಯಾವ ನಿರೀಕ್ಷೆ ಇರಿಸಿಕೊಂಡಿದ್ದೆವೋ ಆ ನಿರೀಕ್ಷೆ ಎಲ್ಲ ತಲೆಕೆಳಗಾಗಿ ಈ ಹಂತಕ್ಕಾಗುವ ಕಾಣ್ತದೆ. ಯಾವಾಗ ಇದು ಮುಗಿಯುತ್ತದೆ, ಯಾವಾಗ ಇದು ಮುಗಿಯುತ್ತದೆ, ಯಾವಾಗ ಫಲಿತಾಂಶ ಸಿಗ್ತದೆ. ಹಾಗಂತ ಅರ್ಧದಲ್ಲಿ ಕೈ ಬಿಡ್ಲಿಕ್ಕೆ ಆಗ್ತದೋ? ಅದಾಗುದಿಲ್ಲ. ಹೊರಗಿನವರೆಲ್ಲ ನಮ್ಮನ್ನು ಅಧಮ ಅಂತ ಹೇಳಿ ನಮ್ಮವರೇ ಹೇಳುವಾಗ ಆಗ್ಲಿಕ್ಕಿಲ್ವಾ? ಆರಂಭಿಸಿದ ಕಾರ್ಯದಲ್ಲಿ ಒಂದು ಸರಿಯಾದಂಥ ಫಲಿತಾಂಶ ಸಿಗುವ ಮೊದಲೇ ಇವ ಕೈ ಬಿಟ್ಟ ಅಂತ. ಸಭೆಯಲ್ಲಿ ಒಬ್ಬೊಬ್ಬರು ಇದ್ದಾರೆ ಅಂತ ಹೇಳುವುದಕ್ಕೆ ಮಾತ್ರ ಇದ್ದಾರೆ. ಹೇಗಿದ್ದಾರೆ? ತಲೆಯ ಮುಸುಕಿನ, ಕೈಯ ಕದಪಿನ, ಹೊತ್ತ ದುಗುಡದ, ಬಲಿದ ಬೆರಗಿನ, ಬಿಗಿದ ಮೌನದ, ನೆಲನ ನೋಟದ, ಮುಖ ತೋರಿಸಲಿಕ್ಕೆ ಕೆಲವರಿಗೆ ತಲೆ ಬಿಸಿಯಾಗಿ ಮುಸುಕು ಹಾಕಿದ್ದಾರೆ. ನೇರ ದೃಷ್ಟಿ ಇಡಲಿಕ್ಕೆ ಕೆಲವರಿಗೆ ಧೈರ್ಯ ಬರದೆ ಅಲ್ಲಿಗೆ ನೆಲಕ್ಕೆ ನೋಡ್ತಾ ಇದ್ದಾರೆ. ಕೆಲವರು ಕೈಯನ್ನು ಗದ್ದಕ್ಕಿಟ್ಟುಕೊಂಡಿದ್ದಾರೆ. ಕೆಲವರು ಮೌನವನ್ನೇ ಆವರಿಸಿ ಕುಳಿತಿದ್ದಾರೆ. ಕೆಲವರು ಏನು ಮಾಡುವ ಎನ್ನುವಂತ ಬೆರಗಿನ ವಾತಾವರಣದಲ್ಲಿದ್ದಾರೆ. ಯಾಕೆ ಹೀಗಾಯಿತು? ಯಾಕೆ ಹೀಗಾಯಿತು ಅಂತ ಕೇಳಿದ್ರೆ ನಿನ್ನೆಯವರೆಗೆ ಹೀಗೆ ಇದ್ರೂ ದೊಡ್ಡ ವಿಷಯ ಅಲ್ಲ. 15 ದಿವಸದ ಯುದ್ಧ ಒಂದು ವಿಷಯವೇ ಬೇರೆ. ಈ 14ನೇ ದಿವಸದಲ್ಲಿ ಒಂದು ಹೊಸ ಬೆಳಕು ಬಂದೀತು ಎನ್ನುವ ನಿರೀಕ್ಷೆಯಿಂದ ಅಲ್ವ ಇವತ್ತು ಬೆಳಿಗ್ಗೆ ಹೊರಟದ್ದು ನಾವು. ಆಯ್ತಾ? ಫಲಿತಾಂಶ ಅದೇ. ಕೊನೆಗೆ ಕೌರವರ ಪಕ್ಷಕ್ಕೆ ಹಿನ್ನಡೆ, ಪಾಂಡವ ಪಕ್ಷಕ್ಕೆ ಮುನ್ನಡೆ. 15 ದಿವಸದಿಂದ ಏನಾಗಿದೆಯೋ ಅದರದ್ದೇ ಪುನರಾವರ್ತನೆ ಅಷ್ಟೇ. ನಾಯಕನಾದವ ಯಾರು ಮೌನದಿಂದ ಇದ್ರು, ಯಾರು ಬೆರಗಿನಿಂದ ಇದ್ರು, ಯಾರು ವಿಷಾದದಿಂದ ಇದ್ರು, ಅವರಿಗೆ ಧೈರ್ಯ ತುಂಬಬೇಕಾದ ಜಾಗದಲ್ಲಿರುವವ ನಾನು. ಹೌದು. ನಾಯಕನೇ ವಿಷಾದವನ್ನು ತೋರಿಸಿದ್ರೆ ಹಿಂಬದಿಯಲ್ಲಿ ಇರುವವರು ಏನು ಮಾಡ್ಲಿಕ್ಕಾಗ್ತದೆ? ನಾಯಕತ್ವದ ಮೇಲೆ ಅಲ್ವ ಒಂದು ಯಾವುದಾದ್ರೂ ಉತ್ಸಾಹ ನಿರ್ಣಯ ಆಗುವುದು. ಹೇಗೆ ಧೈರ್ಯ ಹೇಳುವುದು? ಈಗ ನಿನ್ನೆವರೆಗೆ ಗಟ್ಟಿ ಮಾತಾಡ್ತಿದ್ದೆ ನಾನು, ಅದು ಯಾಕೆ ಹಾಗಾದ್ದು, ಇದು ಯಾಕೆ ಹೀಗಾದ್ದು ಅಂತ. ಈಗ ಗಟ್ಟಿ ಮಾತಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅದೇ ಹೇಗೆ? ಇವತ್ತು ಹೊರಟದ್ದು ನಮ್ಮವನೇ ಅಲ್ವಾ? ಹಾಗಂತ ಮಾತಾಡದೇ ಇರ್ಲಿಕ್ಕೆ ಆಗ್ತದೋ? ಅದಾಗುದಿಲ್ಲ. ನಾಳೆ ಇವರು ಒಂದು ಮುಖ ಸರಿ ಮಾಡಿಕೊಂಡು ಹೊರಡಬೇಡುವ? ಹೌದು. ಇದೇ ಭಾವದಿಂದ ಹೊರಟ್ರೆ ಹೋಗುವಾಗಲೇ ಸೋರ್ಲಿಕ್ಕಿಲ್ವಾ? ಈಗ ಆಗುತ್ತದೋ ಇಲ್ವೋ? ಹೋಗುವವನಿಗೊಂದು ಉತ್ಸಾಹ ಬೇಡುವ? ಬೇಕು. ಇವತ್ತು ಕಂದಿದ ಉತ್ಸಾಹ ನಾಳಿನ ಸೂರ್ಯೋದಯಕ್ಕಾಗುವಾಗ ಬರಬೇಕು ಎಂದಾದರೆ ಆ ಕಂದಿದ ಉತ್ಸಾಹವನ್ನು ಮತ್ತೆ ಮರುಕಳಿಸುವ ಹಾಗೆ ಮಾಡುವ ಒಂದು ಮದ್ದು ಇವತ್ತು ರಾತ್ರಿ ಕೊಡಲ್ಪಡಬೇಕು. ಎಲ್ಲಿ ಉಂಟು ಮದ್ದು? ನಾವು ಮದ್ದುಂಟು ಅಂತ ಹೇಳ್ಬೋದು. ಮದ್ದು ಎಲ್ಲಿ ಉಂಟು ಅಂತ ಹೇಳಿದ್ರೆ ಯಾವನಿವತ್ತು ಸೇನಾ ನಾಯಕನಾಗಿ ಹೊರಟಿದ್ದಾನ ಅವನೇ ಹೇಳಬೇಡುವ? ಅದು ಹೇಳಬೇಕು. ಕರ್ಣ ಭೂಪತಿ ಏನಾದೋ ಇಂದಿನ ಹವಾದಿ ಕಲಿಕರ್ಣ ಮಾನನಿಧಿಗಳಿಗೆ ತಗಿ ಬರಿಯ
ಚಳಕ ಹತ್ತಿಯು ಹಿರಿದಾಗಿರಲು ಪ್ರಿಯಯವರ ಕೈ ಚಳಕ ಹದಿಯು ಹಿರಿದಾಗಿರಲು ಬಗೆಯಲಾರಳವೈಸೆ ಬಿಡು ಮನೋವ್ಯಥೆಯ ಏನಾದು ದಿಂದಿನ ಹವದಿ ಕಾಲಿಕರ್ಣ ಕರ್ಣ, ಕುರುಕುಲೇಶ. ಸೇನಾ ನಾಯಕ ನೀನೆ. ಹಾ 16ನೇ ದಿವಸ ನಿನ್ನ ತಲೆಗೆ ಬಂದಂತಹ ಸೇನಾಧಿಪತಿಯ ಕಿರೀಟ ಆ ಬಹು ನಿರೀಕ್ಷೆಯನ್ನು ನಮ್ಮ ಒಡಲಿನ ಗರ್ಭದಲ್ಲಿ ಇರಿಸಿತ್ತು. ಆ ಯಾವುದು ನಾವು ಒಡಲಿನ ಗರ್ಭದಲ್ಲಿ ಇರಿಸಿದ್ದೆವೋ ಆ ಆಸೆಯ ಮಗು ರಾತ್ರಿಯ ವೇಳೆಯಲ್ಲಿ ಪ್ರಸವಾದೀತು ಅಂತ ನಾವು ಏನನ್ನು ಭಾವಿಸಿದ್ದೆವೋ ಆ ಅದು ಗರ್ಭಪಾತ ಆದಾಗೆ ಆಯಿತು. ಇರುವುದಕ್ಕೆ ಯೋಧರು ಬಹುಮಂದಿ ನಮ್ಮ ಪಾಳೆಯದಲ್ಲಿ ಮೊದಲಿನಿಂದಲೇ ಇದ್ದರು. ಹಾ ಊರಿನವರಿಗೆ ಕಲಿ ಭೀಷ್ಮರೂ ಹೌದು, ಕಲಿ ದ್ರೋಣರೂ ಹೌದು, ಕಲಿ ಜಯದ್ರಥನೂ ಹೌದು, ಅಶ್ವತ್ಥಾಮನು ಕಲಿ ಹೌದು. ಎಲ್ಲರೂ ಕಲಿ ಎನ್ನುವುದಾಗಿ ಕರೆಯಲ್ಪಡುವವರು. ಅವರ ವಿಕ್ರಮದಲ್ಲಿ ಏನು ಕೊಂದಿಲ್ಲ. ಭೀಷ್ಮ ಪರ್ವ ಮುಗಿದಿದೆ, ದ್ರೋಣ ಪರ್ವ ಮುಗಿದಿದೆ. ಆದರೆ ಆ ಭೀಷ್ಮ ಪರ್ವ ಮತ್ತು ದ್ರೋಣ ಪರ್ವ ನಮಗಲ್ಲ, ಅದು ಅವರಿಗೆ. ಪರ್ವ ಅಂದರೆ ಉತ್ಸವ ಅಲ್ವಾ? ಅದು ಪಾಂಡವರಿಗೆ ಉತ್ಸವ, ಹೌದು, ನಮಗೆ ಉತ್ಸವ ಅಲ್ಲ. ಈಗ ಆಗಬೇಕಾದದ್ದು ಉತ್ಸವವಾಗಿ ನಿನ್ನದಾದಂಥ ಕೈಚಳಕವೋ ಕರಕೌಶಲ್ಯವೋ ಅಥವಾ ವಿಕ್ರಮದ ವಿಸ್ಫುಲಿಂಗದ ಪ್ರಕಾಶವೋ ಲೋಕಕ್ಕೆ ಪ್ರಕಟ ಆಗುವುದು. ನನ್ನ ಕಲಿಯಾರು ಅಂತ ಕೇಳಿದರೆ ನೀನೇ. ದುರವೀಳ್ಯ ಕೊಡುವಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಅದು ಏನಿದ್ರು ಭೀಷ್ಮ ದ್ರೋಣರದ್ದು ಅವರಿಗೆ ಮಾತ್ರ, ನಮಗೆ ಕರ್ಣನದ್ದೇ ಪರ್ವ. ಹೀಗೆ ಒಂದು ನಿರೀಕ್ಷೆ ಇರಿಸಿಕೊಂಡು ಹೊರಟವ ನಾನು. 15 ದಿವಸದ ಯುದ್ಧದಲ್ಲಿ ನಮಗೆ ಹಿನ್ನಡೆ ಆಗಿದೆ, ನಮಗೆ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಅನಿರೀಕ್ಷಿತ ಅಲ್ಲ. ಅವರಲ್ಲಿ ಆಯುಧದ ಬಲವೂ ಇತ್ತು, ಸತ್ವವೂ ಇತ್ತು, ಎಲ್ಲವೂ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಪಾಂಡವ ಪ್ರೀತಿ ಇತ್ತು. ಎಷ್ಟು ಮಾಡಿದ್ರು ಅಷ್ಟೇ ಪಾಂಡವ ರಕ್ಷಣೆ. ಅದು 10 ದಿವಸ ಅಜ್ಜನಿಂದ, 5 ದಿವಸ ಗುರುಗಳಿಂದ. ನೀನು ಹಾಗಲ್ಲ. ನಾನು ಯುದ್ಧದಿಂದ ವಿಮುಖನಾಗಿ ಸ್ವಲ್ಪ ಯೋಚನೆ ಮಾಡಿದ್ರು ಅರಸ ಬಿಡು ಚಿಂತೆಯ, ನಾವು ದೂರದಲ್ಲಿ ಗೆಲ್ಲುವ ಅಂಥ ಕರ್ಣ ಇವತ್ತು ಯುದ್ಧ ಮುಗಿದು ಈ ಸ್ಥಿತಿಗಾಗುವಾಗ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದೆ. ಎಲ್ಲರ ಚಿತ್ತ ನಿನ್ನ ಕಡೆಗೆ ಉಂಟು ಅಥವಾ ನಮ್ಮ ಕಡೆಗೆ ಉಂಟು. ಈಗ ಉಳಿದವರಿಗೆಲ್ಲ ಭಂಗಿಸಿ ನಿಂದಿಸಿ ಚುಚ್ಚಿ ಮಾತಾಡುವ ಕೌರವ ಅವನವನೇ ಆದಂತ ಕರ್ಣನಲ್ಲಿ ಏನು ಮಾಡ್ತಾನೆ, ಅದೊಂದು ನಿರೀಕ್ಷೆ ಉಂಟು. ಏನಾಯಿತಿಂದಿನ ಆಹವದಿ ಕಲಿಕರ್ಣ. ನಾವು ಆಹವ ಅಂತಲೇ ಹೊರಟದ್ದಲ್ವ, ನಮ್ಮ ಅಪ್ಪನಿಗೆ ಉತ್ತರ ಕೊಟ್ಟದ್ದೇ ಹಾಗೆ. ನಾನು ಮತ್ತು ಕರ್ಣ ಸೇರಿ ಯುದ್ಧ ಅಂತ ಮಾತ್ರ ಅರ್ಥ ಅಲ್ಲಲ್ಲ ಆಹವಕ್ಕೆ, ಯಜ್ಞ ಅಂತಲೂ ಅರ್ಥ ಉಂಟು. ನಮ್ಮ ಆಯುಧಗಳನ್ನೇ ಸುರುಕವಾಗಿಯೋ ಸ್ರುವವಾಗಿಯೋ ಉಪಯೋಗಿಸಿ ವಿರೋಧಿ ರಾಜನಾದಂಥ ಧರ್ಮರಾಯನನ್ನು ಬಲಿಪಶುವಾಗಿಸಿ ರಣಾಂಗಣ ಎನ್ನುವ ಯಜ್ಞ ವೇದಿಯಲ್ಲಿ ವಿರೋಧಿಗಳ ಪ್ರಾಣವನ್ನು ಅರ್ಪಿಸಿ ಜಯಫಲವನ್ನು ಪಡೆಯುತ್ತೇವೆ. ಸಿಗಲಿಲ್ಲಲ್ಲ ಕರ್ಣ, 15 ದಿವಸ ಬಿಡು, ಇವತ್ತು ಸಿಗಲಿಲ್ಲಲ್ಲ. ಹಾಗೆಂದು ಸಿಗಲಿಲ್ಲ ಎನ್ನುವುದಕ್ಕೆ ನೀನು ಸರಿ ಕೆಲಸ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನನ್ನ ಹೃದಯ ಒಪ್ಪುವುದಿಲ್ಲ. ಇಲ್ಲಿವರೆಗಿನ ನಿನ್ನ ಒಡನಾಟದ ಅನುಭವ ಬಿಡುವುದಿಲ್ಲ. ಮಾನನಿಧಿಗಳೆನಿಸಿದಂಥ ಭೀಷ್ಮದ್ರೋಣರಿಗೆ ಮಾಡಲಿಕ್ಕಾಗದ್ದನ್ನು ನೀನು ಮಾಡ್ತಿ ಎನ್ನುವುದಾಗಿ ನಾವು ಭಾವಿಸಿದ್ರೆ ನಿನ್ನ ದೌರ್ಬಲ್ಯ ಅಂತ ಹೇಳಲಿಕ್ಕೆ ಆಗ್ತದ ಕರ್ಣ? ಹೇಳಲಿಕ್ಕೆ ಆಗುದಿಲ್ಲ ನೋಡು. ಹಾಗೆ ಅವರ ಕೈ ಚಳಕ ಪಿರಿದಾಗಿರಲು ಒಂದು ವೇಳೆ ನಮ್ಮಲ್ಲಿದ್ದ ಸತ್ವ ಎಲ್ಲ ಸರಿ ಉಪಯೋಗ ಆಗ್ತಿದ್ರೆ ಪಾಂಡವರ ಉತ್ತರ ಕ್ರಿಯೆ 3 ಸಲ ಆಗಬೇಕಿತ್ತು. ಹೌದಲ್ಲ? ಅಸಿರತ್ನವು ಪ್ರಯೋಜನಕ್ಕೆ ಬರುವುದಿಲ್ಲ, ಭಗದತ್ತನ ವೈಷ್ಣವಾಯುಧವು ಲೆಕ್ಕಕ್ಕೆ ಸಿಗುವುದಿಲ್ಲ. ಎಲ್ಲ ಬಿಟ್ಟು ನಿರಶನ ವ್ರತದಲ್ಲಿ ಕುಳಿತುಕೊಂಡವನ ತಲೆಗಡಿತಾರೆ. ನಾರಾಯಣಾಸ್ತ್ರವು ದೊಡ್ಡ ಫಲ ಕೊಡುವುದಿಲ್ಲ. ಹಾಗೆ ಅವರ ಕೈ ಚಳಕ ಪಿರಿದಾಗಿರಲು ಯಾರು ಏನು ಮಾಡಿದ್ರೆ ಏನು ಪ್ರಯೋಜನ ಹೇಳು? ಬಗೆಯಲ್ಲಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲದ ಒಂದೊಂದು
ಅವಾಸ್ತವಿಕವಾದ ಅಸಂಭವನೀಯವಾದಂಥ ಕೌಟಿಲ್ಯಗಳೆಲ್ಲ ಮೊದಲಿಂದ ನಡೆದಿದೆ. ಹೇಳಲಿಕ್ಕೆ ಮಾತ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ, ಆದದ್ದೆಲ್ಲ ಧರ್ಮವೇ, ಏನು ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಒಂದುಂಟು, ಯುದ್ಧ ನಿಲ್ಲಿಸಲಿಕ್ಕೆ ಆಗುದಿಲ್ಲಲ್ಲ, ಅದನ್ನು ಯಾರು ಒಪ್ಪುವುದೂ ಇಲ್ಲ. ನಾಳೆ ದಿವಸ ಯುದ್ಧ ಮುಂದುವರಿಬೇಕು ಎಂದಾದ್ರೆ ನಾಳೆಗೊಂದು ಹೊಸ ಉತ್ಸಾಹ ಬೇಡುವ? ಏನು ಉತ್ತರ ಕೊಡ್ಲಿ ಇವರಿಗೆಲ್ಲ? ಕೃಪಾಚಾರ್ಯರಿದ್ದಾರೆ, ಗುರುಜನಿದ್ದಾರೆ, ಇನ್ನು ಅವರಿಬ್ಬರೇ ಸೇರಿ ಅಲ್ವಾ ನಿನಗೆ ಸೇನಾಧಿಪತ್ಯ ಕೊಡುವ ಅಂತ ಹೇಳಿದ್ದು. ಈಗ ಅವರಲ್ಲಿ ಕೇಳಿದ್ರು ಉತ್ತರ ಇಲ್ಲ. ಉತ್ತರ ಕೊಡಬೇಕಾದವ ನೀನಲ್ವೋ? ಊರಿನವರ ಮುಂಭಾಗದಲ್ಲೆಲ್ಲ ಕರ್ಣ ಹೀಗೆ ಕರ್ಣ ಹಾಗೆ ಅಂತ ಹೇಳಿದವ ನಾನು. ಈಗ ನನಗೆ ಹೇಳಲಿಕ್ಕೆ ನಾಲಿಗೆ ಇಲ್ಲ ಅಂತಾಗಿದೆ. ಕುಲ ಬರುವುದು ಶೌರ್ಯದಿಂದ, ಸೈನ್ಯವನ್ನು ನಡೆಸುವ ಛಾತಿಯಿಂದ, ಹುಟ್ಟಿದ ಕುಲದಿಂದ. ಹುಟ್ಟಿದ ಕುಲ ಯಾವುದೇ ಇರಲಿ ಅವನಲ್ಲಿ ಶೌರ್ಯ ಉಂಟು, ಸೈನ್ಯ ನಡೆಸುವ ಛಾತಿ ಉಂಟು. ಹೀಗೆ ಹೇಳಿದ ನಾನು ಈಗ ಇದೆರಡರಲ್ಲಿ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಎಡೆಯೇ ಇಲ್ಲದ ಹಾಗೆ ಒಂದು ಪ್ರಕರಣ ನಡೆದಿದೆ. ಮತ್ತೆ ಮತ್ತೆ ಹೇಳುವುದಲ್ಲ, ಬಹುದೊಡ್ಡ ಯೋಧನೆಂದು ಪ್ರಸಿದ್ಧನಾದವನಲ್ಲ, ನಕುಲನ ಕೈಯಲ್ಲಿಯೂ ಸೋಲುವಂತ ಸ್ಥಿತಿ ಬಂದಿದೆ ಅಂತಾದ್ರೆ ಕರ್ಣ. ಆಗಾಗ ನನಗೆ ಉತ್ಸಾಹ ಮೂಡಿಸ್ತಿದ್ದವ ನೀನು. ನಾಳೆ ನಾನು ಯಾವ ಉತ್ಸಾಹದಿಂದ ಹೊರಡಲಿ? ನೀನೇ ಒಂದು ಧೈರ್ಯ ಹೇಳ್ಬೇಕಷ್ಟೆ ನನಗೆ. ಕುರುಕುಲೇಶ, ಓ, ಬದುಕಿನ ಅನೇಕ ಘಟ್ಟಗಳಲ್ಲಿ ನೀನು ತಲೆ ತಗ್ಗಿಸಿದವಾಗಲೆಲ್ಲ ನಾ ತಲೆ ಎತ್ತಿಯೇ ನಿಂತವನು. ಕಾರಣ ನನ್ನೊಡೆಯ ತಲೆ ತಗ್ಗಿಸಿರಬೇಕಾದವನಲ್ಲ, ಸದಾಕಾಲ ಪ್ರವರ್ಧಮಾನವನಾಗಿಯೇ ಇರಬೇಕಾದವನು ಎನ್ನುವಂತಹ ಇಚ್ಛೆಯನ್ನು ಹೊಂದಿಯೇ ವ್ಯವಹಾರ ಮಾಡಿದವನು. ಹೌದೌದು. ಹಾಗಾಗಿ ಬಹುಮಂದಿಗಳು ಕರ್ಣನನ್ನು ಆಕ್ಷೇಪಿಸಿದರೂ ಕೂಡ ಕೌರವೇಶ್ವರನಾದ ನೀನು ಒಂದು ಕ್ಷಣವೂ ಈ ಕರ್ಣನನ್ನು ಆಕ್ಷೇಪಿಸಿದ ದಿನಗಳೇ ಇಲ್ಲ. ಅತ್ಯಂತ ಆಪ್ಯಾಯಮಾನವಾಗಿ, ಅತ್ಯಂತ ಪ್ರೀತಿಯಿಂದಲೇ ಒಂದೇ ಆಸನದಲ್ಲಿ ಉಭಯರು ಕುಳಿತು ಚರ್ಚಿಸುವ, ಒಂದೇ ತಾಯಿಯ ಉದರದಲ್ಲಿ ಉದಿಸಿ ಬಂದೇವೋ ಎನ್ನುವ ಹಾಗೆ ಬದುಕು ಕಂಡುಕೊಂಡವರು ನಾವು. ರಕ್ತ ಸಂಬಂಧ ಎಂಥದ್ದುಂಟು ಕರ್ಣ? ಮಾನಸಿಕ ಸಂಬಂಧ ಅಲ್ವಾ ಇರುವುದು? ಅದಕ್ಕಾಗಿಯೇ ನನ್ನ ತಮ್ಮಂದಿರಿಗಿಂತ ಹೆಚ್ಚು ಅಂತ ನೀನು ಅಂತ ಎಷ್ಟೋ ಸಲ ಹೇಳಿದ್ದೇನೆ. ಅವರಿಗೆ ಕೊಡದೇ ಇರುವಂತಹ ಬಹುದೊಡ್ಡ ಮಾನ್ಯತೆಯನ್ನು ನಿನಗೆ ಕೊಟ್ಟಿದ್ದೇನೆ ನಾನು. ಹೌದಪ್ಪ, ಹೃದಯ ವೈಶಾಲ್ಯತೆ ಇದ್ದಾಗ ಮಾತ್ರ. ತುಂಬಿದ ಸಭೆಯಲ್ಲಿ ನನ್ನ ತಮ್ಮನನ್ನು ನೀನು ನನಗಿಂತ ಹೆಚ್ಚು ಬೈದಾಗಲೂ ನನ್ನ ತಮ್ಮನ ಬಗ್ಗೆ ಕೇಳಲಿಕ್ಕೆ ನೀನು ಯಾರು ಅಂತ ಒಂದು ಮಾತು ಕೇಳಲಿಲ್ಲ ನಾನು. ಯಾಕೆ? ಕರ್ಣನಿಗೆ ನಾನು ಕೊಟ್ಟ ಜಾಗ. ಹೌದು. ಹಾಗಾದ್ರೆ ಅಂತಹ ಜಾಗ ಕೊಡಬೇಕು ಅಂತಾದ್ರೆ ನಿನ್ನ ರಾಯತನವನ್ನೇ ನಾವು ಒಪ್ಪಿ ಆಡಬೇಕಾದ್ದಲ್ವ? ಏನದು? ರಾಯ ರಾಯ ಕೇಳಿ
ಕರ್ಣ ಪಾಂಡವ ಪಕ್ಷದವರೇ ಆ ಆಕ್ಷೇಪಿಸುವಂತೆ ನಾವು ನೋಡಿದ್ರೆ ಹ್ಮ್ ಇಂದಿನ ಕುರುಧಾರುಣಿಯ ಯುದ್ಧಕ್ಕೆ ಹ್ಮ್ ಮೂಲ ಪ್ರೇರಕ ಶಕ್ತಿಯಾಗಿ ಕಾಣಿಸಿಕೊಂಡವನು ಕರ್ಣನೇ. ಹ್ಮ್ ನಾನಾದರೂ ಅದನ್ನು ಒಪ್ಪುವುದಕ್ಕೆ ಇದ್ದದ್ದು. ಹ್ಮ್ ಪರೀಕ್ಷಾರಂಗದಂತಹ ಆ ಪ್ರಕರಣದಲ್ಲಿ ನಿನಗೆ ವೈರಿಯಾಗಿ ನಿನಗೆ ಮುಂದಿನ ಭವಿಷ್ಯಕ್ಕೆ ಹ್ಮ್ ಮಾರಿ ಸ್ವರೂಪರಾಗಿ ಕಾಣಿಸಿಕೊಳ್ಳುವಂತಹ ಪಾಂಡವರ ಹನನವನ್ನು ಮಾಡುತ್ತೇವೆ ಎನ್ನುವುದೇ ಪ್ರಧಾನ ಉದ್ದೇಶವಾಗಿಯೇ ನಿನ್ನ ಜೊತೆ ಸಖ್ಯವನ್ನು ನಾ ಬೆಳೆಸಿಕೊಂಡವನು. ಅದರಲ್ಲಿಯೂ ಅರ್ಜುನನನ್ನಂತೂ ವಿರೋಧಿಸುವುದು ನನ್ನ ಆಜನ್ಮವಾದಂತಹ ವಿಚಾರ. ಉಸಿರಿರುವಲ್ಲಿಯವರೆಗೆ ವಿರೋಧವೇ ನನಗೆ ಮುಖ್ಯ ಅಂತ ನಿನ್ನಲ್ಲಾಡಿ ಅದಕ್ಕೆ ಅವಕಾಶ ಲಭ್ಯ ಮಾಡಿಕೊಡು ಅಂತಲೇ ಕೇಳುತ್ತಾ ಇದ್ದವನು. ಹಾಗಾಗಿ ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ಬಾರಿಗೂ ಪಾಂಡವರಿಗೆ ಆಕ್ಷೇಪಿಸುವುದಕ್ಕೆ ಪ್ರಧಾನ ವಸ್ತು ವಿಷಯವಾಗಿ ಕರ್ಣನೇ ಇದ್ದದ್ದು. ನಿನಗಾದ್ರೂ ನಾನು ಹೇಳ್ತಾ ಇದ್ದದ್ದಷ್ಟೇ. ಚಿತ್ರಸೇನನ ಕಾಳಗದ ಸಂದರ್ಭದಲ್ಲಿ ಬದುಕೇ ಬೇಡ ಅಂತ ತೀರ್ಮಾನ ಮಾಡಿದೆ ನೀನು. ಹೌದು, ಯಾರನ್ನು ನಂಬುವುದಿಲ್ಲ ಅಂತ ಹೇಳಿ ಕೆಳಗೆ ಎಲ್ಲ ಹೋಗಿ ಮೇಲೆ ಬಂದದ್ದುಂಟು. ಆದ್ರೆ ನಿನಗೆ ಬೇಕಾಗಿ ಸ್ವರ್ಣಾಧ್ವರವನ್ನು ಮಾಡಿ ಆ ಮೂಲಕವಾಗಿ ನೀನು ವಿರಾಜಮಾನನಾಗುವುದಕ್ಕೆ ಪಾಂಡವರಿಗಿಂತಲೂ ಒಂದು ಮಟ್ಟು ಹೆಚ್ಚು ನೀನು ಅಂತ ತೋರಿಸುವುದಕ್ಕೆ ಕಾರಣೀಭೂತನಾದವನು ನಾನು. ಮಾಡ್ಲಿಕ್ಕೆ ರಾಜಸೂಯವೇ ಮಾಡಬೇಕಿತ್ತು, ಆ ಪಾಪಿ ಬದುಕಿದ್ದಾನಲ್ಲ. ಹೇಳಿದ್ರಲ್ವ ಕೇಳುವಾಗ, ಒಂದು ಕುಟುಂಬದಲ್ಲಿ ರಾಜಸೂಯಾಧ್ವರ ಮಾಡಿದ ಒಬ್ಬ ಬದುಕಿರುವಾಗ ಮತ್ತೊಬ್ಬ ಮಾಡ್ಲಿಕ್ಕಾಗುವುದಿಲ್ಲ ಅಂತ. ಹೌದು, ಮತ್ತೆ ಅನಿವಾರ್ಯಕ್ಕೆ ವೈಷ್ಣವಯಾಗ ಅಥವಾ ಸ್ವರ್ಣಾಧ್ವರ. ಹಾ, ಪಾಂಡವರಲ್ಲಿ ಪ್ರಥಮನಾದಂತಹ ಯುಧಿಷ್ಠಿರನೇ ಸದಾಕಾಲವೂ ತಾನು ಜಾಗೃತಗೊಳ್ಳುತ್ತಾ ಇದ್ದದ್ದು ಕರ್ಣನ ಕುರಿತಾಗಿ. ಉಳಿದವರೆಲ್ಲವರಿಗೂ ಕೂಡ ಅಭಿಮಾನ ಉಂಟು, ಪ್ರೀತಿ ಉಂಟು. ಅವರಾರೂ ನಮ್ಮನ್ನು ಮಡುಹುವುದಕ್ಕೆ ಇಲ್ಲ. ಆದರೆ ನಮಗೆ ವಿರೋಧಿ ಪಾಳಯದಲ್ಲಿ ಪ್ರಥಮನಾಗಿ ವಿರೋಧಿಯಾಗಿ ಕಾಣಿಸಿಕೊಳ್ಳುವವನು ಕರ್ಣ ಮಾತ್ರ ಅಂತವನು ಆಡುತ್ತಾ ಇದ್ದ. ಅವನು ಭಯಭೀತನಾಗುತ್ತಾ ಇದ್ದ. ಹೌದಂತೆ, ವನವಾಸದಲ್ಲಿ ಕೆಲವು ದಿವಸ ನಿದ್ದೆ ಬಿಟ್ಟಿದ್ದಾನಂತೆ. ಅದೇ ಉದ್ದೇಶವಾಗಿ ನಿಮ್ಮಲ್ಲಿಯೂ ಕೂಡ ನನ್ನ ಕುರಿತು ಮಹತ್ವಾಕಾಂಕ್ಷೆಯನ್ನು ಇರಿಸಿಕೊಂಡು ಇವರಿಂದ ಸರ್ವವೂ ಸಾಧ್ಯವಾಗುತ್ತದೆ ಅಂತ ನೀವು ಒಪ್ಪಿದವರು ಇದ್ರಿ. ಹೇಗಾದ್ರೂ ಆದೀತು ಅಂತ ಒಂದು ಯೋಚನೆ ಇದ್ರೆ ದೊಡ್ಡ ವಿಷಯ ಅಲ್ಲ. ಕಾರಣ ಬಹುದೊಡ್ಡ ನಿರೀಕ್ಷೆ ಇದ್ರೆ ಉಂಟಲ್ವಾ, ಸ್ವಲ್ಪ ತಪ್ಪಿದ್ರು ದೊಡ್ಡ ಹತಾಶೆ ಅದು. ಹೌದು, ಹತಾಶೆಯನ್ನು ನಾ ಮಾಡಿಬಿಟ್ಟೆನಲ್ಲ ಅನ್ನುವಂತಹ ನೋವು ನನ್ನನ್ನು ಈಗಲೂ ಕಾಡುತ್ತಾ ಇದೆ. ಆ ಕಾರಣದಲ್ಲೇ ಶಿಬಿರದಲ್ಲಿ ಸೇರಿದ ಸರ್ವ ಮಂದಿಗಳ ಮಧ್ಯೆ ಅವರು ಹೇಗೆ ನೆಲನೋಟಕರಾಗಿದ್ದಾರೋ ಹಾಗೆಯೇ ನಾನು ನೆಲವನ್ನೇ ನೋಡಬೇಕಾದ ಸನ್ನಿವೇಶ ನಿರ್ಮಾಣವಾಗಿ ಹೋಯಿತು. ಮಹಾರಥಿಯಾದವನು ತನಗೆ ಒದಗಿ ಬಂದಂತಹ ಸಾರಥಿಯನ್ನು ರಕ್ಷಣೆ ಮಾಡಿಕೊಂಡು ಸೇನಾ ವ್ಯೂಹದ ರಕ್ಷಣೆಯನ್ನು ಮಾಡಿಕೊಂಡು ಜೊತೆಯಲ್ಲಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ವಿರೋಧಿ ಪಾಳಯವನ್ನು ದೆಸೆಗೆಡಿಸಬೇಕಾದುದು ಕರ್ತವ್ಯ ತಾನೆ. ಅದೌದು. ಅದಕ್ಕೆ ಬೇಕಾಗಿ ಮಕರ ವ್ಯೂಹವನ್ನೇ ನಾವು ಸಿದ್ಧಗೊಳಿಸಿ ಪಾಂಡವರಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತ ಮುಂದಾಗಿ ಹೋದೆವು. ಎಷ್ಟು ಪ್ರಯತ್ನ ಪಟ್ಟರು ನಮ್ಮಲ್ಲಿ ಹೋದ ಯೋಧರಿಗೆ ಒಂದಲ್ಲ ಒಂದು ರೀತಿಯಾದಂತ ಪರಿಭವವೇ ಒದಗಿ ಬಂತೆ ಹೊರತು ಮಕರ ವ್ಯೂಹಕ್ಕೆ ಅವರು ಅರ್ಧಚಂದ್ರಾಕೃತಿಯ ವ್ಯೂಹ ಬಲಿದ್ರು. ಹೌದು, ಭೀಮನಿಂದ ಕ್ಷೇಮದೂರ್ತಿವ ಹತನಾದ ಒಂದು ಹಂತದಲ್ಲಿ ನಮಗೆ ಸೋಲು ಎನ್ನುವುದು ಆಗ್ಲೇ ನಿರ್ಣಯ ಆಯಿತು. ಹೌದು, ಹೆಚ್ಚೇನು ಯುಧಿಷ್ಠಿರನಿಂದ ನೀನೂ ತಲೆಬಾಗಿ ಬರಬೇಕಾದ ಸನ್ನಿವೇಶ. ನಕುಲನಂತೂ ಬಿಲ್ಲಿನ ನಾರಿನಿಂದ ನನ್ನ ಕೊರಳಿಗೆ ಹಾಕಿ ಎಳೆದು ಬಿಸುಟ ಹಾಗೆ. ಗ್ರಹಚಾರ ನೋಡು, ಮಧ್ಯಾಹ್ನದ ಮೊದಲು ನೀನು ಸೋಲಿಸಿದ್ದಿ, ಮಧ್ಯಾಹ್ನ ಮೇಲೆ ಅವ ಸೋಲಿಸಿದ. ನಮ್ಮ ದುರವಸ್ಥೆಯನ್ನು ನಾನು ಆಲೋಚನೆ ಮಾಡುವುದು. ವಿಷಯ ಎಂತದ್ದು ಅಂತ ಕೇಳಿದ್ರೆ ಮಧ್ಯಾಹ್ನದ ಮೊದಲು ನೀನು 10 ಸಲ ಸೋಲಿಸಿದ್ರು ವಿಷಯ ಬರುವುದಿಲ್ಲ, ಕೊನೆಗಾಗೋಗಿ ಯಾರು ಸೋಲಿಸಿದ್ರು ಅಂತಲೇ ವಿಷಯ ಬರುವುದು. ಹೌದು, ನಿರ್ಣಾಯಕವಾದ ಹಂತದಲ್ಲಾದ ಸೋಲೆ ಎಲ್ಲವರ ಮನಸ್ಸಿನಲ್ಲಿ ಹಾಗೆ ಪಡಿಯಚ್ಚಿನ ಹಾಗೆ ಉಳಿದು ಬಿಡ್ತದೆ. ಹೌದು, ನಿಜವಾಗಿ ನಮ್ಮಲ್ಲಿದ್ದಂತಹ ಉದ್ದೇಶ ಹೇಗೆ ರಕ್ಕಸರನ್ನು ಮಡಿಹುವುದಕ್ಕೆ ಬೇಕಾಗಿ ಸ್ಕಂದನೆ ರಥವಡರಿ ಹೋಗಿ ರಕ್ಕಸರ ಪಾಳಯವನ್ನೆಲ್ಲ ಸವರುವ ತೆರದಲ್ಲಿ ಕರ್ಣನಿವತ್ತು ಮಾಡುತ್ತಾನೆ. ನನಗೂ ಇದ್ದ ಹುಮ್ಮಸ್ಸದೆ. ಒಂಟಿ ಸಲಗವೊಂದು ತನ್ನದಾದ ವಿಕ್ರಮದ ಮೂಲಕವಾಗಿ ಕಮಲ ಕಾಸಾರಕವನ್ನು ಹೊಕ್ಕು ಇದ್ದ ಕಮಲಗಳನ್ನೆಲ್ಲ ಎತ್ತಿ ಬಿಸುಟಿ ಅದನ್ನು ಆ ಕಾಸಾರಕವನ್ನು ಕೆಸರುಮಯವನ್ನಾಗಿ ಮಾಡಿದ ಹಾಗೆ ಅರಿಗಳೆನ್ನುವಂತಹ ಪದ್ಮಗಳನ್ನು ಕತ್ತರಿಸಿ ಬಿಸಿಡ್ತೇನೆ ಎನ್ನುವಂತಹ ಉತ್ಸಾಹ ನನ್ನಲ್ಲಿತ್ತಪ್ಪ. ಏನು ಮಾಡೋಣ ಹೇಳು. ನನ್ನ ವೈಫಲ್ಯವೋ ಏನು, ನನ್ನ ಸಾರಥಿಯನ್ನೇ ನಾನು ರಣಕ್ಷೇತ್ರದಲ್ಲಿ ಕಳ್ಕೊಳ್ಳಬೇಕಾದ ದುರ್ಬರವಾದ ಸನ್ನಿವೇಶ ನಿರ್ಮಾಣವಾಗಿ ಹೋಯಿತು. ಅದಕ್ಕೆಲ್ಲ ಅಷ್ಟು ದೊಡ್ಡ ತಲೆಬಿಸಿ ಮಾಡಬೇಡ. ಮಹಾರಥಿ ಅಂದ್ರೆ ಆಗೊಂದು ವ್ಯಾಖ್ಯಾನ ಉಂಟು. ಮಹಾರಥಿಗಳಾದವರೆಲ್ಲ ಸಾರಥಿಯನ್ನು ಕಳೆದುಕೊಳ್ಳೇ ಇಲ್ಲ ಅಂತ ಇಲ್ಲ, ಅಪವಾದ ಎಲ್ಲ ಉಂಟು ಅದಕ್ಕೆ. ಹೌದಪ್ಪ, ಹಾಗೆಂದು ಇರುವ ಸಿದ್ಧಾಂತ ಸತ್ಯ ತಾನೆ. ಅದೌದು.
ತನ್ನ ಸಾರಥ್ಯವನ್ನು ಸಾಮಾನ್ಯದಲ್ಲಿ ಉಳಿಸಿಕೊಳ್ಳಲು. ಮಹಾರಥಿಯಾದವ ತನ್ನನ್ನು ತನ್ನ ಸಾರಥಿಯನ್ನು ರಕ್ಷಿಸಿಕೊಳ್ಬೇಕು ಅಂತ ಇರುವುದು. ಹ್ಮ್. ಆ ಒಂದು ಮಾತ್ರಕ್ಕೆ ನಿನ್ನ ಮಹಾರಥಿ ಎನ್ನುವ ಪದವಿ ಹೋಯ್ತು ಅಂತ ನಿನಗೆ ತಲೆಬಿಸಿಬೇಡ. ಆಹಾ. ಆದ್ರೆ ನಾಳೆ ಯುದ್ಧಕ್ಕೊಂದು ಸಿದ್ಧತೆ ಆಗದಿದ್ರೆ ನಾವು ಏನು ಮಾಡುದು ಅಂತ ತಲೆಬಿಸಿ ಉಂಟು. ನಾಳೆ ಯುದ್ಧ ಮಾಡಬೇಕು ಒಂದು ಮನಸ್ಸುಂಟು, ಆದ್ರೆ ನನಗೆ ಬರಿದಾದ ಸ್ಥಿತಿ ಒಂದು ಉಂಟಲ್ಲ. ಬರಿದಾದ ಸ್ಥಿತಿಯೋ? ಸಾರಥಿ ಇಲ್ಲದೆ. ಸಾರಥಿ ಇಲ್ಲ ಅಲ್ಲ? ಹೌದು. ಅದಕ್ಕೆ ಅದಕ್ಕೆ ಸಾರಥಿಯುತನಗರ್ವ ಸಾಧ್ಯವಾದರೆ ಯೋಗ್ಯ ಸೂತನ ತಂದು ಕೋರುವವರೆಂದೆನುದ ತೊಳಲಿದನು ಕರುಣ. ಸಾರಥಿಯು ತನಗೋರ್ವ ಸಾಧ್ಯವಾದರೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ನೋಡು. ಏನು? ಭೀಷ್ಮರ ಯುದ್ಧದಲ್ಲಿ ಕರ್ಣ ಕಾಣಿಸಲೇ ಇಲ್ಲ. 10 ದಿವಸ ಇರಲಿಲ್ಲ ನೀನು. ಹಾಗೆಂದು ನಿರ್ಣಾಯಕವಾದ ಯುದ್ಧದಲ್ಲಿ ದ್ರೋಣರಾದ್ರೂ ವಿಜಯವನ್ನು ಸ್ಥಾಪಿಸಿಕೊಡ್ಲಿಲ್ಲ. ಆದ್ರೆ ರಾತ್ರಿ ಕಾಲದ ಯುದ್ಧದಲ್ಲಿ ಕರ್ಣನ ಮೂಲಕವಾಗಿ ವಿಜಯ ಸ್ಥಾಪನೆಗೆ ಒಂದು ಅವಕಾಶ ಲಭ್ಯವಾದದ್ದು ಸತ್ಯ ತಾನೆ. ಹೌದಪ್ಪ. ವಿಜಯದ ಅಪೇಕ್ಷೆ ಹೊತ್ತಂತಹ ಕರ್ಣ ಯಾವ ಕಾರಣಕ್ಕೂ ಹಿಂದಡಿಯನ್ನು ನೀಡುತ್ತಾನೆ ಎನ್ನುವ ಹಾಗೆ ಯಾವ ಕಾರಣಕ್ಕೂ ನೀನು ಭಾವಿಸುವುದಕ್ಕೆ ಇಲ್ಲ. ಅದಿಲ್ಲ, ನಿನ್ನ ಭಾವದಲ್ಲಿ ಆ ಉತ್ಸಾಹ ಇನ್ನೂ ಉಂಟು. ಆದ್ರೆ ವಾಸ್ತವದಲ್ಲಿ ನಡೀಲಿಲ್ಲ ಅನ್ನೋದು ಬೇಸರ. ಹೌದು, ನಡೀಬೇಕು ಅನ್ನುವ ಕಾರಣದಿಂದಲಾಗಿ ಹೋದ ಕಾಳಗದಲ್ಲಿ ಉಳಿಸಿಕೊಳ್ಳಬೇಕಾದ ಸಾರಥಿಯನ್ನು ನಾವು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ ಎನ್ನುವಂತ ನೋವು ಹೇಗೂ ಉಂಟಲ್ಲ. ಹಾಗಾಗಿ ನಾನು ಆಲೋಚನೆಯನ್ನು ಮಾಡುತ್ತಾ ಇರುವುದು ಏನು, ನಾಳೆಯ ಭವರ ಎನ್ನುವುದು ಯಾವ ಕಾರಣಕ್ಕೂ ವ್ಯರ್ಥವಾಗ ಕೂಡದು. ಈಗಾಗಲೇ ನಾನು ಅಪೇಕ್ಷಿಸುತ್ತಾ ಇರುವಂತಹ ಯಾವ ಅರ್ಜುನ ಇದ್ದಾನ ಅವನನ್ನು ಹನನಗೊಳಿಸುವುದರ ಮೂಲಕವಾಗಿ ಪಾಂಡವರ ಪಕ್ಷಕ್ಕೆ ಇನ್ನು ಮುಂದಕ್ಕೆ ಯುದ್ಧ ಮಾಡುವುದಕ್ಕೆ ಅವಕಾಶವೇ ಲಭ್ಯ ಇಲ್ಲದ ಹಾಗೆ ಮಾಡಬೇಕು. ಅಲ್ಲ, ಇಂದು ನನಗೆ ಸೋಲನ್ನು ಒದಗಿಸಿದಂತಹ ನಕುಲನನ್ನು ಇಹಲೋಕದಲ್ಲಿ ಇಲ್ಲದೆ ಪರಲೋಕ ಸಂದೋಹ ಹಾಗೆ ನಾ ಮಾಡಬೇಕು. ಸಹದೇವನಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು. ಅಲ್ಲ, ನಿನ್ನ ತಮ್ಮಂದಿರಿಗೆ ಯಮಸ್ವರೂಪನಾಗಿ ಅಡಿಗಣಿಗೆ ವಿರೋಧವನ್ನೇ ಒಡ್ಡುತ್ತಾ ಇರುವಂತಹ ಭೀಮನಿಗೆ ಸರಿಯಾದ ಪ್ರತಿರೋಧವನ್ನು ಒಡ್ಡಬೇಕು. ಅಲ್ಲ, ಇಂದು ನಿನ್ನ ಸೋಲಿಗೆ ಕಾರಣನಾದ ಸುಳ್ಳ ನಾಡುವುದರ ಮೂಲಕವಾಗಿ ದ್ರೋಣರು ಸಾಯುವುದಕ್ಕೆ ಕಾರಣನಾಗಿ ಏರಿ ಹೋಗುವ ರಥ ತಗ್ಗುವ ಹಾಗೆ ಬದುಕನ್ನು ಕಾಣಿಸಿಕೊಳ್ಳುತ್ತಾ ಇರುವ ಆ ಯುಧಿಷ್ಠಿರನಿಗೆ ಸರಿಯಾದ ಉತ್ತರ ಕೊಡಬೇಕು. ಸಮಸ್ಯೆ ಏನು ಅಂತ ಕೇಳಿದ್ರೆ ನೀನು ಯಾಕೆ ಸುಳ್ಳು ಹೇಳಿದ್ದು ಅಂತ ಕೇಳುವಾಗೂ ಇಲ್ಲ. ನಾವು ತುಂಬಾ ಹೇಳಿದ್ದೇವೆ. ಒಂದು ಅದು ಹೌದು. ಆದ್ರೆ ಇನ್ನೊಂದುಂಟು, ಎಲ್ಲೆಲ್ಲ ಯಾರನ್ನು ನಾವು ಧರ್ಮಾತ್ಮರು ಧರ್ಮಯುಕ್ತವಾಗಿ ಸಮಸ್ಯೆ ಆಗುವುದೇ ಅದು. ನೀವು ಮಡಿವಂತ ಅಂತ ಹೇಳುವವರೇ ಈ ಯುದ್ಧ ಕಾಲದಲ್ಲಿ ಮಡಿವಂತಿಗೆ ಬಿಟ್ಟಿದ್ದಾರೆ ಅಂತ. ಹೌದು ಹೌದು, ನಿಜವಾಗಿ ನೋಡಿದ್ರೆ ಎಲ್ಲವನ್ನೂ ಬಿಟ್ಟು ಆದ್ರೆ ಮುಖದಿಂದ ಕಾಣುವಾಗ ಎಲ್ಲದರಲ್ಲಿಯೂ ಸರಿ ಇದ್ದಾರೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನವಷ್ಟೇ ಅವರದ್ದಾಗುತ್ತಾ ಇರುವುದು. ಸರಿ. ಆದ್ರೆ ನಮಗೆ ಪರಿಸ್ಥಿತಿ ಎಲ್ಲವೂ ಪ್ರತಿಕೂಲವಾಗಿ ಒದಗುತ್ತಾ ಇರುವುದು. ಸರಿ. ರಾತ್ರಿ ಕಾಲದ ಸಂಧಾನದ ಮೂಲಕವಾಗಿ ಭೀಷ್ಮರನ್ನು ಮಡಗುತ್ತಾರೆ. ಹೌದಪ್ಪ. ಧ್ಯಾನಸ್ಥನಾಗಿರುವಂತಹ ದ್ರೋಣರನ್ನು ಕೊಂದು ಕೆಡಹುತ್ತಾರೆ. ಹೌದಪ್ಪ. ಹಾಗಾದ್ರೆ ಅವರು ಮಾಡಿದ್ದನ್ನೆಲ್ಲವನ್ನೂ ಕೂಡ ಎಲ್ಲರೂ ಒಪ್ಪಿಕೊಂಡು ಅವರಿಗೆ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಯಾಕೆ? ಈಗಲೂ ಧರ್ಮಿಷ್ಠರು ಅವರು ಅಂತ ಲೋಕದಲ್ಲಿ ಪ್ರಚಾರ ಆಗಿದೆ. ಇದು ಪೂರ್ವ ನಿರ್ಧಾರವಾಗಿ ಕೌರವರು ದುಷ್ಟರು ಅನ್ನುವುದನ್ನು ಅವರು ಸ್ಥಾಪಿಸಿ ಆಗಿದೆ. ಕೆಲವು ಬಾರಿ ಮನಸ್ಸಿನಲ್ಲಿ ಉಳಿದ ವಿಷಯ ಉಂಟಲ್ಲ, ಅಷ್ಟು ಸುಲಭದಲ್ಲಿ ತೊಳಿಲಿಕ್ಕೆ ಆಗುವುದಿಲ್ಲ ಅದನ್ನು. ಮತ್ತೆ ಅದನ್ನು ಮಾತಾಡಿ ಪ್ರಯೋಜನ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ಆ ಕಡೆಯವರೇ ಮಾಡಿ ಈ ಕಡೆಯವರು ಸೋತದಾದ್ರೆ ಸರಿ, ಇವರು ಹೊರಟವರೇ ಯಾವಾಗ ಮುಗಿಸುವುದು ಅಂತ ಹೊರಟ್ರೆ ಮತ್ತೆ ಎಂತದ್ದು ಮಾಡುದು? ಶಿಖಂಡಿ ಎದುರು ಬಂದ್ರೆ ನನ್ನ ಯುದ್ಧ ಇಲ್ಲ ಅಂತ ಹೇಳಲಿಕ್ಕೆ ಅಜ್ಜ ಆಯ್ತು. ನೀನು ಅಪ್ರಿಯವಾದದ್ದನ್ನು ಹೇಳಿದ್ರೆ ನನ್ನ ಯುದ್ಧ ಇಲ್ಲ ಅಂತ ಹೇಳಲಿಕ್ಕೆ ಗುರುಗಳಾಯ್ತು. ಇವರೇ ಈ ಕಡೆಯಿಂದಲೇ ಸರಿ ಇಲ್ಲದೆ ಇರುವಾಗ ಅಲ್ಲಿ ಹೇಳಿ ಏನು ಪ್ರಯೋಜನ ಹೇಳು? ಆಕ್ಷೇಪಿಸಿ ಪ್ರಯೋಜನ ಅಲ್ಲ. ನಾವು ಗಟ್ಟಿ ಮಾತಾಡ್ಲಿಕ್ಕೂ ಆಗುದಿಲ್ಲ, ಗುರುಗಳ ಮಗ ಇನ್ನೂ ಇದ್ದಾರೆ. ಹೌದು. ಮತ್ತು ಒಂದು ಉಂಟು, ಸೇನಾಧಿಪತ್ಯವನ್ನು ಕೊಡುವಲ್ಲಿ ಪ್ರಧಾನ ಕಾರಣಕರ್ತರಾದವರು ಅಶ್ವತ್ಥಾಮರೇ. ನನಗೆ ಹೌದೌದು, ನಿನ್ನೆ ಹೇಳಿದವರೇ ಅಲ್ವಾ? ಹೇಳಿದ್ದು ಅವರೇ.
ಇಂದಿನವರೆಗಿನ ಯುದ್ಧದಲ್ಲಿ ಜಯ ಸಾಧಿಸಲಿಕ್ಕೆ ಆಗ್ಲಿಲ್ಲ, ಆದ್ರೆ ಕರ್ಣನಲ್ಲಿ ವಿಶ್ವಾಸ ಉಂಟು ಅಂತ ಅವರೇ ಆಡಿದವರು. ಹೌದು. ಹಾಗೆಂದು ಅವರೂ ಇಂದಿನ ಯುದ್ಧದಲ್ಲಿ ಅರ್ಜುನನ ಮುಂದೆ ಗೆಲ್ಲುವುದಕ್ಕಾಗದೆ ಪಲಾಯನವಾದವನ್ನೇ ಮಾಡಿ ಹಾಗೆಂದು ಅರ್ಜುನನಿಗೆ ಒಂದು ಗಂಟಲಲ್ಲಿ ಇಳಿಯಲಾಗದ ತುತ್ತಾಗಿ ಪರಿಣಮಿಸಿದ್ದಾರೆ ಅವರು. ಹೌದು. ಕೊನೆಯ ಕಾಲದಲ್ಲಿ ಸ್ವಲ್ಪ ಹಿನ್ನಡೆ ಬಂತು ಬಿಟ್ರೆ ಇವತ್ತು ಅಶ್ವತ್ಥಾಮರ ಯುದ್ಧ ಬಹುದೊಡ್ಡದೇ, ಮತ್ತೆ ನಾವು ಪ್ರಶಂಸಿಸಬೇಕಾದ ಯುದ್ಧ. ನಮ್ಮ ದುರಂತವೇ ಅದು. ಏನು? ನಾವು ಅಸ್ತಮಾನವಾಗುವ ಸೂರ್ಯನನ್ನೇ ಕಾಣುವಂತಹ ಸ್ಥಳದಲ್ಲಿ ಕುಳಿತವರು, ಹೌದು. ಅವರು ಉದಯವನ್ನೇ ಕಾಣುವುದಕ್ಕೆ ಬೇಕಾಗಿ ಬಂದು ನೆರೆದವರು. ಅದನ್ನು ನೀನು ತಲೆ ಬಿಸಿ ಮಾಡಿಯೂ ಪ್ರಯೋಜನ ಇಲ್ಲ. ಹೌದು. ಹಾಗಾಗಿಯೇ ಏನು, ಹಾ. ಬೆಳಗಿನಿಂದ ಸಾಯಂಕಾಲದ ಹೊರಗಿನ ಯುದ್ಧದಲ್ಲಿ ವಿಜಯವನ್ನು ಸ್ಥಾಪಿಸುತ್ತಾ ಇರುವ ಕೌರವರ ಪಕ್ಷ ಸಂಜೆಯಾಗುವ ಹೊತ್ತಿಗೆ ಇಂತಹ ಸೋಲನ್ನು ಕಾಣಬೇಕಾದ ಸನ್ನಿವೇಶ ಆಗ್ತದೆ. ಸರಿ. ಯಾವಾತನ ಮೂಲಕವಾಗಿ ವಿಜಯ ಸ್ಥಾಪಿಸಬೇಕು ಅಂತ ಹುಮ್ಮಸ್ಸಿನಿಂದ ಹೊರಟನು ಅಂತಹ ಸಾರಥಿಯನ್ನೇ ನಾ ಕಳಕೊಳ್ಳಬೇಕಾದ ಸನ್ನಿವೇಶವಾಗುತ್ತದೆ. ಆದರೆ ಕೌರವ ಒಂದು ನಿರ್ಧಾರ ಹೇಳ್ತೇನೆ. ಏನದು? ನಾಳೆ ಯುದ್ಧಕ್ಕೆ ಹೋಗುವ ಹೊತ್ತಿಗೆ ಸರಿಯಾದ ಸಮರ್ಥನಾದ ಒಬ್ಬಾತ ಸಾರಥಿ ನನಗೆ ಸಿಕ್ಕಿದ ಅಂತಾದ್ರೆ ಯೋಚನೆ ಮಾಡು, ಕೈಯಲ್ಲಿ ಇರುವಂತಹ ಬಿಲ್ಲು ಇಂದೇನು ನಿಷ್ಫಲವಾಯಿತು, ಅದು ಸಫಲವಾಗುವ ಹೊಡೆತವನ್ನು ಕೊಡುವ ರೀತಿಯಲ್ಲಿ ನಾಳೆಯ ದಿವಸ ಅದು ಪ್ರಯತ್ನ ಪಡುತ್ತದೆ. ಅಲ್ಲ, ಇಂದು ಕುಂದಿ ಹೋದಂತಹ ಭುಜದ ಬಲ ಎನ್ನುವುದು ನಾಳೆಯ ದಿವಸದ ಭವರದಲ್ಲಿ ಮತ್ತೆ ಉತ್ತೇಜಿತವಾಗಿ ಕಾಣಿಸಿಕೊಳ್ಳುತ್ತದೆ. ಕರ್ಣನಲ್ಲಿ ಇಂದು ಕುಂದು ಹೋದಂತಹ ಸ್ಥೈರ್ಯ ಮತ್ತೊಮ್ಮೆ ಧೈರ್ಯವಾಗಿ ನಿನ್ನ ಬದುಕಿನ ಶ್ರೇಯಸ್ಕಾರಕವಾಗಿಯೇ ಅದು ಪರಿಣಮಿಸ್ತದೆ ಎನ್ನುವುದು ಸತ್ಯವೇ. ಆದ್ರೆ ಸಾರಥಿ ಇಲ್ಲದೆ ಏನು ಮಾಡ್ಲಿ? ಒಬ್ಬ ಸಾರಥಿಯನ್ನು ಒದಗಿಸಿ ಕೊಡ್ತಾ ಇದ್ರೆ ಎಲ್ಲವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತಿತ್ತಲ್ಲ. ತಲೆ ಬಿಸಿ ಮಾಡುವುದ ನಗಾಡುದ ಅಂತ ಗೊತ್ತಾಗುದಿಲ್ಲ ನನಗೆ. ಏನು ಇನದು ನಾವೆಂದೆನ್ನ ನುಡಿಗೀಳ್ದು ನಗುದ, ಇನಸು ನೋವಿಂದೆನ್ನ ನುಡಿಗೀಳ್ದು ನಗುತ್ತ ಕುರು ಜನಪಾಲ ನುಡಿದ ಎಲೆ ರಾಧೇಯ ಕೇಳು ಎಮ್ಮೊಳಿನಿದು ಸುಭಟ ವ್ರತವಿದೆ ನಿನ್ನ ಬಾಡಿನವರಾರು ನಿನ್ನ ಬಾಡಿನವರಾರೆಂಬುದಿದರೊಳಾಯ್ದು ವಿನಯದೆಂದೆನ್ನೊಳಿ ಕ್ಷಣ ಪೇಳ್ದಡೆ ಆತನ ನಿನಗುದಗಿಸುವೆ ಸುತನ ಮಾಡಿ ನಿಮಿಷದೊಳ್ ಮನದಿ ಶಂಕಿಸದೆ ನೀನೆನ್ನ ಆಣೆ ಪೇಳೆಂದು ನುಡಿಯಲವ ನಿಂತೆಂದು ಇನಸು ನೋವಿಂದೆನ್ನ ನುಡಿಗೀಳ್ದು ನಗುದ ಕುರು ಜನಪಾಲ ನುಡಿದ ಕರ್ಣ. ಕೌರವೇಶ್ವರ ಏನಯ್ಯ, ಈಗೊಂದು ಸೋಲಿಗೆ ಸಾಮಾನ್ಯವಾಗಿ 4 ಜನರ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಒಂದು ಕಾರಣ ಕೊಡುವುದುಂಟು. ಆದರೆ ಇದು ಹಾಗೆ ಒಂದು ಯಾವುದೋ ಒಂದು ಸಾಗ ಹಾಕುವ ಜಾರಿಕೊಳ್ಳುವ ಕಾರಣ ಹೇಳುವ ಒಂದು ಸ್ಥಿತಿ ಅಲ್ಲವಲ್ಲ. ಛೇ ಹಾಗೆ ಮಾಡುವುದಕ್ಕೂ ಸಾಧ್ಯ ಇಲ್ವಲ್ಲ. ಅಲ್ಲ, ನೀನು ಹಾಗೆ ಮಾಡುವವ ಅಲ್ಲ, ಆದರೆ ನೀನು ಕೊಟ್ಟ ಕಾರಣವನ್ನು ಕೇಳಿದವರಿಗೆ ಆಗುವಂತ ಅಭಿಪ್ರಾಯ ಅದೇ. ಯಾಕೆ? ಸಾರಥಿ ಇರಲಿಲ್ಲ, ಸಾರಥಿ ಸತ್ತ, ಸಾರಥಿ ಸರಿ ಇರಲಿಲ್ಲ, ಹಾಗಾಗಿ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಕಷ್ಟ ಆಯಿತು, ನಾಳೆ ಸರಿ ಮಾಡುವ. ಇದೊಂದು ಸಾಮಾನ್ಯ ಕಾರಣವಾಗಿ ಯಾಕೆ ಕಾಣ್ತದೆ ಅಂತ ಕೇಳಿದ್ರೆ, 16 ದಿವಸದ ಯುದ್ಧದಲ್ಲಿ ನಿನ್ನೆಯವರೆಗೆ 15 ದಿವಸ ಮುಗಿದು ಹೋಗಿದೆ. 10 ದಿವಸ ಹೋರಾಟ ಮಾಡಿದ ಭೀಷ್ಮರು ಇಂಥ ಒಂದು ಸಮಸ್ಯೆ ಹೇಳಲಿಲ್ಲ. 5 ದಿವಸ ಹೋರಾಟ ಮಾಡಿದ ದ್ರೋಣರು ಇಂಥ ಒಂದು ಸಮಸ್ಯೆ ಹೇಳಿಲ್ಲ. ಅಲ್ಲ, ಬೇರೆ ಸಮಸ್ಯೆ ಸಾವಿರ ಇತ್ತವರು. ಅರ್ಜುನನನ್ನು ಹೊಡೆಯುವುದಿಲ್ಲ ಅಂತ ಒಬ್ಬರು, ಪಾಂಡವರನ್ನು ಕೊಲ್ಲುವುದಿಲ್ಲ ಅಂತ ಇವರು, ಅದೆಲ್ಲ ಇತ್ತು. ಅರೆ ಸಾರಥಿ, ನಿನ್ನನ್ನು ನಾವು ಯಾವ ಜಾಗದಲ್ಲಿ ಇಟ್ಟದ್ದು? 15 ದಿವಸದಲ್ಲಿ ನಮಗಾವರಿಸಿದ ಸೋಲು ಎನ್ನುವ ರೋಗಕ್ಕೆ ಅಶ್ವಿನಿ ದೇವತೆಗಳ ಹಾಗೆ, ಇನಸೂನುಗಳ ಹಾಗೆ ಮದ್ದು ಕೊಡುವ ವೈದ್ಯ ನೀನು ಅಂತ. ಯಾವ ವಿಭಾಗದಲ್ಲೇ ಇರಲಿ, ಈ ಸಲ ನಮ್ಮ ಸೋಲಿನ ರೋಗ ಕರ್ಣಸೇನಾಧಿಪತ್ಯದಲ್ಲಿ ನಿವಾರಣೆ ಆಗ್ತದೆ ಎನ್ನುವಂತ ವಿಶ್ವಾಸದಿಂದ ಹೊರಟದ್ದು. ಹೌದು. ಅದು ನೀವೇನು ಮದ್ದು ಕೊಡ್ಲಿಕ್ಕೆ ಹೇಳಿದ್ದೀರಿ, ಮದ್ದು ನನ್ನಲ್ಲಿ ಉಂಟು, ಆದರೆ ವ್ಯವಸ್ಥೆ ಮಾಡಲಿಕ್ಕೆ ನನಗೆ ಸರಿ ಆಗಲಿಲ್ಲ ಅಂತ ಹೇಳುವುದಕ್ಕೆ ಒಂದು ಸರಿಯಾದ ಕಾರಣ ಕೊಟ್ಟರೆ ಸರಿ. ಇದು ಸಾರಥಿ ದೊಡ್ಡ ಸಂಗತಿಯ, ನಮ್ಮಲ್ಲಿ ಇದ್ದಾರೆ ಎಷ್ಟು ಜನ? ಸಾರಥಿಯು ತನಗೋರುವ ಸಾಧ್ಯನಾದರೆ ಸಾಧ್ಯ ಆಗಲಿಕ್ಕೆ ಅಂತ ಉಂಟು. ನಮ್ಮ ಸಭೆಯಲ್ಲಿ ಸಾರಥಿಗಳು ಎಷ್ಟು ಜನ ಇದ್ದಾರೆ? ಹೌದಾ?
ಒಂದು ಹಾಗೆ. ಹ. ಇನ್ನೊಂದು ಸಾರಥಿ ಯಾರು ಅಂತ ನೀನು ಕೇಳಬೇಕು ಅಂತಲೇ ಇಲ್ಲ. ಹ್ಮ್. ಕೌರವ ಹ್ಮ್. ಇಂಥ ಒಂದು ಸಾರಥಿ ಇದ್ದಾನೆ. ಹ್ಮ್. ಯಾಕಂದ್ರೆ ನೀನು ಅದೇ ಜಾತಿಯ ಪರಿಸರದಲ್ಲಿ ಬೆಳೆದು ಬಂದವ. ಹ್ಮ್. ಈಗ ಹಸ್ತಿನಾವತಿಯಲ್ಲಿ ನೀನು ಬಂದ ಮೇಲೆ ಅವರ ಸಂಖ್ಯೆಯೂ ಜಾಸ್ತಿ ಆಗಿದೆ, ಹ. ಅಂದ್ರೆ ಹತ್ತಿರ ಆಗಿದ್ದಾರೆ ಅಂತ ಅವರು. ಹೌದು. ಮೊದಲಿನ ಹಾಗೆ ಇಲ್ಲಿ ಬರ್ಲಿಕ್ಕಿಲ್ಲ, ಅಂಗಳಕ್ಕೆ ಬರ್ಲಿಕ್ಕಿಲ್ಲ ಎನ್ನುವಂತ ಮಡಿವಂತಿಕೆ ಎಲ್ಲ ಕಡಿಮೆ ಆಗಿದೆ ಈಗ. ಹೌದೌದು. ಯಾಕೆ ಕಡಿಮೆ ಆಗಿದೆ? ನೀನು ಬಂದಿದ್ದೀನಿ ಮನೆಯ ಒಳಗೆ. ಹೌದು. ಹಾಗಾಗಿ ನಿನ್ನ ಒಂದಿಗಿದ್ದವರು ಒಳಗೆ ಒಳಗೆ ಬಂದಿದ್ದಾರೆ. ಹ. ಯಾರಾದ್ರೂ ನಿನ್ನವರಿಗೆ ಹೇಳಲಿಕ್ಕೆ ಬೇಕಾಗಿ ನೀನು ಹೇಳುವುದಾ, ಹ. ಅಥವಾ ಹ. ನಿಜವಾಗಿಯೂ ಸಕಾರಣವಾಗಿ ಹೇಳುವುದಲ್ಲ? ನೀನು ಸುಮ್ಮನೆ ಎಲ್ಲ ಒಂದು ಮುಖವರಸಲಿಕ್ಕೆ ಬೇಕಾಗಿ ನನ್ನ ಮುಂಭಾಗದಲ್ಲಿ ಹೇಳಲಿಕ್ಕಿಲ್ಲ. ಕೌರವ. ಯಾಕಂದ್ರೆ ನಮ್ಮ ಹೃದಯ ಸಂಬಂಧ ಅಷ್ಟು ದೊಡ್ಡದು. ಹೌದು. ನೀನು ಏನು ತಲೆಬಿಸಿ ಮಾಡಬೇಡ. ಹ. ನನಗೇನಾಗಬೇಕು ಅಂತ ಕೇಳಿದ್ರೆ ಪಾಂಡವರ ಒಂದಿಗಿನ ಹೋರಾಟದಲ್ಲಿ ಜಯ ಬೇಕಾದ್ದು. ಹ್ಮ್. ನನ್ನ ಆಣೆ ಹೇಳ್ತೇನೆ, ಹ. ನೀನು ಯಾರನ್ನೇ ಹೇಳು, ಹ. ಅವನನ್ನು ಸೂತನಾಗಿ ಒದಗಿಸುವಂತಹ ಕಾರ್ಯದ ಹೊಣೆಗಾರಿಕೆ ನನಗೆ. ಹ್ಮ್. ನೀನು ಅದಕ್ಕೆ ಎಂತದಕ್ಕಯ್ಯ ತಲೆ ಬಿಸಿ ಮಾಡುದು? ಮೀನವೇಷ ಎಣಿಸಲಿಕ್ಕೆ ಉಂಟ? ಹ. 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 ಜನ ಇಷ್ಟಿಲ್ವ? ಈಗಲೂ 3 ಅಕ್ಷಾಣಿ ಉಂಟು. ಹ. ಈಗ 11 ಅಕ್ಷಾಣಿ ಇಲ್ಲದಿದ್ರು ಹೌದು. ಉಂಟಲ್ಲ? ಯಾರಿದ್ದಾರೆ? ಯಾರು ಬೇಕಾದ್ದು ನಿನಗೆ? ಏನು ಬೇಕಾದ್ದು? ಇದನ್ನು ಹೇಳಿದ್ರೆ ಮುಗಿಯುವುದಿಲ್ಲ. ಅದನ್ನು ಇವತ್ತು ಬೆಳಿಗ್ಗೆ ಹೇಳ್ತಿದ್ರೆ ಆಗ್ತಿತ್ತು. ಇವತ್ತು ಸತ್ತ, ಅದರ ಜಾಗಕ್ಕೆ ಮತ್ತಪ್ಪನನ್ನು ಕುಳಿತುಕೊಳ್ಳಿಸುದಪ್ಪ. ಇದು ಸಾರಥಿಯಲ್ಲಿ ದೊಡ್ಡ ವಿಷಯ ಎಂತದ್ದು? ಈಗ ಸತ್ತವನ ಜಾಗಕ್ಕೆ ಜನವೇ ಇಲ್ಲ ಅಂತ ಆಗಿದೆ. ಈಗ ಭೀಷ್ಮರ ಜಾಗಕ್ಕೆ ದ್ರೋಣರು ಬರ್ತಾರೆ, ಭೀಷ್ಮ ದ್ರೋಣರ ಜಾಗಕ್ಕೆ ಕರ್ಣ ಬರ್ತಾನೆ. ಒಂದು ಕರ್ಣನ ರಥದ ಮೂತಿಗೆ ಕೌರವ ಸೇನೆಯಲ್ಲಿ ಒಂದು ಜನ ಇಲ್ಲ ಅಂತ ಆದೀತ. ಎಂತದ ಹೇಳುದು ನೀನು? ಕೌರವ ಓ, ಏನೂ ಇಲ್ಲದೆ ಉಟ್ಟ ಬಟ್ಟೆಯಲ್ಲಿ ಬಂದು ನಿಂತ, ಕೇವಲ ಒಳಗೊಂದು ಯೋಧತ್ವ ಉಂಟು, ಅರ್ಜುನನಿಗೆ ಪ್ರತಿರೋಧ ಒಡ್ಡುವಂತಹ ಚಾಕಚಕ್ಯತೆ ಉಂಟು ಅನ್ನುವ ಕಾರಣಕ್ಕೆ ಬೇಕಾಗಿ ಅಂಗರಾಜ್ಯವನ್ನೇ ಕೊಡುವ ಒಬ್ಬ ಕೌರವೇಶ್ವರನ ಒತ್ತಟ್ಟಿನಲ್ಲಿ ಕುಳಿತು ವ್ಯವಹಾರ ಮಾಡುವ ಕರ್ಣನಿಗೆ ತನ್ನ ಸಮುದಾಯವನ್ನು, ತನ್ನ ವ್ಯವಸ್ಥೆಯಲ್ಲಿರುವವರನ್ನು ಮುಂದೆ ತರುವುದಕ್ಕೆ ಬೇಕಾಗಿ ಇಂತಹದ್ದೊಂದು ಬೇರೆಯೇ ಮಾರ್ಗೋಪಾಯವನ್ನು ಕಂಡುಕೊಳ್ಳಬೇಕಾದ ಸನ್ನಿವೇಶ ಬಂದರೆ ಅದು ನಿನ್ನ ಸೋಲು ಅಂತ ಅನ್ನಿಸುವುದಿಲ್ವಾ? ಸೋಲು ಎಂತದಯ್ಯ? ಈಗ ನಿನ್ನ ಸಮುದಾಯಕ್ಕೆ ಒಂದು ಸರಿಯಾದ ಸಮಯದಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ ಹೇಳುದು ನಮ್ಮ ಸೋಲಲ್ಲ. ನೀನು ನಿನ್ನ ಸಮುದಾಯವನ್ನು ಮುಂದೆ ಕೊಂಡು ಹೋಗುವುದಕ್ಕೆ ಒಂದು ಸರಿಯಾದ ಮಾರ್ಗವಾ ಹೇಳು. ನಾವು ಅದಕ್ಕೆ ಇಲ್ಲ ಅಂತ ಹೇಳುದಿಲ್ಲಲ್ಲ. ಈಗ ನನ್ನನ್ನು ಸೋಲಿಸಲಿಕ್ಕೆ ಬೇಕಾಗಿ ನೀನು ಹೇಳುವುದಲ್ಲ, ಗೆಲ್ಲಿಸುವುದಕ್ಕೆ ಬೇಕಾಗಿ ಅಲ್ವಾ? ಖಂಡಿತವಾಗಿಯೂ ನಿನ್ನ ಗೆಲುವೇ ನನ್ನ ಗೆಲುವು ಅನ್ನುವ ಹಾಗೆ ನಾನು ಆಡುತ್ತಾ ಇರುವುದು ಮಾತ್ರವೇ ಅಲ್ಲ, ಅಂತವರನ್ನು ಮುಂದೆ ತರುವುದಕ್ಕೆ ಬೇಕಾಗಿ ಇಂತಹ ವಿಷಣ್ಣವದನತ್ವವನ್ನು ತೋರಿಸುವಂತಹ ಸ್ಥಿತಿ ನನ್ನದ್ದಲ್ಲ. ಅಲ್ಲ, ವಿಷಣ್ಣವದನ ಇವತ್ತಿನ ಸ್ಥಿತಿ. ಆದ್ರೆ ಇನ್ನು ಈ ಆದ ಸ್ಥಿತಿಗೆ ಪರಿಹಾರವಾಗಿ ಯಾರಾದ್ರೂ ನಿನಗೆ ಬಹಳ ಹತ್ತಿರದವರು, ನಿನ್ನ ಸಮುದಾಯದವರೇ ಬೇಕಾ? ಅಥವಾ ಅಂದ್ರೆ ಸಮುದಾಯದವರು ನಮ್ಮಲ್ಲೇ ಇರುವವರು, ಈಗ ಒಂದು ಹೊಸತ್ತು ಸೇರಿಸಲಿಕ್ಕೆ ಆಗುದಿಲ್ಲ ಇನ್ನು ನಮ್ಗೆ. ಸೇರಿದ ಇವರೊಳಗೆ ಗುರುತಿಸಿ ಅವರನ್ನು ಸಾರಥಿತನದಲ್ಲಿ ಕುಳಿತುಕೊಂಡು ಹೋಗ್ಲಿಕ್ಕೆ ಅದಾಗುತ್ತದೋ? ಸರಿಯಾದ ವ್ಯವಸ್ಥೆಯವರೇ ಬೇಡುವ. ರಥದ ಮೂತಿಗೆ ಒಂದು ಸಾರಥಿಗೆ ಅದೆಂತದ ಅಷ್ಟು ದೊಡ್ಡ ಪರಬ್ರಹ್ಮವ? ಜಿಯಾ ಓ ಜಿಯಲಲಿ ಪುದೀಗ ನೆರೆದಿ ಹಸುಬಡನಿಗ ಎದುಳಿರುವವರು ಸುಭಟನಿಕಾಯದೊಳಿರುವರೊಳೋಯ್ ಪ್ರಿಯನಾಗಿ ಹನೋರ್ವನೋ ಪ್ರಿಯನಾಗಿ ಹನೋರ್ವನನು ಕೊಟ್ಟರೆ ನಗೆ ಸಹಾಯ ನಿನ್ನಿಂದಪ್ಪುದೈ ಸುಭಟನಿಕಾಯದೊಳಿರುವರುಳೋ ಪ್ರಿಯನಾಗಿ ಹನೋರ್ವನನು ಕೊಟ್ಟರೆ ನಗೆ ಸಹಾಯ ನಿನ್ನಿಂದಪ್ಪುದೈ ಜಿಯಲಲಿ ಬುದೀಗ ನೆರೆದೀಗ ಸುಭಟನಿಕಾಯದೊಳಿರುವರುಳೋ ಪ್ರಿಯನಾಗಿ ಹನೋರ್ವನನು ಕೊಟ್ಟರೆ ನಗೆ ಸಹಾಯ ನಿನ್ನಿಂದಪ್ಪುದೈ
ರಾಧೇಯ ಅಶ್ವ, ರಥ, ಸಾರಥಿ, ರಥಿಕ, ಇದೊಂದು ವ್ಯವಸ್ಥೆ. ಹೌದಪ್ಪ. ಅದೇ ವ್ಯವಸ್ಥೆಯನ್ನು ಆ, ಒಟ್ಟು ಒಬ್ಬ ಸಾರಥಿ ಕುದುರೆಯನ್ನು ನಡೆಸ್ತಾನೆ, ರಥವನ್ನು ಮುನ್ನಡೆಸ್ತಾನೆ ಎನ್ನುವ ಕಾರಣದಿಂದ ಆ, ಅವನನ್ನು ಯುದ್ಧ ಕ್ಷೇತ್ರದಲ್ಲಿ ಬಳಸಿಕೊಳ್ಳಿಕ್ಕಾಗುತ್ತದೆ ಅಂತ ಏನು ಇಲ್ವಲ್ಲ. ಅಲ್ಲ, ಯುದ್ಧ ಕ್ಷೇತ್ರದಲ್ಲಿ ಬಳಸಿಕೊಳ್ಳಲ್ಪಡುವ ಸಾರಥಿಗಳೇ ಇರುವುದು ನಮ್ಮಲ್ಲಿ. ಪರಿಣತಿತ್ವವನ್ನು ಹೊಂದಿದವನು ಇರಬಹುದು, ಹೌದಪ್ಪ. ಹಾಗೆಂದು ಪರಿಪೂರ್ಣತೆಯನ್ನು ಹೊಂದಿದವನೇ ಎಲ್ಲರೂ ಆಗುವುದಿಲ್ಲ. ಅದಿಲ್ಲ. ಯೋಚನೆ ಮಾಡು, ದೇಹ ಎನ್ನುವಂತಹ ರಥಕ್ಕೆ ಆ, ಬುದ್ಧಿ ಎನ್ನುವುದು ಸಾರಥಿ ಆಗುತ್ತದೆ. ಹೌದೌದು. ಒಂದು ವೇಳೆ ಬುದ್ಧಿ ಕೆಟ್ಟಿತು ಅಂತಾದ್ರೆ ಆ, ದೇಹದ ವ್ಯವಸ್ಥೆಯೇ ಅವ್ಯವಸ್ಥೆಯಾಗುತ್ತದೆ. ತಾನು ಕೈಗೊಳ್ಳುವ ನಿರ್ಧಾರ ಎಲ್ಲವೂ ಕೂಡ ಆ, ಅದು ಹಾಳಾಗಲ್ಪಡ್ತದೆ. ಹೌದು. ಇವನು ಹಾಳಾಗ್ತಾನೆ, ಒಮ್ಮೆ ಒಟ್ಟಿಗಿದ್ದವರನ್ನು ಹಾಳು ಮಾಡ್ತಾನೆ. ಹಾಗಾದ್ರೆ ಸರಿಯಾಗಿ ದೇಹ ಸರಿ ಇರಬೇಕಾದ್ದಲ್ಲ, ಮೊದಲು ಸರಿ ಇರಬೇಕಾದ್ದು ಬುದ್ಧಿ ಎನ್ನುವುದು ಅಂತ ಆಲೋಚನೆ ಮಾಡಿದ್ರೆ, ಆ, ನಿನ್ನೆಯವರೆಗೆ ನನ್ನ ಜೊತೆ ಇದ್ದಂತಹ ಸಾರಥಿಯನ್ನು ಕಡಿಮೆಯವನು ಅಂತಲ್ಲ, ಆ, ಆದ್ರೆ ನಾನು ವಿಜಯವನ್ನು ಸ್ಥಾಪಿಸುವುದಕ್ಕೆ ಪರಿಪೂರ್ಣತೆಯನ್ನು ಹೊಂದಿದವನಲ್ಲ ಅನ್ನುವುದೇ ಪ್ರಧಾನ ವಿಷಯ. ಆದರೆ ಹೇಳುವಾಗ ಯಾರು ಸಾರಥಿಯ ಬಲ್ಲ ಅಂತ ಹೇಳುದಲ್ಲ. ಈಗ ಸಾಮಾನ್ಯವಾಗಿ ಈಗ ಭೀಷ್ಮದ್ರೋಣರ ಸಾರಥಿ ಯಾರು ಅಂತ ಕೇಳಿದ್ರೆ ದೊಡ್ಡ ಪ್ರಸಿದ್ಧವಾದ ವಿಷಯ ಏನಿಲ್ಲ, ಯಾವನೊಬ್ಬ ಸಾರಥಿ. ಹೌದು. ಹಾಗೆಂದು ಎಲ್ಲ ಸಾರಥಿಯಲ್ಲಿಯೂ ಆ, ಸರಿಯಾಗಿ ನಾನು ಆಲೋಚನೆ ಮಾಡುವುದಪ್ಪ. ಆ, ಇಲ್ಲಿ ಸೇರಿರುವ ಸುಭಟರಲ್ಲಿ ಒಬ್ಬನನ್ನು ನಾನು ಆಯ್ದುಕೊಳ್ಳಬಹುದು, ಕೊಳ್ಬಹುದು. ಆದ್ರೆ ನನ್ನ ಮನಸ್ಸಿಗೆ ಅವನು ಹತ್ತಿರ ಆಗುತ್ತಾನೋ, ಅಲ್ಲ ನನ್ನ ಮನೋಗತವನ್ನು ಅವನು ಸರಿಯಾಗಿ ತಿಳಿದು ವ್ಯವಹಾರ ಮಾಡ್ತಾನೋ. ಯೋಚನೆ ಮಾಡು, ರಾವಣರ ಯುದ್ಧದ ಸಂದರ್ಭದಲ್ಲಿ ರಾವಣನೇ ರಾಮನ ಬಾಣಕ್ಕೆ ಮೂರ್ಛಿತನಾಗಿ ಹೋದ. ಆ ಹೊತ್ತಿನಲ್ಲಿ ಅವನ ಸಾರಥಿ ಏನು ಮಾಡಿದ? ಹೇಳ್ಕೊಂಡು ಹೋದ. ಅವನನ್ನು ಉಳಿಸಬೇಕು ಅನ್ನುವ ಕಾರಣಕ್ಕಾಗಿ ಎಳೆದುಕೊಂಡು ಇನ್ನೊಂದೆಡೆಗೆ ಸಾಗಿದ. ಮತ್ತೆ ರಾವಣ ಆಕ್ಷೇಪಿಸಿದ್ರು, ಆದ್ರೆ ಸಾರಥಿಯಾದವನ ಚಾಣಕ್ಷತನ ಎಷ್ಟು? ಅದು ನೀನು ಅಷ್ಟು ದೂರ ಹೋಗುದು ಯಾಕೆ? ನಮ್ಮ ಯುದ್ಧದಲ್ಲಿ ಎಷ್ಟು ಸಲ ಆಗಿದೆ, ಎಷ್ಟೆಷ್ಟು ದೊಡ್ಡವರನ್ನೆಲ್ಲ ಸಾರಥಿ ಉಳಿಸಿದ ಕ್ರಮ ಎಷ್ಟು ಸಲ ಆಗ್ಲಿಲ್ಲ. ಹೌದು, ನನ್ನನ್ನು ಉಳಿಸಲಿಲ್ಲ. ಉಳಿದವರ ವಿಷಯ ಬಿಡುವ. ಹೌದೌದು. ಕೆಲವೊಮ್ಮೆ ಸಾರಥಿ ಇಲ್ಲದಿದ್ರೆ ನಮ್ಮದು ಅಲ್ಲಿಗೆ ಆಗ್ತಿತ್ತು ಅಂತ್ಯಕ್ರಿಯೆ. ಹೌದು ಹೌದು. ಅಂದ್ರೆ ರಥವನ್ನು ಹಾರಿಸ್ತಾನೆ, ಉಳಿಸ್ತಾನೆ ಎನ್ನುವುದರಿಂದ ಸಾರಥಿ ಇಂತ. ಸಾರಥಿಯಾದವ ರಥಿಕನ ನರನಾಡಿಗಳನ್ನು ತಿಳಿದವನಾಗಿರ್ಬೇಕು. ಹೌದು. ನೀನು ಅದು ದೊಡ್ಡ ವಿಷಯ ಅಂತ. ನೀನು ಸೇನಾ ನಾಯಕನ ಪದವಿಯಲ್ಲಿದ್ದಿ. ಈಗ 15 ದಿವಸಕ್ಕಿಂತ ಮೊದಲಾದ್ರೆ ಸರಿ. ಈಗ ನೀನು ಹೇಳಿದ್ದನ್ನು ಇಲ್ಲ ಅಲ್ಲ ಅಂತ ಹೇಳುವ ಯಾವನಿದ್ದಾರೆ ನಮ್ಮಲ್ಲಿ? ಇಲ್ಲ ಅಲ್ಲ ಅಂತ ಹೇಳುವವನು ಅಂತಲ್ಲ. ಈಗ ಯೋಚನೆ ಮಾಡು, ಒಬ್ಬ ಒಂದು ಊರಿನಲ್ಲಿ ಆಗುವಂತಹ ಕಥನಕವನ್ನೇ, ಒಂದು ರೂಪಕವನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ. ಒಬ್ಬ ರಾಜ ತನ್ನ ಸೇವಕನನ್ನು, ತನ್ನ ಮಂತ್ರಿಯನ್ನು ತಾನು ಸಮಭಾವದಿಂದಲೇ ಕಾಣ್ತಾ ಇದ್ದ. ಆದ್ರೆ ಕೊಡುವ ವೇತನದಲ್ಲಿ ಸೇವಕರಿಗಿಂತ ಹೆಚ್ಚು ತನ್ನದಾದ ಮಂತ್ರಿಗೆ ಒದಗಿಸಿ. ಅದು ತಾರತಮ್ಯ ಬೇಕಲ್ಲ? ಹೌದಾ? ಆದ್ರೆ ಸೇವಕನಿಗೆ ಸದಾಕಾಲವೂ ಚಿಂತೆ, ತಾನು ನಿನಗಿರುವಂತಹ ಮಂತ್ರಿಗಿಂತ ಹೆಚ್ಚಿನದ್ದಾಗಿ ಬೆವರು ಸುರಿಸ್ತೇನೆ, ದುಡಿಯುತ್ತೇನೆ, ಆದ್ರೆ ನನಗಿಂತ ಹೆಚ್ಚಿನ ವೇತನವನ್ನು ಅವನಿಗೆ ಒದಗಿಸಿ ಕೊಡ್ತಾ ಇದ್ದಿ ಯಾಕೆ ಅನ್ನೋ ಪ್ರಶ್ನೆಯನ್ನೇ ಮಾಡಿದ. ಆವಾಗ ಅದೇ ಕ್ಷಣಕ್ಕೆ ಒಂದು ರಥ ಆ ಕಡೆಯಿಂದ ಸಾಗಿ ಹೋಯಿತು, ಒಂದು ಎತ್ತಿನ ಗಾಡಿ ಸಾಗಿ ಹೋಯಿತು. ಸಾಗಿ ಹೋದದ್ದನ್ನು ನೋಡಿ ಸೇವಕನಲ್ಲಿ ರಾಜ ಹೇಳಿದ, ಹೋಗಿ ಅವ ಎತ್ತ ಕಡೆಗೆ ಹೋಗುವುದು ಅಂತ ಕೇಳಿ ಬಾ ಅಂತ. ಓಡಿದ. ಎತ್ತ ಕಡೆಗೆ? ಹೊನ್ನಾಪುರಕ್ಕೆ ಹೋಗುತ್ತಾ ಇದ್ದೇನೆ. ಮತ್ತೆ ಬಂದು ಹೇಳಿ, ಎಲ್ಲಿಗೆ ಅಂತ ಹೋಗುವುದು? ಹೊನ್ನಾಪುರಕ್ಕೆ. ಯಾಕಂತೆ? ಇವನಿಗೆ ಯಾಕಂತೆ ಕೇಳುವುದಕ್ಕೆ ಮರೆತು ಹೋಗಿದೆ. ಮತ್ತೆ ಪುನಃ ಓಡಿದ. ಯಾಕೆ? ನನಗೆ ಅಲ್ಲೊಂದು ವ್ಯಾಪಾರ ಉಂಟು. ಮತ್ತೆ ಬಂದ. ಏನು ವ್ಯಾಪಾರ? ಇವ ಏನು ವ್ಯಾಪಾರ ಅಂತ ಕೇಳಲಿಕ್ಕೆ ಇವನಿಗೆ ನೆನಪಾಗ್ಲಿಲ್ಲ. ಮತ್ತೆ ಹೋಗಿ ಕೇಳಿದ, ನನಗೆ ಭತ್ತದ ವ್ಯಾಪಾರ ಉಂಟು, ಭತ್ತ. ಮತ್ತೆ ಪುನಃ ಬಂದ. ಭತ್ತ ಎಷ್ಟುಂಟಂತೆ? ಎಷ್ಟುಂಟು ಅಂತ ಕೇಳಲಿಲ್ಲ. ಮತ್ತೆ ಓಡಿದ. ಹೀಗೆ ಪರಿಕ್ರಮ ಆಗುತ್ತಾ ಇರುವಾಗ ಕೊನೆಗೆ ಮಂತ್ರಿಯನ್ನು ಕಳುಹಿಕೊಟ್ಟ, ಹೋಗುತ್ತಿರುವಂತಹ ಬಂಡಿಯಲ್ಲಿ ವಿಚಾರವನ್ನು ಮಾಡಿ ಬಾ ಅಂತ. ಹೋದ ಮಂತ್ರಿ. ಎಲ್ಲಿಗೆ ಹೋಗುವುದು, ಯಾಕಾಗಿ ಹೋಗುವುದು, ಏನನ್ನು ಮಾರುವುದು, ಏನು ವಿಚಾರ ಎಲ್ಲವನ್ನೂ ತಿಳಿದು ಬಂದು ಹೇಳಿದ. ಆಗ ಅವರಲ್ಲಿರುವಂತಹ ವ್ಯತ್ಯಾಸ ಏನು ಅಂತ ಯೋಚನೆ ಮಾಡಿದ್ರೆ, ಒಬ್ಬನಿಂದ ಪರಿಪೂರ್ಣವಾದ ಹಲವು ಕೆಲಸವನ್ನು ಏಕಕಾಲದಲ್ಲಿ ಮಾಡಿಸುವುದಿದ್ದರೆ ಅವ ಹೆಚ್ಚಿನವನಾಗುತ್ತಾನೆ. ಸೇವಕನಂತವ 8 ಜನ 8 ಸಲ ಕೇಳುವುದನ್ನು ನೀವು ಒಂದೇ ಸಲ ಹೇಳ್ತಾನೆ. ಹೌದು. ಈಗ ನಿನ್ನನ್ನು ಉಳಿಸಿದ ಸಾರಥಿ ಇರಬಹುದು, ಅಲ್ಲ ನಿನ್ನ ಜೊತೆಯಲ್ಲಿರುವಂತಹ ಅನೇಕರನ್ನು ಉಳಿಸಿದಂತಹ ಸಾರಥಿ ಇರಬಹುದು. ಆ ಕ್ಷಣಕ್ಕೆ ಪ್ರಜ್ಞಾಪೂರ್ವಕವಾಗಿ ಅವರು ವ್ಯವಹಾರ ಮಾಡಿದರು. ನಾನು ಬಯಸುವ ಸರ್ವ ವಿಷಯವನ್ನು ಹೊಂದಿದ ವಿಚಾರದಲ್ಲಿ ಅವರು ವ್ಯವಹಾರ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದಕ್ಕಾಗಿ ಈ ಉದಾಹರಣೆಯನ್ನು ಕೊಡ್ತಾ ಇರು. ಏನು ನಿನ್ನದೊಂದು ಕಲ್ಪನೆ ಏನುಂಟು ನನಗೆ ಗೊತ್ತಾಗ್ಲಿಲ್ಲ. ಯೋಚನೆ ಮಾಡು.
ಈಗ ಅರ್ಜುನನ ಇಷ್ಟೊಂದು ವಿಜಯವನ್ನು ಸ್ಥಾಪಿಸಿ ಮುನ್ನಡೆಯಬೇಕು ಅಂತಾದ್ರೆ ಈಗ ಸೈಂಧವ ವಧಾ ಪ್ರಕರಣದಲ್ಲಿ ಅರ್ಜುನನು ಎಸೆಯುವಂತಹ ಬಾಣಕ್ಕಿಂತಲೂ ವೇಗವಾಗಿ ರಥವನ್ನು ನಡೆಸುತ್ತಾ ಇದ್ದವನು ಕೃಷ್ಣ. ಹೌದಪ್ಪ. ಅವನು ತಿಳಿದಿರುವುದು ಎಷ್ಟು ಮಹತ್ವಕ್ಕೇನು ಅಂತ ಕೇಳಿದ್ರೆ, ರಥದ ಅಶ್ವದ ವಿಷಯಕವಾಗಿ ಅವನು ಪರಿಪೂರ್ಣ ಜ್ಞಾನವನ್ನು ಹೊಂದಿದವನು. ಸರಿಯಪ್ಪ. ಸೂರ್ಯ ಸಾರಥಿ ಅರುಣನಿಗೆ ಸರಿ ಸಮಾನನಾದವನು, ದೇವಸಾರಥಿ ಮಾತಲಿನಿಗೆ ಸರಿಮಿಗಿಲೆನಿಸಿದವನು, ದರೆಯೊಳಗೆ ಅಗ್ರಮಾನ್ಯನು ಸಾರಥಿ ಗುರುತಿಸಿದವನು. ಅನುಮಾನವೇ ಇಲ್ಲ. ಹೌದಾ? ಈಗ ಅವರಲ್ಲಿ ಪ್ರಧಾನ ಮಹಾನಾಯಕನಾದ ಅರ್ಜುನನಿಗೆ ಈ ಪಕ್ಷದಿಂದ ಪ್ರಧಾನ ವಿರೋಧವಾಗಿ ಇರುವವನು ಕರ್ಣ. ಹೌದು. ಈಗ ಕೃಷ್ಣನಂತಹ ಸಮತುಲ್ಯನಾದ ಸಾರಥಿಗೆ ಒಬ್ಬ ಸಾರಥಿಯೇ ನನ್ನಲ್ಲಿ ಇರಬೇಕಲ್ಲ, ಒಬ್ಬ ಬರಿಯ ಸಾರಥಿ ಕೃಷ್ಣನಿಗೆ ಸರಿಸಮಾನನೋ ಅಂತ ನೀನು ಆಲೋಚನೆ ಮಾಡು. ಈಗ ನೀನು ಆಗುದಿಲ್ಲ ಅಂತ ಹೇಳುದನ್ನು ಓರೆಯಲ್ಲಿ ಹೇಳುದಾ? ಏನು? ಈಗ ಕೃಷ್ಣನಿಗೊಂದು ಸಾರಿ ಜನವೇ ಇಲ್ಲಲ್ಲ ಪುಣ್ಯಾತ್ಮ. ಈಗ ಅಂಥದ್ದು ಆಗುದಿಲ್ಲ ಕೃಷ್ಣಗ ಈಗ ನೀನು ಪ್ರತಿಜ್ಞೆ ಮಾಡಿದ್ದಿ, ಕಾಲು ತೊಳಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಿ, ಅದು ಬಿಡ್ತೇನೆ ಇದು ಬಿಡ್ತೇನೆ ಅಂತ ಹೇಳಿದ್ದಿ. ಇದು ಕೃಷ್ಣ ಸಾರಥಿಯಾಗಿ ಈಗ ಕುರುಕ್ಷೇತ್ರ ಯುದ್ಧದಲ್ಲಿ 16 ದಿವಸ ಕಳೆಯಿತು. ಈಗ ಎಲ್ಲ ಆದ್ಮೇಲೆ ನೀನು ಈಗ ಕೃಷ್ಣ ಸಾರಥ್ಯಕ್ಕೆ ಸರಿಯಾದ ನೀನು ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಊರೆಲ್ಲ ಅಲಿಯುತ್ತಾ ಇದ್ದಿ. ಹೌದಾ? ನಮ್ಮಲ್ಲಿ ಇಲ್ಲ ಅಂತ ನೀನು ಹೇಗೆ ತೀರ್ಮಾನಿಸ್ತಿ? ಯಾರಿದ್ದಾರೆ? ಇದ್ದಾರಲ್ಲ. ಯಾರು? ಶಲ್ಯ ನೃಪಾಲನೋ ಸಾರಥಿ ತನದುಳ ತುಲ್ಯ ಸಂಪನ್ನನಲ್ಲಿ ಶಲ್ಯ ನೃಪಾಲನು ಸಾರಥಿ ತನದುಳ ತುಲ್ಯ ಸಂಪನ್ನನಲ್ಲಿ ಬಲ್ಲಿನಾದನನು ತಂದೊದಗಿಸಿ ಕೊಡಲು ಬಲ್ಲೇನಾದನನು ತಂದೊದಗಿಸಿ ಕೊಡಲು ಸಾಫಲ್ಯವಾಹುದು ಕಾರ್ಯವೋ ಸಾಫಲ್ಯವಾಹುದು ಕಾರ್ಯವೋ ಶಲ್ಯ ನೃಪಾಲನು ಸಾರಥಿ ತನದೋಳ ತುಲ್ಯ ಸಂಪನ್ನನಲ್ಲಿ ಕೌರವ ಕರ್ಣ, ದಿನ ಕಳೆದಂತೆ ನಿನಗೂ ನಮ್ಮ ಸೇನೆಯ ಕುರಿತು ಕೀಳರಿಮೆ ಬಂದು ಹೋಯಿತೋ ಹೇಗೆ? ಕೀಳರಿಮೆ ಅಂತದ್ದು ಒಬ್ಬೊಬ್ಬ ಯೋಧನನ್ನು ಕೂಡ ಅಲ್ಲಿರುವಂತಹ ಯೋಧನಿಗಿಂತ ಹೆಚ್ಚಿನವನು ಅಂತ ನೀನು ಎಷ್ಟೋ ಬಾರಿ ನಮ್ಮ ಸೇನಾ ಶಿಬಿರದಲ್ಲಿ ಆಡುತ್ತಾ ಇದ್ದವನು. ಹೌದಯ್ಯ, ಇಲ್ಲಿಯವರೆಗೆ ಯೋಧರ ವಿಷಯ ಮಾತ್ರ ಬರ್ತಿದ್ದದ್ದು, ಇವತ್ತಿನ ಸಭೆಯಲ್ಲಿ ಸಾರಥಿಯ ವಿಷಯ ಬಂದದ್ದು. ಹೌದು ಹೌದೌದು. ಹಾಗ ಈಗ ಯೋಧ ಅಂತ ಹೇಳುವಾಗ ಯೋಧರದ್ದು ಮಾತ್ರ ತುಲನೆಯನ್ನು ಮಾಡುವುದಲ್ಲ. ನಮಗೆ ಅವ ಆಯುಧ ಹಿಡಿಯದೇ ಇದ್ರೆ ಏನು ಅಪಾಯ ಇಲ್ಲ ಅಂತ ಆಯುಧ ಇಳಿಸಿದೆವು. ಅವ ಆಯುಧ ಹಿಡಿಯದೇ ತುಂಬಾ ಅಪಾಯ ಮಾಡಿದ, ಅದು ವಿಷಯ ಬೇರೆ. ಹೌದು ಹೌದೌದು. ಹಾಗೆಂದು ಈಗ ಅವರಿಂದ ಆಗಿದೆ ಎನ್ನುವ ಕಾರಣಕ್ಕಾಗಿ ಈಗ ಈಗ ಒಂದು ನಾವು ಆರಂಭ ಆಗುವ ಮೊದಲು ಯೋಚನೆ ಮಾಡ್ತಿದ್ರೆ ಏನಾದ್ರೂ ವ್ಯವಸ್ಥೆ ಮಾಡಬಹುದಿತ್ತು. ಹೌದು, ನಮ್ಮ ಪ್ರಜ್ಞೆಗೆ ಬರದೇ ಇರುವ ಸ್ಥಿತಿಯಲ್ಲಿ ವ್ಯವಹಾರ ಮಾಡುತ್ತಾ ಇದ್ದಾನೆ ಎನ್ನುವ ಕಾರಣದಿಂದ, ಅಥವಾ ಮಾನುಷಿಕ ವ್ಯವಹಾರಕ್ಕಿಂತ ಅತೀತವಾದ ವ್ಯವಹಾರವನ್ನು ಮಾಡುತ್ತಾ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ನಾವು ನಮ್ಮ ಪ್ರಯತ್ನವನ್ನು ಕೈಬಿಟ್ಟದುಂಟಾ? ಅದಿಲ್ಲ. ಸೈಂಧವನನ್ನು ರಕ್ಷಿಸುವುದಕ್ಕೆ ಬೇಕಾಗಿ ನಾವು ಮಾಡಿದಂತಹ ವ್ಯೂಹವನ್ನು ಒಂದು ಅರೆ ಕ್ಷಣದಲ್ಲಾದ್ರೂ ಭೇದಿಸಿ ಮುನ್ನಡೆಯುವುದಕ್ಕೆ ಪಾರ್ಥನಿಗಾದ್ರೂ ಸಾಧ್ಯವಾಯಿತಾ? ಅದು ನಿಜವಾಗಿ ಸೈಂಧವನನ್ನು ನಾವು ಕೊಂದದ್ದಲ್ಲ, ನಾವು ಕೊಟ್ಟದ್ದವನ. ಹೌದಾ? ಒಬ್ಬೊಬ್ರು ನಮಸ್ಕಾರ ಮಾಡುವಾಗ ಬಿಟ್ರೆ ಮತ್ತೆ ಕೊಲ್ಲದೇನು? ಹಾಗಾದ್ರೆ ಅದರ ಅರ್ಥ ಏನು? ಏನು? ಕೃಷ್ಣನ ಕಾಪಟ್ಯತನದಲ್ಲೇ ಮಾತ್ರ ಆಗಿದೆ, ಅಥವಾ ಅವನ ಅತಿಮಾನುಷ ಹೊರಗಿನ ಶತ್ರುಗಳಲ್ಲ, ಇದು ಒಳಗಿನ ಶತ್ರುಗಳೇ ನಮ್ಮನ್ನು ತೆಗೆಯುವುದು. ಹೌದು ಹೌದು. ಇದು ಅರ್ಜುನ ನಮಸ್ಕಾರ ಮಾಡುವಾಗ ನಮ್ಮ ಗುರುಗಳಿಗೆ ಎಂತದಾಗ್ತದೆ ಅಂತ ಹೇಳಲಿಕ್ಕೆ ನಾವು ಸುಮ್ಮನೆ ಇಲ್ಲದವರ ವಿಷಯದಲ್ಲಿ ಎಲ್ಲ ಸತ್ತ ಮೇಲೆ ಮಾತಾಡುವಾಗ ಅದನ್ನು ಅದೇನು ಒಂದೊಂದು ಬಾಯಿಗೆ ಬಂದೋಗುದು ನೀನೊಂದೊಂದು ಹೇಳುವಾಗ. ಹೌದು ಹೌದಪ್ಪ. ಹಾಗಾದ್ರೆ ನಾನು ಹೇಳುವುದನ್ನೇ, ಈಗ ಅವರಲ್ಲಿ ಇರುವಂತಹ ಅತಿ ವಿಶೇಷವಾದ ವಿಷಯಕ್ಕೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳುವುದಲ್ಲ. ಆದ್ರೆ ಅವರು ಇದೇ ಹೇಳಲಿಲ್ಲ. ಕೃಷ್ಣ ಸಾರಥ್ಯದಿಂದ ಒಡಗೂಡಿದ ಅರ್ಜುನ, ಕೃಷ್ಣ ಸಾರಥ್ಯದಿಂದ ಒಡಗೂಡಿದ ಪಾರ್ಥ, ಇದು ಭೀಷ್ಮ ದ್ರೋಣರು ಹೇಳಲಿಲ್ಲ. ನಿನ್ನ ದೋಸತ್ತು
ಹೌದೌದು. ಹೌದು. ಆದ್ರೆ ಒಂದು ಹಾ. ಕೃಷ್ಣನದ್ದು ಮಾಡ್ತಾ ಇದ್ದಾನೆ ಎನ್ನುವ ಕೃಷ್ಣನ ಸಾರಥಿಕೆಯ ಬಲ್ಮೆಯಿಂದಲೇ ಹಾ. ಪಾರ್ಥನಿಗೆ ಯಾವೊಂದು ಅಸ್ತ್ರವು ತಾಗುತ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಅಸಿರತ್ನದಂತಹ ಶರವನ್ನು ಪ್ರಯೋಗ ಮಾಡಿದ್ದು. ಹೌದೌದು. ಹೌದಾ? ಹಾಗಾದ್ರೆ ಸಾರಥಿಯ ಬಲ್ಮೆ ಅನ್ನುವುದನ್ನು ಅವರು ಒಪ್ಪಿದ್ದಾರೆ. ಹೌದು, ಒಪ್ಪಿದ್ದಾರೆ. ಬೇಡ, ದ್ರೋಣರಾದ್ರು ಭಾರ್ಗವಾಸ್ತ್ರ ಪ್ರಯೋಗಿಸಿದ್ದು ಕೃಷ್ಣನ ಮೇಲೆ. ಯಾಕೆ? ಸಾರಥ್ಯ ಬಲುಮೆಯಿಂದಲೇ ಇಷ್ಟೆಲ್ಲ ಆಗುತ್ತಾ ಉಂಟು. ಹೌದಪ್ಪ. ಹಾಗಾದ್ರೆ ಸಾರಥ್ಯದ ವಿಷಯ ಬರಲೇ ಇಲ್ಲ ಅಂತಲ್ಲ. ಅಲ್ಲ, ನಾನು ಹೇಳಿದ ಹಾಗಲ್ಲ. ಬರ್ಲಿಲ್ಲ ಅಂತ ಹೇಳಿದ್ರೆ ರಾತ್ರಿ ನಮ್ಮ ಸೋಲಿಗೆ ಕಾರಣ ಅದು ಬೇರೆ ಸಾರಥಿ ಬೇಕು, ಹಾಗೆಲ್ಲ ಬರ್ಲಿಲ್ಲ ಅಂತ ಹೇಳಿದ್ದು. ಹೌದು. ಅಲ್ಲ, ಬೇರೆ ಸಾರಥಿ ಬೇಕು ಅಂತ ಭೀಷ್ಮರು ಬಯಸಲಿಲ್ಲ, ದ್ರೋಣರು ಬಯಸಲಿಲ್ಲ. ಯಾಕೆ? ಅವರ ಯುದ್ಧದ ಪರಿಕ್ರಮದಲ್ಲಿ ಹಾಗೊಂದು. ಈಗ ನಿನಗೆ ನಾಳೆ ಒಂದು ಸಾರಥಿ ಬೇಕು, ನನಗೊಬ್ಬ ಸಾರಥಿ ಬೇಕು ಅಂತ ಹೇಳಿದ್ರೆ ಕೃಷ್ಣನಿಗೆ ಸರಿಯಾದದನ್ನು ಯಾರನ್ನು ತರುದಪ್ಪ? ಈಗ ನೀ ಹುಡುಕದೆ ಉಳಿದಿ ಅಂತ ನಾ ಹೇಳುವುದು. ನೀ ಹುಡುಕದೆ ಉಳಿದಿ, ನೀನ್ ತಿಳಿಯದೆ ಉಳಿದಿ ಅಂತ. ಹೌದಾ? ಹೌದು. ನೀನು ಎಲ್ಲಿ ಹುಡುಕಬೇಕು ಅಂತ ಹೇಳಿದ್ರೆ ಒಂದು ಹುಡುಕಬಹುದಿತ್ತು. ಮಾದ್ರೇಶನಾದ ಶಲ್ಯ ಭೂಪತಿ. ಹೌದು. ಏನು ಅಕ್ಷೋಹಿಣಿ ಪತಿಗಳು. ಏನು ಕಡಿಮೆಯ ಸಾರಥ್ಯತನವ ಅವರದ್ದು. ಆ? ಅವರ ಅನುಭವದ ಸಾರವನ್ನು ನಾವು ಹೇಳಿ ಮುಗಿಸುವುದಕ್ಕುಂಟ. ಅಲ್ಲ, ಅನುಭವ ದೊಡ್ಡದೇ. ಅದಕ್ಕೆ ಈಗ ಧರೆಯಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ನನಗನ್ನಿಸುವುದು ಕೃಷ್ಣನಿಗೆ ಒಬ್ಬ ಸರಿಯಾದ ಎದುರಾಳಿ ಸಾರಥಿ ಇದ್ದಾನೆ ಅಂತ ಹೇಳಿದ್ರೆ ಶಲ್ಯಭೂಪತಿ ಮಾತ್ರ. ಪಾಂಡು ಚಕ್ರವರ್ತಿ ಅಂತ ಚಕ್ರವರ್ತಿಯೇ ಶಲ್ಯ ಸಾರಥ್ಯದ ಮೂಲಕವಾಗಿ ವಿಜಯವನ್ನು ಸ್ಥಾಪಿಸಿದ ಪ್ರಕರಣ ನನಗೂ ಕರ್ಣಾಕರ್ಣಿಕೆಯಾಗಿ ತಿಳಿದಂತಹ ವಿಚಾರ. ಹಾಗಾದ್ರೆ ಈ ಚಂದ್ರವಂಶದ ಉಳಿವಿನಲ್ಲಿ ಸಾರಥ್ಯತನದ ಈ ಕೊಡುಗೆ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ಶಲ್ಯರದ್ದಾದಂತಹ ಕೊಡುಗೆ ಅತ್ಯಂತ ಮೌಲ್ಯಯುತವಾದದ್ದು ಅಂತ ನಾವು ತಿಳಿಯಬೇಕಾಗ್ತದೆ. ಅದಕ್ಕೆ ಒಂದು ವೇಳೆ ನಾಳೆಯ ಯುದ್ಧಕ್ಕೆ ನನ್ನ ರಥದ ಮೂತಿಯಲ್ಲಿ ಚಮ್ಮಟಿಕೆಯನ್ನು ಹಿಡಿದಂತಹ ಶಲ್ಯ ಭೂಪತಿ ಕುಳಿತ ಅಂತಾದ್ರೆ ಕೌರವ ಪಾಳೆಯ ಇಲ್ಲಿಯವರೆಗೆ ಆಲೋಚಿಸದ ತೆರದ ಸೋಲನ್ನು ಅವರು ಅನುಭವಿಸ್ತಾರೆ. ಹೇಗೆ ಧೂರ್ತನಾದಂತಹ ಘಟೋತ್ಕಜನ ಸಾವಿನಿಂದ ಇದ್ದ ರಾತ್ರಿಯೆಲ್ಲ ಕಣ್ಣೀರು ಹಾಕುವ ಸ್ಥಿತಿ ಪಾಂಡವರಿಗೆ ಬಂದು ಹೋಯಿತೋ, ಅಂತಹದ್ದೇ ಕಣ್ಣೀರು ಹೇಗೂ ಒಬ್ಬನ ಅಳಿವಿನಿಂದ ತಾವು ಸೋಲನ್ನು ಒಪ್ಪಿಕೊಳ್ತೇನೆ ಅಂತ ಆಡಿದಂತಹ ಪಾಂಡವರು ಒಂದೋ ನಿನ್ನ ಚರಣ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ, ಅಲ್ಲ ಮತ್ತೆ ಕಾನನವನ್ನು ಸೇರಿಕೊಳ್ತಾರೆ. ನೀನೇ ನಿಷ್ಪಾಂಡವ ಪೃಥ್ವಿ ಮಾಡಬೇಕು ಅನ್ನುವಂತಹ ಯಾವ ಉದ್ದೇಶವನ್ನು ಹೊಂದಿದ್ದೀಯೋ ಆ ಉದ್ದೇಶದ ಯಜ್ಞಕ್ಕೆ ಹವಿಸ್ಸಾಗಿ ನಾಳೆಯ ದಿವಸದಲ್ಲಿ ಪಾಂಡವರನ್ನು ಕಡಿದು ನಾನು ಚೆಲ್ಲುತ್ತೇನೆ. ಪುಣ್ಯಾತ್ಮ, ನೀನು ಸಂಭವ ಪುರಾಣ ಮತ್ತೆ ಹೇಳು. ಈಗ ಇದನ್ನು ಹೇಗೆ ಮಾಡುದು ಅಂತ ನನಗೆ ಶಲ್ಯನನ್ನು ಒದಗಿಸಿಕೊಂಡು ಅದೇ ಇದೇ ತಲೆ ಬಿಸಿಯ ವಿಷಯ ನೀನು ಹೇಳ್ತೀಯಲ್ವ, ಅದೊಂದು ಸಾಮಾನ್ಯ ವಿಷಯ. ಸಾರೌರ್ಯಾಗ್ರಣಿಯೇಗೆ ಮೈದೂರಿರುವ 11 ಕ್ಷೋಹಿಣಿ ಹೂರಿ ಮಾರ್ಬಲದೊಳಗೆ ಸೂತತ್ವವನು ಬಲ್ಲವರು ಸೂತತ್ವವನು ಬಲ್ಲವರ ವೀರರನು ದನಗರೆಯರೆಂದು ವೀರರನು ದನಗೊರೆಯದು ಮಹೀರಮಣನಾಗಿರುವ ಶಲ್ಯನ ಸಾರಥಿತ್ವಗೆ ಬಯಸಿದೇನೆನೆಲೆಂದನಾಗರುಣ ಸೂತತ್ವವನು ಬಲ್ಲವರ ವೀರರನು ತನಗೊರೆಯದೇ ಇಂದು ಮಹೀರಮಣನಾಗಿರುವ ಶಲ್ಯನ ಸಾರಥಿತ್ವಗೆ ಬಯಸಿದೇನೆನೆಲೆಂದನಾಗರುಣ ಸಾರಗೌರ್ಯಾಗ್ರಣಿಯೇ ಕೇಳು ಕರ್ಣ, ಕೌರವ, ನಮ್ಮ ಶೌರ್ಯಾಗ್ರಣಿಗಳಲ್ಲಿ ನಮಗೆ ಬೇಕಾದಂತಹ ಸಾರವನ್ನು ತಂದು ಕೊಡಬಲ್ಲಂತ ನಿರೀಕ್ಷೆ ಯಾರಲ್ಲಿ ಅಂತ ಕೇಳಿದ್ರೆ ನಿನ್ನಲ್ಲಿ. ನಿನಗೆ ನನ್ನ ಮೇಲೆ ಕೋಪ ಉಂಟಾ? ಇಲ್ಲಲ್ಲ. ಅಥವಾ ಶಲ್ಯರ ಮೇಲೆ ಏನಾದರೂ ಹಾಗೆ ಉಂಟಾ? ಅವರನ್ನು ಈ ಸಲ ಸಣ್ಣದು ಮಾಡಬೇಕು ಅಂತ ಅಲ್ಲ, ನಿನಗೆ ಅಂತ ಸಂಶಯ ಬರುವುದು ಯಾಕೆ? ಸಂಶಯ ಬರ್ಲಿಕ್ಕೆ ಕಾರಣ ಉಂಟು. ನೀನು ಹೇಳಿದ್ದು ಸರಿ, ಒಂದು ಹಂತದಲ್ಲಿ ಒಪ್ಪಿಕೊಳ್ಳುವ. ಸಾರಥ್ಯದಲ್ಲಿ ಬಹುಳ ಅತುಳ ಸಂಪನ್ನನಲ್ಲ. ಯಾವುದು ಯಾರಿಗೂ ಅವರೊಂದಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗದಷ್ಟು ಸಂಪತ್ತು ಉಂಟು ಸಾರಥ್ಯದಲ್ಲಿ.
ಸಂಪತ್ತು ಉಂಟು ಅಂತ ಹೇಳಿ ಯಾವುದೋ ಅನಿವಾರ್ಯಕ್ಕೆ ಒಬ್ಬ ಪರಿಕರ್ಮ ಮಾಡಿದವನನ್ನು ಅರ್ಚಕನಾದ ಮೇಲೂ ನೀವು ಪರಿಕರ್ಮದಲ್ಲಿ ಬಹಳ ಮಾಡಿದ್ದೀರಲ್ವ ಅಂತ ಪರಿಕರ್ಮ ಮಾಡಿಸಿದ್ರೆ, ದೇವರಿಗೆ ಮೂರ್ತಿ ಮಾಡಬೇಕು ಅಂತ ತಂದ ಮರವನ್ನು ಅಲ್ಲಿ ಒಂದು ಮಂಚ ಅಲ್ಲಾಡ್ತಾ ಉಂಟು, ಅದಕ್ಕೆ ಒಂದು ಕೀಲಿಗೆ ಉಪಯೋಗ ಮಾಡುವ ಅಂತ ಹೇಳಿದ್ರೆ ಈಗ ಆಗುತ್ತದೆ. ಅಲ್ಲ ಅದಕ್ಕಿರುವುದು ಅದು ಅಲ್ವಲ್ಲ. ಮಹೀರಮಣ ಬಲದೊಳು ಮಾತ್ರ ಎಂತದು. ಹೌದೌದು. ಅಲ್ಲ ನನಗೆ ಈಗ ನೆನಪಾಗೋದು ಅವತ್ತು ಆ ಕಡೆ ಹೋಗುವವರನ್ನು ಈ ಕಡೆ ತರಿಸು ಅಂತ ನೀನೇ ಹೇಳಿದವ. ಹೌದು, ನಾನೇ ಹೇಳಿದ್ದು. ಸೂಚನೆ ಕೊಟ್ಟವ. ಇಷ್ಟು ಸೂಚನೆ ಕೊಟ್ಟ ಮೇಲೆ ಈಗ ಇಲ್ಲಿಯವರೆಗೆ ಸುಮ್ಮನೆ ಈಗ ಸಾರಥ್ಯಕ್ಕೆ ಅವರು ಬೇಕು ಅಂತ ಕೇಳ್ತಿ ಅಂತಾದ್ರೆ ಈಗ ನೀನು ಯಾರನ್ನು ಹೇಳಿದ್ರು ದೊಡ್ಡ ವಿಷಯ ಅಲ್ಲ. ಈಗ ಅವರನ್ನು ಹೇಳಿದ್ರು ನಾವು ಈಗ ಬೇಕೇ ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಹಿಂದೆ ನೋಡ್ಲಿಕ್ಕಿಲ್ಲ ನಾವು, ಅದೆಲ್ಲ ವಿಷಯ ಇಲ್ಲ. ಆದ್ರೆ ಒಂದು ಕಾರಣ ಬೇಕಲ್ಲಯ್ಯ ಪುಣ್ಯಾತ್ಮ. ಸಾರಥಿಗಳು ಇಷ್ಟು ಮಂದಿ ಇಲ್ವ? ಅವರೆಲ್ಲರನ್ನು ಬಿಟ್ಟು ಯಾರನ್ನು ಅಕ್ಷೋಹಿಣಿಪತಿ ಅಂತ ನಾವು ಹೇಳಿದ್ದೇವೋ, ಯುದ್ಧಕ್ಕೆ ಬೇಕಾದ ಯೋಧ ಅಂತ ನಾವು ಯಾರನ್ನು ಆರಿಸಿದ್ದೇವೋ, ಅಂತ ಶಲ್ಯ ಭೂಪತಿಗಳನ್ನೇ ನೀನು ಹೇಳಬೇಕು ಅಂತಾದ್ರೆ ನನ್ನಲ್ಲಿ ನನಗೇನಾದ್ರೂ ಅವರಲ್ಲಿ ಏನಾದ್ರೂ 4 ಅರ್ಚನೆ ಆಗಬೇಕು ಅಂತ ಉಂಟಾ, ಅಥವಾ ಅವರ ಬಗ್ಗೆ ಏನಾದ್ರೂ ನಿನಗೆ? ಅಲ್ಲ, ಈ ಸಂಶಯ ಬರುವುದು ಸುಳ್ಳಲ್ಲ. ಯಾಕೆ ಕೇಳಿದ್ರೆ ನಮ್ಮದ್ದು ಯುದ್ಧ ಮುಗಿದ ಸಾಯಂ ಸಂಧ್ಯೆಯ ಹೊತ್ತಿನ ನಂತರ ಸಾಧಾರಣ ಬೆಳಗ್ಗಿನವರೆಗಿನ ಪ್ರಕರಣದಲ್ಲಿ ಒಬ್ಬರನ್ನೊಬ್ಬರು ದೂಷಿಸುವುದು ಬಿಟ್ರೆ ಅಥವಾ ಒಬ್ಬರಿಗೊಬ್ಬರು ಏನಾದ್ರೂ ಒಂದಕ್ಕೊಂದು ಮಾತಾಡುವುದು ಬಿಟ್ರೆ ಈಗ ನನಗೆ ಅಶ್ವತ್ಥಾಮರಿಗೆ ಸರಿ ಹೋದ ದಿನ ಉಂಟು. ಸರಿ ಹೋದದ್ದಲ್ಲ, ಆಗಲು ಪಾಂಡವರಿಗೆ ಮತ್ತು ನಮಗೆ ಯುದ್ಧ, ರಾತ್ರಿ ನಿನಗೆ ಮತ್ತು ಅಶ್ವತ್ಥಾಮನಿಗೆ ಯುದ್ಧ. ಇದು ಎಷ್ಟು ಸಲ ಆಯ್ತು? ಹೌದೌದು. ಅಲ್ಲ, ಇದು ನಮ್ಮ ಮನೆ ಒಳಗಣ ಯುದ್ಧ. ಹಾಗಾಗಿ ನೀನು ಆಲೋಚಿಸುವುದು ತಪ್ಪಲ್ಲ. ಯಾಕೆ ಒಂದು ವೇಳೆ ಇಲ್ಲಿಯವರೆಗೆ ಅಶ್ವತ್ಥಾಮರ ಜೊತೆಯಲ್ಲಿ ಅಶ್ವತ್ಥಾಮ ದೊಡ್ಡ ವಿಷಯ ಅಲ್ಲ. ಅಂದ್ರೆ ಇಲ್ಲೇ ಇದ್ದವರು, ಹೌದು, ಅವರು ಅತಿಥಿಗಳಾಗಿ ಬಂದದ್ದು. ಅವರು ಬಂದದ್ದೇ ಬಹಳ ಆ ಕಡೆ ಹೋಗುವವರನ್ನು ಹೇಗಾದ್ರೂ ಮಾಡಿ ಈ ಕಡೆ ತಿರುಗಿ. ಕೆಲವು ಬಾರಿ ಹೀಗಿರ್ತದೆ, ಒಂದು ಸಂಗೀತ ಕೇಳುವ ಅಭ್ಯಾಸ ಇದ್ದವನಿಗೆ ಅದು ಕೇಳದೇ ಇದ್ರೆ ನಿದ್ದೆ ಬರುವುದಿಲ್ಲ ಅಂತಾದ್ರೆ, ಈಗ ಸೇನಾಧಿಪತ್ಯ ಪೀಠ ಕೊಡುವುದಕ್ಕೆ ಸೂಚನೆಯನ್ನು ಕೊಟ್ಟ ಅಶ್ವತ್ಥಾಮರ ಜೊತೆಯಲ್ಲಿ ಕರ್ಣ ಹೇಗೂ ಸಮಾಧಾನದಲ್ಲಿದ್ದಾನೆ. ಇವತ್ತು ಯಾವುದೇ ಜಗಳ ಇಲ್ಲ ಅಂತ ಆಗುವಾಗ ಶಲ್ಯರಿಂದ ಒಂದಂತಹ ಮಾತನ್ನು ಆಡಿಸೋಣ ಅಂತ ಆ ಮಾತಿನಲ್ಲಿ ವ್ಯವಹಾರ ಮಾಡಿದ್ನು. ನನಗೊಂದು ಸಮಾಧಾನ, ನೀನು ಹೇಳುವಾಗ ಅವರು ಸಭೆಯಲ್ಲಿ ಇಲ್ಲ, ಇಲ್ಲದ್ರೆ ಇಲ್ಲೇ ಜಗಳ ಆಗ್ತಿತ್ತು. ಹೌದು ಹೌದು. ಇವತ್ತೇನು ಸಭೆಗೆ ಬರ್ಲಿಲ್ವ ಅಥವಾ ಬೇಗ ಹೋದ್ರೆ ಗೊತ್ತಿಲ್ಲ, ಒಟ್ಟು ಇಲ್ಲ ಅವರು. ಭೂಪತಿ, ಒಬ್ಬಾತ ಅಗ್ರ ಪಂಕ್ತಿಯಲ್ಲಿರುವವನು, ಅಗ್ರ ಶ್ರೇಣಿಯಲ್ಲಿರುವವನನ್ನು ಕಡೆಗಣಿಸಿ, ಅವನ ಬಲವನ್ನು ಕಡೆಗಣಿಸಿ ಅವನನ್ನು ತುಚ್ಛೀಭಾವದಿಂದ ಕಾಣಬೇಕು ಅನ್ನುವ ಕಾರಣಕ್ಕಾಗಿ ನಾ ಬಯಸುತ್ತಿರುವುದಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಅದೆಲ್ಲ ಇಲ್ಲ ಅಂತ ಹೇಳುದಿಲ್ಲ ನಾನು, ಆದ್ರೆ ಇದು ಸಂದರ್ಭ ಅಲ್ಲ ಅಂತ. ನಾವು ಪ್ರವಾಹದಲ್ಲಿ ಹೋಗುತ್ತಾ ಇರುವ ಸಂದರ್ಭದಲ್ಲಿ ಮತ್ತೊಬ್ಬನನ್ನು ಮುಳುಗಿಸುವುದಕ್ಕಿಂತ ಹೆಚ್ಚು ನಾವು ಮೇಲೆ ಬರ್ಲಿಕ್ಕೆ ನೋಡ್ಬೇಕಾದಲ್ವ ಈಗ. ಆದ್ರೆ ನನ್ನ ಬದುಕಿನ ವ್ಯಥೆಗೆ ಅವರು ಒದಗಿದ್ರೆ ಮಾತ್ರ ಅದು ಮತ್ತೊಂದು ಸಂತಸದ ದಿನಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ವ್ಯಥೆಯ ಖಂಡಿತ. ಏನದು? ಕಥನಕವೇ ಹಾಗುಂಟಪ್ಪ. ಏನದು? ಚಿತ್ತವಿಸೋ ಕುರುಕುಲದ ಬುದ್ಧಿ ಪೂರ್ಣ ಶುಭ್ರಾಂಶು ಸತ್ಯನಿಧಿ ಭಾರ್ಗವನ ಕೂಳೆ ದ್ವಿಜ ರೂಪಿನಲ್ಲಿ, ಸತ್ಯನಿಧಿ ಭಾರ್ಗವನ ಕೂಳೆ ದ್ವಿಜ ರೂಪಿನಲ್ಲಿ ಗುಪ್ತದಿಂದಡ
ಗುಪ್ತದಿಂದಡಗಿರ್ದೆ ಜೀಯ ಗುಪ್ತದಿಂದಡಗಿರ್ದೆ ಜೀಯ ಸರದಿ ಸಕಲ ವಿದ್ಯಾಭ್ಯಾಸಗಳಿದಿರಲು ಗುರು ಒಂದು ದಿನವೆನ್ನ ತೊಡೆಯ ಶಿರವಿಟ್ಟು ಮಲಗಿರಲು ಕಡು ಸುಷುಪ್ತಿಯೊಳಗ ಸುರಪನೆಸಗಿದ ನೊಂದು ಕಡು ಉಪಾಯ ಚಿತ್ತವಿಸು ಗುರುಕುಲಾಂಬುಧಿ ಪೂರ್ಣ ಶುಭ್ರಾಂಶು ಬಿತ್ತರಿಬೆನೆನ್ನಾದಿ ಕಥೆಯ ಬಿತ್ತರಿಬೆನೆನ್ನಾದಿ ಕಥೆಯ ಚಿತ್ತವಿಸು ಗುರುಕುಲಾಂಬುಧಿ ಪೂರ್ಣ ಶುಭ್ರಾಂಶು. ಕೌರವೇಶ, ಕರ್ಣ, ಇಂದಿನ ಸೋಲಿಗೂ ಹಾ ನನ್ನ ಹಿಂದಣ ಸೋಲೆ ಕಾರಣವಾಗಿಯೇ ಇದೆ ಪ್ರಭು. ಅದೇ ಸರಣಿಯಾಗಿ ಬಂದಿದೆ. ಒಂದಕ್ಕೊಂದು ಹೊಂದಾಣಿಕೆಯಾಗಿ ಸಾಗಿ ಬಂದಿದೆ. ಯಾವುದನ್ನು ಹೇಳುವುದು? ಬದುಕಿನ ಸೋಲು ಹಾ ನನ್ನನ್ನು ಇಲ್ಲಿಯವರೆಗೆ ತಂದು ನಿಲ್ಲಿಸಿತು. ಅಧಿಕಾರದ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರೂ ಹೊಂದಬೇಕಾದ ಹೊಂದಬೇಕಾದ ಆಸೆಯನ್ನು ಹೊಂದಿಸುವಲ್ಲಿ ನನಗೆ ತೊಡಕಾಗಿಯೇ ಪರಿಣಮಿಸುತ್ತಾ ಉಂಟು ಇಲ್ಲಿಯವರೆಗೆ. ಹಾ ಸೂತಕೇರಿಗೆ ಸಿಕ್ಕಿಬಿದ್ದವನು ನಾನು. ಎತ್ತಲಿಂದಲೋ ಬಂದು ಸೇರಿದವನು, ಹ್ಮ್ ರಾಧೇಯನಾಗಿ ಬದುಕಿದವನು. ಹ್ಮ್ ಆದರೆ ಯಾವ ಜನ್ಮದ ವಾಸನಾ ಫಲವೋ ಏನೋ ನನಗೆ ತಿಳಿಯದು. ಹ್ಮ್ ಬಾಲ್ಯಾವಸ್ಥೆಯಿಂದಲೇ ನನ್ನೊಳಗೆ ಉತ್ಕಂಠವಾಗಿದ್ದದು ಕುಲದ ವೃತ್ತಿಯನ್ನು ಮಾಡುವುದಲ್ಲ, ಬದಲಾಗಿ ಸಾಯಕ ತೊಡುವ ಕುರಿತಾದ ವಿಚಾರಗಳನ್ನೇ ಕಲಿಯಬೇಕು ಅನ್ನುವಂತಹ ಅಂಬೋಣ ನನ್ನ ಹೃದಯದಲ್ಲಿ ಅಂತಸ್ಥವಾಗಿತ್ತೇ ಸತ್ಯ. ಹೌದಲ್ಲ, ಹಾಗಾಗಿ ನೀನು ಬಂದದಲ್ವ ದ್ರೋಣರಲ್ಲಿಗೆ. ಹಾಗಾಗಿ ನಿಮಗೆ ಓರಗೆಯ ಮಿತ್ರ ನಾನು. ಹ್ಮ್ ನಿಮ್ಮ ಜೊತೆಯಲ್ಲಿ ಆಟಪಾಠದಲ್ಲಿ ಜೊತೆಯಾದವನು ನಾನು. ಆ ಆದರೆ ಹೆಚ್ಚು ದಿನಗಳ ಕಾಲ ಆ. ಇಲ್ಲಿಯೇ ವಿದ್ಯೆಯನ್ನು ಕಲಿಯುವುದಕ್ಕೆ ಅವಕಾಶ ಲಭ್ಯವಾಗದೆ ಹೋಯಿತು. ಹೌದು, ನೀನು ಮಧ್ಯದಲ್ಲಿ ಹೋದೆ, ಯಾಕೆ ಅಂತ. ಹೀನವರ್ಣ ನೆನೆಸಿದಂತಹ ನನಗೆ ಆ ಮಂತ್ರಾಸ್ತ್ರ ಪ್ರಯೋಗಕ್ಕೆ ಅವಕಾಶ ಲಭ್ಯವಾಗದೆ ಹೋಯಿತು. ಹ್ಮ್ 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 ಹೊರ ನಡೆಯಬೇಕಾದ ಸನ್ನಿವೇಶವಾಯಿತು. ಹಾ. ಆದರೆ ಅಂತಸ್ವತ್ವವಾದಂತಹ ಯಾವ ವಿಚಾರವುಂಟು ತಿಳಿಯಲೇಬೇಕು, ಮಂತ್ರಾಸ್ತ್ರ ಪ್ರಯೋಗಿಸಲೇಬೇಕು. ಯಾಕೆ ತಿಳಿಯುವುದಿಲ್ಲ ಅನ್ನುವುದು ನನಗೆ ಒಂದರ್ಥದಲ್ಲಿ ಸ್ಪರ್ಧೆ ಆಯಿತು, ಒಂದರ್ಥದಲ್ಲಿ ಅದೇ ಪ್ರಯತ್ನಕ್ಕೆ ಕಾರಣವೂ ಆಯಿತು. ಹಾ ಆಗ ನನಗೆ ಹೊಳೆದದ್ದು, ಹಾ ಕ್ಷತ್ರಿಯರಿಗೆ ವಿದ್ಯೆಯನ್ನು ಕಲಿಸುವುದಿಲ್ಲ ಅಂತಲೇ ತೀರ್ಮಾನ ಮಾಡಿದ. ಹಾ ಬ್ರಾಹ್ಮಣರನ್ನು ಮಾತ್ರವೇ ನಾನು ನನ್ನವರು ಅಂತ ಕಾಣುತ್ತೇನೆನ್ನುವ ಭಾವವನ್ನು ಹೊಂದಿದ ಹಾ ಭಾರ್ಗವರ ಕುರಿತಾಗಿ. ಹಾ ನೀನು ಬೇರೆ ಕಡೆಗೆ ಹೋದೆ. ಹೌದು ನೀನು ಮೂರ್ತಿ ಮಾಡೋದು ಪುಣ್ಯ, ಇಲ್ಲದ್ರೆ ನಿನ್ನ ಬೆರಳು ಹೋಗ್ತಿತ್ತು. ಹೌದು ಹೌದು. ನಾ ತಲೆ ಓಡಿಸಿದೆ. ಹಾ ನನ್ನಲ್ಲಿ ಹೋಗುವಂಥದ್ದು ಉಂಟು ಅಂತಾದ್ರೆ ಅದನ್ನು ನಾನೇ ಕಿತ್ತು ಕೊಡಬೇಕು. ಅಲ್ಲ, ಹೋಗುವಂಥದ್ದು ಉಂಟು ಅಂತಾದ್ರೆ ನಾವು ಆದಷ್ಟು ಜಾಗ್ರತೆ ಮಾಡಬೇಕು. ಹೌದು, ಮತ್ತೆ ಹೋಗ್ತದೆ ಅಂತ ಹೇಳಿದ್ರೆ ಎಷ್ಟು ಜಾಗ್ರತೆ ಮಾಡಿದ್ರೆ ಅಷ್ಟು. ಅದು ಹೋದ್ರೂ ನನ್ನನ್ನು ಉಳಿಸಿಕೊಳ್ಳುವಂತಹ ಸತ್ವವನ್ನು ನನ್ನೊಳಗೆ ಇರಿಸಿಕೊಳ್ಳಬೇಕು ಸರಿ ಅನ್ನುವ ಎರಡೂ ನನ್ನೊಳಗೆ ಆ ಭಾವ ಇತ್ತೇ ಇತ್ತು. ಆ ಆ ಕಾರಣದಿಂದ ಗುಪ್ತವಾಗಿ ಭಾರ್ಗವಾಶ್ರಮವನ್ನು ನಾ ಸೇರಿಕೊಂಡೆ. ಹಾಗೆಲ್ಲ ಎಲ್ರಿಗೂ ಕಲಿಸುವುದಿಲ್ಲ ಅಲ್ಲ ಅವರು. ಹೋದ ತಕ್ಷಣದಲ್ಲಿ ಆ ವಿದ್ಯೆ ಕಲಿಬೇಕು ಅಂತ ಬಂದಿದ್ದೇನೆ ಗುರುಗಳೇ ಅಂತ ನಾನು ಅವರ ಪದಮೂಲಕ್ಕೆ ಬಿದ್ದೆ. ಭಾರ್ಗವರ ಪದ ಮೂಲಕ್ಕೆ. ಹೌದು, ಹಾ ಕಣ್ಣು ಬಿಟ್ಟ ಅವರು ಕೇಳಿದ್ದೊಂದೇ ಪ್ರಶ್ನೆ, ಹಾ. ಏನು ನೀನು ಬ್ರಾಹ್ಮಣನೋ? ಹಾ ಅಲ್ಲ ಅಂತ ಒಂದು ಮಾತು ಬರುವುದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಹಾ ಹೌದು ಅಂತ ಹೇಳೋನವೇ ಹಾ ಸುಳ್ಳನ್ನಾಡುತ್ತೇನೆ ಎನ್ನುವಂತಹ ಹೆದರಿಕೆಯೂ ಕಾರಣವಾಯಿತು. ಹಾ ಕೇವಲ ಕುತ್ತಿಗೆ ನಲ್ಲಾಡಿಸಿ ತಲೆಯಲ್ಲಿ ಹಾ. ಹೌದು ಅಂತಲೂ ಅಲ್ಲ, ಅಲ್ಲ ಅಂತಲೂ ಅಲ್ಲ, ಏನೋ ಅವರು ತಿಳಿದ್ರೋ ಗೊತ್ತಿಲ್ಲ, ನಾನು ಹೌದು ಅಂತಲೇ ಹೇಳಿದೆ ಅಂತ ಭಾವಿಸಿದ್ರೋ ಏನು. ಹಾ ಅವರಿಗೂ ಅಷ್ಟೇ ಹಾ. ಕಲಿಸಬೇಕು ಅಂತ ಆ ಭಾವ ಬಂತು. ನನ್ನಲ್ಲಿ ಏನೋ ರೀತಿಯ ಪ್ರೀತಿಯವರಲ್ಲಿ ಹುಟ್ಟಿತೋ ತಿಳಿಯೇ ಹಾ ಬೇಕಾದ ವಿದ್ಯೆಗಳನ್ನೆಲ್ಲವನ್ನೂ ಕೂಡ ಧಾರೆ ಎರೆದು ಕೊಟ್ಟರು. ನಾನು ಬ್ರಾಹ್ಮಣ ಅಂತಲೇ ಭಾವಿಸಿ. ಹೌದು, ಹಾ 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 ಏಕಪಾಠಿ ನಾನು. ಹಾ ಹೇಳಿಕೊಟ್ಟದ್ದನ್ನು ಶ್ರದ್ಧೆಯಿಂದಲೇ ಕಲಿತ ಪರಿಣಾಮವಾಗಿ ಪರಿಪೂರ್ಣ ಯೋಧನಾಗಿಯೇ ನಾನು ನೇರ್ಪುಗೊಂಡೆ. ಅತ್ಯಂತ ತನ್ನ ಉದರದಲ್ಲಿ ಉದಿಸಿದ ಮಗನಿಗಿಂತಲೂ ಹೆಚ್ಚಿನ ಪ್ರೀತಿಯನ್ನು ಅವರು ಇರಿಸಿಕೊಂಡ್ರು. ನನ್ನನ್ನು ಬದುಕು ಸಾಗುವುದಕ್ಕೊಂದು ಅವಕಾಶವನ್ನು ಒದಗಿಸಿಕೊಟ್ರು. ಆದರೆ ಕಾಲಪ್ರವಾಹದಲ್ಲಿ ಈಗ ಹೆಚ್ಚಿನ ಮಂತ್ರಾಸ್ತ್ರ ಎಲ್ಲ ಕಲ್ತದ್ದೆ. ಎಲ್ಲವೂ ಕಲಿತಾಯಿತು. ಅಲ್ಲ, ನನಗೆ ವಿಶೇಷ ಆಗುವುದು ನೀನು ಕಲ್ತದ್ದಲ್ಲ,
ಯುಗಾಂತರದ ಬ್ರಾಹ್ಮಣ ಶ್ರೇಷ್ಠರಾದ ಪರಶುರಾಮರ ಮುಂಭಾಗದಲ್ಲಿ ಅವರ ಎದುರು ಬ್ರಾಹ್ಮಣನ ಹಾಗೆ ಇದೆಯಲ್ಲ, ಅದು ವಿಶೇಷ. ಈಗ ಬ್ರಾಹ್ಮಣ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ, ಬ್ರಾಹ್ಮಣನ ಹಾಗೆ ಬ್ರಾಹ್ಮಣನ ಎದುರು ತೋರಿಸಬೇಡುವ. ಈಗ ಯೋಚನೆ ಮಾಡು, ತ್ರೇತೆಯ ರಾಮನನ್ನಾದ್ರೂ ಪರೀಕ್ಷಿಸದ ಹೊರತಾಗಿ ಒಪ್ಪಿಕೊಳ್ಳದೇ ಇರುವ ಭಾರ್ಗವನು ಏನು ನೀನು ಬ್ರಾಹ್ಮಣನು ಅಂತ ಕೇಳಿದ ತಕ್ಷಣದಲ್ಲಿ ತಲೆಯಾಡಿಸಿದಂತ ಒಬ್ಬಾತ ಹುಡುಗನನ್ನು ಒಪ್ಪುತ್ತಾರೆ ಅಂತಾದ್ರೆ ವಿಧಿಯೇ ಒಂದಾಗಿಸಿತು ಅಂತ ತಿಳಿಯುವುದಕ್ಕೆ ಬರುವುದಿಲ್ವ? ಅಲ್ಲ, ನನಗೆ ಕಲಿಯುವುದಕ್ಕೊಂದು ಅವಕಾಶ ಸಿಕ್ಕಿತು. ಅಲ್ಲ, ನಿನ್ನ ಛಾತಿ ಹೇಳುದು ನಾನು, ನಟನೆಯ ಛಾತಿ. ಒಂದು ಬ್ರಾಹ್ಮಣನಲ್ಲದವ ಬ್ರಾಹ್ಮಣನ ಮುಂಭಾಗದಲ್ಲಿ ಬ್ರಾಹ್ಮಣ ಅಂತ ಅಷ್ಟು ಸಮಯ ತೋರಿಸಿದ್ಯಲ್ಲ. ಹೌದು, ಅವ ಊಟಕ್ಕೆ ಕೂತ್ಕೊಳ್ಳುವಾಗಲೇ ಗೊತ್ತಾಗ್ತದೆ ಅವ ಬ್ರಾಹ್ಮಣ ಅಲ್ಲ. ಹೌದೌದು, ನೀರು ಹಾಕುವಾಗ ಗೊತ್ತಾಗ್ತದೆ. ಸ್ವಲ್ಪ ಕೈ ಹೀಗೆ ಮಾಡಿದ್ರೆ ಹೋಯ್ತು. ಎಷ್ಟು ಮಾಡಿದ್ರು ನೀನು ಅದನ್ನು ಸುಧಾರಿಸಿದ್ಯಲ್ಲ ಪುಣ್ಯಾತ್ಮ. ನಟನೆ ಎಷ್ಟೇ ಮಾಡಬಹುದು, ಹಾಗೆಂದು ಒಂದು ಕ್ಷಣವಾದರೂ ತನ್ನ ಸತ್ಯವನ್ನು ತನಗೆ ಹೇಳದೇ ಇರುವುದಕ್ಕಾಗುವುದೇ ಇಲ್ಲ. ನೋಡು, ಹಲವು ಭಾಷೆಯನ್ನು ತಿಳಿದ ಒಬ್ಬಾತನ ನಿಜವಾದ ಭಾಷೆ ಏನು ಅಂತ ತಿಳಿಯಬೇಕು ಅಂತಾದ್ರೆ ಒಳ್ಳೆ ನಿದ್ರೆಯಲ್ಲಿ ಇರುವಾಗ ಒಂದು ಕೊಡಪನ್ನು ನೀರು ಹಾಕ್ಬೇಕು. ಹೌದಾ? ಎದ್ದು ನಿಂತಾಗ ಸತ್ಯವನ್ನ ಮಾಡಿ ಬಿಡ್ತಾನೆ. ನಿನಗೆ ಹಾಗೆ ಆಯ್ತಾ ಪುಣ್ಯಾತ್ಮ? ಪ್ರಕರಣ ನನ್ನ ಬದುಕಿನಲ್ಲಿಯೂ ಆಗಿ ಹೋಯಿತು. ಏನಾಯ್ತು? ಒಂದು ಹೊತ್ತಿಗೆ ಗುರುಗಳ ಜೊತೆಯಲ್ಲಿ ಮಾತಾಡುತ್ತಾ ವಿದ್ಯೆಯನ್ನು ಅಭ್ಯಸಿಸುತ್ತಾ ಹೋದ ಹಾಗೆ ನಮ್ಮ ಆಶ್ರಮದ ಹೊರಬಾಹಿಗೆ ಬಂದಂತಹ ನನ್ನ ಗುರುಗಳು ನನ್ನಲ್ಲೇ ಹೇಳಿದರು, ಬೀಸುತ್ತಿರುವಂತಹ ತಂಗಾಳಿ ನನಗೆ ಏನೋ ಒಂದು ರೀತಿಯಾದಂತಹ ಆಯಾಸ ಪರಿಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವ ಸ್ಥಿತಿ ಉಂಟು. ಹಾಗೆ ಬೇಕಾಗಿ ನಿನ್ನ ತೊಡೆಗೆ ಆಣಿಸಿ ನಾನು ಸ್ವಲ್ಪ ಹೊತ್ತು ನಿದ್ರೆಯನ್ನು ಮಾಡ್ತೇನೆ ಎನ್ನುವಂತಹ ಮಾತನ್ನು ಹೇಳಿದರು. ಅಷ್ಟು ಪ್ರೀತಿ ನಿನ್ನ ಮೇಲೆ? ಹೌದು. ಮರಕ್ಕೆ ಹೋಗಿ ಮರದ ಬುಡದಲ್ಲಿ ಕುಳಿತ ನನ್ನ ತೊಡೆಯ ಮೇಲೆ ತಲೆಯನ್ನಿರಿಸಿ ಗುರು ಭಾರ್ಗವರು ನಿದ್ರಾವಸ್ಥೆಗೆ ತೊಡಗಿದ್ರು. ಈ ಮೊದಲೇ ಕುಂತಿಗೆ ಅನುಗ್ರಹ ಮಾಡಿದಂತಹ ದೇವೇಂದ್ರ ತನ್ನ ಮಗ ವಿಜಯನಾಗಿ ಉಳಿಬೇಕು ಅನ್ನುವಂತಹ ಭಾವದಿಂದ ವ್ಯವಹಾರ ಮಾಡುವಂತಹ ಧೂರ್ತ ಪ್ರವೃತ್ತಿಯಿಂದಲೇ ವ್ಯವಹಾರ ಮಾಡುವಂತಹ ಸುರಪಾಲ ತನ್ನ ಮಗನ ಉಳಿಸುವುದಕ್ಕೆ ಬೇಕಾಗಿಯೋ ಎನ್ನುವ ಹಾಗೆ ಕಾಡಿನ ಯಾವುದೋ ದುಂಬಿಯ ಆಕೃತಿಯನ್ನು ತಳೆದು ಅಲ್ಲ ವಜ್ರದುಂಬಿಯಾಗಿಯೇ ಬಂದು ನನ್ನ ತೊಡೆಯನ್ನು ಕೊರೆಯುವುದಕ್ಕೆ ಹತ್ತಿದ. ನಿನಗೆ ಆಗ ಅರ್ಜುನ ದ್ವೇಷ ಏನು ಇರಲಿಲ್ಲ? ಅರ್ಜುನ ದ್ವೇಷ ಇರಲಿಲ್ಲ, ಆದರೆ ಪೂರ್ವವನ್ನು ತಿಳಿದ ಅವರಿಗೇನು ಯಾವುದು ಏನು ಎತ್ತ ಅಂತ ಆಗದೆ ಇರುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲ, ಈಗ ಊರಿನವರೆಲ್ಲ ಹೇಳ್ತಾರಲ್ವಾ, ಅವು ಅರ್ಜುನನನ್ನು ಸುಮ್ಮನೆ ಬದುಕಲಿಕ್ಕೆ ಬೇಕಾಗಿ ದ್ವೇಷ ಕಟ್ಟಿಕೊಂಡದ್ದು ಅಂತ. ಆದ್ರೆ ಒಂದು ಹಾಗಾದ್ರೆ ಮೊದಲೇ ನಿರ್ಣಯ ಉಂಟು ದೇವಕಲ್ಪದಲ್ಲಿ. ಹೌದು, ಅಲ್ಲ ಅದಕ್ಕಿಂತಲೂ ಹೆಚ್ಚಿನದಾಗಿ ಯೋಚನೆ ಮಾಡಿದ್ರೆ ಈಗ ನಿಮ್ಮ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡುವಾಗಲೇ ಅಲ್ವಾ ಮಾತು ಬಂದದ್ದು, ಆಟ ಊಟ ಓಟ ಜೊತೆಯಲ್ಲಿ ಕೌರವನೊಂದಿಗೆ ಕರ್ಣ ಇರುವುದು ಅಂತ ಬಂದದ್ದು ಅಲ್ಲೇ ಅಲ್ವಾ? ಈಗ ನಿಮಗೆ ವಿರೋಧ ಇರುವುದು ವಿದ್ಯಾಭ್ಯಾಸದ ಸಂದರ್ಭ ಅಂತಲ್ಲ, ಅದಕ್ಕಿಂತ ಪೂರ್ವದಲ್ಲೇ ಆದದ್ದು ಹೌದಲ್ಲ? ನನಗೆ ಯಥಾರ್ಥ ಹೇಳ್ತೇನೆ, ನೀನು ಕುಳಿತುಕೊಳ್ಳಿಸಿ ಸರಿ ನೀನು ಪಾಂಡವರಲ್ಲಿ ಯಾಕೆ ವಿರೋಧ ಮಾಡೋದು ಅಂತ ಕೇಳಿದ್ರೆ ದೇವರಾಣಿಗೂ ನನಗೆ ಉತ್ತರ ಗೊತ್ತಿಲ್ಲ. ನನಗೆ ವಿರೋಧ ಉಂಟು ಅಷ್ಟೇ. ಹೌದೌದು, ಅವ್ರು ನೋಡಿದ್ರೆ ಆಗುದಿಲ್ಲ ನನಗೆ. ಹೌದು, ಅದೇ ಯಾಕೆ ಗೊತ್ತಾ? ಯಾಕೆ? ನನ್ನನ್ನು ಒಳಗಿಂದ ಇರುವ ವಿರೋಧ. ಹೌದು ಹೌದು, ಒಳಗಿಂದ ನೈಜವಾಗಿರುವಂತಹ ನಿಜವಾಗಿರುವಂತಹ ಪ್ರತಿಭೆಯ ಒಂದು ವಿರೋಧ ಇದು. ಅವನ ನಾನು ನಿನಗೆ ವಿದ್ಯೆಯ ವಿಷಯದಲ್ಲಿ ಹೌದು ನಿರ್ಣಯ ಆಗಬೇಕು ಲೋಕದಲ್ಲಿ. ದ್ರೋಣರಾಡಿದ ಮಾತು ಸತ್ಯವೋ ಅಲ್ಲ, ದ್ರೋಣ ಗುರುಗಳಾದಂತಹ ಭಾರ್ಗವರು ಕಲಿಸಿದಂತಹ ವಿದ್ಯೆ ಸತ್ಯವೋ ಅನ್ನುವುದನ್ನು ತಿಳಿಯಬೇಕು ಅನ್ನುವುದೇ ಒಂದರ್ಥದ ಪ್ರತಿಸ್ಪರ್ಧಿ ಪ್ರತಿರೋಧ ಇದ್ದದ್ದು. ಆದ್ರೆ ಇದನ್ನು ಪೂರ್ವತಿ ನಿರ್ಧಾರವನ್ನೇ ಮಾಡಿಕೊಂಡಂತಹ ಸುರಪತಿ ಕುಹಕದ ಮಾರ್ಗವನ್ನು ಅನುಸರಿಸಿಕೊಂಡು ನನ್ನ ತೊಡೆಯನ್ನು ಕೊರೆಯುವುದಕ್ಕೆ ದುಂಬಿಯಾಗಿ ಬಂದ. ನೆತ್ತರು ಹರಿಯಿತು, ನೆತ್ತರ ಕೋಡಿ ಹರಿಯುತ್ತಾ ಇದ್ದ ಹಾಗೆ ನೋವನ್ನು ತಡೆಯಲಾಗದೆ ಔಡುಗಚ್ಚಿ ಕುಳಿತಿದ್ದೆ ನಾನು. ಒಂದು ಸಲವೂ ಅವರ ತಲೆಗೆ ತಾಗಲಿಲ್ಲ ಅಲ್ಲ ಅವನದ್ದು ಅದು ಕೊರೆಯುವ ಕ್ರಿಯೆ? ಹೌದು, ನನ್ನ ನಟನೆಯನ್ನೇ ಭಾರ್ಗವರು ಒಪ್ಪುತ್ತಾರೆ ಅಂತ ನೀನು ಆಡುತ್ತಿ. ಬಂದದ್ದು ದೇವರಲ್ವ, ಅವ ಎಷ್ಟು ನಟನೆ ಮಾಡಿ ಅನ್ನುವಂತ ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯ ಉಂಟು? ಅದೇ. ಆದ್ರೆ ಎಚ್ಚರವ ಎಲ್ಲಿಯಾದ್ರೂ ನಾನು ಅಲುಗಾಡಿದೆ ಆದ್ರೆ, ನಾನು ನೋವಿಗಾಗಿ ಎಚ್ಚೆತ್ತುಕೊಂಡೆ ಅಂತಾದ್ರೆ ಗುರುಗಳ ನಿದ್ರಾಭಂಗವಾಗುತ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಮತ್ತಷ್ಟು ಸಹಿಸಿದೆ. ಆದ್ರೆ ಹರಿದ ನೆತ್ತರು ಅನ್ನುವುದು ಗುರುಗಳ ಕಪೋಲವನ್ನೇ ಒದ್ದೆ ಮಾಡುವುದಕ್ಕೆ ಹತ್ತಿತು. ನಿದ್ರಾಭಂಗವಾಯಿತು. ಎದ್ದು ನೋಡಿದ್ರು ಗಾಯ ಇಷ್ಟೊಂದು ತೀವ್ರವಾಗಿ ಉಂಟು. ಔಷಧಿ ಹಚ್ಚು ಅಂತ ಆಶೀರ್ವಾದ ಮಾಡಿರ್ಬೇಕು. ಹೇಗೆ ಸಾಧ್ಯ? ನೆತ್ತರು ಅಲ್ಲಯ್ಯ, ನೀನ್ ನಿದ್ರೆ ಹಾಳು ಮಾಡಬಾರ್ದು ಅಂತ ಅಷ್ಟು ನೋವನ್ನು ಸಹಿಸಿಕೊಂಡಿದ್ದಿ, ಹಲ್ಲು ಕಚ್ಚಿ. ಗುರುಗಳಿಗೆ ಕಣಿಕರ ಬರಬೇಡುವ? ಸಾಮಾನ್ಯರಿಗಾದ್ರೆ ಹಾಗೆ ತಿಳಿಯುವುದಕ್ಕೆ ಸಾಧ್ಯ. ಆದ್ರೆ ದಿವ್ಯಜ್ಞಾನಿಗಳಾದ
ಸತ್ಯವನ್ನು ಅರಿಯುವುದಕ್ಕೆ ಬೇಕಾಗಿ ಎಂತಹದ್ದೊಂದು ಆಯಿತು ಅನ್ನುವ ಹಾಗೆ ಒಂದು ಪ್ರಕರಣ ನಡೆದು ಹೋಯಿತು. ಏನು? ಒಬ್ಬ ಬ್ರಾಹ್ಮಣ ಬಾಲಕ ಹೌದಾದ್ರೆ ಇಷ್ಟೊಂದು ಗಾಯವಾಗಿ ರಕ್ತ ಸುರಿಯುತ್ತಾ ಇದ್ದಾಗ ಅವ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಯಾವನೋ ಒಬ್ಬ ಕ್ಷತ್ರಿಯನೇ ಇರಬೇಕು ಅನ್ನುವ ಹಾಗೆ ತೀರ್ಮಾನ ಮಾಡಿ ಅವರು ಹೇಳುದಾ? ಏನು ಅಲ್ಲಲ್ಲ, ಅವರು ಹೇಳುದು ವಿಶೇಷ. ಅವರು ಕೆರೆ ರಕ್ತ ಹರಿಸಿದವರು ಬ್ರಾಹ್ಮಣನಾದ್ರೆ ರಕ್ತವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತ ನೋಡಿ, ಯೋಚನೆ ಮಾಡು. ಅಂದ್ರೆ ಅವರು ಕ್ಷಾತ್ರವನ್ನು ಆಚ್ಛಾದಿಸಿಕೊಂಡ ಬ್ರಾಹ್ಮಣ್ಯ ಒಂದುಂಟು. ಏನು? ಅವರು ಹುಟ್ಟಿನಿಂದ ಬ್ರಾಹ್ಮಣನಾದ್ರು, ಅವರು ಬ್ರಾಹ್ಮಣನಾದ್ರು, ಅವರ ಪಿತಾಮಹನಾದ ರುಚೀಕನೇ ಜಮದಗ್ನಿಗಲ್ಲ ಇನ್ನು ಮುಂದಕ್ಕೆ ಬರುವವನು ಕ್ಷಾತ್ರ ವಂಶದ ಹಾಗೆ ವ್ಯವಹಾರ ಮಾಡ್ತಾನೆ ಅನ್ನುವ ಹಾಗೆ ಅಂದು ಚರು ಬದಲಾಗಿದೆ ಅಂತ ಹೇಳುದ್ರಿ. ಆದ್ರೂ ಬ್ರಾಹ್ಮಣ್ಯದ ಬಗ್ಗೆ ಅವರದ್ದೊಂದು ಉಲ್ಲೇಖ ನೋಡು, ಕೃತಯುಗದಲ್ಲೇ ಬದಲಾಗಿದೆ, ಮತ್ತೆ ದ್ವಾಪರ ಯುಗಕ್ಕಾಗುವಾಗ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ. ಹಾಗಾಗಿ ಭಾರ್ಗವರು ಕ್ಷತ್ರ ಸಂಹಾರವನ್ನು ಮಾಡುವಲ್ಲಿಯವರೆಗೆ ಕೊನೆಯ ಅಶ್ವಮೇಧ ಯಾಗವನ್ನು ಮಾಡಿ ಕಶ್ಯಪರಿಗೆ ದಾನ ಮಾಡುವಲ್ಲಿಯವರೆಗೆ ಅವರೊಳಗಿದ್ದದ್ದು ಬ್ರಾಹ್ಮಣ್ಯತೆಯಕ್ಕಿಂತಲೂ ಹೆಚ್ಚಾಗಿ ಕ್ಷಾತ್ರದ ಅಂಶವೇ ಇದ್ದದ್ದು. ಯಾಕೆ? ಚರುವಿನ ಪರಿಣಾಮದಿಂದಲಾಗಿ ಅಂತಹದ ಪ್ರಕರಣ. ಆದ್ರೆ ಅಶ್ವಮೇಧ ಯಾಗದ ನಂತರದಲ್ಲಿ ತನ್ನ ತಂದೆಯ ಮಾತಿನ ಅನುಸಾರವಾಗಿಯೇ ತಾನು ನಿರತ ತಪಸ್ಸನ್ನು ಆಚರಿಸಿ ಮತ್ತೆ ತನ್ನಲ್ಲಿ ಬ್ರಾಹ್ಮಣ್ಯತ್ವ ಉಳಿಯುವ ಹಾಗೆ ಪಿತೃತರ್ಪಣದ ಮೂಲಕ ಮಾಡಿದ್ದಲ್ವಾ? ಅದು ಹೋಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಹೌದಾದ್ರೆ ಕ್ಷತ್ರಿಯರಿಗೆ ಕಳಿಸುವುದಿಲ್ಲ ಅಂತ ಯಾಕೆ ಹೇಳಿದವರು? ಹೌದು, ಅವರಲ್ಲಿ ಕ್ಷತ್ರಿಯರ ಬಗ್ಗೆ ಏನೋ ಒಂದು ಕೋಪ ಕ್ಷಾತ್ರವನ್ನು ಆವಾಹಿಸಿಕೊಂಡಾಗ ಇತ್ತೋ ಅದು ಮತ್ತೆ ಇತ್ತು, ಇವತ್ತಿನವರೆಗೂ ಇಲ್ಲ. ಅದು ಉಂಟೇ ಉಂಟು. ಕ್ಷತ್ರಿಯರಿಗೆ ನಾನು ಕಲಿಸುವುದಿಲ್ಲ ಎನ್ನುವ ವ್ರತ ಎಲ್ಲಿಯಾದ್ರೂ ಭಂಗ ಆಗಿದೆ ಅವರು? ಇಲ್ಲ ಇಲ್ಲ ಇಲ್ಲ, ಅದು ಭಂಗ ಆಗಲಿಲ್ಲ. ಆದ್ರೆ ಬ್ರಾಹ್ಮಣತ್ವದ ವಿಚಾರ ತಿಳಿಯದೆ ವ್ಯವಹಾರ ಮಾಡುವವರಲ್ಲ ಅಂತ. ಸಹಿಸುವಿಕೆಯಲ್ಲಿ ನಿನ್ನದನ್ನು ನೋಡಿ ಅವರು ಹಾಗೆ ಒಬ್ಬ ಸಹಜ ಬ್ರಾಹ್ಮಣನಾದ್ರೆ ಅದನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಭಾರ್ಗವರಿಗೆ ಸಹಿಸುವುದಕ್ಕೆ ಸಾಧ್ಯವಾದೀತು. ಕ್ಷಾತ್ರಮೇಧವನ್ನು ಮಾಡಿದ ಭಾರ್ಗವರಿಗೆ ನೋಡಿ, ನಾನು ಹೇಳಿದ್ದು ಅವರು ಕ್ಷತ್ರಿಯರಿಗೆ ಕಲಿಸುವುದಿಲ್ಲ ಅಂತ ಹೇಳುವವರು ಅವರೇ ಶುದ್ಧ ಬ್ರಾಹ್ಮಣ ಅಲ್ಲ ಅಂತ ನೀನು ಹೇಳ್ತೀನಿ. ಹೌದು ಹೌದೌದು, ಅಲ್ಲ ಶುದ್ಧ ಬ್ರಾಹ್ಮಣ ಅಂತ ಹಾಗಂತ ಹೇಳಿದ್ದಲ್ಲ, ಗೊತ್ತಾಯ್ತು. ಕ್ಷಾತ್ರವನ್ನು ಅವರೊಳಗೆ ಪೂರ್ವವಾಗಿದ್ದಂತಹ ವಿಚಾರವಾಗಿ ಹಾಗಾದದ್ದು ಪಿತಾಮಹನ ಅನುಗ್ರಹದಿಂದ. ನಾನು ಏನ್ ಹೇಳಲಿಕ್ಕೆ ಹೊರಟದ್ದು ಗೊತ್ತುಂಟಾ? ಲೋಕದಲ್ಲಿ ಉಳಿದವರೆಲ್ಲ ಸರಿ ಇರಬೇಕು, ನಮ್ಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇದ್ರ ದೊಡ್ಡ ವಿಷಯ ಅಲ್ಲ ಅಂತ ಹೇಳುವ ಪ್ರಪಂಚ ಮೊದಲಿಂದ ಉಂಟು ಅಂತ. ಉಂಟು ಅದೇ ಹೇಳಿದ್ದು ನಾನು. ಬೆರಳು ತೋರಿಸುವ ಪ್ರಕ್ರಿಯೆ ಇಂದಿಗೆ ನಿಲ್ಲುವುದಿಲ್ಲ, ಕೃತದಿಂದಲೂ ಆರಂಭವಾಗಿದೆ. ಸರಿ, ಈಗ ಒಬ್ಬನಿಗೆ ಒಬ್ಬನನ್ನು ದೋಷಿ ಅಂತ ಹೇಳುವುದಕ್ಕೆ ಹೆಚ್ಚು ಹೊತ್ತಿರುವುದಿಲ್ಲ, ಹೇಗೆ ದೋಷಿ ಅಂತ ಹೇಳುವುದಕ್ಕೆ ಮಾತ್ರ ಕಷ್ಟ ಇರುವುದು. ಹೇಗೆ ದೋಷಿ ಎನ್ನುವುದಕ್ಕೆ ಆ ದೋಷ ಇಲ್ಲದೆ ಬದುಕಲಿಕ್ಕೆ ಕಷ್ಟ. ಹೌದು ಹೌದು ಹೌದು. ಹಾಗಾಗಿ ರೂಪುದೋರದೆ ಈ ತೆರನಾಗಿ ನೀನು ವ್ಯವಹಾರ ಮಾಡಿದ್ದರಿಂದಲಾಗಿ ನಿನಗೆ ನಾನು ಕಲಿಸಿದಂತಹ ಯಾವೆಲ್ಲ ವಿದ್ಯೆಗಳುಂಟು. ಅವರೆಂತದ್ದು ಹೇಳಿದ್ದು? ಬ್ರಾಹ್ಮಣ ಆಗಿರ್ಲಿಕ್ಕಿಲ್ಲ, ನೀನು ಬ್ರಾಹ್ಮಣನಾಗಿರುವುದಕ್ಕಿಲ್ಲ, ಯಾವನೋ ಒಬ್ಬ ಕ್ಷತ್ರಿಯನೇ ಇರಬೇಕು. ಹಾಗಾಗಿ ನನಗೆ ಮರೆಮಾಚಿ ಮೋಸ ಮಾಡಿ ಈ ತೆರನಾದ ವ್ಯವಹಾರವನ್ನು ಕೈಗೊಂಡೆ. ನನಗೆ ಮೋಸವನ್ನೆಸಗಿದಂತಹ ನೀನು ನಾನು ಕಲಿಸಿದಂತಹ ವಿದ್ಯೆ ನಿನಗೆ ಫಲಕ್ಕೆ ಬರಬೇಕು ಅಂತಾದ್ರೆ ನಿನ್ನ ನಿರ್ಣಾಯಕವಾದ ಯುದ್ಧದ ಸಂದರ್ಭದಲ್ಲಿ ನಿನಗೆ ನಾನು ಕಲಿಸಿದ ವಿದ್ಯೆ ಫಲಪ್ರದವಾಗದೆ ಹೋಗಲಿ ಅಂತ ಶಾಪವನ್ನೇ ಕೊಟ್ಟು ಬಿಟ್ಟು. ನಿನಗೆ ರಾಜಕೀಯದ ಸಂತಾನ ಗೊತ್ತಿಲ್ಲ. ಇನ್ನೊಂದು ಸೂತನ ಮಗ ಅಂತ ಬೊಬ್ಬೆ ಹೊಡೆಯುವ ಈ ಪಾಪಿಗಳ ಮುಂಭಾಗದಲ್ಲಿ ಹೇಳುದಲ್ವಾ ಪರಶುರಾಮರು ಹೇಳಿದ್ದಾರೆ ನಾನು ಕ್ಷತ್ರಿಯ ಅಂತ. ಏನು ಯಾವುದನ್ನು ಎಕ್ಕಿಕೊಳ್ಬೇಕು ನೀನು ಅದಕ್ಕೆ ಬೇಸರ ಪಡುದಾ? ಇವರ ಮುಂಭಾಗದ ಎಂತದ್ದು ನೀವು ಸೂತನ ಮಗ ಅಂತ ಹೇಳುದು? ಗಳಿಗೆಗೊಮ್ಮೆ ಸೂತನ ಮಗ ಅಂತ ಹೇಳ್ತೀರಲ್ವಾ? ತ್ರಿಕಾಲಜ್ಞಾನಿಗಳಾದ ಪರಶುರಾಮರು ಹೇಳಿದ್ದಾರೆ ನಾನು ನಾನಾದ್ರೂ ಯಾವಾಗ ಹೌದು ಹೌದು ನೀನು ಹೇಳ್ತಾ ಇದ್ದಿ. ಹೌದು, ನೀನು ಹೇಳಿದ್ದು ಸ್ಥಾಪನೆ ಆಗುತ್ತದೆ. ಅಲ್ಲ ಪ್ರಮಾಣ ಉಂಟಲ್ಲ. ಹೌದು, ಪ್ರಮಾಣ. ಈಗ ಪರಶುರಾಮರಿಗಿಂತ ಪ್ರಮಾಣ ಬೇಕಾ? ಪರಶುರಾಮರನ್ನು ಪ್ರಮಾಣ ಅಂತ ಹೇಳಿದ್ರೆ ಪರಶುರಾಮರನ್ನು ಆಕ್ಷೇಪಿಸುವ ವಿಚಾರ ಇಲ್ವ ಇಲ್ಲಿ? ಆದ್ರೂ ಕೇಳಿದ್ಯಾರು ಕೃಪರ್ ಅಂತ ಅವ್ರು ಈಗ ನಿನ್ನ ಪರೀಕ್ಷಾ ರಂಗದಿಂದ ಹೇಳುದು ನಾನು. ಈಗ ಅದಕ್ಕಿಂತ ಮೊದಲಿನ ಪ್ರಕರಣ ಅಲ್ವ ಇದು? ಹಾಗೆ ಹೇಳುದಪ್ಪ. ಅಲ್ಲ ನಿನಗೆ ಶುದ್ಧ ಮನಸ್ಸಿಗೆಲ್ಲ ರಾಜಕೀಯ ತಲೆಗೆ ಉಳಿಯುವುದಿಲ್ಲ, ನಮಗೆ ರಾಜಕೀಯ ಇಲ್ಲದೆ ಮನಸ್ಸೇ ಇಲ್ಲ. ಹೌದೌದು ಹೌದು, ನೀನು ಪ್ರಬಲ ರಾಜಕಾರಣ. ನಿನ್ನ ಆಕ್ಷೇಪ ಮಾಡಿದ ಅಂದ್ರೆ ನಿನಗೆ ರಾಜಕೀಯ ಉಳಿಯುವುದಿಲ್ಲ ಅಂತ. ಹೌದು, ಏನು ಗೊತ್ತಾ, ಕೃಷ್ಣನಂತಹ ಕುಟಿಲ ರಾಜಕಾರಣಿಯ ರಾಜಕಾರಣವೇ ಕೌರವನಂತಹ ಒಬ್ಬ ಪ್ರಬಲ ರಾಜಕಾರಣಿಯ ಮುಂದೆ ನಡೆಯುವುದಿಲ್ಲ ಅಂತ. ನೀನ್ ನಿಜವಾಗಿ ಕೌರವ ಪಕ್ಷೀಯ, ಆ ಕಡೆ ಅವರು ನನ್ನದು ಕುಟಿಲ ಅಂತ ಹೇಳುದು. ಹೌದು, ಅಲ್ಲ, ಕೃಷ್ಣನೇ ಕುಟಿಲ ರಾಜಕಾರಣಿ. ಹೌದಾ? ನೀನು ಪ್ರಬಲ ರಾಜಕಾರಣಿ. ನಿನ್ನದು ರಾಜಕಾರಣ ಎಲ್ಲರಿಗೂ ತೋರ್ತದೆ, ಎಲ್ಲರೂ ತಿಳಿಯುತ್ತದೆ. ಕೌರವ ಇಂಥದ್ದನ್ನೇ ಮಾಡ್ತಾ ಇದ್ದಾನೆ ಎನ್ನುವ ಹಾಗೆ ಎಲ್ಲರಿಗೂ ಗೊತ್ತಾಗ್ತದೆ. ಏನು ಗೊತ್ತಾಗದೇ ಇರುವುದು ಬಯಲಿನಲ್ಲಿ ಅಡಗುವ ವ್ಯವಹಾರ ಅಲ್ಲ. ಆದ್ರೆ ಕೃಷ್ಣನದು ಬಯಲಿನಲ್ಲಿ ಅಡಗಿ ವ್ಯವಹಾರ ಮಾಡುವ ಆ ಕಡೆ ಅವರು ಹೇಳುದು ಬೇರೆ.
ಈ ಕಡೆ ಎದ್ದು ಕುಟಿಲ ಆ ಕಡೆ ಎದ್ದು ಕುಶಲ ಅಂತ ನಾವು ಹೇಳುದು ಬೇರೆ. ಈ ಕಡೆ ಎದ್ದು ಕುಶಲ ಆ ಕಡೆ ಎದ್ದು ಅದು ಕುಟಿಲ. ಹಾಗಾಗಿ ಅಲ್ಲ ಹೌದೌದು. ಪಾಂಡವರನ್ನು ಧರ್ಮ ಪಕ್ಷಪಾತಿಗಳು ಅಂತ ಲೋಕ ಹೇಳುವುದು, ಕೌರವರನ್ನು ನಾವು ಒಪ್ಪುವುದಿಲ್ಲ ಅದನ್ನು. ಹೌದು. ಈಗ ನಾವು ಒಪ್ಪುತ್ತೇವ ಇಲ್ವಾ ಅನ್ನುವುದಕ್ಕೆ ಅವರದ್ದು ಅಧರ್ಮ ಆದ್ರೂ ಅದನ್ನು ಧರ್ಮ ಅಂತ ಸ್ಥಾಪಿಸುವುದಕ್ಕೆ ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ಹೌದು, ಬೇಕಾದ ಪ್ರಚಾರ ಮಾಡುವವರು ಇದ್ರೆ ಸಾಕಾಗ್ತದೆ. ಈಗ ಅಲ್ಲ ನಿನಗೆ ಒಂದು ಈಗ ಏನು ಹೇಗೂ ನಿನಗೆ ಫಲಕ್ಕೆ ಬರಲಿಲ್ಲ ಅಂತ ಆಗ ಕೇಳಲಿಕ್ಕೆ ಆಗುದಿಲ್ಲ. ಈಗ ನನ್ನಂತ ಮಾತ್ರ ಕೇಳ್ತಿದ್ದೆ, ಇಷ್ಟು ಸಮಯ ಕಳಿಸಿದ್ಯಾಕೆ ಸುಮ್ಮನೆ ನೀವು ಅಂತ. ಅಲ್ಲ ಫಲಕ್ಕೆ ಬರದೆ ಹೋಗ್ಲಿ ಅಂತ ಹೇಳಿದ್ರೆ ನೀನು ಎಂತದ್ದು ಮಾಡ್ಲಿಲ್ವಾ? ಮಾಡಿದ್ದೇನೆ. ಏನು ಮಾಡಿದೆ? ಕಾಲು ಹಿಡಿದೆ, ಹಾ ಕಣ್ಣೀರು ಹಾಕಿದೆ. ನಾ ಬೇಕು ಅಂತ ನಿಮ್ಮಲ್ಲಿ ಸುಳ್ಳಾಡದ್ದಲ್ಲ ಅನ್ನುವ ಹಾಗೆ ಕಣ್ಣೀರು ಗರೆದಾಗ ನನ್ನ ದುಃಖವನ್ನು ಕಂಡ ಆವರೆಗೆ ತಂದೆಯಂತೆಯೇ ಪರಿಪಾಲಿಸಿದ ಅವರ ಮನಸ್ಸು ಕರಗಿತು. ಕರಗಿತು. ಏನು ಹೇಳಿ? ಕರಗಿ ಒಂದು ನನಗೆ ಭದ್ರವಾದ ವರವನ್ನೇ ಒದಗಿಸಿದೆ. ಏನದು? ಭದ್ರತ್ವದಿಂದಷ್ಟು ದಿನ ವಿದ್ಯೆ ಕಲಿತುದಗೆ ಉದ್ರೇಕದಿ ಮುಂದಿರಳದಿ ಮಾತ್ರ ಭೂಪನ ಸೂತ ತನದಿ ಜಯಿಸೆನುತ ಮಾತ್ರ ಭೂಪನ ಸೂತ ತನದಿ ಜಯಿಸೆನುತ ಸಮುದ್ರ ಭೀಕರ ಬೇಳ್ದದಯದಿ ಸಮುದ್ರ ಭೀಕರ ಬೇಳ್ದದಯದಿ ಭದ್ರತ್ವದಿಂದಷ್ಟು ದಿನ ವಿದ್ಯೆ ಕಲಿತುದಗೆ. ಬದುಕಿನ ಪಥಕ್ಕೆ ನಿರ್ದೇಶಕರಾಗಬೇಕಾದ ಗುರುವೇ ಕತ್ತಲನ್ನು ಒದಗಿಸಿಕೊಟ್ಟನಲ್ಲ ಅನ್ನುವಂತಹ ಭಾವ ಗುರುವಾದ ಭಾರ್ಗವರಲ್ಲಿಯೂ ಪಡಿಮೂಡಿತು. ನನ್ನ ಬಗೆಗೆ ಕಾರುಣ್ಯ ದೃಷ್ಟಿಯನ್ನೇ ಅವರು ಹೊಂದಿದ್ರು. ಅವರೆಲ್ಲ ಹಾಗೆ, ಮಹಾತ್ಮರೆಲ್ಲ ಹಾಗೆ ಶೀಘ್ರ ಕೋಪಿಗಳು. ಹೌದು. ಅವರೆಲ್ಲ ದೊಡ್ಡ ದೀರ್ಘ ಸಮಯದವರೆಗೆ ದ್ವೇಷ ಇರಿಸಿಕೊಳ್ಳುವವರಲ್ಲ. ಇಲ್ಲ, ನನ್ನಿಲ್ಲಿರುವಂತಹ ಮಹತ್ವಾಕಾಂಕ್ಷೆಯನ್ನು, ನನ್ನ ವಿದ್ಯೆಯನ್ನು ಅರಿಯಬೇಕೆನ್ನುವಂತಹ ಭಾವವನ್ನು ಅವರು ಅರ್ಥವಿಸಿಕೊಂಡು ಆ ಕಾರಣಕ್ಕೆ ಬೇಕಾಗಿ ಕೊಟ್ಟ ಶಾಪದ ಕುರಿತಾಗಿ ಅವರೇ ಪಶ್ಚಾತ್ತಾಪ ಭಾವವನ್ನೇ ಹೊಂದಿದ್ರು. ಮಾತ್ರವೇ ಅಲ್ಲ, ವಿಶ್ವಕರ್ಮ ನಿರ್ಮಿತವಾದ ಸುರಪನೆ ಮೊದಲಾದವರು ಧರಿಸಿ ಮೆರೆದು ರಕ್ಕಸರಿಗೂ ದಶದಿಕ್ಕುಗಳು ಕಾಣದ ತೆರನಾಗಿ ಮಾಡಿದಂತಹ ವಿಜಯನಾಮಕ ಧನುಸ್ಸು, ಕ್ಷಾತ್ರಮೇಧಕ್ಕೆ ಬೇಕಾಗಿ ಭಾರ್ಗವರೇ ಹಿಡಿದು ಸಾಗಿದ ಧನುಸ್ಸು, ಅಂತಹ ವಿಜಯನಾಮಕ ಧನುಸ್ಸನ್ನು ನನ್ನ ಕರಗಳಿಗೆ ಒಪ್ಪಿಸಿಕೊಟ್ರು. ಹೌದು. ಹೌದಾ? ಹೌದಪ್ಪ. ಆ ಧನುಸ್ಸನ್ನು ಹೊಂದಿದ್ದು ಮಾತ್ರವೇ ಅಲ್ಲ, ಮತ್ತು ಕೆಲವಾರು ವಿಚಾರಗಳ ಅನುಗ್ರಹವನ್ನು ಮಾಡುವುದರೊಂದಿಗೆ ನನಗೆ ಅನಿವಾರ್ಯ ಸಂದರ್ಭದಲ್ಲಿ ಬರುವಂತಹ ಮರಣವನ್ನು ತಪ್ಪಿಸುವುದಕ್ಕೊಂದು ಅನುಗ್ರಹವನ್ನು ಮಾಡಿದ್ರು. ಏನದು? ಧರೆಯಲ್ಲಿ ಅಶ್ವರ್ಯ ರಥಕಲ್ಪವನ್ನು ತಿಳಿದ ಮಾದ್ರಭೂಪತಿಯೇ ನಿನಗೆ ಸಾರಥ್ಯತನದಲ್ಲಿ ಒದಗಿ ಬಂದ ಅಂತಾದ್ರೆ ಅಂದಿನ ಯುದ್ಧವನ್ನು ನಿನ್ನಲ್ಲಿ ವಿಜಯ ಸ್ಥಾಪಿಸುವುದಕ್ಕೆ ಯಾವೊಬ್ಬನಿಂದಲೂ ಸಾಧ್ಯವಾಗುವುದಿಲ್ಲ. ನಿನಗೆ ಯಾವ ರೀತಿಯ ಶಾಪವು ವಿಷಮ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ನಿರ್ಣಾಯಕ ಯುದ್ಧದಲ್ಲಿ ಶಲ್ಯ ಸಾರಥ್ಯದಲ್ಲಿ ನೀನು ಅಜೇಯ. ಹೌದು. ಹೀಗೆ ಎನ್ನುವ ಹಾಗೆ ನನಗೆ ವರವನ್ನು ದಯಪಾಲಿಸಿದವರು ಇದ್ದಾರೆ. ಆ ಕಾರಣದಿಂದಲಾಗಿ ಆ ಪಕ್ಷ ಸೇರಬೇಕಾದಂತಹ ಶಲ್ಯರನ್ನು ಈ ಪಕ್ಷಕ್ಕೆ ಸೇರಿಸಿಕೊಳ್ಬೇಕು ಅಂತ ನಿನ್ನಲ್ಲಿ ನಾ ಕೇಳಿಕೊಂಡದ್ದು, ತರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿಕೊಂಡದ್ದು. ನೀನಾವತ್ತು ಬರ್ಲಿ, ಅವರೊಂದು ಇರ್ಲಿ ಈ ಕಡೆ ಅಂತ ಹೇಳಿದ್ದು ಅದಕ್ಕೋ? ಅದೇ ಕಾರಣಕ್ಕೆ ಬೇಕಾಗಿ ಇಂದಿನ ಯುದ್ಧದಲ್ಲಿ ಆದಂತಹ ಸೋಲಿಗೂ ಕಾರಣವೂ ಅದೇ. ಬರಿಯ ಸಾರಥಿಯನ್ನು ನೆಚ್ಚಿಕೊಂಡು ಹೋಗಿ ಭುಜತ್ರಾಣವನ್ನು ಎಷ್ಟೇ ಪರಿಣಾಮವಾಗಿ ಉಪಯೋಗಿಸಿದ್ರು. ಇವತ್ತು ಬೆಳಿಗ್ಗೆ ಹೇಳ್ಬೋದಿತ್ತಲ್ವ ನಿನಗೆ. ಆದ್ರೆ ಒಂದು ಆರಂಭಿಕ ಹಂತದಲ್ಲಿ ಒಂದು ಅನುಭವ ಆಗಬೇಕಾಗ್ತದೆ. ಒಂದು ಅನುಭವ ಆದಾಗಲೇ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ಳುವುದು. ಈಗ ನಾಳೆಗೆ ಅವರು ಬಂದ್ರೆ, ನಾಳೆಯ ಭವರದಲ್ಲಿ ನೀನು ಶಲ್ಯ ಸಾರಥ್ಯತನವನ್ನು ಒದಗಿಸಿಕೊಟ್ಟೆ ಅಂತಾದ್ರೆ ಬರುವಂತಹ ಪಾಂಡವರಿಗೆ ಸರಿಯಾದ ಸ್ಥಿತಿಯನ್ನು ನಾವು ಒದಗಿಸಿಕೊಡ್ತೇನೆ, ವಿಜಯವನ್ನು ನಿನಗೆ ಸ್ಥಾಪಿಸಿಕೊಡ್ತೇನೆ. ನಾಳಿನ ದಿವಸಕ್ಕೆ ಕುರುಧಾರುಣಿಯಲ್ಲಿ ನಡೆಯುತ್ತಾ ಇರುವಂತಹ ನಮ್ಮೊಳಗಿನ ವೈಷಮ್ಯದ ಯುದ್ಧ ಕೊನೆಗಾಣುವ ಹಾಗೆ ನಾನು ಮಾಡ್ತೇನೆ. ನನಗೆ ಇಂತಹ ವ್ಯವಸ್ಥೆಯನ್ನು ನೀನು ಒದಗಿಸಿಕೊಡ್ಬೇಕು. ವೀರ ಹೌದು. ವೀರಗಣನ ನುಡಿಯ ಕೇಳುವುದು, ವೀರಕರ್ಣನ ನುಡಿಯ ಕೇಳುವುದ ಭೂರಿ ಸಂತಸವಿದ್ದು ಗೌರವ ಹುರಮಣ ನದಿ ತವಗದಲ್ಲಿ ಮಾದ್ರೀಶನರ ಮನೆಗೆ ಕರ್ಣ, ಇವತ್ತು
ಇವತ್ತು ಬೆಳಿಗ್ಗೆ ನಿನಗೆ ಶಲ್ಯ ಸಾರಥ್ಯ ಬೇಕು ಅಂತ ಹೇಳ್ತಿದ್ರೆ ನೀನು ವೀರನಾಗ್ತಿರ್ಲಿಲ್ಲ. ಹಾ ನಮ್ಮಲ್ಲಿರುವ ಸಂಪನ್ಮೂಲವನ್ನು ಉಪಯೋಗಿಸಿ ಅನಿವಾರ್ಯ ಕಾಲದಲ್ಲಿ ಮಾತ್ರ ಅಂತ ಅಮೂಲ್ಯವಾದದ್ದನ್ನು ಕೇಳಿದವ ವೀರ. ಹಾ ಉಚಿತವಾಗಿ ಸಿಗ್ತದೆ ಅಂತ ಬೇಕಾದನ್ನೆಲ್ಲ ಉಪಯೋಗಿಸುವುದಲ್ಲ. ಹಾ ನಮ್ಮಲ್ಲಿ ಯಾವುದೆಲ್ಲ ಸಂಪನ್ಮೂಲಗಳುಂಟೋ ಹ. ಅದನ್ನೆಲ್ಲ ಉಪಯೋಗಿಸಿದ ಮೇಲೂ ನಮಗೆ ಫಲಿತಾಂಶ ಸಿಗದೇ ಇದ್ರೆ ಮತ್ತೆ ರಾಜಪೀಠದ ಮೊರೆ ಹೋಗಬೇಕು. ಹೌದು, ಮೊದಲೇ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ಅವ ವೀರ ಆಗುದಿಲ್ಲ. ಅಂತವನಿಗೆ ಬ್ರಹ್ಮಾಸ್ತ್ರ ಕಲಿಸಿದ್ರು ಅದು ಅಪಾತ್ರನಿಗೆ ಕಲಿಸಿದಾಗ ಹೌದು. ಅಲ್ವಾ? ಹ. ಹಾಗಾಗಿ ಅಮೂಲ್ಯವಾದ ಶಲ್ಯರು ಅನಿವಾರ್ಯಕ್ಕೆ ಮಾತ್ರ ಬೇಕಾದ್ದು. ಆ, ಈಗ ಗೊತ್ತಾಯ್ತು. ಹ್ಮ್. ಕೌರವ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಸೇನಾಧಿಪತಿಗಳೆಲ್ಲ ಭಾರ್ಗವ ಪ್ರಪಂಚದ ಒಳಗಿದ್ದಾರೆ. ಆ, ಭೀಷ್ಮರು ಭಾರ್ಗವರ ಶಿಷ್ಯರೇ, ದ್ರೋಣರು ಭಾರ್ಗವರಿಂದ ಅನುಗ್ರಹಿತರಾದವರೇ. ನೀನು ಭಾರ್ಗವ ಪ್ರಪಂಚದಲ್ಲಿ ಬಹುದೊಡ್ಡ ಶಿಷ್ಯನಾಗಿ ಬೆರೆದವ. ಅವರದ್ದು ಬಿಡು. ಯಾಕೆ? ಭಾರ್ಗವರ ಅನುಗ್ರಹ ಇದ್ರು, ಅವರಿಗೆ ಪಾಂಡವ ಪ್ರೀತಿ ಇತ್ತು. ಹೌದು. ಈ ಸಲ ಒಂದು ನೋಡಬೇಕು. ಕೆಲವರೆಲ್ಲ ಬಹುದೊಡ್ಡದಾದಂತ ಆಧ್ಯಾತ್ಮ ಮಾತಾಡುವವರೆಲ್ಲ ಹೇಳ್ತಾರಲ್ಲ, ಕೃಷ್ಣ ಅಂದ್ರೆ ನಾರಾಯಣನ ಅವತಾರ, ಮತ್ತೆ ಇವ್ರು ಯಾರು? ಈಗ ಪಾಂಡವ ದ್ವೇಷ ಇರುವ ಕರ್ಣನಿಗೆ ಭಾರ್ಗವ ಅನುಗ್ರಹ ಆಗಿದೆ ಎಂದಾದ್ರೆ ನೋಡುವ. ಭಾರ್ಗವನೂ ನಾರಾಯಣ ಹೌದಾದ್ರೆ, ಕೃಷ್ಣನೂ ನಾರಾಯಣ ಹೌದಾದ್ರೆ, ಈಗ ಒಂದು ನಿಜವಾದ ಸ್ಪರ್ಧೆ ನಾಳೆ ಆಗಬೇಕಾದ್ದು. ನಾರಾಯಣ ಕೊಟ್ಟದ್ದನ್ನೇ ಹಿಡಿದು ಹೋಗುದು ನಾವು. ಅಲ್ವಾ? ಹೌದೌದು. ಅವರಲ್ಲಿ ಇತ್ತು ಭಾರ್ಗವ ಅನುಗ್ರಹ, ಆದ್ರೆ ಪಾಂಡವ ಪ್ರೀತಿಯಲ್ಲಿ ಅದು ಹಾಳಾಗಿ ಹೋಯ್ತು. ಇನ್ನಲ್ಲಿ ಪಾಂಡವ ದ್ವೇಷವು ಉಂಟು. ಯೋಚನೆ ಮಾಡಬೇಡ, ಸಿದ್ಧನಾಗಿರು. ನಾವು ಹೇಗೆ ಅದನ್ನ ಮಾಡಿ ಒಂದು ಅವರನ್ನು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸುಲಭದಲ್ಲಿ ಆಗ್ಲಿಕ್ಕಿಲ್ಲ, ಇಲ್ಲ ಇಲ್ಲ. ಆದ್ರೂ ಯಾಕಂದ್ರೆ ಪರಿಸ್ಥಿತಿ ಹಾಗುಂಟು. ಕ್ಷಣದಲ್ಲೇ ಒಪ್ಪಿಕೊಳ್ಳುವ ಸ್ಥಿತಿ ಅಲ್ಲ ಅವರದ್ದು. ಯಾಕಂದ್ರೆ ನೀನು ಈಗ ಹೇಳಿದ್ರಿಂದ ಬಹಳ ತೊಡಕಾಗಿದೆ. ನೀನು ಮೊನ್ನೆ ಹೇಳ್ತಿದ್ರು ಸ್ವಲ್ಪ ಸುಧಾರಿಸಬಹುದಿತ್ತು. ನಿನ್ನೆ ಸೇನಾಧಿಪತಿ ಮಾಡುವಾಗಲೂ ಅವರಲ್ಲಿ ಹೆಚ್ಚು ಮಾತಾಡಲಿಲ್ಲ. ನಮಗೆ ಒಂದು ಊಟದಲ್ಲಿ ಮಾತು ತಕೊಳ್ಳಿಕ್ಕೆ ಆಗ್ತದೆ. ಈಗ ಊಟ ಕೊಡ್ಲಿಕ್ಕೂ ಅಲ್ಲ, ಮಾತು ಕೊಡ್ಲಿಕ್ಕಲ್ಲ. ಯೋಚನೆ ಮಾಡಬೇಡ. ಹಾಗಂತ ನಾವು ಮಾಡಬೇಕು ಅಂತ ಹೊರಟ್ರೆ ಉಂಟಲ್ವಾ, ಅದು ಎಷ್ಟು ತಗ್ಲಿಕ್ಕೂ ನಾವು ಸಿದ್ಧರಿದ್ದೇವೆ. ಯಾಕಂದ್ರೆ ನಮಗೆ ಆಗಬೇಕಲ್ವಾ ಕೆಲಸ. ನಮಗೆ ಕಾಲು ಹಿಡಿದ ಮೇಲೆ ಗೊತ್ತಾದ್ರೆ ಸಾಕು. ನಮಗೆ ಸಿಕ್ಕುವುದು ಸಿಕ್ಕಿದ್ರೆ ಸಾಕು. ನಮಗೆ ಮರದ್ದಾದ್ರೇನು ಮಂಚದ್ದಾದ್ರೇನು, ಬೆಕ್ಕು ಇಲಿ ಹಿಡಿದ್ರೆ ಆಯ್ತು ಅಷ್ಟೇ. ಹೋಗು, ನಾನು ವ್ಯವಸ್ಥೆ ಮಾಡ್ತೇನೆ. ಸರಿ, ನನಗೆ ಗೊತ್ತುಂಟಪ್ಪ ಇದು ಸುಲಭದಲ್ಲಿ ಆಗುವುದಲ್ಲ ಅಂತ. ಹಾಗಾಗಿ ಹೆಚ್ಚು ಜನರನ್ನು ಸೇರಿಸಿಕೊಳ್ಳಿಲ್ಲ. ಅವರು ಕೊಡುವ ಮಂತ್ರಾಕ್ಷತೆ ಉಳಿದವರಿಗೆಲ್ಲ ಕೇಳುದು ಯಾಕೆ? ಹೌದೌದು. ಹಾಗಾಗಿ ನಾವೇ ಹೊರಟದ್ದೀಗ. ಹೊರಟಲ್ಲಿ ಒಳಗೆ ಹೋದ್ರೆ ಅವಿನಯ ಅಂತ ಹೇಳಿಯಾರಲ್ಲ, ದೀಪ ಉರಿತ ಉಂಟು, ಬೇಗ ಮಲಗುವವರಲ್ಲ. ನೋಡು, ಅವರು ಕರೆಯುವವರೆಗೆ ಕಾಯ್ತಾ ಇರುವ. ಚಾರು ವಿಭವದೊಳೈದೆ ಬರಲ ಸರಗರ ಸನ್ನೆಯಲ್ಲಿ ತಿಳಿದು ವಿಚಾರಿಸುವ ಬಳಿಗಿದರು ಬಂದರದ ನಾನು ಮನ್ನಿಸಿದ ಶಕ್ತಿ ರಾಜಕಾರಣ ಅಂತ ಒಂದು ಮಾತುಂಟು ನೋಡಿ. ಹೌದಾ? ಈ ಶಕ್ತಿ ರಾಜಕಾರಣ ಅಂತ ಒಂದು ಶಬ್ದ ಪ್ರಯೋಗ ಮಾಡುವ ಮೊದಲು ಈ ಆರ್ಯಾವರ್ತದ ವರ್ತಮಾನದ ರಾಜಕೀಯ ಲಕ್ಷಣಗಳನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಏನು ಮಾಡೋಣ, ಕಾಲ ದೇಶ ಪಾತ್ರ ಪರಿಸ್ಥಿತಿ ಸನ್ನಿವೇಶಗಳಿಗೆ ಅನುಗುಣವಾಗಿ ನಮ್ಮ ವ್ಯಾವಹಾರಿಕ ಬುದ್ಧಿಯನ್ನು ನಾವು ತೋರಿಸಬೇಕು ಅಂತ ಶಾಸ್ತ್ರದಲ್ಲೂ ಹೇಳಿಕೆ ಉಂಟು, ಶಾಸ್ತ್ರ ಕಲಿತವರ ನಿರ್ದೇಶನವೂ ಉಂಟು. ಇದು ಪ್ರಸ್ತುತ ಅಲ್ಲ. ಈ ವೇಳೆಯಲ್ಲೆಲ್ಲ ಇದನ್ನು ಮಾತನಾಡುವುದಕ್ಕೋ ಚರ್ಚಿಸುವುದಕ್ಕೋ ಅನ್ಯರಿಗೆ ಅಭಿಪ್ರಾಯವಾಗಿ ಹರುವುದಕ್ಕೋ ವೇಳೆ ಅಲ್ಲದೆ ಹೋದರೂ ಸೂಕ್ಷ್ಮಮತಿಯಾದ ಒಬ್ಬ ಇಂತಹ ಸಂದರ್ಭಗಳಲ್ಲಿ ಈ ರಾಜಕಾರಣದ ಬಗ್ಗೆ ಯೋಚನೆ ಮಾಡಲೇಬೇಕಾದಂಥ ಅನಿವಾರ್ಯ ಉಂಟು. ಹಸ್ತಿನಾವತಿಯಲ್ಲಿ ರಾಜಕಾರಣದ ಕೇಂದ್ರ ಉಂಟು, ಅದರ ಶಕ್ತಿ ಬಿಂದು ನೆಲೆಗೊಂಡಿದೆ ಎನ್ನುವುದು ನಮಗೆ ಮೊದಲೇ ಅರ್ಥ ಆದದ್ದು. ದೃಪದ ವಿರಾಟರಿಗೆಲ್ಲ ಮತ್ತೆ ಗೊತ್ತಾದದ್ದು. ಈಗ ದೃಪದನು ಸಂಬಂಧ ಬೆಳೆಸಿದ್ದು ಹಸ್ತಿನಾವತಿಯ ಜೊತೆಗೆ ಅಲ್ಲೋ, ಪಾಂಡವ ಕೌರವರು ಅಂತ ಎರಡು ಕವಲುಗಳಾಗಿ ಒಡೆದು ಹೋದಂತ ಸಂಸಾರ. ಆದರೂ ಗಜನಗರಿಯ ಜೊತೆಗೆ ಒಂದು ಗಾಢವಾದ ಸಂಬಂಧ ಬೇಕು ಅಂತ ಕನಸಿತ್ತೋ ಇಲ್ಲೋ, ಏನೋ ಪ್ರತಿಜ್ಞೆ ಉಂಟಂತೆ, ಯಾರೋ ಮೇಲೋ ಸೇಡು ತೀರಿಸಿಕೊಳ್ಳುವ ಆಲೋಚನೆ ಉಂಟಂತೆ. ಏನೇ ಇರಲಿ, ಆದರೂ ಅವರು ಕೈವಶ ಮಾಡಿಕೊಳ್ಳುವುದಕ್ಕೆ ಬಯಸಿದ್ದು ಹಸ್ತಿನಾವತಿ ಅಂತಃಪುರವನ್ನು ಹೌದು ಅಂತ ಆಯ್ತಲ್ಲ. ಇನ್ನು ವಿರಾಟನ ಸಂಸಾರದ ಕುರಿತಾಗಿ ಯೋಚನೆ ಮಾಡಿದ್ರು. ಮತ್ಸ್ಯನಗರಕ್ಕೆ ದೊಡ್ಡ ಹೆಸರು ಇರಲಿಲ್ಲ, ಪ್ರಸಿದ್ಧಿಯೂ ಇರಲಿಲ್ಲ. ಇದ್ದರೂ ಕೂಡ
ಅದು ಆ ಕೀಚಕನ ಕಾರಣದಿಂದ. ಅವ ಕಳೆದು ಹೋದ ಮೇಲೆ ಸಂಬಂಧ ಮಾಡಿದ್ದು ಹಸ್ತಿನಾವತಿಯ ಜೊತೆಗೆ. ಹಾಗಾಗಿ ಈ ಭೂಮಂಡಲದ ರಾಜಕಾರಣದ ವ್ಯವಹಾರವನ್ನು ಅಭ್ಯಾಸ ಮಾಡಿದ್ರೆ ಪ್ರತಿಯೊಬ್ಬರು ಬಯಸುವ ಅನುಕೂಲ ಏನು ಅಂತ ಹೇಳಿದ್ರೆ, ಶಕ್ತಿ ಎನ್ನುವುದು ಎಲ್ಲಿ ತುಂಬಿದೆಯೋ, ಯಾವುದು ರಾಜಕಾರಣದ ಶಕ್ತಿ ಬಿಂದುವಾಗಿದೆಯೋ ಅಲ್ಲಿಗೆ ಸೆಳೆಯಲ್ಪಟ್ಟು ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಈಗ ಇವರೆಲ್ಲ ಆಲೋಚನೆ ಮಾಡುವ ಮೊದಲು ತಲೆ ನೆರತ ನಾನೇ ಆಲೋಚನೆ ಮಾಡಿದ್ರೆ ತಪ್ಪಾಗುತ್ತದೋ? ಆ ಕಾಲದಲ್ಲಿ ನಾವು ಉದ್ದೇಶಿಸಿದ್ದು ಅದನ್ನೇ. ಮಾತೃದೇಶಕ್ಕೆ ದೊಡ್ಡ ಹೆಸರೇನು ಇರಲಿಲ್ಲ ಆ ಕಾಲದಲ್ಲಿ. ನಮ್ಮ ಪೂರ್ವಿಕರು ಅನೇಕ ವಿಧದ ಅನುಷ್ಠಾನಗಳಿಂದ ಸುಭದ್ರತೆಯನ್ನು ಹೊಂದಿದ್ದಾಗಿಯೂ ಕ್ರಮೇಣ ಅದು ಲುಪ್ತವಾಗುತ್ತಾ ಲಯವಾಗುತ್ತಾ ಯಾಕೋ ಅನಾಚಾರಕ್ಕೂ ಅಶ್ಲೀಲತೆಗೂ ಎಡೆ ಮಾಡಿಕೊಟ್ಟಿತು ಅಂತ ಕೇಳ್ತೇವೆ. ನಮ್ಮ ಕಾಲದಲ್ಲೂ ಅದೇನು ಕಡಿಮೆ ಇದ್ದದ್ದಲ್ಲ, ಅಪರೂಪದ ದೃಶ್ಯ ಏನು ಅಲ್ಲಲ್ಲ. ಯಾವುದನ್ನು ಪ್ರಪಂಚ ಒಂದು ಶಬ್ದವಾಗಿ ಬಳಸುವಾಗ ಅವಾಚ್ಯ ಅಂತ ಕರೆಯುತ್ತದೋ ಅದೆಲ್ಲ ನಮ್ಮಲ್ಲಿ ಬಹಳ ಬಹಳ ಮುಕ್ತವಾಗಿ ಚಲಾವಣೆಗೊಳ್ಳುತ್ತಿತ್ತು. ಯಾವ ದೃಶ್ಯವನ್ನು ನಾವು ಪ್ರದರ್ಶನ ಮಾಡಿದರೆ ಅನಾಗರಿಕ ಅಪೌರ ಅಂತ ಕರೆಯಲಾಗುತ್ತಿತ್ತೋ ಅಂತಹದ್ದಕ್ಕೆಲ್ಲ ನಮ್ಮಲ್ಲಿ ಯಾವ ತೊಡಕು ಇರಲಿಲ್ಲ. ನಮ್ಮ ವ್ಯವಹಾರದಲ್ಲಿ ಪಾರಿಶುದ್ಧಿ ಎಲ್ಲಿ ಅಂತ ಹುಡುಕಬೇಕಾದ ಸ್ಥಿತಿ ಇತ್ತು. ಆ ಕಾಲದಲ್ಲಿ ಹಾಕೊಳ್ಳಿ, ಆರ್ತಾಯಿನಿ ಎನ್ನುವ ಹಿನ್ನೆಲೆಯಿಂದ ಋತಾಯನ ಪುತ್ರನಾದಂತಹ ಶಲ್ಯ ಪ್ರವೇಶ ಮಾಡಿದ ಮೇಲೆ ಒಂದು ಗಟ್ಟಿತನ ಅಂತ ಬಂದದ್ದು ಮದ್ರದೇಶಕ್ಕೆ. ಬಲ್ಲಿರೇನಯ್ಯ ಮದ್ರದೇಶಕ್ಕೆ ಯಾರೆಂದು ಕೇಳಿ ಬಲ್ಲಿರಿ. ಶಲ್ಯ ಭೂಪಾಲನೆಂದು ಕೊಳ್ಳಬಹುದಲ್ಲ, ಶಲ್ಯ ಭೂಪಾಲನೆ ಸರಿ ಎನ್ನುವ ಮಟ್ಟಕ್ಕೆ ಬಂತು. ನೀವು ಯಾರೇ ಒಡ್ಡೋಲಗ ಕೊಡುವಾಗ ಅದೇ ಕ್ರಮ ಇರುವುದು ನೋಡಿ. ಯಾರೊಂದು ಕೇಳಿ ಬಲ್ಲಿರಿ ಅಂತ ಹೇಳುವಾಗ ಉಳಿದವರು ಹೇಳಬೇಕು. ನಮ್ಮಲ್ಲಿ ಹಾಗಲ್ಲ, ನಾವೇ ಅಂತ ಖಚಿತವಾಗಿ ಎಷ್ಟೋ ಕಾಲ ಆದದ್ದು. ಆವಿಷ್ಕಾರ ಪರಿಷ್ಕಾರಗಳ ಮೂಲಕವಾಗಿ ಒಂದು ವ್ಯವಸ್ಥೆ ಹದವಾದ ಸ್ಥಿತಿಗೆ ಬರ್ತದೆ. ನಾಗರಿಕತೆಯನ್ನು ಕಲಿಯುವುದೋ ನಾಗರಿಕತೆಯನ್ನು ಅಭ್ಯಾಸ ಮಾಡುವುದೋ ಅದೇ ಕಾರಣದಿಂದಲ್ಲೋ. ನಮ್ಮವರನ್ನು ತಿದ್ದುವುದಕ್ಕೆ ನಾನು ಪಟ್ಟ ಹರ ಸಾಹಸ ಅಷ್ಟಿಷ್ಟಲ್ಲ. ಒಂದು ಕಾಲದಲ್ಲಿ ಒಬ್ಬ ಇದ್ದನಂತೆ, ಮಹಾ ಸಾಧಕನಾದವನು ಭಗೀರಥ. ನಾವು ಕೇಳ್ತೇವೆ ತ್ರೇತಾಯುಗದಲ್ಲಿ ತನ್ನ ಪೂರ್ವ ಪಿತೃಗಳಿಗೆ ಲಭ್ಯವಾಗದಂತಹ ಮುಕ್ತಿಯನ್ನು ಒದಗಿಸಿಕೊಡುವುದಕ್ಕಾಗಿ ಅಹರ್ನಿಶಿ ಅಮೋಘವಾದ ಸಾಹಸವನ್ನು ಪ್ರದರ್ಶಿಸಿ ಸೋಲುಗಳನ್ನೆಲ್ಲ ಹಿಮ್ಮೆಟ್ಟಿಸಿ ನಿರಂತರವಾದಂತಹ ವಿಜಯ ಯಾತ್ರೆಯನ್ನು ಕೈಗೊಂಡು ಆತ್ಯಂತಿಕವಾಗಿ ತನ್ನ ಬದುಕಿನ ಬಹುಪಾಲನ್ನು ಪೂರ್ವ ಪಿತೃಗಳ ಕುರಿತಾದಂತಹ ಶ್ರದ್ಧಾ ಕಾರ್ಯಕ್ಕೆ ವಿನಿಯೋಗ ಮಾಡಿ ಗಂಗೆಯನ್ನು ಭೂಮಿಗಿಳಿಸಿದ. ಮುಂದಿನ ಕಥೆ ಬೇಡ ನಮಗೆ. ಹಾಗಾದರೆ ಅಂತಹ ಪ್ರಯತ್ನದಿಂದ ಮದ್ರಾದೇಶವನ್ನು ಕಡಿವಾಣ ತಪ್ಪಿದ ಕುದುರೆ ಆಗಿದ್ದದ್ದನ್ನು, ಚಕ್ರ ಕಳಚಿದ ಬಂಡಿ ಆಗಿದ್ದದ್ದನ್ನು ಒಂದು ಸ್ಥಿಮಿತತೆಗೆ ತಂದೆ. ಸಮಾಧಾನ ಆದ ಮೇಲೆ ಪ್ರಶ್ನೆ ಬಂತು, ಇದ್ಲಲ್ಲ ಒಬ್ಬಳು ತಂಗಿ, ಆ ತಂಗಿ ಅಂತ ಹೇಳುವವಳನ್ನು ಯಾರಿಗೆ ಮದುವೆ ಮಾಡಿ ಕೊಡೋಣ? ಒಂದು ಕಾಲದಲ್ಲಿ ಶಕುನಿ ಅಂತವನು ಸಂಬಂಧ ಮಾಡಿ ಗಾಂಧಾರ ಪರಂಪರೆಯನ್ನು ಈಚೆಗೆ ತಂದು ಹೇಗೂ ಶಕ್ತಿ ರಾಜಕಾರಣದ ಜೊತೆಗೆ ಕೈ ಮಿಳಿತಗೊಳಿಸಿದ್ದಾನೆ ಅಂತ ಆಗುವಾಗ ನಮಗೊಂದು ಸಣ್ಣ ಆಲೋಚನೆ ಹುಟ್ಟಿತ್ತು. ಯಾಕೆ ಅವರ ಕಡೆಗೆ ಹೋಗಬೇಕು? ಯಾಕೆ ಕೌರವ ಅಂತ ಹೇಳುವಂತಹ ಅಥವಾ ಆ ಕೌರವ ಕುಲಕ್ಕೆ ಹೇತು ಕಾರಕವಾದ ಪರಂಪರೆಗೆ ಮೂಲನಾದಂಥ ಧೃತರಾಷ್ಟ್ರನ ಕಡೆಗೆ ಹೋಗಬೇಕು? ಪಾಂಡುವಿನ ಕಡೆಗೆ ಮುಖ ಮಾಡಿದ್ರೆ ಹಾಗೆ ಒಂದು ಪ್ರಸ್ತಾಪ ಮುಂದೆ ಇಟ್ಟದ್ದು. ಆ ಕಡೆಯಿಂದಲೇ ಬಂತು ನೋಡಿ. ನಾವು ಕೈ ತೋರಿಸಿದ್ದು ಮಾತ್ರ, ಇನ್ನೊಂದು ಕೈಯನ್ನು ಸೇರಿಸಿ ಕರತಾಡನ, ಒಂದು ಕೈಯನ್ನು ಮುಂದಿಟ್ಟದ್ದು, ಕೈಯನ್ನು ಸೇರಿಸಿ ಹಸ್ತಲಾಘವ ಅಂತ ಆ ಕಡೆಯಿಂದ ಮಾಡಿಬಿಟ್ರು. ಈಗ ನಾವೆಲ್ಲ ಈ ಕಾಲದಲ್ಲಿ ಮದುವೆ ಆಗುವಾಗ ವಧು ದಕ್ಷಿಣೆ ಕೊಡುವಂತಹ ಪದ್ಧತಿ ಉಂಟೋ ಇಲ್ವೋ ಅಂತ ಹೇಳುವುದಕ್ಕೆ ಪ್ರಶ್ನೆಯಾಗಿ ಎಲ್ಲಿಂದ ಹುಟ್ಟಿತು ಅಂತ ನಾವು ಶೋಧನೆ ಮಾಡುವುದಲ್ಲ. ನಮ್ಮ ಕಾಲದಲ್ಲಿ ವಧುವಿಗೆ ಬೇಕಾಗಿ ನಾವು ದಕ್ಷಿಣ ಪಡ್ಕೊಂಡೆ ಹೆಣ್ಣು ಕೊಟ್ಟಿದ್ದೇವೆ. ಏನು ನಮ್ಮ ಕಡೆ ಹೆಣ್ಣು ಕೊಡುವುದು ಸಣ್ಣ ಕೆಲಸವೇನಯ್ಯ? ಮಾದ್ರಾಧೀಶನಾದಂತಹ ಈ ಶಲ್ಯನ ತಂಗಿಯನ್ನು, ಮಾದ್ರಿಯನ್ನು ಅಷ್ಟು ಸುಲಭದಲ್ಲಿ ಎರಡನೆಯ ವರ್ಣ ಮಾಡಲಿಕ್ಕೆ ನಾವು ಸಿದ್ಧರಾಗ್ತೇವೆ? ಮೊದಲಿನ ಪಟ್ಟದ ರಾಣಿಯ ಸ್ಥಿತಿ ಬಂದ್ರೆ ಆಯ್ತು, ಮೊದಲಿನ ಪಟ್ಟದ ರಾಣಿಯ ಒಂದು ವ್ಯಕ್ಯಾತಿ ಬಂದ್ರೆ ಆಯ್ತು. ಅದು ಬರ್ತದ? ಅದು ಹೇಗೂ ಬರುವುದಿಲ್ಲ. ಆ ಕಡೆಯಿಂದ ಹೇರಳವಾಗಿ ಸಿಗಲಿ, ಎಂಥದೆಲ್ಲ ಸಿಗಲಿಲ್ಲ. ಚತುರಂಗ ಸೇನೆಗೆ ಅನುಕೂಲಿಸುವಂತಹ ಸಂವಾದಿ ಅದೆಲ್ಲವೂ ಸಿಕ್ಕಿದೆ. ಜನ ಒಂದು ಬಿಟ್ಟು ಧನ ಸಿಕ್ಕಿದೆ, ರಥ ಸಿಕ್ಕಿದೆ, ಕುದುರೆ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಬೇಕಾದ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಂಡು ಅವರಿಂದ ಪಡೆದುಕೊಂಡು ಸಂಗ್ರಹಿಸಿ ಆ ಬಳಿಕ ಈ ಕಡೆಯಿಂದ ನಮ್ಮ ತಂಗಿಯನ್ನು ಕೊಟ್ಟದ್ದು. ಮದುವೆ ಆಯಿತು. ಆ ಮೂಲಕವಾಗಿ ಹಸ್ತಿನಾವತಿಗೆ ನೆರೆಯವನು ಹಸ್ತಿನಾವತಿಯವರ ಹೆಗಲಿಗೆ ಕೈ ಹಾಕುವಷ್ಟು ಸಲುಗೆ ಉಂಟು ಅಂತ ಹೇಳುವಂತಹ ಒಂದು ವಿಶೇಷ ಮನ್ನಣೆಗೆ ಭಾಜನನಾದೆ. ಅದಕ್ಕೊಳ್ಳಿ ನಮಗೆ ವಕ್ರಿಸಿದ್ದು.
ಈ ಕಾಲಕ್ಕೆ ನಮ್ಮ ಚಾರು ವೈಭವ, ಆ ಕಾಲದ್ದು ವಾಸ್ತವದ ವೈಭವ. ಯಾರು ವೃತ್ತಿಪರನಾಗಿ ಒಂದು ಯೌವನದ ಹಂತದವರೆಗೆ ಕ್ರಿಯಾಶೀಲನಾಗಿರುತ್ತಾನೋ ಅವನಿಗೊಂದು ನಿವೃತ್ತಿ ಅಂತಿಲ್ವೋ? ನನಗನ್ನಿಸುವುದು ವ್ಯಕ್ತಿಯಾದವನು ನಿವೃತ್ತಿ ಆಗಲೇಬಾರದು. ಕೈಕಾಲು ಸರಿ ಇರುವವರೆಗೆ, ನಾಲಗೆ ಅಲ್ಲಾಡುವವರೆಗೆ, ಕಿವಿ ಎನ್ನುವುದು ಕೇಳುವಷ್ಟು ಶಕ್ತವಾಗಿದ್ದರೆ, ಮೂಸಿದ್ರೆ ವಾಸನೆ ಗೊತ್ತಾದರೆ, ತಬ್ಬಿದ್ರೆ ಸ್ಪರ್ಶಜ್ಞಾನ ಬಂದರೆ ಅಲ್ಲಿಯವರೆಗೂ ಅವ ಕ್ರಿಯಾಶೀಲನಾಗಿರಬೇಕು. ನಿವೃತ್ತಿ ಆದನು ಮತ್ತೆ ಮಾತಾಡಿಸುವವರಿಲ್ಲ. ಓ ಹಾಕೊಳ್ಳಿ ಹಳೆಯ ಕಾಲದವರು ಅಂತ ಹೇಳ್ತಾರೆ. ಹಾಕೊಳ್ಳಿ ಒಂದು ಕಾಲದಲ್ಲಿ ಬಹಳ ಹೆಸರು ಮಾಡಿದವರು ಈಗ ಇಲ್ಲ. ಹಾಗಾಗಿ ನಿವೃತ್ತಿ ಅಂತ ಹೇಳಿದ್ರೆ ನಾನು ಬೆಚ್ಚಿ ಬೀಳ್ತೇನೆ ಕನಸಿನಲ್ಲಿ. ಪ್ರವೃತ್ತನಾಗಿರುವ ಹಸ್ತಿನಾವತಿಯವರ ಸಂಬಂಧದಲ್ಲಿ ಅದು ಹಸನಾಗಲಿ ಸತ್ಯವಾಗಲಿ ಅಂತ ಭಾವಿಸಿ ಒಂದು ವಿಶೇಷವಾದಂತಹ ವಿಶಾಲವಾದ ದೃಷ್ಟಿಯನ್ನು ಇಟ್ಟುಕೊಂಡು ಕಾಯ್ತಾ ಇದ್ದವನು. ಯಾವಾಗ ಈ ಕಾಯುವಿಕೆ ಎನ್ನುವುದು ಒಂದು ತಪನವಾಗಿ ಉಳಿಯಿತೋ, ನಿರೀಕ್ಷೆಯಾಗಿ ಉಳಿಯಿತೋ, ಅಲ್ಲಿಯವರೆಗೆ ಸಮಾಧಾನ ಇತ್ತು. ಆದರೆ ಈಗ ನಡೆಯುತ್ತಾ ಇದೆಯಲ್ಲ ಪಾಂಡವ ಕೌರವರ ಹೋರಾಟ ಕುರುಕ್ಷೇತ್ರ ರಣಾಂಗಣದಲ್ಲಿ, ಈ 15ನೆಯ ದಿವಸ ಮುಗಿದು 16ನೆಯ ದಿವಸವು ಪ್ರಾರಂಭವಾಗಿ ಈ ದಿನ ಸೂರ್ಯ ಪಡುಗಡಲಲ್ಲಿ ಮುಳುಗಿದ ಮೇಲೆ ಒಂದು ವಿಮರ್ಶನೆಗೆ ಹೊರಟ್ರೆ ಈಗ ನಾನು ಕೆಟ್ಟೆ ಅಂತ ತಡವಾಗಿ ಅನ್ನಿಸ್ತದೆ. ಯಾಕೆ? ಮಾಡಿದ್ದುಣ್ಣೋ ಮಹಾರಾಯ ಅಂತ ಒಂದು ಮಾತುಂಟು. ನಾವು ಏನು ಮಾಡ್ತೇವೋ ಅದು ಆಗಲೇ ಫಲಕ್ಕೆ ಬರುವುದಿಲ್ಲ. ರೂಢಿಯಲ್ಲಿ ನಮ್ಮಲ್ಲೊಂದು ಪ್ರಯೋಗ ಉಂಟು, ತಲೆಗೆ ಹೊಯ್ದ ನೀರು ಕಾಲಿಗೆ ಬರ್ತದೆ. ಭಾನುವಾರ ತಲೆಗೆ ಒಯ್ಯುವ, ಭಾನುವಾರ ಸಂಜೆಯ ಕಾಲಿಗೆ ಬರಬೇಕು ಅಂತಿಲ್ಲ. ಸೋಮ ಮಂಗಳ ಬುಧ ಗುರು ಶುಕ್ರ ಶನಿವಾರ ಕಾಲಿಗೆ ಬಂದ್ರು ಬಂತು, ಅವಸರ ಪಡುವುದು ಬೇಡ. ನನ್ನ ಕಾಲಿಗೆ ಬರಲಿಲ್ಲ, ಈಗ ನನ್ನ ಕಾಲಿಗೆ ಬಂತು 16ಕ್ಕಾಗುವಾಗ. ಈ 16ಕ್ಕಾಗುವಾಗ ಯಾಕೆ ಬಂತು ಅಂತ 16 ಅಂತ ಒತ್ತಿ ಹೇಳುವಾಗ ನಿಮಗೆ ಅರ್ಥ ಆದೀತು. ಹಾಗಾದರೆ ಪಾಂಡವರಿಗೆ ಸಹಾಯ ಮಾಡಬೇಕು, ಪಾಂಡವರಿಗೆ ವಿಶೇಷವಾಗಿ ನನ್ನ ಕೊಡುಗೆ ಕೊಡಬೇಕು. ಮುಖ್ಯವಾಗಿ ನಾನು ಕಲಿತಿರುವಂತಹ ಪ್ರತ್ಯೇಕವಾದ ವಿದ್ಯೆ ಅಶ್ವರಥೆಯ ರಥಕಲ್ಪ. ಇವತ್ತಿಗೂ ರಥ ನಡೆಸುವುದರಲ್ಲಿ, ಕುದುರೆಗಳ ವಾಗೆಗಳನ್ನು ಹಿಡಿದು ಸರಿಯಾದ ದಿಕ್ಕಿಗೆ ಒಯ್ಯುವುದರಲ್ಲಿ ಶಲ್ಯನಿಗೆ ಸಮದ್ವಂದ್ವಿಯಾಗಿ ಉಳಿಯಬಲ್ಲ ಸಮರ್ಥರಿದ್ದಾರೋ, ಸಂವಾದಿಗಳಿದ್ದಾರೋ? ಯಾವ ಕಾರಣಕ್ಕೂ ಇಲ್ಲ. ಅದಕ್ಕೆ ಸ್ಪರ್ಧೆ ಬೇಡ. ಅದು ಲಿಖಿತ ರೂಪದಲ್ಲಿ ಪ್ರಪಂಚದಲ್ಲಿ ಬರೆಯಲ್ಪಟ್ಟಿದೆ. ಶಲ್ಯರು ಕೆಳಗಿನ ಭಾಗದಲ್ಲಿ ಬಹಳ ಪ್ರಸಿದ್ಧರು, ಮತ್ತೆ ಮೇಲೆ ಮಾತಲಿಯೋ ಮತ್ತೆ ಎಲ್ಲ ಇದ್ದಾರೆ. ಹಾಗೆಂತೇಳಿ ನಮ್ಮ ಕೃಷ್ಣನ ಸಾರಥಿ ದಾರುಕನು ಸಾಮಾನ್ಯನೇನಲ್ಲ. ಆದರೆ ಇಲ್ಲಿ ಕೃಷ್ಣ ಅಂತ ಹೇಳುವಾಗ ನೆನಪಿಗೆ ಬಂತು ನೋಡಿ. ಯಾವಾಗ ಪಾಂಡವರಿಗೆ ಸಹಾಯ ಮಾಡಿ ಅದರಲ್ಲೂ ಅರ್ಜುನನಿಗೆ ಪ್ರಮುಖವಾಗಿ ಸಹಕರಿಸಿ ಅವನ ರಥದ ಮುಂಭಾಗದಲ್ಲಿ ಕುಳಿತು ಅವನ ಕುದುರೆಗಳನ್ನು ನಡೆಸಿ ಒಂದು ಕಾಲದಲ್ಲಿ ಪಾಂಡು ಚಕ್ರವರ್ತಿಯ ದಿಗ್ವಿಜಯಕ್ಕೆ ಕಾರಣಕರ್ತನಾದಂತಹ ನಮ್ಮ ಶಲ್ಯ ಅವನ ಮಗನಾದಂತಹ ಅರ್ಜುನನಿಗೂ ತಲೆಮಾರುಗಳ ಅಂತರವನ್ನು ಲೆಕ್ಕಿಸದೆ, ತಲೆಯಲ್ಲಿ ಬಿಳಿ ಕೂದಲು ಬಂದರೂ ಹುಮ್ಮಸ್ಸನ್ನು ಕುಗ್ಗಿಸಿಕೊಳ್ಳದೆ, ಭತ್ತದ ಆತ್ಮಸ್ಥೈರ್ಯದ ತೊರೆಯಿಂದಲೇ ಅರ್ಜುನನನ್ನು ನೆನೆಸಿ ವಿಜಯದ ಕಡೆಗೆ ಕೊಂಡೊಯ್ದ. ಹೀಗೊಂದು ಪ್ರಖ್ಯಾತಿ ಬರಲಿ ಅಂತ ಅವಸರದಿಂದ ನಡಿಲಿಕ್ಕೆ ಬರುವುದಿಲ್ಲ ಮೊದಲನಷ್ಟು. ಬೇಗ ಮುಂಚೂಣಿಯಲ್ಲಿ ನಿಂತು ರಥ ಹತ್ತಿಕೊಂಡು ಒಂದಕ್ಷೋಹಿಣಿ ಸೇನೆ ತಕೊಂಡು ಈಚೆಗೆ ಬಂದೆ. ಬರುವಾಗ ಕೋಳಿ ಸಮಸ್ಯೆ ಆದ್ದು ಏನು? ಈ ನಮ್ಮ ಯೌವನದ ವೈಭವದ ನೆನಪುಗಳೆಲ್ಲ ಈಗ ನಮಗೆ ಚಾರು ಆಗಿ ಕಾಣಿಸುವುದು, ಏನು ಅಲ್ಲ ಅಂತ ಕಾಣಿಸುವುದು. ಯಾಕೆ? ಆಗ ಇದ್ದದ್ದೇನು, ಈಗ ಇರುವುದು ಏನು? ಈ ಕಾಲದ ವೈಭವಕ್ಕೆ ಹಪಾಹಪಿಯನ್ನು ತೋರಿದ್ರೆ ಬಾಯಿ ಚಾಪಲ್ಯಕ್ಕೋ, ಹೊಟ್ಟೆ ಚಾಪಲ್ಯಕ್ಕೋ, ಕಣ್ಣಿನ ಚಾಪಲ್ಯಕ್ಕೋ, ಕಿವಿಯ ಚಾಪಲ್ಯಕ್ಕೋ, ಒಟ್ಟಿನಲ್ಲಿ ಪಂಚೇಂದ್ರಿಯದ ಚಾಪಲ್ಯಕ್ಕೋ ಸಿಕ್ಕಿದ್ರೆ ಅವನು ಸಿಕ್ಕಿಬಿದ್ದ. ಈ ತಿನ್ನುವ ಅಭ್ಯಾಸ, ಕುಡಿಯುವ ಅಭ್ಯಾಸ ಮೊದಲಿನಿಂದಲೇ ಬಂದದ್ದು ನಮಗೆ. ಏನು ನಮಗೆ ಅದೇನು ಅಪತ್ಯ ಅಲ್ಲಲ್ಲ. ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಶ್ರೀಮಂತರು ಎಷ್ಟು ಮಂದಿ ಇಲ್ಲ? ಮನೆಯ ಮುಂದೆ ಬಾವಿ ನೀರಿದ್ದು ಕುಡಿಲಿಕ್ಕೆ ಸಾಧ್ಯ ಇಲ್ಲದ ಚೈತನ್ಯ ಹೀನರು ಎಷ್ಟಿಲ್ಲ? ನಮಗೆ ಆ ಮಟ್ಟಕ್ಕೆ ಎರಡರ ಭೋಗ ಭಾಗ್ಯಕ್ಕೆ ಕೊರತೆ ಇಲ್ಲ. ನಾವು ತಿಂದಷ್ಟೇ ಕುಡಿತೇವೆ, ಕುಡಿದಷ್ಟೇ ತಿಂತೇವೆ. ಕುಡಿತ ಮತ್ತು ತಿನ್ನುವಿಕೆ ಎರಡರಲ್ಲೂ ಸಮಾನವಾದ ಅನುಪಾತ ಸಾಧಿಸ್ತೇವೆ. ಅದಕ್ಕೇನು ಅವಾಚ್ಯಾರ್ಥ ಇಲ್ಲ. ನಮ್ಮಂಥವರ ಪಾಲಿಗೆ ಅದು ಸರಿಯಾಗಿ ಸ್ವೀಕಾರ್ಯ ಅಂತ ಒಪ್ಪಿಸಲ್ಪಟ್ಟದ್ದೇ. ಈ ಕಾರಣದಿಂದ ಇಲ್ಲಿಯವರೆಗೆ ಆರೋಗ್ಯದಲ್ಲಿದ್ದ ನನಗೆ ಯಾವಾಗ ಇನ್ನೊಮ್ಮೆ ಹೇಗಾದರೂ ಪಾಂಡವರಿಗೆ ಸಹಾಯ ಮಾಡಿ ಮತ್ತಷ್ಟು ದೃಢಕಾಯತ್ವವನ್ನು ಹೊಂದಬೇಕು ಅಂತ ಮನಸ್ಸು ಬಂತೋ, ಹಾಕೊಳ್ಳಿ. ದಾರಿಯಲ್ಲಿ ಸಿಕ್ಕಿ ಬೀಳಲಿಲ್ವೋ? ಸನ್ನೆಯಲ್ಲಿ ಯಾರೋ ಸನ್ನೆಯಲ್ಲಿ ಬರ್ತಾ ಇದ್ದಾರೆ ಅಂತ ಸನ್ನೆಯಲ್ಲಿ ಸೂಚಿಸಿದ್ರು. ಸೂಚಿಸಿದ ತಕ್ಷಣವೇ ಗುಳ್ಳೆನರಿಗಳು ಕುಕ್ಕುಟಗಳನ್ನು ಹಿಡಿಯುವುದಕ್ಕಾಗಿ ಪೊದೆಯಲ್ಲಿ ಕಾದು ಕುಳಿತ ಹಾಗೆ 4 ಮಂದಿ ಚಂಗನೆ ಮುಂದೆ ಬಂದ್ರಲ್ಲ.
ಮೂಲದಲ್ಲಿದ್ದವ ಮುಖ್ಯಸ್ಥ ಕೌರವ ಅಂತ ಪ್ರತ್ಯೇಕ ಹೇಳಬೇಕು. ಕೌರವ ಇದ್ದಲ್ಲಿ ನೆರಳುಗಳು ಬೇರೆ ಬೇರೆಯಾಗಿ ಶಕುನಿ, ಅದರ ಜೊತೆಗೆ ಜಯದ್ರಥನೋ ಇನ್ನೊಬ್ಬ ಕರ್ಣನೋ ಇದ್ದಾನೆ ಅಂತ ಬೇರೆ ಹೇಳಬೇಕು. ಸಾಂಘಿಕವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಯತ್ನವನ್ನು ಮಾಡಿ ಏನು ಬಂದ ತಕ್ಷಣ ಕೈ ತೊಳೆದಿದ್ದೀರೋ ಮಾವ ಅಂತ ಕೇಳಲಿಲ್ಲ, ತಿನ್ನಿಸಿದ್ದೆ. ನಿಮಗೆ ಕುಡಿದ್ರೆ ಶೀತ ಆಗ್ತದ, ಏನಾದರೂ ಬೇರೆ ಸಮಸ್ಯೆ ಆಗ್ತದ ಅಂತ ಕೇಳದೆ ಕುಡಿಸಿದ್ದೆ. ಕುಡಿದು ತಿಂದು ತಿಂದು ಕುಡಿದು ತಿಂದು ಎಲ್ಲವನ್ನೂ ಮುಗಿಸಿದ ಮೇಲೆ ಮತ್ತೆ ತಲೆಗೆ ಹೋಯ್ತು, ಇದು ಯಾಕಪ್ಪ ಇವರಿಷ್ಟು ಮಾಡಿದ್ದು. ಅದನ್ನೆಲ್ಲ ಯೋಚಿಸುವಷ್ಟು ವ್ಯವಧಾನವೇ ಇರಲಿಲ್ಲ. ತಲೆ ಅಂತೂ ತಿರುಗಿತಲ್ಲ. ನಮ್ಮ ಉದ್ದೇಶವು, ಭಾವನೆಯು, ಯೋಚನೆಯು, ಲಕ್ಷ್ಯವೂ ತಿರುಗಬೇಕಲ್ಲ. ಭರವಸೆ ಕೊಟ್ಟು ಹೋದ ವಿಧಿ ಎನ್ನುವುದು ನಮ್ಮನ್ನು ಅಣಕಿಸಿದ್ದು ನೋಡಿ. ಇಷ್ಟು ಭೂರಿ ಸಂತೋಷದ ಸ್ಥಿತಿಯನ್ನು ಕೊಟ್ಟವನಿಗೆ ಕೇಳಿದ್ದು ಕೊಡ್ತೇನೆ. ಕೌರವ ಬಾಯಿಪಾಠ ಮಾಡಿ ಹೇಳಿದ್ದೋ ಅಲ್ಲ, ಆ ಪಾಠ ಎಲ್ಲ ಅವನ ಬಾಯಿಯಲ್ಲಿ ಉಂಟೋ ಅಲ್ಲ, ಉಳಿದವರ ಮೆದುಳೆಲ್ಲ ಅವನ ನಾಲಗೆಯ ಮೇಲುಂಟು. ಅಂತೂ ಬುದ್ಧಿವಂತಿಕೆ ಪ್ರಶ್ನೆ ಮಾಡಿದ. ಅಷ್ಟನ್ನು ನನ್ನ ಕಡೆಗೆ ತಕೊಂಡೋಗಿ ನೀವು ನಮ್ಮ ಕಡೆಗೆ ಬರಬೇಕು, ಸೇನಾ ಪ್ರಮುಖನನ್ನಾಗಿ ಮಾಡ್ತೇನೆ ಅಂತ ಮಧ್ಯದಲ್ಲಿ ಬಾಯಿ ಜಾರಿ ಹೇಳಿದ್ದ. ಈಗ ಸೇನೆಗೆ ಪ್ರಮುಖ ನಾನು ಹೌದಲ್ಲ, ಯಾಕಂದ್ರೆ ದೊಡ್ಡ ಕಿರೀಟ ಯಾರ್ದು ಅಂತ ವರ್ತಮಾನದಲ್ಲಿ ಕೇಳಿದ್ರೆ ಸಂಶಪ್ತ ಕರೆದು ಬಿಟ್ರೆ ನಮ್ಮದೇ ಅಲ್ವೋ. ತೋಳಿನ ತೋರವನ್ನು ನೋಡಿದ್ರೆ ಮಣ್ಣ ಬಿದ್ದು ಹೋದ ಘಟೋತ್ಕಜ ಬಿಟ್ರೆ ಭೂಮಿಯ ಮೇಲೆ ನಾವೇ. ಬಲದಳು ಯಾರು ಅಂತ ಕೇಳಿದ್ರೆ ಮಾದ್ರೇಶ. ಅತ್ಯುನ್ನತಿಗಳು ಬೇರೆಯವರು ಇರಬಹುದಯ್ಯ, ಅದು ಸರ್ವಾಂಗೀಣ. ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದವರಿಗೆ ಸರ್ವಾಂಗೀಣ ಪ್ರಶಸ್ತಿ. ನಾವು ಒಂದೇ ವಿಷಯದಲ್ಲಿ ಬಲ ಆಡೋರು. ಬಲದಲ್ಲಿ ಯಾರು ಅಂತ ಕೇಳಿದ್ರೆ ಮಾದ್ರೇಶ, ಹೌದಲ್ವ. ಇಂತಹ ನನ್ನನ್ನು ಆ ಅಣಕು ನಾಟಕದಲ್ಲಿ, ಆ ಸನ್ನೆಯ ವ್ಯವಹಾರದಲ್ಲಿ ಪಾಂಡವರ ಕಡೆಗೆ ಬಾರದಾಗೆ ತಡೆದು ಬಿಟ್ರಲ್ಲ. ಇಲ್ಲಿಗೆ ಬಂದ ಮೇಲೆ ಏನಾದರೂ ನೆಮ್ಮದಿ ಉಂಟೋ? ಒಂದನೇ ದಿವಸ ಅಂತೂ ಸೇನಾಧ್ಯಕ್ಷನ ಪದವಿ ಬರಲಿಲ್ಲ. 10 ದಿವಸದವರೆಗೆ ಸತ್ತವರನ್ನು ಲೆಕ್ಕ ಮಾಡುವಂತಹ ಅನೇಕ ಮಂದಿಗಳಲ್ಲಿ ನನ್ನನ್ನು ಸೇರ್ಪಡೆಗೊಳಿಸಿದ್ದ. 9ನೇ ದಿವಸ ಒಂದು ಕೌರವ ಕೇಳುವುದು, ಮಾವ ಇವತ್ತೆಷ್ಟು ದಿವಸ, ಎಷ್ಟು ಜನ ಸತ್ರು ಹೇಳ್ಬೇಕಲ್ಲ. ದಿವಸ 10,000 ಮಕುಟ ವರ್ಧನರ ತಲೆ ಕಡಿತೇನೆ ಅಂತ ಪ್ರತಿಜ್ಞೆ ಮಾಡಿದರ ಭೀಷ್ಮರ ಲೆಕ್ಕಾಚಾರ ಒಪ್ಪಿಸ್ಲಿಕ್ಕೆ ನಾನು ಕರಣಿಕ, ವಾಚಿಕವಾಗಿ ಹೇಳುವ ಕರಣಿಕ. 90,000 ಆಯ್ತು, 1,00,000ಕ್ಕೆ ಇನ್ನು 10 ಕಡಿಮೆ ಅಂತ ಇವ ಹೇಳುವುದು. ಹಾಗಾದರೆ ಲೆಕ್ಕ ಒಪ್ಪಿಸುವ ಮಟ್ಟಕ್ಕೆ ನಾನು ಬಂದೆ ಅಂತ ಆದರೆ ನನ್ನ ಹತಾಶ ಸ್ಥಿತಿಯನ್ನು ಯಾರಿಗೆ ವಿವರಿಸಲಿ? ಹೋಗ್ಲಿ. 10ನೇ ದಿವಸ ಅವರು ಮಲಗಿದ್ರು ಸರಳ ಮಂಚದಲ್ಲಿ. ಆ ಮಂಚದಲ್ಲಿ ಮಲಗಿದಲಾದರೂ ತಲೆಯ ಮೇಲೆ ಕಿರೀಟ ಬರ್ತದೆ ಅಂತ ಭಾವಿಸಿದ್ರೆ ಅತ್ಲಾಗೆ ಬ್ರಾಹ್ಮಣನೂ ಅಲ್ಲ, ಇತಲಾಗೆ ಕ್ಷತ್ರಿಯನೂ ಅಲ್ಲದಂಥ ಸ್ಥಿತಿಯಲ್ಲಿ ಒಯ್ದಾಡುತ್ತಿದ್ದ. ಇರ್ಲಿಯಪ್ಪ, ಅವರ ಪರಾಕ್ರಮದ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ಗುರುಕುಲದಲ್ಲಿ ಅವರು ಸಿದ್ಧಪಡಿಸಿದಂಥ ಶಿಷ್ಯರ ಸಂಖ್ಯೆ ಬಹಳ ಹೆಚ್ಚು. ಅಮೋಘ ವೀರ್ಯರನ್ನು ಪ್ರಪಂಚಕ್ಕೆ ಬಳುವಳಿಯಾಗಿ ಕೊಟ್ಟಂತ ಶಾಸ್ತ್ರವೇತ್ತ ಅಂತವರಿಗೆ ಸಿಗಲಿ. ದ್ರೋಣರಿಗೆ ಸಿಕ್ಕಿತು, 5 ದಿನ ಮುಗಿಯಿತು. 15 ದಾಟಿದ ಮೇಲೆ ಆದರೂ 16ಕ್ಕೆ ನಾನು ಬರಬೇಡವೇನಯ್ಯ, ಅದೂ ಬಾರದಂತ ಸ್ಥಿತಿ ನನ್ನ ಪಾಲಿಗೆ ಬಂತು. ಇವತ್ತು ಆಟೋಪದಲ್ಲಿ ಪ್ರಚಂಡವಾದ ವಿಕ್ರಮದಲ್ಲಿ ಕೌರವನಿಗೆ ಭರವಸೆ ಕೊಡುವುದರಲ್ಲಿ ನಿಸ್ಸೀಮನೆನಿಸಿಕೊಂಡವನು ಯುದ್ಧಕ್ಕಾಗಿ ಹೋದ. ಏನಾದ್ರೂ ಅಪ್ರಾಮಾಣಿಕತೆ ತೋರಿಸಿದ್ದೇವೋ? ಹೋರಾಟದಲ್ಲಿ ಅವನ ಆಚೆಗಿರುವಾಗ ನಾವು ಹೋರಾಡುವುದಿಲ್ಲ ಅಂತ ನಾವೇನಾದ್ರೂ ನಿರಾಶಾನ ಮಾಡಿದ್ದೇವೋ? ಬೆನ್ನಾಕಿದ್ದೇವೋ? ಪ್ರಾಮಾಣಿಕವಾಗಿ ಹೋರಾಡಿದ್ದೇವೆ. ಪಾಂಡವರು ಬರುವಾಗ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ನಾವು ಹೋರಾಟ ಮಾಡಿದ್ದೇವೆ. ಯಾಕಂದ್ರೆ ಪಾಂಡವರನ್ನು ಕಂಡ್ರೆ ಒಂದು ಜ್ಞಾತಿ ಪ್ರೀತಿ ಬರ್ತದೆ, ಒಂದು ವಿಶೇಷವಾದ ವಾತ್ಸಲ್ಯ ಬಂದು ಬಿಡುತ್ತದೆ. ತಂಗಿಯನ್ನು ಕೊಟ್ಟ ಪಕ್ಷ ಅಲ್ವೇ, ಯಮಳರ ಆಶ್ರಯ ತಾಣ ಅಲ್ವೇ, ಈ ರೀತಿಯದ್ದಾದ ಭಾವನೆ ಬರಕೂಡದು ಎನ್ನುವ ವಿಶೇಷವಾದಂತಹ ನಿಲುಮೆಯಿಂದ ಕಣ್ಣಿಗೆ ಕೈ ಹಿಡ್ಕೊಂಡಾದರೂ ಪಾಂಡವರ ಕಡೆಯಲ್ಲಿ ಯಾರು ಶಲ್ಯನ ಪೆಟ್ಟಿಗೆ ಬೀಳಬಹುದೋ ಅಂಥವರನ್ನು ಹೊಡೆದು ಮುಗಿಸಿದ್ದೇನೆ. ಏನಾದರೂ ಕೊರತೆ ಉಂಟು? ನಾವು ಭೀಷ್ಮಾಚಾರ್ಯರಾಗಿ ಲೆಕ್ಕ ಇಡಲಿಲ್ಲ. ದಿವಸಕ್ಕೆ 10, 2ಕ್ಕೆ 20, 30 ಲೆಕ್ಕ ಇಡಲಿಲ್ಲ. ಅಂತೂ ಬೀಳಿಸಿದ್ದು ಬಲಾಢ್ಯರನ್ನು ಹೌದಲ್ಲ. ಬಲದೊಳ್ಳು ಶಲ್ಯ ಅಂತ ಹೇಳುವುದು ಸ್ಥಾಪನೆ ಆಗಿದೆ ಅಲ್ಲ. ಇಷ್ಟೆಲ್ಲ ಸಮಾಧಾನದಿಂದ ಇದ್ದರೂ ಇವತ್ತು ಸಂಜೆಗೆ ಈ ಮೈಗೆ ಎಣ್ಣೆ ಹಚ್ಚಿಕೊಳ್ಳುವಾಗ, ಅದರ ಜೊತೆಗೆ ನೋವನ್ನು ಮರೀಲಿಕ್ಕೆ ಯಾವುದನ್ನು ತಕೊಂಡ್ರೆ ಸರಿ ಆಗ್ತದೆ ಅದನ್ನು ತಕೊಳ್ಳುವಾಗ, ಅದೆಲ್ಲ ನಿಮ್ಗೆ ಹೇಳಲಿಕ್ಕೆ ಆಗಲಿ. ಆ ಕಾರಣದಿಂದ ಇಷ್ಟೆಲ್ಲ ಅನುಕೂಲಗಳನ್ನು, ಇಷ್ಟೆಲ್ಲ ಪರಿಚಾರಕತ್ವವನ್ನು, ಶುಶ್ರೂಷಾ ಕ್ರಮಗಳನ್ನು ಹೊಂದಿದ್ರು ಮಾನಸಿಕವಾದದ್ದು ಬಿಡವಯ್ಯ. ನಾಲಗೆಯ ಚಾಪಲ್ಯ, ಹೊಟ್ಟೆಯ ಒಳಗಿನ ದೌರ್ಬಲ್ಯ, ಅದು ಕೆಲಸ ಮಾಡಿದರೆ ಕೆಲವೊಮ್ಮೆ ನಾವು ಎಂತಹ ಸೋಲಿನ ನಿಕೃಷ್ಟವಾದ ಪಾತಳಿಗೆ ಬಿದ್ದು ಹೋಗುತ್ತೇವೆ ಅಂತ ಹೇಳುವುದಕ್ಕೆ ನಾನೇ ಸಾಕ್ಷಿ. ಈ ಪತನ ಯಾರಿಗೂ ಒಳ್ಳೆಯದಲ್ಲ. ಈ ಪತನದ ಕೃತಿಯನ್ನು ಯಾರೂ ಯಾವತ್ತೂ ಮರೆಯಕೂಡದು. ಈಗ ಕತ್ತಲಾವರಿಸಿದೆ.
ನಿನ್ನೆಲ್ಲಿಯೂ ಕತ್ತಲಾಗ್ಲಿಲ್ವೋ? ನಿನ್ನೆ ಕತ್ತಲೆ ಆಗಿ ಇವತ್ತು ಬೆಳಗ್ಗೆ ಸೂರ್ಯೋದಯ ಆಗ್ಲಿಲ್ವೋ? ಹಾಗೆ. ನಾಳೆಯೂ ಆಗುವುದಿಲ್ವೋ? ಈಗ ಸೂರ್ಯೋದಯ ಆಗುವುದೋ ಆಗದೆ ಇರುವುದೋ ಕೆಲವೊಮ್ಮೆ ಜಯದ್ರಥನಂತವರ ಪ್ರಸಂಗದಲ್ಲಿ ಹೆಚ್ಚು ಕಡಿಮೆ ಆದೀತು. ಅದು ಕೆಲವೊಮ್ಮೆ ಮುಳುಗಬೇಕಾದಾಗ ಮುಳುಗಲಿಕ್ಕಿಲ್ಲ, ಕಾಣಿಸುವ ಬೇಕಾದ ಹೊತ್ತಿನಲ್ಲಿ ಕಾಣಿಸಬಾರದ ಹೊತ್ತಿನಲ್ಲಿ ಕಾಣಿಸಿಕೊಳ್ಳಲಬಹುದು. ಹಾಗೆಂದು ಉಳಿದ ಸಂದರ್ಭಕ್ಕೆ ಅದು ಪ್ರಯೋಜನಕಾರಿಯೋ ಅದು ಉಳಿದ ಸಂದರ್ಭಕ್ಕೆ ಫಲಿತವೋ ಅಲ್ಲಲ್ಲ. ನಾಳೆ ಸೂರ್ಯ ಉದಿಸ್ತಾನೆ, ಮತ್ತೆ ಯುದ್ಧಕ್ಕೆ ಕಣೀಲ್ ಅಂತ ಆಯುಧಗಳ ಮೇಲಾಟ ಪ್ರಾರಂಭ ಆಗ್ತದೆ. ಕಲ್ತ ಮಂತ್ರಾಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡುವುದಕ್ಕೆ ಕುರುಕ್ಷೇತ್ರ ಬಿಟ್ಟರಕ್ಕೆ ಬೇರೆ ಜಾಗ ಇಲ್ಲ, ವೇದಿಕೆ ಇಲ್ಲ ಅಂತ ಯಾರೆಲ್ಲ ತಾಯಿಯ ಮೊಲೆ ಹಾಲನ್ನು ಬಿಡುವ ಕಾಲದಲ್ಲಿ ಪ್ರತಿಜ್ಞೆ ಮಾಡಿದ್ದಾರೋ ಅಂಥ ವೀರ ಶಿಶುಗಳು ಈ ಕಾಲದಲ್ಲಿ ನಾಳೆ ಹೋರಾಟಕ್ಕೆ ನಿಲ್ತಾರೆ. ಸಂಜೆ ಆಗುವಾಗ ಲೆಕ್ಕ ಬರ್ತದೆ. ಪುನಃ ತಲೆ ತಗ್ಗಿಸಿದವರು, ಕದಕ್ಕ ಕೈ ಕೊಟ್ಟವರು, ಹಣೆ ಒರೆಸುವವರು, ಮುಲುಕುವವರು, ತಿಣುಕುವವರು, ಪೀಡಿತರು, ಹೃದಯ ದೌರ್ಬಲ್ಯದವರು, ಮಗ್ಗುಲು ಮುರಿಯುವವರು, ಬೆನ್ನು ತಗ್ಗಿ ಭಾಗಿಸುವವರು, ಕಾಲು ತರಗುಟ್ಟುವವರು ಎಲ್ಲ ಬಂದು ಶಿಬಿರದಲ್ಲಿ ಕೂತುಕೊಳ್ತಾರೆ. ಎಂದಿನಂತೆ ಕೌರವನು ಒಡ್ಡೋಲಗ ಕೊಟ್ಟು ಏನಾಯ್ತಪ್ಪ ಇಂದಿನ ಹವದಲ್ಲಿದ್ದ ಪ್ರಾರಂಭ ಮಾಡುವಾಗ ನಮ್ಮಂಥವರು ಹಿಂದಿನ ಸಾಲಿನಲ್ಲಿ ಬೆಲ್ಲ ಹಾಕಿ ಜಾರಿಕೊಳ್ತೇವೆ. ಇವನಿಗೆ ಈಗ ಜಾರುವಾಗ ಗೊತ್ತಾಗ್ತದೆ. ಮೊದಲು ತುಂಬಿದ ಸಭೆಯಲ್ಲಿ ನಾವು ಜಾರುವಾಗ ಅವನಿಗೆ ಗೊತ್ತಾಗುತ್ತಿರಲಿಲ್ಲ, ಅಷ್ಟು ದೊಡ್ಡ ಸಭೆ ಅಲ್ವೋ. ಈಗ ಕೊನೆಗೆ ಎಲ್ಲರನ್ನು ಕಳಕೊಂಡು ವಿರೂಪಾಕ್ಷನನ್ನು ಕಳುಹಿಸಬೇಕಾದ ಸ್ಥಿತಿಗೆ ಬಂದ ರಾವಣನ ಹಾಗಾಗಿದ್ದಾನೆ. ಈಗ ಒಬ್ಬ ಜಾರಿದ್ರು ಕುತುಕ ಅಂತ ಹೇಳುವ ಸ್ಥಿತಿಯಲ್ಲಿ ಉಂಟು ಅಂತ ನಮಗೊಂದು ರಿಯಾಯಿತಿ ಉಂಟು ನೋಡಿ. ಉದಾಹರಣೆ ಹಿರಿಯರಲ್ವೋ ಏನೋ ಸ್ವಲ್ಪ ಕಷಾಯ ಮಾಡಿ ಕುಡಿಯೋ ಅಭಿಪ್ರಾಯ ಉಂಟು ಅಂತ ಕಲಿಸ್ತಾರೆ. ಈಚೆಗೆ ಬಂದಿದ್ದೇನಲ್ಲ, ಬಂದ ತಕ್ಷಣ ಒಬ್ಬ ಸಂಕೇತ ಕೊಡ್ತಾನೆ. 4-5 ಜನ ದೀವಟ್ಟಿಗೆ ಉರಿಸಿಕೊಂಡು ಈಚೆಗೆ ಬರ್ತಾ ಇದ್ದಾರೆ. ಮನ್ನಿಸಿದ್ದೇನೆ, ಬರಬೇಕು. ತನ್ನ ನಿಜಾಲಯ ಗೈರಿಸಿ ಶಲ್ಯಂದ್ರ ಪಾಲ ಈಗಲೂ ಶಲ್ಯಂದ್ರ ಪಾಲ ಉನ್ನತ ನಿಶಿಯೋಳು ಬರಲೇಕೆನ್ನುತ್ತ, ಈ ಉನ್ನತ ನಿಶಿಯೋಳು ಬರಲೇಕೆನ್ನುತ್ತ ಬೆಸಗೊಳಲವ ನಿಂತೆಂದನು ನಗುತ್ತೋ. ನಾನು ಬರ್ಬಹುದೋ ಬೇಡೋ ಅಳಿಯ, ನಮ್ಮ ಸಂಬಂಧವೇ ಅಳಿಯ. ಅದು ಯಾವತ್ತು ಅಳಿಲಿ? ನೀನು ನನ್ನ ಅಳಿಯ. ನಿಮ್ಮದು ಇವತ್ತಿದ್ದು ಕಾರ್ಯಕ್ರಮ ಮುಗೀತಾ? ನೀನು ನನ್ನ ದೂರ ಉಳಿ. ಇವತ್ತಿನ ಮಲಗುವುದಲ್ಲ ಕಾರ್ಯಕ್ರಮ. ಇವತ್ತಿನದ್ದು ಆಲೋಚನೆ, ಮಂಥನ, ಚಿಂತನ, ತಿನ್ನುವುದು, ಮರುಮನನ, ತಿನ್ನುವುದು, ಕುಡಿಯುವುದು, ಹಚ್ಚುವುದೆಲ್ಲ ಮುಗೀತಲ್ಲ. ಇನ್ನು ನಾಳೆ ಹೊಸ ಪೆಟ್ಟು ಮಾಡಿಕೊಳ್ಬೇಕು, ಪುನಃ ಹೊಸ ಹಚ್ಚಬೇಕು. ಆಗಲ್ಲ, ನಾನು ಮಧ್ಯದಲ್ಲಿ ಒಂದು ಉಪದ್ರ ಆಗಲಿಲ್ಲ. ನಿನಗೆ ಮಧ್ಯ ಅಂತ ಏನು, ತುದಿ ಅಂತ ಏನು, ಬುಡ ಅಂತ ಏನು, ನೀನು ಪ್ರವೇಶ ಮಾಡಿದೆಲ್ಲ ಮೊದಲಾಗ್ತದೆ. ಆಗಲ್ಲ, ನಿಮ್ಗೆ ಉಪದ್ರ ಆಗಬಾರ್ದಲ್ವ? ನನಗೆ ಉಪದ್ರ ಆಗ್ಲಿಕ್ಕೆ ನಿದ್ರೆ ಮಾಡಿದ್ರಲ್ವ? ಅದ್ಯಾಕೆ? ಹಾಗೆ ನನಗೊಮ್ಮೆ ತಲೆ ಬಿಸಿ ಮಾಡಿ ಹೆಚ್ಚು ಚಿಂತೆ ಮಾಡಿದ್ರೆ ಈ ಒತ್ತಡ ಹೆಚ್ಚಾಗಿ ಉದ್ವೇಗ ಅಧಿಕ ಆಗಿ ಸಮಸ್ಯೆ ಬರ್ತದೆ. ಯಾರಾದ್ರೂ ಮಾತಾಡಿದ್ರೆ ಆ ಚಿಂತೆ ಮರೆತು ಹೋಗ್ತದೆ. ನೀನೊಬ್ಬ ಸಿಕ್ಕಿದ್ದು ಒಳ್ಳೇದೇ ಆಯ್ತು ನನಗೆ. ಅದು ಒಳ್ಳೇದು. ಅದು ನೋಡಿ, ನಮ್ಮೊಂದೊಂದು ಸಂಬಂಧ. ನನಗಿರುವ ತಲೆ ಬಿಸಿ ನಿಮಗೂ ಬರ್ತದೆ. ನೀನು ಸಲುಗೆಯಿಂದ ಅಡಿಬಿಡುತ್ತಿ. ಹೌದೌದು. ಅದೆಂದು ನಾನು ಮನ್ನಿಸುವಾಗ ಭೂಪಾಲಕನನ್ನೇ ಮನ್ನಿಸಬೇಡುವ. ನನ್ನಲ್ಲಿ ಹೋಗುವಾಗ ಹೇಳಿದ್ರು, ನೀವೆಲ್ಲಿಗೆ? ಶಲ್ಯರ ಬಿಡಾರಕ್ಕ ಅಂತ. ಮುಚ್ಚುವಾಯಿ, ಶಲ್ಯರದ್ದಾದ ಕಾರಣ ಅದು ಬಿಡಾರಲ್ಲ, ಅದು ಅರಮನೆ. ಹಾಗಾದ್ರೆ ಉಳಿದವರದ್ದಾದ್ರೆ ಬಿಡಾರ. ಹೌದಯ್ಯ, ನೀನಿಲ್ಲಿಗೆ ಬರುವಾಗ ಆ ಸಲುಗೆಯಿಂದ, ಆತ್ಮೀಯತೆಯಿಂದ, ಆಪ್ತತೆಯಿಂದ ಬರಬಲ್ಲೆ. ಹಾಗೆಂದು ನಿನ್ನನ್ನು ನಾನು ಮನ್ನಿಸುವಾಗ ನನ್ನ ಅಳಿಯ ಬಂದ ಅಂತ ಹೆಗಲಿಗೆ ಕೈ ಹಾಕಿ ಕರ್ಕೊಂಡು ಬರ್ಲಿಕ್ಕಿಲ್ಲ. ಇಲ್ಲಿ ಹಾಕಬಹುದಪ್ಪ, ದೊಡ್ಡ ವಿಷಯ. ಕ್ರಮವೇ ಹಾಗೆ. ಅಲ್ಲಿ ಹಾಕಬಹುದಾದ್ರೂ ನನಗೆ ಗೊತ್ತು ಬೇಡುವ, ನಾನು ಯಾವ ಸ್ಥಿತಿಯಲ್ಲಿದ್ದೇನೆ, ಸ್ವಸ್ವರೂಪ ಜ್ಞಾನ ಬೇಡುವ. ಇಲ್ಲಿಗೆ ನೀನು ಬಂದ್ರು ಯಾವ ಕಾರಣಕ್ಕೂ ನಿನ್ನ ಭೂಪಾಲಕತ್ವ ಮರೆಯಾಗಿ ಹೋಗ್ಲಿಕ್ಕಿಲ್ಲ. ಅಂತಹ ನಿನ್ನನ್ನು ಮಾನ್ಯತೆಯಿಂದ ಸತ್ಕರಿಸಿ ಸ್ವೀಕರಿಸಿ ಪ್ರೀತಿಯಿಂದ ಕರೆದು ನಿಜಾಲಯಕ್ಕೆ ಕರಕೊಂಡು ಬಂದಿದ್ದೇನೆ. ಈ ಬಿಡದಿ ನಿನ್ನದೇ. ನೀನೇ ತಾತ್ಕಾಲಿಕವಾಗಿ ಯುದ್ಧ ಸಂಬಂಧ ನನ್ನದೇ. ನಾನು ಇರುವವರೆಗೆ ತಾತ್ಕಾಲಿಕವಾಗಿ ನನ್ನದೇ. ನಾನೇ ಇರುವವರೆಗೆ ಅಂತ ಹೇಳಬೇಕಾದ್ರೆ ನಾನು ಹನುಮಂತನಾಗಿ ಚಿರಂಜೀವಿ ಆಗಬೇಡುವ? ನಾನು ಇರುವವರೆಗೆ ನಾನು ಇಲ್ಲಿಗೆ ಜನ. ನಿಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ನನ್ನ ಆಯುಷ್ಯ ಹೆಚ್ಚಾದರೂ ಒಂದು ದಿನ ಬಿಡ್ಲೇಬೇಕಲ್ಲ, ಭೂಮಿಯ ಗುಣ ಹೌದಲ್ಲ, ಮರ್ತ್ಯ ಗುಣ. ಆ ಕಾರಣದಿಂದ ನಿನ್ನನ್ನು ನಿಜಾಲಯಕ್ಕೆ ಕರೆದಿದ್ದೇನೆ. ಸರಿ, ಇದಲ್ಲ ನಿಜಾಲಯ. ಮತ್ತೆ ಆ ದಿನ ದಾರಿಗಡ್ಡ ಬಿದ್ದು ಕಾಲಿಗೆ ಬಿದ್ದು ಬೇಡಿಕೊಂಡು ಈ ಕಡೆಗೆ ಬರಬೇಕು ಅಂತ ಕೋರುವಾಗ ಪ್ರಾಂಜಲಿಯಾಗಿ, ಪ್ರಾಮಾಣಿಕವಾಗಿ, ನಿಸ್ಪೃಹತೆಯಿಂದ, ಕಳಂಕರಹಿತವಾಗಿ, ನಿಸ್ಸಂದಿಗ್ಧವಾಗಿ ನಿನ್ನ ಕಡೆಗೆ ಬಂದಿದ್ದೇನಲ್ಲ. ಹೌದು. ಇವತ್ತಿನವರೆಗೂ ನನ್ನ ತಮ್ಮಂದಿರನ್ನು, ನನ್ನ ಪುತ್ರರನ್ನ ಬಲಿಗೊಟ್ಟು ಆ ಮಾತನ್ನು ಕಾಯೇನ ವಾಚ ಉಳಿಸಿಕೊಂಡಿದ್ದೇನಲ್ಲ. ಹೌದು. ಆ ನಿಜಾಲಯ, ಅಯ್ಯೋ, ಆತ್ಮ ಪ್ರತ್ಯಯದ ನಿಜಾಲಯ, ಆತ್ಮಾಭಿಮಾನದ ನಿಜಾಲಯಕ್ಕೆ ನೀವು ಅಷ್ಟು ಹೇಳಿದ್ರೆ
ಈ ನಿಜಾಲಯಕ್ಕೆ ಬಂದ್ರೆ ತುಂಬಾ ಮಾತಾಡಿ ನಿಮಗೆ ಗೊತ್ತಾಗಬೇಕಾದ್ರೆ ನಾನಷ್ಟು ಆ ನಿಜಾಲಯಕ್ಕೆ ನೀವು ಕರೆಸಿಕೊಂಡ್ರೆ ನಾನು ಮಾತಾಡಬೇಕು ಅಂತ ಇಲ್ಲ, ನನ್ನ ಭಾವವೇ ಗೊತ್ತಾಗ್ತದೆ. ಕುಳ್ಳಿರು ನೀನ್ ನಾನಷ್ಟು ಮಾವ ಮಾವ ನೀವು ಕೂತ್ಕೊಳ್ಳದೆ ನಾನು ಕೂತ್ಕೊಳ್ಳೋದಿಲ್ಲ. ನಾನು ಕೂತುಕೊಳ್ಳುವ ಮೊದಲು ನೀನು ಕೂತುಕೋ. ಹಾ. ಯಾಕೆಂದ್ರೆ ನೀನು ಕೂತು ಜಗ್ಗಿದ್ರು ನಾನು ಸರಿ ಮಾಡಿ ಏನು. ಹಾ. ನಾನು ಕೂತಾಗಲೇ ಮುರಿದ್ರೆ ಮತ್ತೆ ನಿನಗೆ ಕೂತುಕೊಳ್ಳಿಕ್ಕೆ ಜಾಗ ಇಲ್ಲ. ಅಯ್ಯೋ ಅಂತದ್ದೆಲ್ಲ ನಿಮ್ಗೆ ಹಾಗಾಗಿ ಗೊತ್ತಿಲ್ಲ ನೀನು ನಾವು. ಮೊದಲೇ ಕೂತುಕೋ. ಅದನ್ನು ಮಾವು ತತ್ತಬೇಕು, ಆಮೇಲೆ ಹಾಕಿದಂತಹ ರಾಜಮಂಡಲ ಕಾಣಿಸಬೇಕು, ಅದರ ಮೇಲೆ ರಾಜ ಬಂದು ಕೂತುಕೊಳ್ಳಬೇಕು. ಸರಿ. ಅಯ್ಯ ವಾ. ಇಲ್ಲಿಗೆ ಬಂದಿದ್ಯಲ್ಲ, ಹೌದು. ಎಷ್ಟು ಮಾತು ಆಡಬಹುದು, ಎಷ್ಟು ಮಾತು ಕೇಳಬಹುದು, ಹಾ. ಆದ್ರೆ ಕೇಳುವ ಕ್ರಮದಲ್ಲೇ ಕೇಳಬೇಡ. ಹೌದು. ಈ ಉನ್ನತ ನಿಶಿಯಲ್ಲಿ ಹಾ. ಇನ್ನೇನು 4 ಗೇಣು ಆಚೆಗೆ ಜಾರಿದ್ರೆ ಉಷೆಯ ಹಿಡಿತದಿಂದ ತಪ್ಪಿಸಿ ನಿದ್ರಾ ದೇವಿಯ ಆಲಿಂಗನವನ್ನು ಬಿಡಿಸಿ ಆ ಅರುಣನೆಂಬ ಸಾರಥಿ ನಿರ್ಮಿಸಿಕೊಡುವ ಗಾಲಿಯ ರಥದಲ್ಲಿ ಕುಳಿತು ಜಗಪಯಣಕ್ಕೆ ಒಡರಬಹುದಾದ ಜಗಚ್ಚಕ್ಷುವಾದ ಸೂರ್ಯ ಉದಿಸುವ ಹೊತ್ತಿಗೆ ಬಂದಿದ್ಯಲ್ಲ, ಏನಯ್ಯ ಬಂದೆ ಹೀಗೆ? ಮಾವ ಓ ತರ್ಲಿಕ್ಕೆ ಹೇಳಿದ್ದೇನೆ, ಎಂತದನ್ನು ತಂದದ್ದೆಲ್ಲ ಅದೆಲ್ಲ ಒಳಗೆ ಬರಲಿ. ವಿಶೇಷ ಫಲವಸ್ತುಗಳು, ಅದು ಬೇಕು. ನವರತ್ನ. ಆ. ನವರತ್ನ ಅಲ್ಲ, ದಶರತ್ನ. ಆ. 10ನೇದು ನನ್ನ ತಲೆ. ಅಯ್ಯೋ, ನಿನ್ನ ತಲೆ ನನಗೆ ಬೇಕಾದ, ಮತ್ತೆ 9 ರತ್ನ ಯಾಕೆ? ಅಲ್ಲ, ನಿನ್ನ ಒಂದು ತಲೆ ಗೌರವಕ್ಕೆ. ನಿನ್ನ ಒಂದು ತಲೆ ಸಿಕ್ಕಿದ್ರೆ 9 ನನಗೆ ದಕ್ಕಿದಾಗೆ. ನಿನ್ನ ತಲೆಯಲ್ಲಿರುವ ರತ್ನ ಬೇರೆಯವರಲ್ಲಿ ಇದ್ದಿದ್ದು. ದೊಡ್ಡಸ್ತಿಕೆ ಅಂತಲ್ಲ. ಅಯ್ಯೋ. ಈ ನವರತ್ನ ನಿಮಗೆ ಎಲ್ಲಿ ಬೇಕಾದ್ರೂ ಸಿಕ್ಕಿತ್ತು, ಇದು ಇಲ್ಲೇ ಸಿಕ್ಕಿತ್ತು. ಅದಕ್ಕೆ ಅಲ್ವಾ ಬೇರೆ ಕಡೆ ಸಿಗ್ಲಿಕ್ಕೆ ಅದಕ್ಕೆ ಅಲ್ವಾ ಈ ಪ್ರಾಯದಲ್ಲಿ ಸನ್ಯಾಸ ಸ್ವೀಕರಿಸಿ ಕೇದಾರ ಬದರಿಯಲ್ಲಿ ಹಸ್ಸಪ್ಪ ಅಂತ ಈಶ್ವರನನ್ನು ಧ್ಯಾನ ಮಾಡಬೇಕಾದ ನಾನು ಈ ತಲೆ ಒಂದು ಉಳಿಲಿ ಆರ್ಯಾವರ್ತದಲ್ಲಿ ಅಂತ ನಮ್ಮ ತಲೆ ಕೊಡುವುದಕ್ಕೆ. ನಿಮ್ಮಂತವರು ಒಂದು ಆಶೀರ್ವಾದದ ಅನುಗ್ರಹ ಇದ್ರೆ ಅಯ್ಯೋ ನಮ್ಮ ಇದು ನಿನ್ನ ಮುಖ ಹೌದಾ ಬೇರೆ ಇಟ್ಟುಕೊಂಡು ಬಂದದ್ದು? ಅದೇನು ಬೇರೆ ಇಟ್ಕೊಂಡು ಇಲ್ಲಿಯವರೆಗೆ ನಿನ್ನ ಮುಖದಲ್ಲಿ ಚಿಂತಾರೇಖೆಯನ್ನು ನಾನು ಕಂಡವನ್. ಒಂದು ಕೇಳುದು, ಏನು? ನೀವೀಗ ರಾಮಾಯಣ ಓದಿ ಮುಗಿಸಿದಿರಾ? ಯಾಕೆ? ರಾವಣನಾಗಿ 10 ಮುಖ ಉಂಟು, ಆಗೊಮ್ಮೆ ರಾವಣ ಅದಲ್ಲಯ್ಯ, ನಿನ್ನಲ್ಲಿ 10 ಮುಖ ಯಾಕೆ? ಒಂದೇ ಮುಖದಲ್ಲಿ 11 ಮುಖ ಇಲ್ವಾ ನಿನಗೆ? ರಾವಣನಿಗಂತ ಒಂದು ಅದು ಒಳಗಿರುವುದೆಲ್ಲ. ಎರಡೇ ಕೈಯಲ್ಲಿ ನಿನಗೆ 22 ತೋಳಿಲ್ವೋ? ಹೌದಾ? ಬಿಡ್ಡಯ್ಯ, ಅದಲ್ಲ ನಿನ್ನ ಮುಖದಲ್ಲಿ ಅಪೂರ್ವವಾದ ಅಪರೂಪವಾದ ಬೇರೆಯವರಿಗೆ ಕಾಣುವುದಕ್ಕೆ ಸಾಧ್ಯವಾಗದ, ನಂಬುವುದಕ್ಕೆ ಸಾಧ್ಯವಾಗದ ರೇಖೆ ಕಾಣಿಸ್ತದೆ, ಚಿಂತೆಯ ರೇಖೆ. ಹೌದೌದು. ದೀವಟಿಕೆಯ ಪ್ರಜ್ವಲನದಿಂದ ಓದಿಸಿ ಕಾಣಿಸುತ್ತಿರುವ ಮುಖದಲ್ಲಿ ಗಂಟಿಕ್ಕಲ್ಪಟ್ಟ ಹುಬ್ಬು ಕಪೋಲ ಎಲ್ಲ ಬತ್ತಿ ಹೋಗಿದೆ. ನಿಟ್ಟುಸಿರು ಗೆಯುತ್ತಾ ಇದ್ದಿ, ಕೂತುಕೊಳ್ಳುವಾಗ ನಿನ್ನ ಬಿಸಿಯುಸಿರು ನನ್ನ ಮೈಗೆ ಬೆಚ್ಚನ ಅನುಭವ ಕೊಡುತ್ತದೆ. ಯಾಕಪ್ಪ ಹೀಗೆ ಬಂದೆ ನೀನು? ಮಾವ ಅದೊಂದು ಉದ್ದಕ್ಕೆ ಬೀಳುವುದಕ್ಕೆ ಅಂತ ಹೇಳುದು ಸಾಷ್ಟಾಂಗ. ಸಾಷ್ಟಾಂಗ. ಲೆಕ್ಕ ಮಾಡು. ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ನೀನು 2 ಅಂಗ ತಾಗಿಸಿ 6 ಅಂಗ ತಾಗಿದೆ ಅಂತ ಹೇಳಿ ಅಷ್ಟಾಂಗ ಮಾಡಬಲ್ಲ ನೀನು. ಹಾಗಲ್ಲ, ಮತ್ತೆ? ನನಗೆ ಮಾಡಿ ಅಭ್ಯಾಸ ಇಲ್ಲ. ಯಾಕಂದ್ರೆ ಅಜ್ಜ ಭೀಷ್ಮರು ಹೋದ ಕೂಡಲೇ ತೊಡೆ ಹತ್ತಿರ ಕುಳಿತುಕೊಳ್ಳಿ. ಮಾವ ಶಕುನಿಗೆ ಬಹಳ ಸಲುಗೆ, ಅಪ್ಪ ಅಮ್ಮನಿಗೆ ಮಾಡಿ ಪ್ರಯೋಜನ ಇಲ್ಲ, ಇಬ್ಬರಿಗೂ ಕಾಣುವುದಿಲ್ಲ. ಹಾಗಾಗಿ ನಿಮಗೊಂದು ಮಾಡಬೇಕು ಅಂತ ಉಂಟು. ಸ್ವಲ್ಪ ಫಲವಸ್ತುಗಳನ್ನು ಆ ಕಡೆ ಇಟ್ಟು ನನ್ನನ್ನು ನಮಸ್ಕಾರ ಮಾಡ್ಲಿಕ್ಕೆ ಒಂದು ಅನುವು ಇಷ್ಟು ಕೊಡಿ. ಜಾಗ ಸಾಕ? ಹೊಸಬನಾದ್ದರಿಂದ ಹೆಚ್ಚು ಜಾಗ ಬೇಕಾದೀತು. ನಮಸ್ಕಾರ ಉದ್ದಕ್ಕೆ ಮಾಡಿದ್ದೇನೆ, ಹಾಗೆ ಬೀಸಿದ್ದೇನೆ. ಮಾವ ಓ ನಾನು ಹೇಳಿದ್ದನ್ನೊಂದು ಕೇಳಬೇಕು. ಕೇಳುವುದಕ್ಕೆ ಅಲ್ಲ ಕೂತದ್ದು ಇನ್ನು ಬೆಳಗ್ಗೆ. ಮಹಾವೀರ ಶಲ್ಯ ಭೂಪ ದಿನದೊಳದಿರದ ಮಹಾರಥರು ತುರದೊಳಿಂದಿನ ದಿನದೊಳದಿರದ ಮಹಾರಥರು ಮುರಿದು ಹರಿಹಂಚಾದ
ಒಳಗೆ ಬೆಕ್ಕಳನು ಪೂರ್ಣ ವಿಕ್ರಮ ಪೂರ್ಣ ವಿಕ್ರಮನವನಿಗೊಂದರಲಿ ಕೊರತೆ ಪೂರ್ಣ ವಿಕ್ರಮನವನಿಗೊಂದರಲಿ ಕೊರತೆ ಸ್ವರ್ಣಮಯ ರಥ ಕೋರ್ವ ಸ್ವರ್ಣಮಯರದ ಗೋರ್ವ ಸಾರಥಿಯು ದೊರಕಿದಡೆ ಸ್ವರ್ಣಮಯ ರಥ ಗೋರ್ವ ಸಾರಥಿಯು ದೊರಕಿದಡೆ ನಿರ್ನಾಮವನು ಗೈವ ರಿಪುಗಳನ್ನು ಕ್ಷಣದಿ ನಿರ್ನಾಮವನು ಗೈವ ರಿಪುಗಳನ್ನು ಕ್ಷಣದಿ ಕೇಳ್ದೆಲೈ ಮಹಾವೀರ ಶಲ್ಯ ಭೂಪಾಲ ತಾಳ್ದು ಪಾಲಿಸಬೇಕು ಭಿನ್ನ ವಿಪಸುಲ್ಲ ಶಲ್ಯ ಭೂಪಾಲ ಕೇಳ್ದಲೈ ಮಹಾವೀರ ಮಾವ ಏನಪ್ಪ ಎದ್ದಿದ್ದೇನೆ. ಹೇಳದೆ ಹೋದರೆ ಮತ್ತೊಮ್ಮೆ ಬೀಳ್ಲಿಕ್ಕೆ ಆಸ್ಪದ ಬೇಕಲ್ಲ. ಶಲ್ಯನಿಗೆ ಒಂದು ಶಲ್ಯ ಕೊಟ್ಟಿದ್ದೇನೆ. ಬೀಳುವುದಕ್ಕಾಗಿಯೇ ಹೇಳುವುದಲ್ಲ, ಎದ್ದವನಿಗೆ ತಾನು ಬೀಳುವ ಸಂದರ್ಭ ಬರುತ್ತದೆ ಅಂತ ಎಚ್ಚರಬೇಕು. ಮಾವ ಏನಪ್ಪ ಬಿದ್ದಲ್ಲಿಂದ ಏಳುವವನಿಗೆ ಸುಯೋಧನ ಅಂತ ಹೆಸರು. ಆ ಯೋಧನ ಗುಣ, ಆ ಯೋಗ ಸದಾ ನಿನ್ನಲ್ಲಿ ಇರಲಿ. ಆ ಮಟ್ಟಿಗೆ ನಿನ್ನನ್ನು ಗುಣಗ್ರಾಹಿತ್ವದಿಂದ ಒಪ್ಪುತ್ತೇನೆ ನಾನು. ಅದು ನಾನಲ್ಲ ಹೇಳುವುದು, ನಿಮ್ಮಂತ ಹಿರಿಯರ ಆಶೀರ್ವಾದ ಎಬ್ಬಿಸುವುದು. ಸರ್ವಗುಣ ಸಂಪನ್ನ ಏಕಗುಣ ಹೀನ ಅಂತ ಪ್ರಪಂಚ ಹೇಳಿದ್ರು. ಯಾಕ ಕಾರಣಕ್ಕೆ ಏಕಗುಣ ಹೀನ ಅಂತ ಮತ್ತೊಮ್ಮೆ ಈ ಬಿಡದಿಯಲ್ಲಿ ವಿವರಿಸುವುದು ಬೇಡ. ಮಾವ 16ನೆಯ ದಿವಸದ ಸೂರ್ಯ ಕಂತುವವರೆಗಿನ ಹೋರಾಟವೇ ಅದರ ಕಥೆಯನ್ನು ನಿನಗೆ ಬಿಡಿಸಿ ಹೇಳ್ತದೆ. ಮಾವ ಓ ನೀವು ನನ್ನನ್ನು ಹೊಗಳಿದ್ದ ತೆಗಳಿದ್ದ ಹೊಗಳಿದ್ದೆ. ಸರ್ವಗುಣ ಸಂಪನ್ನ ಏಕಗುಣ ಹೀನ ಅಂತ ಅದು ಕೆಲವರು ಹೇಳುವುದುಂಟು, ಹಾ. ಎಲ್ಲ ಉಂಟು ಒಂದಿಲ್ಲ ಅಂತ. ಹಾಗೆ ಅಲ್ಲ, ಅದು ಈಗ ಮೃಷ್ಟಾನ್ನದಲ್ಲಿ ಊಟ ಮಾಡಿ ಹೊಲಸು ನೀರಿನಲ್ಲಿ ಕೈ ತೊಳೆದಾಗ ಹಾಗಾಗಿ ಮಿಷ್ಟಾನ್ನದಲ್ಲಿ ಊಟ ಮಾಡಿ ಹೊಲಸು ನೀರಲ್ಲಿ ಕೈ ತೊಳೆದ್ರು ಆ ಮಿಷ್ಟಾನ್ನದ ಮೂಲ ಗುಣವಾದ ಸುಗಂಧ ಹಾ. ಪರಿಮಳ ಬಿಟ್ಟು ಹೋಗುವುದಿಲ್ವೋ? ಎಲ್ಲ ಇಷ್ಟು ಕೊಳಕಿನಲ್ಲಿ ತೊಳೆದ್ರು ಅಷ್ಟು ಪರಿಮಳವಂತ ಅನ್ನಿಸುವುದಕ್ಕೆ. ಮಾವ ನೀವು ಹೊಗಳಬಾರ್ದು, ತೆಗಳಬೇಕು. ಅದ್ಯಾಕೆ? ಮತ್ತೆ ನಿಮ್ಮಂತವರು ಇದ್ರೆ ಅಲ್ವಾ ನಮ್ಮ ತಪ್ಪು ಗೊತ್ತಾಗುದು ನಮಗೆ. ನನಗೆ ಶಬ್ದ ಇಲ್ಲ, ಓ, ನನಗೆ ಶಬ್ದವೇ ಇಲ್ಲ, ಅಷ್ಟು ತೆಗಳಿ ಆಗಿದೆ ನಾನು. ಹಾಗಲ್ಲ, ಮತ್ತೆ? ನೀವು ಹೊಗಳಲಿಕ್ಕೆಲ್ಲ ಎಷ್ಟೋ ಮಂದಿ ಇದ್ದಾರೆ. ಹಾಗೆ ಕೌರವನನ್ನು ಇಷ್ಟೊಂದು ನಿರ್ಣಯದಿಂದ ಹಿರಿಯರಲ್ಲಿ ಒಂದು ತೆಗಳುವರು ಈಗ ನೀವು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅಂದ್ರೆ ಆ ತೆಗಳಬಹುದಾದ ಸಲುಗೆ, ಹಾ. ತೆಗಳಬಹುದಾದ ಅಧಿಕಾರ, ಹಾ. ಅರ್ಹತೆ, ಪಾತ್ರತೆ, ಯೋಗ್ಯತೆ, ಹಾ. ಅನುಭವ ಹಾ. ಇದ್ರೆ ಶಲ್ಯನಿಗೆ. ಭೀಷ್ಮ ದ್ರೋಣರು ಹೋಗಿದ್ದಾರೆ, ಇನ್ನು ನೀವೇ. ಅಲ್ಲ, ಭೀಷ್ಮರು ಈಗ ಪೂರ್ಣ ಹೋಗಲಿಲ್ಲ, ಮಲಗಿದಲ್ಲಾದ್ರೂ ತೆಗಳಿ ಅಲ್ಲ, ಆದ್ರೂ ಅದು ಹೋದ ಲೆಕ್ಕಕ್ಕೆ ನಾನು ನೆಟ್ಟಾಗಿದ್ದೇನಲ್ಲ. ಹೌದೌದು, ಅದೇ ನೀವೇ ಇನ್ನು ಅಂದ್ರೆ ಹೇಳಲಿಕ್ಕೆ. ನೀನು ಹೇಳುದು ನಾನು ಮಲಗಬೇಕೋ ತುಂಡು ತುಂಡಾಗಬೇಕು ಅಂತಲ. ಅಲ್ಲ, ಅಪಾರ್ಥ ಭಾವಿಸಬೇಡಿ, ಛೆ, ಹೇಳಲಿಕ್ಕೆ ನೀವೇ ಅಂತ. ಸಂಜೆ ರಾತ್ರಿ ವೇಳೆ ಅಂತ ಶಬ್ದ ಹೇಳಬಾರ್ದು. ಹೌದೌದು ಆ, ಮಾವ, ಓ ನೀವು ನನಗೆ ಸಲುಗೆಯ ಮಾವ, ಆ, ಅದು ವಿಷಯ ಬೇರೆ. ಹಾ. ಆದರೆ ಪ್ರಪಂಚ ವ್ಯಾಪ್ತಿಯಲ್ಲಿ ನೀವೆಂಥದ್ದು ಮಾವ, ಅದೊಂದು ಹೇಳಿ ಮುಗಿಯುವ ನೋಡು, ವಿಷಯ. ನಾನು ಊರವರೆಲ್ಲ ಹೇಳುವುದನ್ನು ಕೇಳಿ ಆಯ್ತು. ಹಾ. ಶಲ್ಯ ಅಂತವ ಶಲ್ಯ ಅಂತವ. ಹಾ. ಈಗ ನೀನೊಂದು ವ್ಯಕ್ತಿ ಚಿತ್ರಣ ಕೊಡುವುದನ್ನು ಕೇಳುವುದೊಂದು ಉಳಿದಿತ್ತು. ಹಾ. ಕೇಳಿಬಿಡುವ ಈ ರಾತ್ರಿ ಬೆಳಗಾಗ. ಮಹಾವೀರ ಶಲ್ಯ ಭೂಪಾಲ. ಮಾವ, ಓ ನಿಮ್ಮ ಎದುರಿನಲ್ಲಿ ಮುಖಸ್ತುತಿ ಮಾಡುವವರು 1000 ಜನ ಇರ್ಬೋದು. ಇದ್ದಾರೆ. ಕೀಚಕ ವಿರಾಟ ನಗರಿಯಲ್ಲಿ ಸತ್ತ ಅಂತ ನನಗೆ ವಿಷಯ ಗೊತ್ತಾಯ್ತು. ಹಾ. ಗೊತ್ತಾದ ಕೂಡಲೇ ನನ್ನ ವಾಕ್ಯ ಎಂತದ್ದು ಗೊತ್ತುಂಟ? ಎಂತದ್ದು? ಭೀಮಶ್ಚ ಬಲಭದ್ರಶ್ಚ ಮಾದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚ ಚತುರ್ಥಕಂ ಪಂಚಮಶ್ಚೈವ ನಾನು ಶುಶ್ರೂಮ. ಈಗ ಆಕ್ಷೇಪಿಸ್ಲಿಕ್ಕೆ ನನಗೆ ದಾರಿ ಇಲ್ಲ. ಯಾಕೆ? ಮೂಲವನ್ನು ಹೇಳಿದ್ಯಲ್ಲ. ಹೌದು, ಮೂಲವೇ ಅದು. ಭೀಮ, ಹಾ. ಬಲರಾಮ, ಹಾ. ಮಾದ್ರರಾಜ, ಹಾ. ಕೀಚಕ ಹಾ. ಪ್ರಪಂಚದ ವರ್ತಮಾನದ ಮಹಾಮಲ್ಲರು. ಕೀಚಕ ಅಲ್ಲಿ ಸತ್ತಿರಬೇಕು ಅಂತ ಆದ್ರೆ ಹಾ. ಒಂದು ಬಲರಾಮ ಕೊಂದಿರಬೇಕು, ಇಲ್ಲದಿದ್ರೆ ಶಲ್ಯಭೂಪತಿ ಕೊಂದಿರಬೇಕು, ಇಲ್ಲದಿದ್ರೆ ಭೀಮ ಕೊಂದಿರಬೇಕು. ಬಿಟ್ರೆ ಬಲರಾಮ ಗುರುಗಳು ದ್ವಾರಕೆಯಲ್ಲಿದ್ದಾರೆ, ಅಲ್ಲದವರೇ. ಶಲ್ಯಭೂಪತಿಗಳು ಮಾತ್ರ ಬಿಟ್ಟು ಬರ್ಲಿಕ್ಕಿಲ್ಲ. ಹಾಗಾಗಿ ಕೊಂದವ ಭೀಮನೇ ಇರಬೇಕು. ಅಜ್ಞಾತವಾಸದಲ್ಲಿ ವಿರಾಟ ನಗರಿಯಲ್ಲಿ ಪಾಂಡವರು ಇರಬೇಕು.
ಇದೊಂದು ನನಗೆ ಹೊಳವು ಬಂದದ್ದು. ಇದು ನಾಲಗೆಯ ತುದಿಯಿಂದ ಬಂದದ್ದಲ್ಲ, ಮನಸ್ಸಿನ ಬುಡದಿಂದ ಬಂದದ್ದು. ಹಾಗಾಗಿ ಅಲ್ವಾ ನಿಮ್ಮ ಹಿಂದೆ ಹೇಳಿದ್ದು ನಾನು, ಸಮಾಧಾನ. ಎದುರು ಹೇಳುದಿದ್ರೆ ನಾಲಿಗೆ ತುದಿಯಿಂದ. ಮೆಚ್ಚಿದೆ ಮೆಚ್ಚಿದೆ. ನನಗೆ 3 ಕಣ್ಣಿದ್ರೆ 4 ಕೈ ಇದ್ರೆ ಪದ್ಮದ ಮೇಲೆ ಕೂತಿದ್ರೆ ವರವೇ ಕೊಟ್ಟು ಬಿಡ್ತೀನಿ. ಬೇಡ, ಇನ್ನು ಕೊಡ್ಬೋದು. ಈಗ ಅದಕ್ಕೆ ಹಾಗಲ್ಲ, ನಿಮಗೆ 3 ಕಣ್ಣು 4 ಕೈ ಬೇಕು ಅಂತ ಇಲ್ಲ. ನೀವು ಕೊಟ್ರೆ 100 ಕೈಯಿಂದ 100 ಕಣ್ಣಿನಿಂದ ಕೊಟ್ಟ ಜಾಗ ಬದಲಾಯಿತು. ನನ್ನದೇ ಮನೆ ಆದ್ರೂ ಕೊಡ್ತಿದ್ದೆ, ಈಗ ನಾನು ಬೇರೆಯವರ ಮನೆ ಆಯ್ತು. ಅಯ್ಯೋ, ನೀವು ಎಲ್ಲಿದ್ರು ನೀವೇ ಅಂತ ಕೊಡಬಲ್ಲೆ. ಕೆಲವರೆಲ್ಲ ಹೇಗೆ ಗೊತ್ತುಂಟ, ಅವರು ಹೋದ ಜಾಗದಿಂದ ಅವರಿಗೆ ಮರ್ಯಾದೆ ಬರುವುದು. ನೀವೆಲ್ಲ ಹಾಗಲ್ಲ, ನೀವು ಹೋದಲ್ಲಿಂದ ಆ ಜಾಗಕ್ಕೆ ಮರ್ಯಾದೆ ಬರುವುದು. ಹೌದು, ಹಾಗಾಗಿ ನೀವು ಎಲ್ಲಿದ್ರು ನೀವು ಹಾಗೆ ವರ ಕೊಡುವವರೇ. ಯಾರು ನೀವು? ಅರ್ಥಾಯನಿಗಳು, ಹೃತಾಯನ ತಾನೆ, ಸಾಮಾನ್ಯವ. ನಿಮ್ಮ ಮಾತು ಅಂತ ಹೇಳಿದ್ರೆ ಎಂತದ್ದು? ನಿಜವಾಗಿ ಏನು ಅಂತ ಕೇಳಿದ್ರೆ, ಹರಿಶ್ಚಂದ್ರ ಒಬ್ಬ ಆಗಿ ಹೋದ, ಇಲ್ಲದಿದ್ರೆ ಆ ಹೆಸರು ನಿಮಗೆ ಬರ್ತಿತ್ತು. ಯಾವ ಸಾಮ್ಯತೆಯಿಂದ? ಸತ್ಯಕ್ಕೆ ಅರ್ಥಾಯನಿಗಳು. ಆದ್ರೆ ಅವ ಹಾಗೆ ಹೋದ ಮೇಲೆ ಒಂದುಂಟು, ಒಬ್ಬ ಪ್ರಸಿದ್ಧ ಒಂದು ವಿಷಯದಲ್ಲಿ ಪ್ರಸಿದ್ಧಿ ಆದ್ರೆ ಮತ್ತೆ ನಾವು ಎಷ್ಟು ಮಾಡಿದ್ರು ಅವರಷ್ಟಾಗಲಿಲ್ಲ ಅಂತ ಹೇಳುದು. ಹಾಗೆ ಆಗಬಾರ್ದು ಅಲ್ವಾ? ಆಗಬಾರ್ದು, ಅವರನ್ನು ನೆನಪಿಸುವ ಆಗಬೇಕು. ಅಲ್ಲ, ಅವರಷ್ಟು ಸತ್ಯ ಇಲ್ಲದಿದ್ರೆ ಅವರ ಪಡಿ ಹೆಚ್ಚು ಆಗುವುದಿಲ್ವೋ? ಈಗ ಈ ಒಂದು ಬದಲಿಗೆ ಇವ ಅಂತ ಹೌದು, ಸತ್ಯಕ್ಕೆ ಒಂದು ಅವ ಆಗಿ ಹೋದ ಕಾರಣ, ದಾರಿಯಲ್ಲಿ ಅವರು ಕೊಟ್ಟ ಭರವಸೆಗೆ ಆಧಾರವಾಗಿ ಅವ ಬೆಳೆಸಿದ ಕ್ರಮದಿಂದ ಇವ ಹೀಗೆ ಅಂತ ಹೇಳಿದ್ರು. ಹೌದಪ್ಪ. ಮತ್ತೆ ಇನ್ನೊಂದುಂಟು, ನೀವು ಯಾವ ವಿಭಾಗದಲ್ಲಿಯೂ ಅಗ್ರಗಣ್ಯರಿ. ನಮಗ ಗೌರವ ಹೆಚ್ಚಿಸುವ ಶಲ್ಯ ನೀವು, ವಿರೋಧಿಗಳಿಗೋ ಚುಚ್ಚುವ ಶಲ್ಯ, ಮುಳ್ಳು. ಹೌದಪ್ಪ. ಒಂದು ಇರಿಯುವ ಬಲ್ಲೆ, ಅಲ್ಲದೆ ಹೋದರೆ ಒದೆಯುವ ವಿಶೇಷವಾದ ಉತ್ತರೀಯ ಆಗಲು ಬಲ್ಲೆ. ಅದರಲ್ಲಿಯೂ ರಾಜಕೀಯಕ್ಕೆ ಬಂದ್ರೆ ಕೆಲವು ಇರಿಯುವ ಬಲ್ಲೆ, ಹೌದೌದು, ಅಲ್ಲದೆ ಹೋದರೆ ಉತ್ತರೀಯವೂ ಆಗಬಲ್ಲೆ. ಅಲ್ಲ, ಏಕ ವ್ಯಕ್ತಿ ದ್ವಿಪಾತ್ರಾಭಿನಯ ನನಗೆ ಸರಿಯಾದ. ಇನ್ನೂ ಒಂದುಂಟು, ಏನು? ರಾಜಕೀಯಕ್ಕೆ ಬಂದ್ರೆ ಕೆಲವೊಮ್ಮೆ ಶಾಲಿನ ಒಳಗಡೆ ಶಲ್ಯ ಹಾಕಿಕೊಂಡು ಓಡಿತೀರಿ ನೀವು. ಅಲ್ಲ, ರಾಜಕಾರಣದ ಅದು ಬೇಕಲ್ಲ ತಂತ್ರ. ರಾಜಕಾರಣದ ಈಗಿನ ಪಟ್ಟುಗಳು ನನಗೆ ಸ್ವಲ್ಪ ಅಪರಿಚಿತ. ಮೊದಲಿನ ಗುಟ್ಟುಗಳು ಸಾಕಷ್ಟು ತಿಳಿದಿದೆ, ಆದರೆ ಈಗಿನ ಪಟ್ಟುಗಳ ಮುಂದೆ ಆ ಗುಟ್ಟು ನಡೆಯುವುದಿಲ್ಲ. ಅದೇ ಕಷ್ಟ. ಅದು ದೊಡ್ಡ ವಿಷಯ ಅಲ್ಲ. ನೀವು ಎಲ್ಲಿಯವರೆಗೆ, ನೀವೇ ಹೇಳುದು ಕಾಣ್ತದೆ, ಅದು ನಾನು ಯಾರು ಹೇಳಿದ್ದು ಕೇಳಿದ್ದು, ಎಲ್ಲಿಯವರೆಗೆ ಉಸಿರಾಡ್ತೀರೋ, ಎಲ್ಲಿಯವರೆಗೆ ನಡೀತೀರೋ, ಎಲ್ಲಿಯವರೆಗೆ ಮಾತಾಡ್ತೀರೋ, ಅಲ್ಲಿಯವರೆಗೆ ನಿಮ್ಮ ಬೇಡಿಕೆ ಒಂದು ಕಡಿಮೆ ಆಗ್ಲಿಕ್ಕಿಲ್ಲ. ಅಲ್ಲ, ಕಡಿಮೆ ಆಗ್ಲಿಕ್ಕಿಲ್ಲ. ಹೌದೌದು. ಹಾಗೆ ಅಂತ ಹೇಳಿ ಊರವರು ಹೇಳಿದ್ರೆ ಸರಿ, ಹತ್ತಿರ ಇದ್ದವರು ಹೇಳ್ತಾರೆ ಅಂತ ಆದ್ರೆ ನಾಳೆ ಇವನ ಕೈಕಾಲು ಹಿಡಿದು ಎಳಿತಾರೆ ಅಂತ ಇಲ್ಲ. ನೀನಲ್ಲ, ಅಂತೂ ಏನಂತೆ ಈಗ ಮಾವ, ಒಂದು ತಾಳದ್ದು ಪಾಲಿಸಬೇಕು. ಅಂದ್ರೆ ನಾನು ಮಾತಾಡೋದು ಸ್ವಲ್ಪ ಆ ಕಡೆ ಈ ಕಡೆ ಆದೀತು, ಆದ್ರೂ ನೀವೊಂದು ಅದನ್ನು ಮಗುವಿನ ಮಾತು ಅಂತ ಹೇಳಿ ಒಂದು ತಾಳ್ದು ಪಾಲಿಸಿದ್ರೆ, ನೀವು ಆಗಾಗ ತರ್ಕ ಎಲ್ಲ ಮಾಡಿದ್ರೆ ನನಗೆ ಕಷ್ಟ ಆಗ್ತದೆ, ಮತ್ತೆ ಮಾತಾಡ್ಲಿಕ್ಕೆ ಆಗುದಿಲ್ಲ ನನಗೆ. ತರ್ಕದ ವಿಚಾರವೇ ಅಲ್ಲ. ತರ್ಕ, ವಾದ, ಸಂವಾದ, ಜಗಳ, ಸಂಘರ್ಷ, ವಿರೋಧ, ಸಿದ್ಧಾಂತ ಭಿನ್ನತೆ, ಮತ ಭಿನ್ನತೆ, ಭಾವ ಭಿನ್ನತೆ, ಅದೆಲ್ಲ ಪ್ರಸಂಗದ ನೇಪಥ್ಯಕ್ಕೆ ಸಂದು ಕಾಲ ಎಷ್ಟೋ ಕಳೆದು ಹೋಯಿತು. ಈಗ ಏನಿದ್ರು ವಸ್ತುನಿಷ್ಠ ಅಧ್ಯಯನ. ಹಾಗಾಗಿ ನನ್ನನ್ನೊಂದು ನೀವು ಸುಧಾರಿಸಬೇಕು ಈ ಸಲ. ನಿನ್ನನ್ನು ಸುಧಾರಿಸುವುದೇನು, ನಿನ್ನನ್ನು ಹೆಚ್ಚು ಸುಧಾರಿಸಬೇಡ ಅಂತ ತಡೆಯುವುದಷ್ಟೇ ಇನ್ನು ಉಳಿದದ್ದು. ಅಲ್ಲ, ಹಾಗಲ್ಲ. ಈ ಮೂರ್ತಿ ಮಾಡುವಾಗ ಮೂರ್ತಿಯನ್ನು ಕೆತ್ತಿದನು, ಯಥಾರ್ಥಕ್ಕೂ ಕೆತ್ತುವುದು ಮೂರ್ತಿಯನ್ನು. ಮೂರ್ತಿ ಅಂದ್ರೆ ಕಲ್ಲಿನಲ್ಲಿ ಬೇಡದ್ದನ್ನು ತೆಗೆಯುವುದು, ಅದು ಸುಂದರವಾದ ಮೂರ್ತಿ ಆಗ್ತದೆ. ಈಗ ನೀನು ಕಲ್ತು ಹೆಚ್ಚಾಗಿದೆ, ಬೇಡದನ್ನು ತೆಗಿಲಿಕ್ಕೆ ಮಾತ್ರ. ಅಯ್ಯೋ, ನಿಮ್ಮೆದುರು ಎಂತದ್ದು? ನೀವು ಕಲ್ತದ್ದಕ್ಕೆ ಕಣ್ಣು ಕೈಕಾಲು ತಾಳ್ತು ಪಾಲಿಸುವ ಕ್ರಮ ಇರ್ಲಿ ಮುಂದೆ. ದೂರ ಹರಿದು ಹಂಚಾಗಿ ಹೋದ್ರು ಮಾವ. ನಾನೇ ಪ್ರತ್ಯಕ್ಷ ಸಾಕ್ಷಿ ಇದ್ದೇನೆ, ಸಕ್ರಿಯವಾಗಿ. ಅತಿರಥರು ಮಹಾರಥರು ಎಲ್ಲ ಹರಿದು ಹಂಚಾದ್ರು. ಭೀಷ್ಮದ್ರೋಣರ ಕತೆ ಮುಗಿಯಿತು. ಅದು ಹಳೆತ್ತು ಹೇಳಬೇಡ. ಆದ್ರೂ ಇವತ್ತು ಯುದ್ಧ ಎಲ್ಲ ತುಂಬಾ ಆಗಿದೆ. ಅಯ್ಯೋ, ಎಂತೆಂಥವರ ಪರಾಕ್ರಮಕ್ಕೆ ಪ್ರತ್ಯಕ್ಷವಾದ ಸಾಕ್ಷಿ ಸಿಕ್ಕಿತ್ತು ಇವತ್ತು. ಕೊನೆಗಾಗುವಾಗ ಪರಿಭವಕ್ಕೆ ಸಂದುದೆಮ್ಮಯ ಸೇನೆ, ಸಮಾರೋಪ ಸಮಾರಂಭಕ್ಕಾಗುವಾಗ ಇಂದಿನ ಆಗಿನ ದಾರುಣವಾದ ಅಂತ್ಯ. ನೀವಿದ್ದೀರಿ. ನಿನಗೆ ತಾಳ್ದು ಪಾಲಿಸಬೇಕು ಹೇಳುವವನಿಗೆ ಹೊಟ್ಟೆಯಲ್ಲೊಂದು ಸಣ್ಣ ಉರಿ ಇರುವುದು ನಾನು ಈ ಪ್ರಾಯದಲ್ಲೂ ಕಲ್ಲು ಗುಂಡಿನಾಗಿದ್ದೇನಂತಲ್ಲ. ಮುದುಕಾಗ್ಲಿಕ್ಕೆ ಒಂದು ಯೋಗ ಭಾಗ್ಯ ಬೇಕು. ಕೆಲವರಿಗೆ ಮುದುಕಾಗುವ ಭಾಗ್ಯವೇ ಬರುವುದು. ಮಾವ, ಅಪಾರ್ಥ ಮಾಡಬೇಡಿ, ಹಾಗೆ ಹೇಳಿದ್ದಲ್ಲ. ಅಪಾರ್ಥ ಇಲ್ಲ, ನಿನ್ನದಕ್ಕೆ ಉಪಾರ್ಥ ಮಾಡಿ. ಪರಿಭವಕ್ಕೆ ಸಂದುದೆಮ್ಮಯ ಸೇನೆ ನೀವಿರುವಾಗಲೂ ನಮಗೆ ಸೋಲು ಬರುವುದಾ? ನೀನು ಮೊದಲೇ ಆ ಪ್ರತ್ಯಯ ಇತ್ಯಾದಿ ಹಿಂದೆ ಮುಂದೆ ಮಾಡಿ ಹೇಳಿದ್ದು, ನೀವಿದ್ದು ಸೋಲು ಬಂತು ಅಂತ. ನೀನು ಕೊನೆಗೆ ಹೇಳುದು ಸೋಲು ಬಂತು ನೀವಿದ್ದು ಅಂತ.
ಅಪಾರ್ಥಕ್ಕಾಗುವುದಿಲ್ವೋ? ಹಾಗೆ ಭಾವಿಸಿ ಅದು ಸುಧಾರಿಸಬೇಕು ಅಂತ ಅದಕ್ಕೆ ಅಪಾರ್ಥ ಮೊದಲೇ ಉಪಾರ್ಥ ಅಂತ ಬೇರೊಂದುಂಟು. ಸುಧಾರಿಸಬೇಕು ಅಂತ ಮೊದಲೇ ಅದಕ್ಕೆ ನಿನ್ನ ಹೇಳಿದ್ದು. ಪದಾರ್ಥ ಏನು ಅಂತ ನನಗೆ ಗೊತ್ತಾಗುತ್ತೆ. ಅದೇ. ಪದಾರ್ಥ ಹಾಗಾಗಿ ಆರ್ದು, ಪಾಲಿಸುವುದು, ಕೇಳ್ದಲೆ, ಮಹಾವೀರ, ಶಲ್ಯಭೂಪಾಲ, ಹೌದೌದು. ಏನಿದು ಪದಾರ್ಥ ಅಂದ್ರೆ ಅದೇ ವಿಷಯ. ಹಾ. ಇದು ಸೋಲು ಬಂದದ್ದು ಹೌದು, ಆದ್ರೆ ಸೋಲು ಬಂದ್ರು ಸೋಲು ಅಂತ ಭಾವಿಸಲಿಕ್ಕಿಲ್ಲ. ನೀವಿರ್ದು ಈಗ ಯಥಾರ್ಥ ನನ್ನ ಕಣ್ಣಿಗೆ ಕಣ್ಣು ಸೇರಿಸಿ ಕತ್ತಲಲ್ಲಿ ಸ್ವಲ್ಪ ಕಷ್ಟ ಸೇರಿಸಿದ್ಯೋ ಇಲ್ಲೋ ಅಂತ ದೀಪ ಉಂಟಲ್ಲ, ದೊಡ್ಡ ವಿಷಯ. ಸ್ವಲ್ಪ ದೀಪವನ್ನು ನಮ್ಮ ದೀವಟ್ಟಿಗೆಯನ್ನು ಬೆಳಗುವ. ಹಾ. ಈಗ ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟು ನೀವಿದ್ದೂ ಸೋತೆವು ಅಂತ ಹೇಳುವುದಾ? ಹಾ. ಅಲ್ಲ, ನೀನು ಭರವಸೆ ಇಟ್ಟು ವಿಶೇಷವಾದಂತಹ ಲಕ್ಷ್ಯ ಇಟ್ಟು ಕಳುಹಿಸಿದ ಸಹಾಯ ಇವನಿಂದ ಆಗಿಯೇ ತೀರ್ತದೆ ಅಂತ ಕಳುಹಿಸಿದವರು ಕೈ ಕೊಟ್ಟ ಕಾರಣದಿಂದ ಅದ್ದು. ನಾನು ಹೇಳಿದೆ ಅಂತದ್ದು ಗೊತ್ತುಂಟ? ಎಂತದ್ದು? ನಿಮ್ಮ ಸಮಸ್ಯೆ ಅಲ್ಲ, ಮತ್ತೆ ನಿಮ್ಮನ್ನು ಉಪಯೋಗಿಸುವುದರಲ್ಲಿ ನಾವು ಹಿಂದೆ ಉಳಿದೆ. ಇಲ್ಲದಿದ್ರೆ ಜಯ ಬರ್ತಿತ್ತು ಅಂತ. ಹೌದಪ್ಪ ಮಾವ, ಇದನ್ನು ಇವತ್ತು ಕಣಿ ಕೇಳಿ ಬಂದದ್ದು, ಕೊರವಂಜಿ ಹತ್ರ ಕೇಳಿ ಬಂದದ್ದು, ಜ್ಯೋತಿಷ ಕೇಳಿ ಬಂದದ್ದು, ಆಚೆಗಿರುವಂತಹ ಮಹಾದೇವ ಭಟ್ರಲ್ಲಿ ಕೇಳಿ ಬಂದದ್ದು ನೀನು. ಮಾವ ಓ, ಅಂಗೈ ನೋಡಿಯೋ, ಕಣ್ಣು ನೋಡಿಯೋ, ಮುಖ ನೋಡಿಯೋ, ಶಾಸ್ತ್ರ ನೋಡಿಯೋ ಹೇಳುವುದಕ್ಕಿಂತ ಹೆಚ್ಚು ಅನುಭವ ಹೇಳ್ತದೆ. ನಿನ್ನ ಅನುಭವಕ್ಕೆ ಶರಣು ಪುಣ್ಯಾತ್ಮ. ಹಾಗಲ್ಲ, ಇದು ಅನುಭವದ ಇವತ್ತಿನ ದಿವಸ ನನಗೆ. ಬಿರುಗಾಳಿಯ ಹಾಗೆ ಪ್ರಚಂಡಾವೇಗದಿಂದ ಮೈ ಮೇಲೆ ಧುಮ್ಮಿಕ್ಕುತ್ತಿರುವಂತ ಪಾಂಡವ ಆಘಾತಕ್ಕೆ ಹ. ಎಳೆಬಾಳೆ ಗಿಡಗಳು ಬಿದ್ದ ಹಾಗೆ ಬೀಳುವಂತಹ ಘೋರ ದುರಿತದ ಸಂತಾಪದ ಸಂತ್ರಸ್ತ ಸ್ಥಿತಿಯನ್ನು ಕಣ್ಣಾರೆ ಕಂಡು ಹಾ, ಅದರ ಮೇಲೂ ಅದಕ್ಕೆ ಅಧ್ಯಯನಕ್ಕೆ ಜನ ಬಿಡಬೇಕು. ಹೌದು. 3 ಜನರ ತಂಡವನ್ನು ಕಳುಹಿಸಲಾಗಿದೆ ಅಧ್ಯಯನಕ್ಕೆ. ಹಾ. 3 ಮಂದಿಯನ್ನು ಅಭ್ಯಾಸ ಮಾಡಿ 4 ದಿನದಲ್ಲಿ ವರದಿ ಕಳುಹಿಸುವುದಕ್ಕೆ ಅಂತ ಕಣ್ಣಾರೆ ಕಾಣಲಿಲ್ವ? ಸಾಧ್ಯಕ್ಕೆ ನಮ್ಮವರನ್ನೆಲ್ಲ ಪುಡಿ ಮಾಡುವ ದೃಶ್ಯವನ್ನು ನಾವು. ಹೌದಪ್ಪ, ವಿಂದಾರೆಲ್ಲ ಸತ್ತರು. ಅಲ್ಲ, ಹಾಗಲ್ಲ, ಸಾಯ್ಲಿಕ್ಕಿದ್ದವರಂತಲ್ಲ, ಸತ್ರು. ಪುಟ್ಟಿದವರೆಲ್ಲ ಸಾಯದೆಲ್ಲ ಇರರೆ ಇಲ್ಲ, ಸಾಯುವುದೇ. ಆದ್ರೆ ಆ ಕಡೆಯಿಂದಲೂ ಈ ಕಡೆಯಿಂದಲೂ ಒಂದು ಮಾತುಂಟು ಮಾವ. ಏನು ಮಾತು? ಭೀಷ್ಮ ದ್ರೋಣರಿಂದ ತೆರವಾದ ಜಾಗಕ್ಕೆ ಯಾರು ಜನ ಅಂತ ಕೇಳಿದ್ರೆ ನಾನು ಹೇಳಿದ್ರು. ಒಂದು ನೀವು, ಒಂದುಂತೇನು? ಒಂದು ನೀವು. ನಾನೇ. ಅಲ್ಲಲ್ಲ, ಅಲ್ಲಿ 2 ಜನ ಇಲ್ವ? ಏಕಪಕ್ಷೀಯ, ಅಲ್ಲ. ನಿರ್ವಿವಾದ, ನಿಸ್ಸಂದಿಗ್ಧ, ಸಾರ್ವತ್ರಿಕವಾದಂತ ಹೇಳಲಿಕ್ಕೆ ಸಂಕೋಚ ಏನು ನಿನಗೆ? ನಿಮಗೆ ಸ್ವಲ್ಪ ಈಗ ಮಾಧ್ಯಮದ ಪ್ರಭಾವ ಆಗಿದೆ. ಏನು ಮಾಧ್ಯಮದ? ಬೇರೆ ಅಲ್ಲ, ಬೇರೆ. ಅಲ್ಲ, ಈಗ ಮಧ್ಯಮದ ಪ್ರಭಾವ ನನಗೆ ಮೇಲೆ ಕೆಳಗೆ ಹೋಗಿ ಆಗಿದೆ, ಮಧ್ಯದಲ್ಲಿ ಹೌದು. ಇರ್ಲಿ, ಯಾವುದಾದ್ರೂ ಒಳ್ಳೆ ಪ್ರಭಾವ ಆದ್ರೆ ಒಳ್ಳೇದೇ. ಇದು ಇಬ್ಬರು ಇಲ್ವಾ ಭೀಷ್ಮ ದ್ರೋಣರು? ಒಬ್ಬರು ನೀವು, ಹಾಗೆ ಇನ್ನೊಬ್ಬ ಕರ್ಣನತಿ ಬಲನೆಮ್ಮ ಭಟ್ರೊಳಗೆ ವೆಗ್ಗಳನು. ಒಂದು ಕಡೆಯಿಂದ ನೀವು ಮಾವ, ಕರ್ಣನು. ಒಂದು ಕಡೆಯಿಂದ ಕರ್ಣ ಮಾವ. ಅತಿಬಲನೆಮ್ಮ ಭಟಳರು ಪೆಗ್ಗಳನು. ಬೆಗ್ಗಳನು. ಎಲ್ಲದಕ್ಕೂ ನೀನು ಅರ್ಥ ಕೊಡ್ಬೇಕೀಗ. ಹಾ. ಕರ್ಣನು ಅತಿಬಲ ಅಂತ ಹೇಳಿದ್ಯಲ್ಲ, ಹೌದು. ಹಾಗಾದ್ರೆ ನಾವೆಲ್ಲ ನೀವು ಅತ್ಯಧಿಕ ಬಲರು. ಅದನ್ನ ಹೇಳಲೇ ಮುಂದೆ ಹೋಗಿದ್ಯಲ್ಲ. ಅಲ್ಲ, ನೀವು 3 ಅತ್ಯಧಿಕ ಬಲರು, ಅದರೊಳಗೆ ಅತಿ ಬಲ ಅಂತ ಹೇಳಿದ್ರೆ ಸರಿ. ಹಾಗಲ್ಲ, ಕರ್ಣನ ಅತಿ ಬಲನೆಮ್ಮ ಅಂದ್ರೆ ಆಕ್ಷೇಪ ಇಲ್ಲ. ಹೇಳಲಿಕ್ಕೆ ಹೊರಟದ್ದು ಏನು ಅಂತ ಕೇಳಿದ್ರೆ, ನಾನು ನಿನ್ನನ್ನು ಮನ್ನಿಸಿ ಭೂಪಾಲಕ ಅಂತ ಕರೆದ ಮೇಲೆ ನಿನ್ನ ವೈಖರಿಯ ಮೇಲೆ ಅಲ್ಲ ಇಲ್ಲ. ಅಲ್ಲ ಮಾವ, ನೀವು ಅತಿ ಬಲರು ಅಂತ ಇನ್ನು ಸೂರ್ಯನಿಗೆ ಬೆಳಕು ಇಡ್ಲಿಕ್ಕೆ ಉಂಟಾ? ಕರ್ಣನಿಗೆ ಆದ್ರೆ ಹೇಳ್ಬೇಕು ಅತಿ ಬಲ ಅಂತ. ಶಲ್ಯ ಅಂತ ಹೇಳಿದ್ರೆ ಅತಿ ಬಲ ಅಂತ ಬಂತದ್ರಲ್ಲಿ, ಮತ್ತೆ ಹೇಳಲಿಕ್ಕಿಲ್ಲ. ಆಗ್ಲಿ ಬಿಡು. ಬೆಲ್ಲ ಅಂತ ಹೇಳಿದ್ರೆ ಸಿಹಿ ಅಂತ ಬೇರೆ ಹೇಳಲಿಕ್ಕೆ ಉಂಟಾ? ಅದಿಲ್ಲಪ್ಪ. ಇಲ್ಲ ಅಲ್ಲ, ಶಲ್ಯ ಅಂತ ಹೇಳಿದ್ರೆ ಅತಿ ಬಲ, ಅತ್ಯಧಿಕ ಬಲ ಅಂತ ಬಂತು. ಭಟರಳು ನಿನ್ನೊಳಗೆ ಪೆಗ್ಗಳನು. ಆಗ್ಲಿ. ಸೇನಾಧಿಪತ್ಯ ಒಂದು ಅಲ್ಲ, ನಿನ್ನೆ ಕೇಳಿದೆವು, ಅವ್ರು ಹೇಳಿದೆವು ಅಶ್ವತ್ಥಾಮರು, ರಾಗ ಯೋಗ ದಾಕ್ಷ್ಯ ನಯ ಇದೆಲ್ಲ ಇರುವ ಅವನಿಗೆ ಕೊಡುವುದು ಅಂತ. ಅಲ್ಲ, ನಾನು ನೀವೊಂದು ಮಾತು ಹೇಳ್ತಿದ್ರೆ ನಿಮಗೆ ಕೊಡ್ಬೋದಿತ್ತು, ಇನ್ನು ಕೊಟ್ಟ ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬೇಡಿ, ನಿಂದ ಕೆದಕೊಳ್ಳಿಕ್ಕೆ ಆಗುದಿಲ್ಲ, ಇನ್ನು ಕಷ್ಟ. ಅದು ನಮ್ಮ ಪಕ್ಷದ ಮರ್ಯಾದೆ ವಿಷಯ ಅಲ್ಲ. ಮತ್ತೆ ನೀವು ಪಕ್ಷದ ಮರ್ಯಾದೆಗೆ ಬೇಕಾಗಿ ನೀವು ಕೇಳಲಿಕ್ಕಿಲ್ಲ ಅದನ್ನು, ಅದು ವಿಷಯ ಬೇರೆ. ಮಾನ ಪ್ರಾಣ 2 ಹೋದ ಮೇಲೆ ಹಿಂದಕ್ಕೆ ತಗೊಳ್ಬಾರ್ದು. ನಮ್ದು 2 ಹೋಗುವ, ಒಂದು ಹೋಗಿದೆ, ಒಂದು ಹೋಗುವ ಅಂತ. ಅಯ್ಯೋ, ನಿಮ್ಮದು ಹೋಗುವ ಮಾನವ ಮಾವ ಅಂದ್ರೆ ಅಷ್ಟು ಹೆಚ್ಚು ಉಂಟುಂಟ್ಲ ಅಲ್ಲ. ನಿನ್ನ ಯಾರಿಗೂ ಅಳತೆಗೋಲು ಸಿಗಲಿಕ್ಕಿಲ್ಲ, ಅಳತೆಗೆ ಸಿಕ್ಕುವುದಿಲ್ಲ, ಅಳತೆಗೆ ಸಿಗುವುದು. ಪೂರ್ಣ ವಿಕ್ರಮ ಯಾರು? ಅವನು ಕರ್ಣ ಮಾವ. ಓ, ಒಂದು ಕೊರತೆ. ಪೂರ್ಣ ವಿಕ್ರಮ ಒಂದು ಕೊರತೆ. ಹೌದು, ನೀರು ಪೂರ್ತಿ ತುಂಬಿದೆ, ಸ್ವಲ್ಪ ಬಿಟ್ಟಿದೆ. ಆಗಲ್ಲ, ಅದು ಹೊಟ್ಟೆ ಪೂರ್ತಿ ಆಗಿದೆ, ಸ್ವಲ್ಪ ಜಾಗ ಉಂಟು, ಆಗಲ್ಲ. ಮತ್ತೆ ಹೇಗೆ? ಒಂದು ಮಾತುಂಟಲ್ಲ, ಹೇಗೆ? ಎಲ್ಲಾ ಮರದ ಬೇರುಗಳು ಔಷಧಿ, ಎಲ್ಲಾ ಪುರುಷರು ಯೋಗ್ಯರೇ, ಎಲ್ಲಾ ಅಕ್ಷರಗಳು ಮಂತ್ರಗಳೇ. ಆದ್ರೆ ಯಾವ ಅಕ್ಷರವನ್ನು ಎಲ್ಲಿಗೆ ಜೋಡಿಸಿದ್ರೆ ಮಂತ್ರ ಆಗ್ತದೆ ಅಂತ ಗೊತ್ತಿರುವ ಸಂಯೋಜಕ ಬೇಕು. ಎಲ್ಲಿಗೆ ಯಾವ ಪುರುಷನಲ್ಲಿ ಯಾವ ಯೋಗ್ಯತೆ ಉಂಟು ಅಂತ ಸಂಯೋಜಿಸೋಬೇಕು. ಈಗ ಒಳ್ಳೆ ಪ್ರಭಾವಿಗಳಿದ್ದ ಕೂಟ ಹಾಳಾಗುದಿಲ್ವಾ? ಯಾಕೆ, ಯಾರಿಗೆ ಯಾವುದನ್ನು ಕೊಡಬೇಕು ಅಂತ ನಿರ್ಣಯ ಇಲ್ಲ. ಮತ್ತೊಂದು, ಎಲ್ಲ ಬೇರುಗಳಲ್ಲಿ ಔಷಧಿ ಉಂಟು. ಹೊಟ್ಟೆ ನೋವಿಗೆ ಯಾವುದು, ತಲೆನೋವಿಗೆ ಯಾವುದು ಅಂತ ಗೊತ್ತಿರಬೇಕು.
ಎಲ್ಲ ಉಂಟು ಇವನಲ್ಲಿ. ಹಾ. ಸಂಯೋಜನೆ ಮಾಡ್ಲಿಕ್ಕೆ ಒಂದು ಜನ ಇಲ್ಲ ಅಂತ. ಈಗ ನಾನು ಕೇಳುವುದು, ಈ ಪ್ರಪಂಚ ವರ್ತಮಾನದಲ್ಲಿ ಕಂಡ ಸಂಯೋಜಕರ ಸರಣಿಯಲ್ಲಿ ಅಗ್ರಮಾನ್ಯನಾದಂತ ನಿನ್ನನ್ನು ಬಿಟ್ಟು ಮತ್ತೊಬ್ಬ ಸಂಯೋಜಕ ಇದ್ದಾನ ಪುಣ್ಯ? ನನ್ನ ಸಂಯೋಜನೆ ತಪ್ಪಿ ಅಲ್ವ ಇವತ್ತು ಈ ಸೋಲದು? ಕಾಲದಲ್ಲಿ ಹಿಮಾಲಯದಲ್ಲಿ ಹೋಗಿ ರುದ್ರಾಕ್ಷಿ ಮಾಲೆ ಹಿಡಿದು, ತುಳಸಿ ಮಾಲೆ ಹಿಡಿದು, ರುದ್ರನದ್ದು ವಿಷ್ಣುವಿನದ್ದು ಧ್ಯಾನ ಮಾಡಬೇಕಾದಂತ ಮುದುಕನಿಗೆ ನೀನು ಕೈಯಲ್ಲಿ ಆಯುಧ ಹಿಡಿಸ್ಲಿಲ್ವೋ? ಹೌದೌದು. ಆಚೆಗೆ ಬ್ರಾಹ್ಮಣನಾಗಿ ಶ್ರುತಿವೇದಾದಿ ಆಗಮಾದಿಗಳ ಅಧ್ಯಯನದ ಮೂಲಕ ವಿಶಿಷ್ಟವಾದಂತಹ ಆಕಾಶ ಮಂಡಲವನ್ನು ಸೇರಬೇಕಾದ ಯೋಗ್ಯತೆ ಇರುವ ವರ್ತಮಾನ ಕಾಲದ ಪ್ರಾಗಲ್ಭ್ಯದಲ್ಲಿ ಜ್ಞಾನದ ಮಂಡಲದಲ್ಲಿ ನೆಲೆಯಿಂದ ಶ್ರೇಷ್ಠ ಅಂತ ಕರೆಯಲ್ಪಟ್ಟವ ಅಂತ ದ್ರೋಣರ ಕೈಯಲ್ಲಿ ನೀನು ಆಯುಧ ಹಿಡಿಸಿ, ನಿನ್ನನ್ನು ಬಿಟ್ರೆ ಮತ್ತೊಬ್ಬ ಸಂಯೋಜಕ ಇದ್ದಾನ ಪುಣ್ಯಾತ್ಮ? ನನಗಿಂತ ಒಳ್ಳೆ ಸಂಯೋಜಕ ಇದ್ದಾನೆ ಅಂತ ಗೊತ್ತಾಗಿ ಅಲ್ವಾ ನಾನು ಈಗ ಬಂದದ್ದು. ಅಂದ್ರೆ ಅವನಿಗೆ ಸಾರಥಿ ಇವತ್ತಿದ್ದ ಅಲ್ವಾ, ಅವತ್ತು ಸತ್ತ, ಇವತ್ತು ಸತ್ತವ. ಸತ್ತನ ಸ್ವರ್ಣಮಯ ಅಲ್ಲ, ಸತ್ತನ ಅಂದ್ರೆ ನಿರೀಕ್ಷೆಯಲ್ಲಿ ಇದ್ರೆ ಅದಲ್ಲ. ನಾಳೆ ಇನ್ನೊಬ್ಬ ಬಡ ತಾಯಿಯ ಮಗನಿಗೆ ಬಂತಲ್ಲ ಕುತ್ತಿಗೆಗೆ, ಯಾಕೆ? ಅವ ಉಳಿದಿದ್ರೆ ಅವನ ಆಯುಷ್ಯ ಉದ್ದ ಹೋಗ್ತಿತ್ತು. ಅವನ ಉಳಿದಿದ್ರೆ ಅವನ ಆಯುಷ್ಯ ಒಂದು ದಿನ ಮುಂದೆ ಹೋಗ್ತಿತ್ತು. ಪುನಃ ಬಡ ತಾಯಿಯತ್ತ ಮಗ ನಾಳೆ ಇನ್ನು ನಾಳೆ ಬರುವವನು ಸಾಯ್ತಾನೆ ಅಂತ ಹೇಳುದ ನೀವು? ಇಂದು ಬಂದವ ಸತ್ತಿದ್ದಾನೆ ಅಂತ ನಿನ್ನನ್ನು ಕೇಳಿದ್ದವ ನಾವು? ಆತ್ಮವಿಶ್ವಾಸದಲ್ಲಿ ಇಲ್ಲ, ಸತ್ತಿದ್ದಾನೆ. ನಿನ್ನ ಆತ್ಮವಿಶ್ವಾಸ ಇಟ್ಟವ ಇವತ್ತು ಸತ್ತಿರುವುದರಿಂದ ನಿನ್ನ ಅತಿಬಲನೆಂಬ ಭಟರೊಳು ಬೆಗ್ಗಳನಾದ ಕರ್ಣನಿಗೆ ಒದಗುವ ನಾಳೆ ಸಾರಥಿ ಸಾಯ್ತಾನೆ ಅಂತ ಅರ್ಥ. ಇಲ್ಲ ಮಾವ, ನಾವು ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ನಿರುತ್ಸಾಹ ಮಾಡ್ಲಿಕ್ಕೆ ಹೇಳಿದ್ದಲ್ಲ, ವಾಸ್ತವವನ್ನು ಅಲ್ಲವಾದ ಭಾಷೆಯಿಂದ ಹೇಳಿದ್ದು. ನೀವು ಅದನ್ನು ತಪ್ಪಾಗಿ ಅರ್ಥವಿಸಿಕೊಂಡಿದ್ದು. ತಪ್ಪಾಗಿ ನಾವು ಸಾರಥಿಯ ಬಗ್ಗೆ ಲಕ್ಷ್ಯ ಕೊಟ್ಟದ್ದು ಕಡಿಮೆ ಆಯ್ತು. ಈಗ ಒಬ್ಬ ಕವಿ ಹೂವು ಇರ್ತದೆ, ಕವಿಯೂ ಇರ್ತಾನೆ, ದಿವಸ ಕಾವ್ಯ ಬರೀತಾನವ, ಅವನಿಗೊಂದು ಸ್ಫೂರ್ತಿ ಅಂತ ಬರಬೇಕು, ಅವು ಅರಳಬೇಕು. ಯಾವುದಾದ್ರೂ ಅನುಭವದಿಂದ ಬರ್ತದೆ, ಯಾವುದಾದ್ರೂ ಪರಿಸರದಿಂದ ಬರ್ತದೆ. ಕವಿ ಸಮಯ. ಈಗ 16ನೇ ದಿವಸದ ಸೋಲು ನಮಗೊಂದು ಸ್ಪಷ್ಟ ಗೊತ್ತಿದೆ. ಆದರೆ ಒಂದುಂಟು, ಸಂಗೀತವನ್ನು ಮಾಡ್ತೇನೆ ಅಂತೇಳಿ ವೇದಿಕೆಯಲ್ಲಿ ಕುಳಿತು 3 ವಾರದ ಹಿಂದೆ ಪ್ರಚಂಡವಾದಂತಹ ಪ್ರಚಾರ ಮಾಡಿ 10,000 ಮಂದಿ ಕುಳಿತಾಗ ಇವತ್ತು ನನಗೆ ಹಾಡ್ಲಿಕ್ಕೆ ಸರಿಯಾದಂತಹ ಭಾವ ಬರಲಿಲ್ಲ, ನನ್ನ ತಂಬೂರದ ತಂತಿಯಲ್ಲಿ ಟೊಯ್ ಎನ್ನುವ ಶಬ್ದಕ್ಕಿಂತ ಟೈ ಅಂತ ಶಬ್ದ ಬರ್ತದೆ, ಹಾಡನ್ನು 1 ತಿಂಗಳು ಮುಂದೂಡಲಾಗಿದೆ ಅಂತ ಹೇಳಿದ್ರೆ ಜನ ಕೇಳ್ತಾರನಯ್ಯ? ಜನ ಕೇಳುದಿಲ್ಲ. ಆದ್ರೆ ಒಂದುಂಟು. ಈಗ ಒಳ್ಳೆ ಸಂಗೀತಗಾರ, ಶ್ರುತಿ ಜ್ಞಾನ ಉಂಟು, ರಾಗದ ಸಂಚಾರ ಗೊತ್ತುಂಟು, ಒಳ್ಳೆ ಸಂಗೀತಗಾರ ಯಾವಾಗಲೂ ಒಂದೇ ರೀತಿ ಆಗ್ತದ? ವೈವಿಧ್ಯ ಅಲ್ವಾ? ಒಂದು ದಿನ ಗಟ್ಟಿ, ಒಂದು ದಿನ ಸ್ಥಾಯಿ, ಒಂದು ದಿನ ಸಾಧಾರಣ. ಒಂದು ಅವನ ಸ್ವರದ ಸಾಮರ್ಥ್ಯ, ಅವನಿಗೆ ಸ್ವರ ಸರಿ ಉಂಟು, ಅವನಿಗೆ ಉತ್ಸಾಹ ಉಂಟು, ಅವನಿಗೆ ಅವತ್ತು ಹಾಡುವಲ್ಲಿ ಯಾವಾಗಿನ ಒಂದು ಪ್ರತಿಭೆಯನ್ನು ಪ್ರಸ್ತುತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅರ್ಥ ಎಂತದ್ದು? ಕೆಲವೊಮ್ಮೆ ಪಕ್ಕವಾದ್ಯವು ಸರಿ ಇರುವುದಿಲ್ಲ. ಮತ್ತೆ ಕೆಲವೊಮ್ಮೆ ಕೇಳ್ತಾರೆ, ನಾವು ಹಾಡ್ತೇವೆ, ಪಕ್ಕವಾದ್ಯಕ್ಕೆ ಯಾರು? ಆಗ ನಾವೇ ಹೇಳ್ತೇವೆ, ನಿಮಗೆ ಹೊಂದುವುದಿಲ್ಲ ಅವರು, ನೀವು ಅವರಿಗೆ ಹೊಂದಬೇಕು. ಅದು ಅಪಾಯದ ಸೂಚನೆ ಅಲ್ಲ, ಅದು ಸುಧಾರಿಕೆಗೆ ಆದೀತು. ಇದು ಯುದ್ಧ, ಪ್ರಾಣವನ್ನು ಸುಧಾರಿಕೆ ಮಾಡಲಿಕ್ಕೆ. ವಿಷಯ ಗೊತ್ತಾಯ್ತು ನನಗೆ. ಹಾಗಾಗಿ ಈಗ ಸಂಗೀತಕ್ಕೆ ಹೇಗೆ ನೀವು ಹೇಳಿದಾಗ 10,000 ಜನ ಇರುವ ಕಚೇರಿಯಲ್ಲಿ ಪಕ್ಕವಾದ್ಯ ಪ್ರಧಾನವೋ, ಹಾಗೆ ಸ್ವರ್ಣಮಯ ರಥ ಕೋರುವ ಸಾರಥಿಯು ಸಾಧ್ಯನಾದರೆ ನಾಳೆ ನಿರ್ನಾಮವನ್ನು ಗೈವ ರಿಪುಗಳನ್ನು ಕ್ಷಣದಿ. ಆತ್ಮವಿಶ್ವಾಸ, ಅವನ ಬಗೆಗಿನ ಗಾಢ ಶ್ರದ್ಧೆ. ಹೌದೌದು, ಆಗ್ಲಿ ಮೆಚ್ಚುತ್ತೇನೆ. ಹೌದು, ಮೆಚ್ಚುತ್ತೇನೆ. ನಾಳೆ ಒಂದು ಸರಿಯಾದ ಸಾರಥಿ ಬೇಕು. ಬೇಕಪ್ಪ. ಹೌದೌದು. ಈಗ ಅವನಿಗೆ ಒಳ್ಳೆಯ ಸಾರಥಿ ಬರಬಾರದು ಅಂತ ನನ್ನ ಶಾಪ ಏನಿಲ್ಲ. ನಿಮಗೆ ಶಾಪ ಕೊಡ್ಲಿಕ್ಕೆ ನಾನು ಋಷಿ ಅಲ್ಲ, ನಾನಷ್ಟು ಕಲ್ತವನು ಅಲ್ಲ. ಅವನಿಗೆ ನಾಳೆ ಸಾರಥಿ ಬಂದ್ರೆ ಇವತ್ತಿನ ಬೆಳಗ್ಗೆ ಅವನಿಗೆ ಉಪಹಾರ ನನ್ನ ಮನೆಯಲ್ಲಿ ಅಂತೇಳಿ ವಿಷ ಹಾಕಿ ಕೊಡುವುದೂ ಇಲ್ಲ. ಅವ ಎಲ್ಲಾದರೂ ಒಳ್ಳೆಯ ಸಾರಥಿತನ ಮಾಡಿದ್ರೆ ಮೆಲ್ಲ ಒಂದು ಕಲ್ಲು ಹೊಡೆದವನ ಕಣ್ಣ ಕೈಯ ತೆಗೆಯುವುದಿಲ್ಲ. ಅವನಿಗೊಬ್ಬ ಸಾರಥಿ ಸಿಕ್ಕಿದ್ರೆ ನನ್ನ ಹೊಟ್ಟೆಯೊಳಗೆ ಯಾಕೆ ಮತ್ಸರದ ಉಳವಿಸಬೇಕು? ಸಿಗಿಲ್ಲ ಅಯ್ಯ, ಹುಡುಕಂತ. ಈಗ ನಿನಗೆ ಸಾರಥಿ ಬೇಕಾದ್ರೆ ಇಲ್ಲಿಗೆ ಬಂದೇನು ಸುಖ? ಇದು ಮಾವ ನಿಮಗೂ ಸಾರಥ್ಯ ಮಾಡಿ ಗೊತ್ತುಂಟಂತೆ ಅಲ್ವಾ? ಹಾಗೆ ಕೇಳಬಹುದೇನಯ್ಯ? ನೀವೆಲ್ಲ ನೋಡ್ಲಿಲ್ಲ. ಈಗ ನೀವೆಲ್ಲ ಹುಟ್ಟುವ ಮೊದಲೇ ಅಲ್ಲ, ನನ್ನ ಸಾರಥಿತನದ ಬಗ್ಗೆ ಪ್ರಚಾರ ಉಂಟು. ತಿಳಿದ ಹಾಗೆ ಪಾಂಡುವಿಗೆ ನಾನು ಮಾಡಿದಂತ ಸಾರಥ್ಯ ನನ್ನ ಭಾವನೆಗೆ ಭಾವನ ಬಲ ಕೊಟ್ಟದ್ದು. ಅಕ್ಕಿಗೆ ರೆಕ್ಕೆ ಬಲ, ಭಾವನೆಗೆ ಭಾವನ ಬಲ ಗೊತ್ತುಂಟಲ್ಲ. ಮೊನ್ನೆ ನನ್ನ ಅಜ್ಜ ಮಾತಾಡುವಾಗ ಹೇಳಿದ್ರು, ಹೇಗೆ ಪಾಂಡು ಚಕ್ರವರ್ತಿ, ನಾನಿರ್ಲಿಲ್ಲ ಅಲ್ಲ ಆಗ, ಪಾಂಡು ಚಕ್ರವರ್ತಿ ದಿಗ್ವಿಜಯ ಮುಗಿಸಿ ಬಂದ ಮೇಲೆ ಹೇಳಿದಾನೆ, ಅದು ನನ್ನದಲ್ಲ, ಎಲ್ಲ ಭಾವ ಶಲ್ಯಭೂಪಲ ಸಾರಥ್ಯ ಆದ ಕಾರಣ ಅಷ್ಟಾದದ್ದು. ಅದು ಪ್ರಸಂಗ ಪಾಂಡು ದಿಗ್ವಿಜಯ ಅಂತ. ಹೌದೌದು. ಆವರಣದಲ್ಲಿರುವುದು ಶಲ್ಯ ಸಾರಥ್ಯ ಅಂತ ಅಲ್ವಾ?
ಶಲ್ಯ ಸಾರಥ್ಯದಿಂದ ಆದದ್ದು ಅಂತ ಹೇಳಿದ್ದ ಅಂತ ಮೊನ್ನೆ ಅಜ್ಜ ಹೇಳಿದ್ದು, ಇನ್ನು ಕೇಳಲಿಕ್ಕೆ ಹೋಗಬೇಡಿ. ಅಲ್ಲ ಹೇಳಿದ್ದಾರೆ ಅಂತ ಅಷ್ಟೇ. ಮೊದಲೆಲ್ಲ ಸಾಧಾರಣವಾಗಿ ಕೃತಿ ಬರೆದ್ರೆ ಕವಿಯ ಹೆಸರು ಬರೆಯುತ್ತಿರ್ಲಿಲ್ಲ. ಹೌದು. ಈಗ ಕೆಲವರು ತಗಾದೆ ಮಾಡ್ತಾರೆ, ಅದೇನು ಕೃತಿ ಬರೆದಾಗ ಕವಿಯ ಹೆಸರು ಬರೆಯುವುದಿಲ್ಲ. ಹಾಗಾಗಿ ಪಾಂಡು ದಿಗ್ವಿಜಯದಲ್ಲಿ ನನ್ನ ಹೆಸರನ್ನು ಸೇರಿಸಿದ್ದೆ ಕವಿಯಾಗಿ, ಶಲ್ಯ ಸಾರಥ್ಯ. ಅಲ್ಲ, ಒಂದು ವೇಳೆ ಕೇಳುವುದಿದ್ರು ನಾಳೆ ಸಂಜೆ ಕೇಳಿ, ಇನ್ನು ಬೆಳಿಗ್ಗೆ ಹೋಗಿ ಕೇಳಲಿಕ್ಕೆ ಹೋಗಬೇಡಿ ಮಲಗಿದವರಲ್ಲಿ. ಈಗ ಅವನಿಗೆ ಸಾರಥ್ಯ ಕೊರತೆ. ಸಾರಥ್ಯ ನಿಮಗೆ ಸಾರಥ್ಯ ಮಾಡಿ ಗೊತ್ತು ಮಾವ. ಮದ್ರ ದೇಶದಲ್ಲಿ ತುಂಬಾ ಜನ ಸಾರಥ್ಯದ ಶಿಷ್ಯಂದಿರನ್ನೆಲ್ಲ ಸಿದ್ಧ ಮಾಡಿದ್ದೀರಂತೆ. ಈ ಕೆಲವೊಮ್ಮೆ ಬಿಸಾಡಿದ್ದನ್ನು ಹೆಕ್ಕಿ ಸಂಗ್ರಹ ಮಾಡುವುದು ಒಂದು, ಅದನ್ನು ನೋಡಿದವರು ಕೇಳ್ತಾರೆ ಇದು ಅವರಲ್ಲಿತ್ತಲ್ಲ, ನಿಜವಾಗಿ ಉಳಿದವರು ತಿಳಿಯುವುದು ಕೊಟ್ಟದ್ದು ಅಂತ. ಇವರಿಗೆ ಹೇಳಲಿಕ್ಕೆ ಬಿಗುಮಾನ. ಅವ ಬಿಸಾಡಿಕೊಂಡು ಹೋಗುವಾಗ ಅಥವಾ ಅವನ ತೂತ ಚೀಲದಿಂದ ಹರಡಿಕೊಂಡು ಹೋಗುವಾಗ ಹೆಕ್ಕಿಕೊಂಡದ್ದು ಅಂತ ಹೇಳಲಿಕ್ಕೆ ಬಿಗುಮಾನ. ಹಾಗೂ ಒಂದು ಕ್ರಮದಿಂದ ಸಂಗ್ರಹಿಸಿ ಕೆಲವರೆಲ್ಲ ನಿಮ್ಮನ್ನು ನೋಡಿ ಪಟ್ಟದ ಶಿಷ್ಯರಾಗಿ ತೆಕ್ಕೊಳ್ಳಿ ಅಂತ ಹೇಳಿ ಕೊಡುವ ಕ್ರಮ ಉಂಟು. ನಾನು ಕಲಿಸಿದ್ದು ಕಡಿಮೆ, ದಾರಿಯಲ್ಲಿ ಹರಡಿದ್ದನ್ನು ಎತ್ತಿಕೊಂಡು ಹೋಗಿ ಅಭ್ಯಾಸ ಮಾಡಿ ಅರ್ಧ ಶಲ್ಯರಾದವರು ಬಹಳ ಬಂದಿದ್ದಾರೆ. ಇದ್ದಾರಲ್ವಾ? ನಿಮಗೆ ಅದೆಂಥದ್ದು ಅಶ್ವಹೃದಯ, ರಥಕಲ್ಪ ಅದೆಲ್ಲ ಬಾರಿ. ಅದನ್ನು ಏನೇನು ಅಂತ ಹೇಳಬೇಡ, ಅಶ್ವಹೃದಯ ಅಲ್ಲ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಗೊತ್ತಿಲ್ಲದ ಬಗ್ಗೆ ಕೆಲವರೆಲ್ಲ ಕುಳಿತುಕೊಂಡು ಹೇಳುದು ಅದು ಅದು ರಾಗ ಇದು ರಾಗ. ಅಶ್ವಹೃದಯ, ರಥಕಲ್ಪ ಅಸಾಧಾರಣವಾದಂತಹ ಅನೂಹ್ಯಾನ್ಯರಿಗೆ ಆದಂತಹ ಬಹಳ ಗಹನವಾದಂತಹ ವಿದ್ಯೆ. ಹೌದಲ್ಲ, ಅದು ನಿಮಗೆ ಕರಗ ತಲಾಮಲಕ ಅಂತ ಹೇಳುದಿಲ್ಲ, ಅಂಗೈಯ ನೆಲ್ಲಿಕಾಯಿ ಇದು ಒಟ್ಟಿಗೆ ಸೇರಿಸುವ. ಒಟ್ಟಿಗೆ ಅಂದ್ರೆ ಬೇರೆ ಏನು ಅಲ್ಲ, ಪರಿಭವಕ್ಕೆ ಸಂದುದೆಮ್ಮಯತೇನೆ ಹರಿದು ಹಂಚಾದು. ಕರ್ಣನೆಮ್ಮ ಭಟರೊಳಗೆ ಅತಿಬಲನು, ಅವನಿಗೆ ಸಾರಥಿ ಒಂದು ಸೇರಬೇಕು. ಪಾಂಡು ಚಕ್ರವರ್ತಿಗೆ ನೀವು ಸಾರಥ್ಯ ಮಾಡಿದವರು, ನೀವು ತುಂಬಾ ಸಾರಥ್ಯದಲ್ಲಿ ನೈಪುಣ್ಯ ಹೊಂದಿದವರು. ಈಗ ಮೂರನ್ನು ಸೇರಿಸಿದ್ರೆ ಹೇಗೆ ಮಾವ? ನಮ್ಮಲ್ಲೆಲ್ಲ ಈ ಬಟ್ಟೆ ಒಗೆಯುವ ಹೆಂಗಸರು ಹೀಗೆ ಹೋಗುದು, ಹೀಗೆ ಇಡುವ ಕ್ರಮ. ಇದು ಮಕ್ಕಳದ್ದು, ಇದು ಮನೆಯ ಹಿರಿಯರದ್ದು, ಇದು ತನ್ನ ಮನೆಯ ಗಂಡನದ್ದು, ಇದು ತನ್ನ ಅನ್ಯ ಸಂಬಂಧಿಗಳದ್ದು, ಆಮೇಲೆ ಒಟ್ಟು ಸೇರಿಸಿ ಒಗೆಯುವುದು. ಈಗ ನೀನು ಬೇರೆ ಬೇರೆ ಇಟ್ಟು ಹೇಗೆ ಸೇರಿಸ್ತಿ? ಈಗ ಕಲಸು ಮೇಲೆ ಹೋಗರಾಗ್ಲಿಕ್ಕಿಲ್ಲ. ಒಟ್ಟು ಸೇರಿಸಿ ಬರ್ಬೇಕಾದ್ದು ನನಗೆ ಜಯ ಅಲ್ವಾ? ಹಾಗಾಗಿ ಅದರಿಂದ ನಿನ್ನೋಡನೆ ನಿನ್ನೊಡನೆ ಬೇಡಿಕೊಳ್ಳುವುದಾನು ಸದಮಲನವನ ರಥಕ್ಕೆ ಸೂತತನವನ್ನು ಅದೊಳ್ಳದೆಮ್ಮ ಕುರುವಂಶವನು ಕಾಯ್ದು ಅದೊಳ್ಳದೆಮ್ಮ ಕುರುವಂಶವನು ಕಾಯ್ದು ಮುದದಿಂದ ಸುಕೀರ್ತಿಯನು ನೀ ಧರಿಸಬೇಕು. ಮುದದಿಂ ಸುಕೀರ್ತಿಯನ್ನು ನೀ ಧರಿಸಬೇಕು. ಅದರಿಂದ ನಿನ್ನೊಡನೆ ಬೇಡಿಕೊಳ್ಳುವುದಾನು ಏನನ್ನು? ಸದಮಲನವನ ರಥಕ್ಕೆ ಸೂತತನವನ್ನು ಮಧುಳದಿಂಗೈದು ಮಾವ ನಾಳಿನ ಯುದ್ಧ ಬಹಳ ದೊಡ್ಡದಾದಂಥ ಒಂದು ನಿರ್ಣಾಯಕವಾದ ಯುದ್ಧ ಅಂತ ನನ್ನ ಅನಿಸಿಕೆ. ಅದರ ಪ್ರಧಾನ ಭಟ ಅರ್ಜುನ. ಅದಕ್ಕೆ ವಿರೋಧಿಯಾಗಿ ನಿಲ್ಲಬಲ್ಲಂತ ಸರ್ವ ಸಾಮರ್ಥ್ಯ ಇರುವವ ಯಾರು ಅಂತ ಕೇಳಿದ್ರೆ ನಮ್ಮ ಕರ್ಣ. ನಾಳಿನ ಯುದ್ಧದಲ್ಲಿ ಒಂದು ಸರಿಯಾದ ನಿರ್ಣಯ ಆಗಬೇಕು ಅಂತ ಆದ್ರೆ ಮಾವ ಪಾಂಡವ ಪುನಃ ಪ್ರತಿಷ್ಠಾಪನಾಚಾರ್ಯ ಇದು ಯಾರಿಗೆ ಹೆಸರು? ಶ್ರೀಕೃಷ್ಣನಿಗೆ ಅಲ್ವಾ ಮಾವ? ನನ್ನದೊಂದು ದರಿದ್ರ ನೋಡಿ, ಒಬ್ಬನೂ ಕುರುಕುಲ ಪುನಃ ಪ್ರತಿಷ್ಠಾಪನಾಚಾರ್ಯ ಅಂತ ಇಲ್ಲಿವರೆಗೆ ಬರಲಿಲ್ಲ ಅಲ್ಲ. ಸಂಖ್ಯೆಯಲ್ಲಿ ಕಡಿಮೆ, ಸಂತೆಯಲ್ಲಿದ್ದವರೆಲ್ಲ ಅದಕ್ಕೆ ಆಗ್ತದ?
ನಿನ್ನ ನಿರ್ಣಯ ಅಲ್ವೋ. ಹಾಗಲ್ಲ ಮಾವ. ಈಗ ಕೋಲೂರುವ ಮೊದಲು ಜಾರುವ ಜಾಗದ ಅಭ್ಯಾಸ ಬೇಕು. ಹೌದು ಜಾರುವ ಜಾಗ ಗೊತ್ತಾದ ಮೇಲೆ ಕೋಲಿನ ಗಟ್ಟಿತನದ ಬಗ್ಗೆ ವಿಶ್ವಾಸ ಬೇಕು. ಹೌದು. ಅಂಗಳವು ನಿನ್ನದೆ, ಕೋಲು ನಿನ್ನದೆ. ನಮ್ಮಲ್ಲಿ ಕೇಳಿದ್ರೆ ಆಗ್ತದೆ. ಅದೇನಲ್ಲ ಮಾವ, ಹಾ. ಇದು ನಾನು ಹೆಚ್ಚು ಹೆಚ್ಚು ಉದ್ದ ಮಾಡೋದಿಲ್ಲ. ಸುಮ್ಮನೆ ಬೇಡಪ್ಪ. ಇದು ಗಿಡ್ಡಾದಷ್ಟು ಒಳ್ಳೆ ಕಿರೀಟ ತೆಗೆದಿದ್ದೇನೆ, ಪಟ್ಟದ ಕತ್ತಿ ತೆಗೆದಿದ್ದೇನೆ, ಹಾ. ನಿಮ್ಮ ಕಾಲಬುಡದಲ್ಲಿ ಇಟ್ಟಿದ್ದೇನೆ. ಆಗ್ಲಿ. ನಾಳಿನ ದಿವಸ ಕುರುಕುಲ ಪುನಃ ಪ್ರತಿಷ್ಠಾಪನಾಚಾರ್ಯ ಅಂದ್ರೆ ಯಾರು ಅಂತ ಕೇಳಿದ್ರೆ ನಾಳೆ ಬೆಳಿಗ್ಗೆ ಯುದ್ಧಕ್ಕೆ ಮೊದಲು ಘೋಷಣೆ ಮಾಡ್ತೇನೆ ನಾನು. ಇಷ್ಟನ್ನು ಮುಟ್ಟಿ ಆಶೀರ್ವಾದ ಮಾಡಿ ನೀವು ಪುನಃ ಅಷ್ಟನ್ನು ನಿನ್ನ ಕೈಗೆ ಕೊಟ್ಟು ನಾಳೆ ಗೆಲ್ಲು ಅಂತ ಆಶೀರ್ವಾದ. ಹಾಗಲ್ಲ, ಮತ್ತೆ? ನೀವು ಬೇರೆ ಹೇಳ್ಬೇಕು. ಆಶೀರ್ವಾದ ಅಂತ ಹೇಳಿದ್ರೆ ನೀವು ಹೇಳುದಲ್ಲ, ನಾನು ಹೇಳಿದ್ದನ್ನು ಕ್ರಿಯಾತ್ಮಕವಾಗಿ ಆಗ್ಬೇಕು. ಅದಂದ್ರೆ ಅಂದ್ರೆ ವಾಚಿಕವಾಗಿ ಅಲ್ಲ, ಬೇರೆ- ಕ್ರಿಯಾತ್ಮಕವಾಗಿ. ಈ ಸಲ ನಿಮ್ಮಲ್ಲಿ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಕೃಷ್ಣನಿದ್ರೆ ಹಾ? ನಮ್ಮಲ್ಲಿ ಕುರುಕುಲ ಪ್ರತಿಷ್ಠಾಪನಾಚಾರ್ಯರಾಗಿ ಶಲ್ಯಭೂಪತಿಗಳಿದ್ದಾರೆ. ಅಂದ್ರೆ ನಿಮ್ಮದು ಬರ್ಲಿ, ಅರ್ಜುನನ ಕೃಷ್ಣನ ಬರ್ಲಿ. ಅಂದ್ರೆ ಈಗ ಪಾಂಡವ ಪುನಃ ಪ್ರತಿಷ್ಠಾಪನಾಚಾರ್ಯ ಅಂದ್ರೆ ಕೃಷ್ಣ ಅಲ್ವಾ? ಹೌದು. ಅವ ಎಲ್ಲಿದ್ದಾನೆ ಮಾವ? ಅವ ಸಾರಥಿಯಾಗಿ ಕೂತಿದ್ದಾನೆ. ಎಲ್ಲಿ ಮಾವ? ಅವ ಅರ್ಜುನನ ರಥದ ಮುಂಭಾಗದಲ್ಲಿ ಕೂತಿದ್ದಾನೆ. ನಾವು ಹೇಳುದಾಗೆ ಅಂದ್ರೆ ನಾನು ನಿಮ್ಮ ಪ್ರತಿಷ್ಠಾಪನಾಚಾರ್ಯ ಗುರುಕುಲ ಆಗ್ಬೇಕಿದ್ರೆ ಪ್ರತಿಷ್ಠಾಪನಾಚಾರ್ಯನಾದಂತಹ ಶಲ್ಯ ಭೂಪತಿಗಳು ನಿಮ್ಮದು ದೊಡ್ಡಸ್ತಿಗೆ ಎಂತದು? ನಾಳೆ ಕರ್ಣನ ರಥದ ಮೂತಿಯಲ್ಲಿ ಕೂತ್ಕೊಂಡು ಗೆಲ್ಲಿಸ್ತಾರೆ. ನಿಲ್ಲಿಸು, ನಿಲ್ಲಿಸು. ತನು ಕಂಪಿಸುತ್ತಲೇ ಕೆಂಪೊಡನೇನ ಹನಿಗಳು ಕೊನೆ ಮೀಸೆಗಳರುಗಳು ಶಲ್ಯನು ಗರ್ಜಿಸುತ್ತಲೇ ಕುರುಮಾಮಿ ಬಗಿಂತೆಂದವು. ಇನ್ನು ಮಗಳು ಇನ್ನೊಮ್ಮೆ ಗುರು ಬರೀ ಸಿರಿಮದರಿ ನುಡಿದೆಯ ಎನ್ನೋಡಿದನು. ಮೂಲ ಯಾವುದೇ ಇರಲಿ, ಅಸಂಸ್ಕೃತವೋ ಪ್ರಪಂಚದಲ್ಲಿ ವಿಕೃತವೋ ಅನ್ಯರ ಪಾಲಿಗೆ ಅತ್ಯಂತ ನಿಕೃಷ್ಟವೋ ಆದ್ರೂ ಈಗ ಸುಧಾರಿಸಿದೆ ಮಾತ್ರ ದೇಶ ಅಂತ ಕೇಳಿದ್ಯಲ್ಲ. ಹೌದು. ನಮ್ಮ ಭಾಷೆಯಲ್ಲಿ, ಭಾವನೆಗಳಲ್ಲಿ, ನಮ್ಮ ಅನುನಯದಲ್ಲಿ, ನಮ್ಮ ಸಂವಾದದಲ್ಲಿ, ಸಂಬಂಧದ ಬೆಳೆಸೋಣದಲ್ಲಿ ಈಗ ಮೊದಲಿನ ಕ್ರುದ್ಧತೆ ಇಲ್ಲಲ್ಲ. ಇಲ್ಲಪ್ಪ. ಆ ಮೊದಲಿನ ಹೇಸಿಕೆ ಇಲ್ಲಲ್ಲ. ಅಯ್ಯೋ, ಜುಗುಪ್ಸಾವಹವಾದ ಸಂಗತಿಗಳಿಲ್ಲ. ನೀವು ಮುಂದುವರಿದಷ್ಟು. ಆದ್ದರಿಂದಲೇ ಇನ್ನು ಮುಂದಿನ ಪದ ಹೇಳುವುದಿಲ್ಲ ನಾನು. ಇನ್ನೊಮ್ಮೆ ನೀನೇನಾದರೂ ಪುನರಾವರ್ತನೆ ಮಾಡಿದರೆ ಮಾವ, ನೀವು ದಾಕ್ಷಿಣ್ಯ ಮಾಡಬೇಡಿ, ಹೇಳಿ. ನೀನು ದಾಕ್ಷಿಣ್ಯ ಮಾಡುವುದಲ್ಲ, 1000 ಲಕ್ಷ ದಕ್ಷಿಣ ಕೊಟ್ಟರು ಹೇಳಬಾರದ ಶಬ್ದವನ್ನು ಹೇಳಿ ಬಿಡ್ತೇನೆ ನಾನು. ಆದರೆ ನೀನದನ್ನು ಹೇಳದೆ ಸುಮ್ಮನಿರುವುದು ಒಳ್ಳೆಯದು. ಏನು ನಿನ್ನ ಭಾವವನ್ನು ಅರಿಯುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದಿದ್ದೇನೆ. ಇಲ್ಲಿಯವರೆಗೆ ಗುಪ್ಪಿತವಾಗಿ ಉಳಿದದ್ದು ಯಾವುದು ಅಂತ ಕೇಳಿದ್ರೆ ಕುಬೇರನ ಪೆಟ್ಟಿಗೆ ಅಲ್ಲ, ವಿಶಿಷ್ಟವಾದಂತಹ ಇಂದ್ರನ ಉಗ್ರಾಣದ ವಸ್ತುಗಳಲ್ಲ, ಮಹೇಶನ ಮಹಾಶಕ್ತಿ ಅಲ್ಲ, ವಿಷ್ಣುವಿನ ಕೈಯಲ್ಲಿರಬಹುದಾದಂತಹ ಶಂಖದ ನಾದ ಅಲ್ಲ, ಬ್ರಹ್ಮನ ಕೈಯಲ್ಲಿರುವ ಬರವಣಿಯ ಲೇಖನೆಯ ಅಲ್ಲ, ಅರಿಯದೇ ಇದ್ದದ್ದು ನಿನ್ನ ಭಾವ. ಗೌರವನ ಭಾವವನ್ನು ಯಾರಾದರೂ ತಿಳಿದವರಿದ್ದಾರೋ? ಅದು ಹೆಣ್ಣು ಮಕ್ಕಳದಲ್ಲ. ಏನಿದ್ರು ನಿನ್ನೊಳಗಿರುವಂತಹ ಭಾವ, ಆಲೋಚನೆ, ಅದರೊಳಗಿರಬಹುದಾದಂತಹ ಮುಂದಾಲೋಚನೆ ಅದು ಸಾಮಾನ್ಯರಿಗೆ ಅರ್ಥವಾಗುವುದಕ್ಕೆ ಸಾಧ್ಯ ಇಲ್ಲ. ವರ್ತಮಾನದ ಈ ಕುರುಕ್ಷೇತ್ರ ಯುದ್ಧ ಸಂಘಟಿಸುವುದಕ್ಕೆ ಅದು ತೆವಳುತ್ತಾ ಅಥವಾ ವೇಗಗತಿಯಿಂದ ಸಾಗುತ್ತಾ 16ನೇ ದಿವಸದ ಮುಕ್ತಾಯದ ಹಂತಕ್ಕೆ ಬರುವುದಕ್ಕೆ ಹೇತುಕಾರಕವಾದಂತಹ ಸಂಘರ್ಷದ ಬೀಜ ವಾಪನ ಮಾಡಿದ್ದೇ ನೀನು ಅಂತ ನಾನು ಚೆನ್ನಾಗಿ ಬಲ್ಲೆ. ಹಾಗೆಂದು ಅದನ್ನು ತಡೆಯುವುದಕ್ಕಾಗಿ ಅನ್ಯರು ಪ್ರಯತ್ನ ಪಟ್ಟಾಗ ನಿನ್ನ ಭಾವವನ್ನು ತಿಳಿಯುವುದರಲ್ಲಿ ಸೋತರು. ಗುಪಿತವಾಗಿ ನಿನ್ನ ವ್ಯವಹಾರದ ಅನುಸಂಧಾನದ ಕೌಶಲ್ಯದ ಭಾಷೆ ವ್ಯಾಕರಣವನ್ನು ಅಭ್ಯಾಸ ಮಾಡುವುದರಲ್ಲಿ ಹಿಂದುಳಿದರು. ಎಲ್ಲ ನಿನ್ನ ಭಾವನೆಯ ಪೆಟ್ಟಿಗೆಯ ಒಳಗೆ ನಿನ್ನ ಯೋಚನೆಗಳು ಬೀಗ ಹಾಕಿ ಭದ್ರಪಡಿಸಲ್ಪಟ್ಟಿತ್ತು. ಈಗ ನನಗೆ ಚೆನ್ನಾಗಿ ಗೊತ್ತಾಗ್ತದೆ ನಿನ್ನ ಭಾವದ ಸೆಲೆ ಮೂಲ ಉನ್ನತ ಸಿರಿ ಮದ. ಆ ಸಿರಿ ಮತ್ತು ಮದ ಅಂತ ಹೇಳುವಂತಹ ಎರಡು, ಒಂದು ಬೀಗ ಸಿರಿ ಅಂತ ಹೇಳುವುದು, ಅದಕ್ಕೆ ಮದ ಅಂತ ಹೇಳುವಂತಹ ಬೀಗದ ಕೀಲಿ, ಅದೆರಡನ್ನು ಹಾಕಿಯೇ ನೀನು ಭಾವದ ಪೆಟ್ಟಿಗೆಯನ್ನು ಭದ್ರ ಮಾಡಿದ್ದು ಅಂತ ಅರ್ಥ ಆಗುತ್ತದೆ. ಇಲ್ಲದೆ ಹೋದ್ರೆ ಇಲ್ಲಿ ಬಂದು ಶಲ್ಯನ ಸಮ್ಮುಖದಲ್ಲಿ ಇಷ್ಟು ಸುಲಭದಲ್ಲಿ ಈ ಮಾತನ್ನು ನೀನು ಹೇಳಿದ್ಯಲ್ಲ, ಇದನ್ನು ದಕ್ಕಿಸಿಕೊಳ್ಳಬಹುದು ಅಂತ ತಿಳಿದಿದ್ಯೋ ಏನು? ನಾಳೆ ಅರ್ಜುನನ ಹೋರಾಟಕ್ಕೆ ಸರ್ವಾಂಗ ಸಿದ್ಧನಾಗಿ ನಿಲ್ಲುವ ಕರ್ಣನನ್ನು ರೂಪೀಕರಣ ಮಾಡಬೇಕಾದಂತ ಕರ್ತೃತ್ವ ನನಗೆ.
ನನಗೆ ಚೆನ್ನಾಗಿಯೇ ಗೊತ್ತಿದೆ. ಕರ್ಣ ಏನು ಅಲ್ಲ, ಆತಗಡ ಕಲಿ, ಆತಗಡ ಸುವಿಖ್ಯಾತ ಸುಭಟರ ಸಂದೋಹದಲ್ಲಿ ಅದು ಅರ್ಜುನನಿಗೆ ವಿಕ್ರಯವಾದದ್ದು. ಈ ಸೂತ ಸುತ ಅವನ ಮುಂದೆ ಹೆಸರವ ಏನು ಎನ್ನಂಗದಲ್ಲಿ ಏನು ತನ್ನಂಗದಲ್ಲಿ ಮಾನಭಂಗದ ಮಾತನುಡಿವರೆ ನೀನು ಬೇಳೈ. ಒಂದು ಚಾವಟಿ ತಕೊಂಡು ಬಂದು ಬಡಿ, ಒಂದು ತ್ರಿಶೂಲದಿಂದ ಚುಚ್ಚು. ಯಾರಿಗೆ? ನನಗೆ. ಅಯ್ಯೋ ಪಾಪ ಅಲ್ವಾ? ಅಯ್ಯೋ ಮೊದಲೇ ಹೇಳಿದ್ಯಲ್ಲ, ಕೆಸರು ನೀರು. ಮಿಷ್ಟಾನ್ನವನ್ನು ಉಂಡು ಕೆಸರು ನೀರಿನಲ್ಲೂ ಕೈಯ ತೊಳೆದವರು ಇರ್ಪರೇ ಅಂತ ಕೇಳಿದ್ಯಲ್ಲ. ಕೆಸರು ನೀರು ತಂದು ನನ್ನ ಮುಖಕ್ಕೆ ನೀನು ಎರಚು, ನಾನು ಅದನ್ನು ಸಹಿಸಿಕೊಂಡೇನು, ಸಮಾಧಾನದಿಂದ ಸ್ವೀಕರಿಸೇನು. ಹೇಳು, ಈಗಲೂ ಶಲ್ಯನ ಮೈಯಿಂದ ನಿನಗೆ ವಾಸನೆ ಬರ್ತದ. ವಾಚ್ಯಾರ್ಥ ಕಟ್ಟಬೇಡ, ಭಾವಾರ್ಥ. ನನ್ನ ಒಳಗಿರಬಹುದಾದ ಪ್ರಾಮಾಣಿಕತೆ, ನಿನ್ನ ಕುರಿತಾದಂತ ನಿಷ್ಠೆ, ನಿನ್ನ ತಮ್ಮಂದಿರ ಬಗೆಗಿದ್ದಂತ ವ್ಯಾಮೋಹ, ನನ್ನ ತಮ್ಮಂದಿರನ ಮಕ್ಕಳನ್ನು ಕಣ್ಣಾರೆ ಮರಣಿಸುವ ದಾರುಣವಾದ ದೃಶ್ಯ ಕಂಡು ಕಲ್ಲು ಹೃದಯದ ಕಟುಕನ ಹಾಗೆ, ಸ್ಥಿರ ಕಂಬದ ಹಾಗೆ ನಿಂತ ನನ್ನ ನಿಲುಮೆ, ಈ ನನ್ನ ಅಂಗದಲ್ಲಿ ಏನು ಮಲಿನತೆಯನ್ನು ಕಂಡೆ. ಇಷ್ಟು ಹೊತ್ತಿಗೆ ನಿನ್ನ ಸೇವೆ ಮಾಡಿದುದರಿಂದ ನಾನು ನಿಕೃಷ್ಟನಾಗಿ ಹೋದೆ. ನೀನಾ ಈ ಮಾತನ್ನು ಹೇಳಿದ್ದರಿಂದ ಜೀರ್ಣಿಸಿಕೊಂಡಿದ್ದೇನೆ. ನಿನ್ನ ಸ್ಥಾನದಲ್ಲಿ ಮತ್ತೊಬ್ಬ ಈ ಮಾತನ್ನು ಹೇಳಿದ್ರೆ ಜೀವಂತವಾಗಿ ನನ್ನ ಈ ನಿಜಾಲಯದಿಂದ ಹೊರಗೆ ಹೋಗುತ್ತಿರಲಿಲ್ಲ. ಆ ಸತ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಆತ್ಯಂತಿಕವಾಗಿ ನಿನ್ನ ಅಪೇಕ್ಷೆ ಏನು? ಆ ಧೀವರನ ಮಗನನ್ನು ಈ ವಿಧಿಯು ಪ್ರಾರ್ಥಿಸಿದ ಬೇನಾವುದಹಿರ. ನನ್ನ ನಿಕೃಷ್ಟ ಸ್ಥಿತಿಗೆ ನಾನು ಪರಿತಾಪ ಪಡುವ, ವಿಷಾದಿಸುವ ಉತ್ಕಟವಾದಂತಹ ಸ್ಥಿತಿಯು ಕಳೆದು ಹೋಗಿದೆ. ಈಗ ಏನಿದ್ರು ಬರುವಾಗ ಹಗ್ಗ ತಕೊಂಡು ಬಂದಿದ್ಯಾ, ಜಂತಿಗೆ ತಗೊಳ್ತೇನೆ ಅಂತ ಹೇಳ. ಅಯ್ಯೋ, ಹಗ್ಗ ತಕೊಂಡು ಬಂದ್ರೆ ಜಂತಿಗೆ ಇಲ್ಲೇ ಉಂಟು, ಗಟ್ಟಿ ಉಂಟು ಅಂತ ನೋಡಿ. ಇಲ್ಲಿ ಯಾರು ಸತ್ತವರು ಆತ್ಮಹತ್ಯೆ ಮಾಡಿಕೊಂಡು ಸಾಯಲಿಲ್ಲ. ಆತ್ಮಹತ್ಯೆ ಅಂತ ಹೇಳೋದು ಸುಳ್ಳು. ಆತ್ಮ ಎನ್ನುವುದು ಅವಿನಾಶಿ ಅಂತ ಹೇಳಿದ ಮೇಲೆ ಹತ್ಯೆ ಎನ್ನುವುದಿಲ್ಲ. ಶರೀರ ಹತ್ಯೆ ಮಾಡಿದ್ರೆ ಅದು ಬೇರೆ ಮನೆಗೆ ಹೋಗುದಿಲ್ಲ, ಅದೊಂದು ರೂಢಿಯ ಭಾಷೆ ಅಷ್ಟೇ. ಆ ಅಕ್ಕಿಯ ಗೂಡನ್ನು ತೆಗೆದು ಹಾಕಿದ್ರೆ ಅಕ್ಕಿ ಮತ್ತೊಂದು ಕಡೆಗೆ ಹೋಗ್ತದೆ, ಹಾಗೆ ಅಲ್ವೋ? ಇದನ್ನೆಲ್ಲ ಮಾತ್ರದವರಿಗೆ ಕಲಿಸುವುದು ಬೇಡ. ನಾವು ಕಲ್ತ ಪಾಠವನ್ನು ನೀನು ಹೊಸ ಭಾಷೆಯಲ್ಲಿ ಹೇಳುವುದು, ನಾವು ಕಲ್ತಂತ ಪಠ್ಯದ ಪುಸ್ತಕಕ್ಕೆ ಹೊಸದಾದಂತ ಮೇಲುವದಿಕೆ ಹಾಕಿ ನಿನ್ನ ಹೆಸರಿನಲ್ಲಿ ಪ್ರಕಟ ಮಾಡುವುದು. ಶ್ರೀಮಾನ್ ಕೌರವ ಪ್ರಣೀತವಾದ ಶಾಸ್ತ್ರ ಅಂತ ನಾವು ಬರ್ದಿಟ್ಟು ಹಳತ್ತಾಗಿ ಉಳಿದವರು ಸತ್ತು ಹೋಗಿದ್ದಾರೆ. ಕೆಲವೊಂದು ರೂಢಿಯ ಭಾಷೆ ಎಲ್ಲ ವ್ಯಾಕರಣಕ್ಕೆ ಬೇರೆ ಬೇರೆ ಇರ್ತದೆ. ನೀವು ಈ ನಡು ರಾತ್ರಿಯ ಹೊತ್ತಿನಲ್ಲಿ ವ್ಯಾಕರಣ ಪಾಠ ಮಾಡ್ಲಿಕ್ಕೆ ಬಂದ್ರೆ ಎಂತ ಸಾಯುವುದು ನಾನು? ಪಂಡಿತನ ಲಕ್ಷಣವೇ ಅದು. ಹಿಂದೆ ಒಬ್ಬ ಬಾವಿಗೆ ಬಿದ್ದನಂತೆ, ದಾರಿ ಹೋಕನೊಬ್ಬ ಹಳ್ಳಿಯ ಒಬ್ಬ ಗ್ರಾಮ್ಯ ಸಂಸ್ಕೃತಿಯವ. ಅಯ್ಯನವರ ಒಳಗೆ ಬಿದ್ರ ಅಂತ ಭಾಷೆಯನ್ನು ಹೇಳಬೇಡ. ಮಹಾನ್ ಬುದ್ಧಿಮತ್ತೆಗೆ ಪ್ರಕಾಂಡ ಪಂಡಿತರೆಂಬ ಮಹಾ ದಿರಿಸನ್ನು ತೊಟ್ಟಿರುವ ಓ ಮಹನೀಯರೇ, ನೀವು ಜಾರಿ ಪಾತಗೊಂಡಿರಿ ಅಂತ ಕೇಳು. ಆಗಲಿ, ನಮಗಾಗೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಬಿದ್ದ್ರ ಪುನಃ ಅದನ್ನು ಹೇಳಬೇಡ ಮಂಗ ಅಂತ ಹೇಳುವಾಗ ಅವನಿಗೆ ಸಿಟ್ಟು ಬಂತು. ನಾನು ಊರಿಗೆ ಹೋಗಿ ನಿಮ್ಮನ್ನು ಎಬ್ಬಿಸ್ಲಿಕ್ಕೆ ವಿದ್ವಾಂಸರನ್ನು ಕರ್ಕೊಂಡು ಬರ್ತೇನೆ, ಅಲ್ಲಿವರೆಗೆ ಅಲ್ಲೇ ಇರಿ ಅಂತ ಬಿಟ್ಟು ಹೋದಂತೆ. ಹಾಗೆ ನನಗೆ ಹೇಳಲಿಕ್ಕೆ ರಾತ್ರಿ ಆಗಲು ವ್ಯತ್ಯಾಸ ಏನಿಲ್ಲ. ವ್ಯಾಕರಣ ಪಂಡಿತರು ಸಾಯುವಾಗ ವೈದ್ಯರು ಪರೀಕ್ಷೆ ಮಾಡಿ ಹೇಳಿದ್ರಂತೆ, ಈ ಪ್ರಾಣ ಉಳಿಯುವುದಿಲ್ಲ ಅಂತ. ಆಗ ಪಂಡಿತರು ಕೇಳಿದ್ರಂತೆ, ಎಂತದ್ದು ಅಲ್ಪ ಪ್ರಾಣವು ಮಹಾಪ್ರಾಣವು ಅಂತ ಕೇಳಬೇಕಾದ್ದೆ. ಈಗ ನನ್ನದು ಮಧ್ಯದ ಪ್ರಾಣ ಆಗಿದೆ, ಇಲ್ಲಿವರೆಗೆ ಬಂದು ನಿಂತಿದೆ. ಇನ್ನರ ಕ್ಷಣ ನೀನು ಆ ಮಾತನ್ನು ಹೇಳಿದ್ರೆ ಘಟಕ್ ಅಯ್ಯೋ. ಈಗ ಆ ದೀವರನ ಮಗ ಎತ್ತಲು ಎಮ್ಮಯ ಮಹಾವೀರಾದಿ ವೀರನಾದಂತ ಮಾದ್ರಾಧೀಶನ ಭಟತ್ವ ಅವನನ್ನು ಎತ್ತುವುದಕ್ಕಾಗಿ ನಮ್ಮ ಭೂವರತ್ವವನ್ನು ವಿನಿಯೋಗ ಮಾಡಬೇಕು ಅಂತಾದರೆ ಸುಯೋಧನ ನನ್ನ ಕೈಯಲ್ಲಿ ಕಸಬರಿಕೆಯನ್ನು ಕೊಟ್ಟು ನಾಳೆ ಹಸ್ತಿನಾವತಿಗೆ ಹೋಗಿ ಕಸವನ್ನು ತೊಡೆದಿದ್ದೀರಿ ಅಂತ ತೋರಿಸಿ ಅಲ್ಲಿಂದೊಂದು ಪತ್ರ ತಗೊಂಡು ಬನ್ನಿ. ಈ ಮೂಲಕ ತಿಳಿಸುವುದೇನೆಂದರೆ, ಕೌರವನಿಗೆ ಶಲ್ಯರು ಕಸವನ್ನು ಮುಸುರೆಯನ್ನು ಬೆಳಗಿದ್ದುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಅಂತ 100 ಸಾಕ್ಷಿಗಳು ಉಂಟು ಅಂತ ಬರ್ಸಿಕೊಂಡು ಬಾ ಅಂತ ಹೇಳಿದ್ರೆ ನಾನು ಬರ್ಸಿಕೊಂಡು ಬಂದೇನು. ಹೋಗಿ ಹೋಗಿ ಅವನಿಗೆ ಅಕಟ ಅಕಟ ಅಕಟ. ಆ ಕರಂಡಕೆಯಲ್ಲಿ ಉಂಟು ರಕ್ತದೊತ್ತಡ ಒತ್ತಡ ಹೆಚ್ಚಾಗುವಾಗ ನನಗೆ ರಕ್ತದೊತ್ತಡಕ್ಕೆ ಒಳಗಿರುವಂತಹ ಯಾವುದೇ ಗುಟಿಕೆ ಕಷಾಯ ಮದ್ದಲ್ಲ. ನಿನ್ನ ಮಾತೆ ಇನ್ನು ಮಾತು ಹೇಳಬೇಡ, ನನ್ನ ಎದೆ ಹೊಡೆದು ಹೋದಿತ್ತು. ಮಾವ, ನೀವು ಕೂತ್ಕೊಳ್ಳಿ, ನಿಮ್ಮ ಶಲ್ಯ ಬಿತ್ತು, ಅದನ್ನು ಹೆಗಲಿಗೆ ಹಾಕಿಕೊಳ್ಳಿ. ಇದನ್ನ
ಹಾಗಲ್ಲ, ನೀವು ಹಾರಾಡುವಾಗ ನಿಮ್ಗೆ ಏನಾಗಿದೆ ಅಂತ ನಾನು ನಿಮಗೆ ಕೋಪ ಬಂದದ್ದ ಮಾವ? ಕದಿಯರೇನೈ ಮಾವ ಕದಿಯರೇನೈ ಮಾವ ನೀನೇ ಗತಿಯನುದ ನಾ ಬಂದರೆ ಎನ್ನೊಡನೆ ತಿಶಯದ ಮಾತಿಗೆ ಬಿಡು ನೀನೇ ಗತಿಯನುದ ನಾ ಬಂದರೆನ್ನೊಡನ ತಿಶಯದ ಮಾತಿಗೆ ಬಿಡು ಬಿಡಿ ಬಿಡು ಕಾರುಣ್ಯ ದೃಷ್ಟಿಯನ್ನು ಪತಿಕರಿಸುತ್ತೆ ಮಗೊಂದು ನೀನು ಉಪಕೃತಿಯ ಮಾಡಿದು ಉಪಕೃತಿ ಅದೊಂದು ಮಾಡಬೇಕು. ಯಾವುದದು? ನೀನು ಉಪಕೃತಿಯ ಮಾಡಿದು ನಿನ್ನ ಶೌರ್ಯ ನದಿಯ ಮೆರೆದಲು ನಿನ್ನ ಶೌರ್ಯ ನದಿಯ ಮೆರೆದಲು ಬೇಕು ಎನಲ್ಕೆಂದನ ಶಲ್ಯ ಕತೆ ಇದೆ ನೈ ಮಾವ ನೀನೇ ಗತಿ ಮಾವ ಪ್ರಿಯಾಧನ ತಡೆಯಿರಿ ಮಾವ. ನೀವು ಈ ಪ್ರಾಯದಲ್ಲಿ ಒಂದೇ ಉಸಿರಿನಲ್ಲಿ ಕುತ್ತಿಗೆ ಏನಾರ ಉಬ್ಬಿಸಿಕೊಂಡು ಹಾಗೆ ಮಾತಾಡಿದ್ರೆ ನನಗೆ ಹೆದರಿಕೆ ಆಗ್ತದೆ. ಅದು ಉಬ್ಬುವ ಹಾಗೆ ಈ ಏರು ಯೌವನ ಅಲ್ಲದೆ ಹೋದರು 4 ಮಂದಿಗೆ ಅಪ್ಪನಾಗಿ ಈ ಮಾತು ಹೇಳಬಹುದೇನಯ್ಯ? ಸುಧಾರಿಸಿಕೊಳ್ಳಿ ಮಾವ, ಸುಧಾರಿಸಿಕೊಳ್ಳಿ. ನೀನು ದಾರಿಯೇ ಕೆಟ್ಟದ್ದು ಹಾಕಿದ ಮೇಲೆ ಸುಧಾರಿಸಿಕೊಳ್ಳುವುದೆಂತದ್ದು? ಅದು ದಾರಿ ಅಲ್ಲ, ಸುಧಾರಿಸಿಕೊಳ್ಳಿ. ಅದೇ ಹೇಳುದು. ಈಗ 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 ನಾನು ಸ್ವಲ್ಪ ದಾರಿ ಸರಿ ಇದ್ರಲ್ಲ ಸುಧಾರಿಸು. ದಾರಿ ಸರಿ ಉಂಟು, ನೀವು ಸ್ವಲ್ಪ ಅದನ್ನು ತಪ್ಪಾಗಿ ನೋಡಿ. ಅದರ ಜೊತೆಗೆ ಸುಧಾರಿಸುವುದಾದ್ರೆ ಆದೀತು. ಇದು ಕೆಟ್ಟ ಧಾರಣೆಗೆ ಒಳ್ಳೆ ಧಾರಣೆ. ಈಗ ಅರ್ಧ ಅಂಗಿ ಹಾಕ್ಲಿಕ್ಕೆ ಹೇಳಿದ್ರೆ ಇದು ಸುಧಾರಣೆ ಅಲ್ಲಲ್ಲ. ಇದು ಸುಧರಿಸುವುದ ಕೆಟ್ಟದ್ದನ್ನು ಧರಿಸುವುದಕ್ಕೆ ಹೇಳು. ಮಾವ, ಧರಿಸುವುದು ಕೆಟ್ಟದ್ದಲ್ಲ, ಧರಿಸುವುದು ಯಾರು ಎನ್ನುವುದರಿಂದ ಒಳ್ಳೇದು ಕೆಟ್ಟದ್ದು ಯಾರು ಧರಿಸುವ ಹಾಗೆ ಮಾಡುವುದಂತ ಮುಖ್ಯ. ಮಾವ ಕೊಟ್ಟ ಅಂಗಿ, ನೀವು ಯೋಚನೆ ಮಾವ ಕೊಟ್ಟ ಅಂಗಿ, ಅಜ್ಜಿ ಕೊಟ್ಟ ಅಂಗಿ, ಅತ್ತೆ ಕೊಟ್ಟ ಅಂಗಿ. ಆಗಲ್ಲ. ಇದು ನೀನು ಅನ್ನ ಕೊಟ್ಟವನ ಅಂಗಿ. ನಾನು ಕೊಟ್ಟದರು ಕೊಡುವುದು ನಿಮಗೆ ಅಲ್ವಾ? ಹೌದು, ಧರಿಸಬೇಕಾದ್ದು ನಾನಲ್ಲೋ. ಅದೇ ಅಲ್ವ. ಈಗ ಎಂಜಲ್ ಯಾರಾದ್ರೂ ತಿಂತಾರ? ಕರುವಿನ ಎಂಜಲು ದನದ ಕೆಚ್ಚಲಿನಿಂದ ಬಂದದ್ದು ಪೂಜೆ ಆಗುದಿಲ್ವ? ಹಾಗೆ ನಿಮ್ಮ ಕೈಗೆ ಕೊಟ್ರೆ. ಈಗ ರೇಷ್ಮೆ ಎನ್ನುವುದು ಒಂದು ಹೌದು, ಹೆಣದ ಬಟ್ಟೆಯನ್ನು ಯಾರು ಉಪಯೋಗಿಸುವುದಿಲ್ಲ. ರೇಷ್ಮೆ ಹುಳದ ಬಾಯಿಂದ ವಾಮನ ಮಾಡಿದನ್ನು ಯಾರಾದ್ರೂ ಉಪಯೋಗಿಸ್ತಾರ? ಈಗ ಜೇನುತುಪ್ಪವನ್ನು ಉಪಯೋಗಿಸುವುದಿಲ್ವಾ? ಹಾಗೆ ನಿನಗೆ ಒಂದು ಹೇಳಿದ್ರೆ ಸಾಕು, ಎಲ್ಲ ಪಟ ಪಟ ಬಾಯಿಗೆ ಬರ್ತದಲ್ಲ. ನೀನು ಎಷ್ಟು ಅಭ್ಯಾಸ ಮಾಡಿರ್ಬೇಕು ಪುಣ್ಯ. ಮಾವ, ನಿಮ್ಮ ನಾಲಿಗೆಯಲ್ಲಿ ಮಚ್ಚೆ ಇಲ್ಲಲ್ಲ? ಅಂದ್ರೆ ನೀನು ಬರುವಾಗ ಏನಾದ್ರೂ ಅರ್ಥ ಮಾಡಿ ತಂದಿದ್ದೆ? ಆಗಲ್ಲ. ಕೆಲವರು ಶೂರ್ಪಣಕ್ಕಿಯ ಆಗಲ್ಲ. ಕೆಲವರೆಲ್ಲ ಹೊಸ ಪ್ರಸಂಗ ಶಲ್ಯರ ನಾಲಗೆಚ್ಚ ಎಂತದು ನಿಮ್ಮ ಒಂದು ಮರದಲ್ಲಿ ಹಲಸಿನ ಹಣ್ಣು ಎಷ್ಟು ಅಂತ ಹೇಳಿದ್ರೆ ಮರುದಿವಸ ಬೆಳಿಗ್ಗೆ ಮರಬೇಕೆ? ನಮ್ಮದು ಬಂಡವಾಳ ಇರುವುದೇ ಅಷ್ಟರಲ್ಲಿ. ನೀವು ಇನ್ನು ಏನಾದ್ರೂ ಮಚ್ಚೆ ಇಲ್ಲಲ್ಲ? ಏನಿಲ್ಲ. ಹಾಗಿದ್ರೆ ನಾನು ಹೇಳುವುದಿಲ್ವ ಇದು 100 ಉಂಟು ಅಂತ? ಮಾವ ಬಿಡಿ. ಅಲ್ಲ, ನಾನು ಹೇಳಿ ಏನಾದ್ರೂ ನಾಶ ಆಗುದಾದ್ರೆ ಮೊದಲೇ ಹೇಳುವುದಿಲ್ವಾ ಇದು 100 ಉಂಟು ಅಂತ? ಹೌದೌದು ಮಾವ. ಮಾವ, ಇದು ಕೋಪ ಮಾಡಬೇಡಿ. ನನಗೆ ಯಾರಿದ್ದಾರೆ ಮಾವ? ಇರುವ ಒಬ್ಬ ಅಪ್ಪ, ಅವರಿಗೆ ಕಣ್ಣು ಕಾಣುವುದಿಲ್ಲ. ಅಮ್ಮ ಅಪ್ಪನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಅವರು ಕಣ್ಣಿಗೆ ಬಟ್ಟೆ ಕೈ ಹಿಡಿದು ನಡೆಸಲಿಕ್ಕೆ ಪೂರ್ವಾಶ್ರಮದಲ್ಲಿ ಒಬ್ಬರು ಇದ್ರು. ಪೂರ್ವಾಶ್ರಮ ಅಂದರೆ ನಾನು ಸನ್ಯಾಸಿ ಆಗಿದ್ದೇನೆ ಅಂತ ಅಲ್ಲ. ಯುದ್ಧಕ್ಕಿಂತ ಮೊದಲು ಸೂರ್ಯನ ಪ್ರಖರತೆಯ ಬುದ್ಧಿಶಕ್ತಿ ಇದ್ದ ಭಾನುಮತಿ ಇದ್ಲು. ಭಾನುಮತಿ ಇದ್ದಾಳೆ, ಮಂತ್ರಿನಿ ಅಲ್ವಾ ಕೆಲವೊಮ್ಮೆ? ಅದಲ್ಲ ನಾನು ಹೇಳಿದ್ದು. ನನ್ನನ್ನು ಕೈ ಹಿಡಿದು ನಡೆಸುವ ಹಿರಿತನ ಅದು ಅವರು ಶಕುನಿ ಮಾವ. ಶಕುನಿ ಮಾವ ಈಗ ದ್ಯೂತಕ್ಕೆಲ್ಲ ಆದೀತು, ಯುದ್ಧಕ್ಕೆ ಅಷ್ಟು. ಶಕುನಿ ಮಾವನ ಜಾಗದಲ್ಲಿ ನೀವೇ ಇನ್ನು. ಶಕುನಿ ಮಾವನನ್ನು ಏನಾದರೂ ಈ ಸಲ ಸಮಾಧಿ ಮಾಡುವುದಲ್ಲ, ಕಳೆಯವರ ಅಲ್ಲ, ಸತ್ತ ಮೇಲೆ ಮಾಡ್ಲಿಕ್ಕೆ ಕಳೆಯವರವನ್ನು ಸಮುದ್ರದಲ್ಲಿ ಹಾಕಬೇಕು ಅಂತ ಏನಾದರೆ ಸಾಯುವ ಮೊದಲು ಬರೆದಿಟ್ಟಿದ್ರೆ ಆ ಸಮುದ್ರಕ್ಕೆ ಹಾಕದಾಗೆ ನೋಡಿ ಪ್ರತಿಭಟಿಸುವವರಲ್ಲಿ ನಾನೇ ಮೊದಲೀಗ. ಅಮಾಯಕವಾದ ಜಲಚರಗಳು ಸತ್ತೋಗುತ್ತಾವಲ್ಲ ನಂಜಿ. ಮಾವ ಅವನ ಹೆಣ ಹಾಕಿದ್ರೆ ನಂಜೇರಿದವೆಲ್ಲ ಸಾಮೂಹಿಕವಾಗಿ ಸಮುದ್ರದ ಜಲಚರಗಳ ಮರಣ ಕಾರಣ ಶಕುನಿಯ ಗೇಣುದ್ದದ ಶರೀರದ ನಂಜು ತಿಂದದ್ದು. ಹಾಗೆಲ್ಲ ಶಕುನಿ ಮಾವ ನನಗೆ ಮೊದಲು ಕೈ ಹಿಡಿತಿದ್ದದ್ದು, ಇನ್ನು ಕೈ ಹಿಡಿಲಿಕ್ಕೆ ಶಲ್ಯ ಮಾವ. ನೀನು ಆ ಪ್ರಾಯೋಪವೇಶ ಮಾಡುವಾಗ ನಿನ್ನನ್ನು ಕಾರಿಸಿ ಉಳಿಸಿದ್ದೇ ಅಲ್ವಾ ಮಾವ? ನೀವು ಒಂದು ಆ ಜಾಗದಲ್ಲಿ ನಿಂತು ಅಪ್ಪ ಅಮ್ಮ ಇದ್ದಾರೆ, ಅಪ್ಪ ಅಮ್ಮ ಇದ್ದರೂ ಇಲ್ಲದಿರುವ ಹಾಗಿರುವ ಕೌರವನನ್ನೊಂದು ನಡೆಸಬೇಕು, ನಿನ್ನನ್ನು ಮುನ್ನಡೆಸ ನೀವೇ ಗತಿ. ಈ ಭಾವದಿಂದ ನಾನು ಬಂದ್ರೆ ನೀವು ಮಾವ
ನೀವು 4 ಹೊಡೆದ್ರೂ ನನಗೆ ಬೇಸರ ಇಲ್ಲ. ಆದರೆ ಅತಿಶಯದ ಮಾತಾಡೋದ ಎಂತದ್ದು ಹೇಳುದು ನೀವು? ಉನ್ನತದ ಸಿರಿಮದವು ಅಲ್ವೋ ನಿನ್ನ ಭಾವ ನಿಮ್ಮ ಮುಂದೆ ನಿನ್ನ ಹಾಳಾಗಿ ಮಣ್ಣು ತಿಂದು ಹೋಗ್ಲಿಕ್ಕೆ. ನಿನ್ನ ಭಾವವನರಿತೆ ನನಗೆ ಏನು ಪ್ರಶಸ್ತಿ ಸಿಕ್ಕದೆ ಹೋದರು ಕೌರವನ ಯಾರಿಗೂ ದಕ್ಕದ ಬುದ್ಧಿಮತ್ತೆಯ ಪೆಟ್ಟಿಗೆಯೊಳಗಿನ ಭಾವ ತಿಳಿದ ಪ್ರಥಮ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ನಾನೆಂತ ಬಿರುದು ಸಿಕ್ಕ. ಉನ್ನತದ ಸಿರಿಮದ ತೋರಿಸಿಯೇನು ಯಾರ ಮುಂಭಾಗದಲ್ಲಿ? ನನಗಿಂತ ಕಡಿಮೆ ಇರುವವರ ಮುಂಭಾಗದಲ್ಲಿ. ನಿಮ್ಮಲ್ಲಿ ಇರುವುದೆಷ್ಟು ಅಂತ ಯಾರಿಗಾದ್ರೂ ಗೊತ್ತಾದೀತ? ನಿಮಗಾದ ಸನ್ಮಾನ ಎಷ್ಟು ಒಳಗೆ ಇಟ್ಟದ್ದು? ದಾರಿಯಲ್ಲಿ ಬರುವಾಗ ಪ್ರದರ್ಶನ ಮಾಡಿದ್ದಂಥದ್ದು ಅದು ಯಾವುದು? ಇದು ಮತ್ತು ಇದು ಅಲ್ಲ, ಅವಾಚ್ಯ ಅಲ್ಲ ಅದು. ಪಾನೀಯ ಅದು ಅದು ನನ್ನಲ್ಲಿ ಉಂಟು ಅಂತ ಉನ್ನತದ ಸಿರಿಮದಲ್ವ? ನನ್ನಲ್ಲಿ ಉಂಟು ಅಂತ ತೋರಿಸಿದ್ದಲ್ಲ, ನಿಮಗೆ ಉಪಚಾರ ಅಷ್ಟೇ. ಅಯ್ಯೋ, ಸಾರ್ವಜನಿಕ ಅದು ಮದವ, ಅದು ಹದ. ಸಾರ್ವಜನಿಕ ಸಂತ್ರಸ್ತ ಸಂತರ್ಪಣೆ ಮಾಡಿದ್ರೆ ನಿನಗೆ ಸ್ವರ್ಗದ ಪೂರ್ತಿ ಸಿಗದೆ ಹೋದ್ರೆ ಬಾಗಿಲು ನೋಡುವಾಗಾದ್ರೆ ಮಾವ ಅದನ್ನು ನನಗೆ ಕೊಟ್ಟು ನಷ್ಟ ಮಾಡಿದ್ಯಲ್ಲ. ನಷ್ಟ ಯಾವುದು? ಮತ್ತೆ ನಾನೀಗ ಬರ್ಲಿಲ್ಲ ನಿನ್ನ ಹುಳಿಗೆ. ಅಂಥದ್ದೆಲ್ಲ 1000 ಸಿಕ್ಕಿದ್ದು, ಇಂಥದ್ದು ಬೇರೆ ಸಿಕ್ಕಿತ್ತ? ಈಗ ಕೋಪ ಬೇಡ ಅಂತ ಹೇಳ್ತೀವಿ, ಮತ್ತೆಂತದ್ದು ಮಾಡಬೇಕು ಮಾವ? ಹಾಗೆಲ್ಲ ಅತಿಶಯದ ಮಾತುಗಳನ್ನಾಡದೆ ನನ್ನ ಮೇಲೊಂದು ಕಾರುಣ್ಯ ದೃಷ್ಟಿಯನ್ನು ಇರಿಸಿ. ನಾವು ಆಗೊಂದು ನೀವು ಮೊದಲಿಗೆ ಒಂದು ಹೇಳಿದ್ದೀರಿ, ಸೂರ್ಯ ಅರುಣ ಸಾರಥ್ಯದಿಂದ ಬರುವ ಹಾಗೆ. ಅರುಣನನ್ನು ಯಾರಾದ್ರೂ ಸಣ್ಣವ ಅಂತ ಹೇಳಿದ್ರೆ? ಅರುಣ ದೊಡ್ಡವನೇ ಅಲ್ವಾ? ಅರುಣ ಸಾರಥ್ಯ ಅಲ್ವಾ? ಮೊದಲು ಸೂರ್ಯೋದಯ ಆಗುದ ಅರುಣೋದಯ ಆಗುದ? ಅರುಣೋದಯ. ಅದೇ ಹೇಳುದು, ಅರುಣನ ಜಾಗದಲ್ಲಿ ನೀವು ಮನೆ ಮಂದಿಗಳು ಬರುವವರಿಗೆ ರಂಗೋಲಿ ಎನ್ನುವುದನ್ನು ಅಸೆಯಾಗಿ ಬಿಡಿಸುವ ಹಾಗೆ ಸೂರ್ಯ ಪ್ರವೇಶದ ಮೊದಲು ಕಾಣಿಸಿಕೊಳ್ಳುವುದು ಅರುಣ ರಾಗ ಅಲ್ವಾ? ಅರುಣ ರಾಗದ ಮತ್ತೆ ಅರುಣ ಅವನ ಪ್ರವೇಶವೇ. ನೀವು ಹೇಳಿದ್ದೆಲ್ಲ ಹೌದು. ಕರ್ಣ ನಿಮ್ಮ ಮುಂಭಾಗದಲ್ಲಿ ಎಂಥದ್ದು ಅಲ್ಲ, ನೀವು ದೊಡ್ಡವರೇ. ಆದ್ರೆ ನೀವು ಅರುಣೋದಯದಂತೆ ಮೊದಲು ಕಾಣಬೇಕು, ಮತ್ತೆಂಥದ್ದು ಅಲ್ಲ. ಸೂರ್ಯ ಮಾವ, ನಿಮಗೆ ಮದುವೆ ಆಗದ ಮಗಳಿದ್ದಾಳೆ? ಇದ್ದಾಳೆ. ಯಾರು ಗೊತ್ತುಂಟ? ಜಯಭಾಮಿನಿ. ನನಗೊಂದು ಮದುವೆ ಮಾಡಿ ಕೊಡ್ಬೇಕು. ಜಯಭಾಮಿನಿ. ಹೌದೌದೌದು, ಜಯಭಾಮಿನಿ. ನಾಳಿನ ಹೆಂಡತಿ ಇದ್ದು ಬಡದ ಅಯೋನಿ ಜಯ ಅಲ್ಲಲ್ಲ, ಜಯಭಾಮಿನಿ, ಜಯಲಲನೆ. ಅಲ್ಲ, ಅದೇ ಅದು ಮಗಳು. ನೀವು ಎಲ್ಲಿಯಾದ್ರೂ ಇದ್ರೆ ಜಯಲಲನೆ ನಿಮ್ಮ ಮಗಳೇ ಆಗ್ಲಿ. ಜಯಲಕ್ಷ್ಮಿ ಆ ಕಡೆ ಹೋದ ಜಯಲಲನೆ ಎನ್ನುವ ನಿಮ್ಮ ಮಗಳನ್ನು ಎದ್ದು ಕೌರವನ ಎಡಭಾಗದಲ್ಲಿ ಕೂತ್ಕೊಳಿಸಬೇಕು ಅಂತಾದ್ರೆ ಮಾವ ಎಷ್ಟು ದಿವಸ? ಈಗ ಆ ಜಯಲಲನೆ ಎನ್ನುವ ನನ್ನ ಮಗಳನ್ನು ಕರೆದು ಕೂರಿಸಬೇಕಾದ್ದು ಎಲ್ಲಿ? ನನ್ನ ಎಡಭಾಗ. ಯಾವ ಸಂಬಂಧದಲ್ಲಿ? ನಾನು ಅಳಿಯಲ್ವ, ನೀವು ಮಾವ ಅಲ್ವಾ? ಅಳಿಯ ನಮ್ಮ ಪ್ರೀತಿ ಕೂತ್ಕೊಳಿಸಬೇಕಾದ್ರೆ ನಾಳಿನ ಒಂದು ದಿವಸಕ್ಕೆ. ಈಗ ಮಗಳ ಮದುವೆಯ ಸಮಯದಲ್ಲಿ ಏನೆಲ್ಲ ಮಾಡೋದಿಲ್ಲ ಅಪ್ಪ ಮಾಡ್ತಾರೆ ಅಲ್ವಾ? ನಾಳೆ ಒಂದು ದಿವಸ ನಿಮಗೆ ಸಾರಥ್ಯ ಮಾಡಿದ್ರೆ ಏನು ಅಲ್ಲ ಹೇಳು. 1000 ಸುಳ್ಳು ಹೇಳಿಯೂ ಮದುವೆ ಮಾಡಿಸ್ತಾರೆ. 1000 ಸುಳ್ಳು ಮದುವೆ ಮಾಡಿಸುವ ವಿಷಯ ಬಿಡಿ, ಮದುವೆ ಮಂಟಪದಲ್ಲಿ ಮಧ್ಯವರ್ತಿಗಳು ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಎಲೆ ತೆಗೆಯುವ ಇಲ್ಲದಿದ್ರು ಅಪ್ಪ ಹೋಗುದಿಲ್ವಾ ಮಗಳ ಮದುವೆ? ಅಯ್ಯೋ, ಕೃಷ್ಣನೇ ಹೋಗಿ ಎಲ್ಲ ತೆಗೆದಿದ್ದಾನೆ ರಾಜಸೂಯ. ಸಾರಥ್ಯ ಮಾಡಿದ್ರೆ ಏನು ಮಗಳ ಮದುವೆ ಅಲ್ವಾ ನಾಳೆ? ಈಗ ಕಥಿ ಇದೇನೈ ಮಾವ ಅಂತ ನಿನ್ನ ಪ್ರಶ್ನೆ. ಹೌದು. ನೀನು ನನ್ನ ಈ 20ರಷ್ಟು 100ರಲ್ಲಿ 20ರಷ್ಟು ಮಾತ್ರ ತೋರಿಸಿದ ಇದನ್ನು ಕತ್ತಿ ಅಂತ ಹೇಳಿದ್ರೆ ಇದಕ್ಕಿಂತ ಹೆಚ್ಚಿನದು ನೋಡ್ಲಿಲ್ವಾ? ಎಂಥದ್ದು? ಬೇಡ ಬೇಡ ಕೇಳು, ನಿನಗೆ ತಕ್ಕ ನುಡಿಗೆ ತಪ್ಪೇನು ಹೇಳು. ರಾಧೋತ ವಿದ್ಯನ ಸಂಪಾದಿಸುತ್ತಲೇ ಎನ್ನೊಡನೆ ದೂರಲು ಬಂದೆಯ ಕಿಳು ರಾಜೆಯನಿಗೆ ಸೂದನೆ ನಾನು ಹೇಳಲು ಬಹುದೇ ಹೀಗೆ. ಹುಳರಾದ ವಾಸದಿಂದ ಜೀವಿಸುವಂತ ಬಾಳುವೆ ಸುಳ್ಳಲು ಲೇದು. ಅಲ್ಲ, ನೀನು ಸುಯೋಧನ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅಸಾಧಾರಣವಾದ ಮೇಧಾಶಕ್ತಿ, ಅಸಾಧಾರಣವಾದ ಮುಂದಾಲೋಚನಾ ಪ್ರವೃತ್ತಿ, ಅಸಾಧಾರಣವಾದ ಒಳಗೊಳ್ಳುವಿಕೆಯ ಸಾಮರ್ಥ್ಯ, ಪ್ರಚಂಡವಾದಂತಹ ತರ್ಕಮತಿ, ನಿಶಿತವಾದಂತಹ ಅನ್ವೇಷಣಾ ಪ್ರವೃತ್ತಿ, ಗೆಳೆಯರನ್ನು ಸಂಘಟಿಸುವ ಒಕ್ಕೂಟ, ಪ್ರಭುತ್ವದ ಪ್ರತಿನಿಧೀಕರಣ, ಪ್ರಪಂಚವನ್ನೆಲ್ಲ ಬೆರಳ ಮೇಲೆ ಕುಣಿಸಬಲ್ಲ ಇಚ್ಛಾಶಕ್ತಿ, ಪ್ರಪಂಚದಲ್ಲಿ ಸರ್ವರನ್ನು ನಿರ್ದೇಶಿಸಬಲ್ಲ ಕ್ರಿಯಾಶಕ್ತಿ, ಪ್ರಪಂಚದಲ್ಲಿ ಏನಾಗಬೇಕು ಎನ್ನುವುದನ್ನು ತರ್ಕ ಮಾತ್ರದಿಂದ ಗ್ರಹಿಸಿ ಅದರ ಅನುಷ್ಠಾನಕ್ಕೆ ಸಕಲ ಉಪಭೋಗಗಳನ್ನು ಸಕಲ ಸಲಕರಣೆಗಳನ್ನು ಒಟ್ಟುಗೂಡಿಸುವ ವಿಶಿಷ್ಟವಾದಂತಹ ಜ್ಞಾನ ಶಕ್ತಿ. ಇದೆಲ್ಲಕ್ಕೆ ಯಾರು ಇವತ್ತು ಕಾರಣದಲ್ಲಿ ಮೂರ್ತ ಸ್ವರೂಪ ಅಂತ ಕೇಳಿದ್ರೆ ನೀನೇ ಆದ
ಮೇಲೆ ನಾನು ಪಡ ಸುಯೋಧನ ಅಂತ ಹೇಳುವುದಿಲ್ಲ. ಮಾವ ಏನು ಅದನ್ನು ಇನ್ನೊಮ್ಮೆ ಹೇಳ್ಬೋದಾ ನಿಮಗೆ? ಇನ್ನೊಮ್ಮೆ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ ಆಗಲ್ಲ, ನೀವು ಮೆಲ್ಲ ಹೇಳಿದ್ರೆ ಒಂದು ಬರ್ದು ನಾನು ಮೇಲೆ ಹಾಕಿ ಅಭಿಮಾನಿ ಬಳಗ ಅಂತ ಕೆಳಗೆ ಹಾಕ್ತೇನೆ. ಏನು ಮಾಡುವ, ನಿನಗೆ ಮೊದಲು ಬರ್ದ ಹಾಕಿದ್ರು ಅದನ್ನು ಕತ್ತೆ ಎಳೆದು ತಿಂದದ್ದಕ್ಕೆ ನಾವೇ ಆಗಲ್ಲ, ಇಷ್ಟು ದೊಡ್ಡ ಪ್ರಶಸ್ತಿ ಯಾರು ಕುದುರೆ ತಿಂದ್ರು ಆಗ್ತಿತ್ತು, ಕತ್ತೆ ಎಳೆದು ತಿಂದದ್ದು. ಕುದುರೆ ತಿಂದಿದ್ರೆ ಬುದ್ಧಿ ಬರ್ತಿತ್ತು. ಅಯ್ಯ, ಈ ಕಾಲದಲ್ಲಿ ಇದೆಲ್ಲನ್ನು ಯಾಕೆ ಆಡಿದೆ? ಎಲ್ಲ ಶ್ಲೇಷಾರ್ಥದಲ್ಲಿ, ಎಲ್ಲ ನೇತ್ಯಾತ್ಮಕ ಅರ್ಥದಲ್ಲಿ. ಅಷ್ಟಕ್ಕೂ ಧಿಕ್ಕಾರ. ಅಷ್ಟೆಲ್ಲವನ್ನು ಪ್ರಯೋಗ ಮಾಡಿ ಪ್ರಭಾವಿಯಾದ ಶಲ್ಯನನ್ನು ವಿಶೇಷವಾದಂತಹ ಉದ್ದೇಶಕ್ಕಾಗಿ ಅಲ್ಲ, ಆ ಸೂತನಿಗೆ ಸಾರಥಿಯಾಗುವುದಕ್ಕಾಗಿ ಬಳಸಿಕೊಳ್ಳುವುದಕ್ಕೆ ಬಂದಿದ್ಯಲ್ಲ. ಕೀಳು ರಾಧೇಯ ಅಂತ ನನಗೆ ಗೊತ್ತುಂಟು, ಪ್ರಪಂಚಕ್ಕೆ ಗೊತ್ತಿಲ್ವೇ? ಅವನ ತಂದೆ ಯಾರು ಅಂತ ಅವನಿಗೆ ಗೊತ್ತಿಲ್ಲ, ಅವನ ವ್ಯಕ್ತಿತ್ವ ಏನು ಅಂತ ನಿನಗೆ ಮಾತ್ರ ಗೊತ್ತಿದ್ದದನ್ನು ಪ್ರಪಂಚ ಒಪ್ಪುವುದಿಲ್ಲ. ಅವನಿಂದ ಪ್ರಪಂಚಕ್ಕೆ ಒಳ್ಳೆಯದಾದದ್ದನ್ನು ನಾವು ಕಾಣಲಿಲ್ಲ. ಏನಿದ್ರು ವೈಯಕ್ತಿಕವಾಗಿ ವ್ಯಕ್ತಿ ಪ್ರತಿಷ್ಠೆ, ವ್ಯಕ್ತಿ ಪ್ರಜ್ಞೆ. ಸುಯೋಧನನಿಗೆ ಸಹಕಾರ, ವೈಷ್ಣವ ಯಾಗವೋ ಅಥವಾ ನವಖಂಡಗಳ ಸೂರೆಗೊಳ್ಳುವಿಕೆಯೋ ಎಲ್ಲವೂ ನಿನಗಾಗಿ ಮಾತ್ರ, ಉಳಿದವರಿಗೇನು ಸಿಕ್ಕಿದ್ದಿಲ್ಲ. ನಿನ್ನಿಂದ ಲಾಭಾಂಶವನ್ನು ಪಡೆಯುವಂತಹ ಆಲೋಚನೆ ಬಿಟ್ರೆ ಪ್ರಾಯ ಮತ್ತೊಂದು ಯೋಜನೆಗಳು ಅವನೊಳಗೆ ತುಂಬಿಕೊಂಡ ಹಾಗೆ ಕಾಣಿಸುವುದಿಲ್ಲ. ಅಂತಕ ಕೀಳು ರಾಧೆಯನಿಗೆ ಇವತ್ತು 16ನೇ ದಿವಸ ಹೇಳಿದ್ಯಲ್ಲ, ನಿನ್ನ ಮುಂದೆ ಅಲ್ಲ ನಾನು ಅಲವತ್ತುಕೊಳ್ಳಬೇಕಾದದ್ದು. ಅಕಟ ದೈವದ ಬಲ ಕಾಣುವಲೆ ಪ್ರಕಟಿಸಿದಿಲ್ಲ ಮುಂದಿನ ರಭ್ಯದೋಳು ಜಗದಿ ವಿಕಟನೆಂದೆಂಬ ಬೆಸರಂ ಪಡೆದು ಪರಿವಾರ ಪ್ರಜೆಗಳು ಸಲಹಿ ಬಳಿಕ ಸಕಲ ಯಜ್ಞಾಧಿಗಮವು ದಾನ ಧರ್ಮಾದಿಗಳನ ಕಳಂಕದಿಂದ ಇದನ್ನಮ ಅಂತ ಯಜ್ಞಯಾಗಾದಿಗಳನ್ನು ಲೇಸವು ಗೈದು ಮೀಕರವು ವಿಕಳಮತಿ ಭಯಂಗಳವು ಜಪ್ಪರಿಸಲಾಯ್ತೆ ಪ್ರಾರಬ್ಧ ಹಾಗೆ ತಪ್ಪರಿಸಲು ಮಾಡುವಂತೆ ಆಯ್ತೆ. ಪ್ರಾರಬ್ಧವಿದೆಂದವು ಇದು ನನ್ನ ಪ್ರಾರಬ್ಧ ಅಲ್ಲ, ನನ್ನ ಅಜ್ಜನ ಪ್ರಾರಬ್ಧ ನನಗೆ ವಾದಿಸಿ. ಅಕಟು ಕಟ ಯಜ್ಞಯಾಗಾದಿಗಳನ್ನು ಮಾಡಿಸಿದ ಕೈ, ಮೊಗೆದು ಬಗೆಯ ದ್ರವ್ಯಗಳನ್ನು ದಾನ ಕೊಟ್ಟ ಕೈ, ಭರವಸೆಯಿಂದ ಮಹಾಪೂರಣವನ್ನು ಮಾಡುವುದಕ್ಕೆ ಬತ್ತಿದಂತಹ ಹೃದಯದೊಳಗೆ ಹೊಸ ಭಾವಗಳನ್ನು ಮೂಡಿಸುವುದಕ್ಕೆ ಧೈರ್ಯ ತುಂಬಿಸಿದ ಕೈ, ಎಂತವರ ಯೋಗ್ಯತೆಯನ್ನು ಕಣ್ಣಾರೆ ಕಂಡು ಕೈ ಮುಗಿದ ಕೈ, ಎಂತವರು ಕೊಟ್ಟದ್ದನ್ನು ಕೈಯಲ್ಲಿ ತೆಕ್ಕೊಂಡು ಅವರೆಲ್ಲರ ವಿಶೇಷವಾದ ಕೊಡುಗೆಯಿಂದ ರೂಪೀಕರಣಗೊಂಡಂತ ಶಲ್ಯನ ಕೈಗಳು. ಈ ಕಾಲದಲ್ಲಿ ನಿನ್ನ ಸಹಾಯಾರ್ಥಿಯಾಗಿ ಬರುವ ಕಾಲದಲ್ಲಿ ಮುಗಿದ ಕೈಗಳು ಅಂದ್ರೆ ಮುಕ್ತಾಯಗೊಂಡ ಕೈಗಳು. ಎಂತಹ ದುರ್ದಶ ನನಗೆ ಪ್ರಾಪ್ತಿಸಿದ ಶಿವನೇ, ಅಂತಹ ಪವಿತ್ರವಾದಂತಹ ಕೃತ್ಯಗಳಿಗಾಗಿ ಇದನ್ನ ಮಮ ಅಂತ ಯಜ್ಞ ಮಾಡಿಸಿದ ಕೈಗಳು ಈ ಕಾಲದಲ್ಲಿ ಯಾ ಸೂತನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದ ಅನಾಥ ಪರಿಭ್ರಮಿತ ವ್ಯಕ್ತಿತ್ವದ ಪಾಷಂಡಿ ಮನಸ್ಸಿನ ಆ ಸೂತನ ರಥದ ಕುದುರೆಗಳಂ ಪೋಲೈಸುವುದಾಯಿತೆ. ಶಿವನೇ ಈ ಕೈಗಳನ್ನು ನಾನು ತಕೊಂಡು ಹೋಗಿ ಆ ಕುಂಬಿ ಪಾಕ ನರಕಕ್ಕೆ ಹಾಕಿಬಿಡ್ತೇನೆ. ಮಾವ, ಮೊನ್ನೆ 13ನೇ ದಿವಸ 13, 16 ಬೆಸ ಸಂಖ್ಯೆ ಅಲ್ಲದೆ ಬೇರೆ ನೆನಪಾಗುವುದಿಲ್ಲ. 16 ಬೆಸ ಸಂಖ್ಯೆ 17 ಅಲ್ಲ, ಅದಲ್ಲ 13ನೇ ದಿವಸ ನಿಮ್ಮ ಮಗ ಅಭಿಮನ್ಯುವಿನ ಕೈಯಿಂದ ಸತ್ತಾಗಲು ಇಷ್ಟು ಅಳ್ಳಿಲ್ಲ ನೀವು. ನೋಡು ಅಭಿಮಾನ ನೋಡು. ಏನು ನನ್ನಂಗದಲ್ಲಿ ಮಲಿನತೆಯನ್ನು ಕಂಡೆ, ನನ್ನ ಮಕ್ಕಳನ್ನೇ ಬಲಿಪಶುಗಳಾಗಿ ನಿನ್ನ ಉದ್ಧಾರಕ್ಕಾಗಿ ಸಮರ್ಪಿಸುವಾಗಲೂ ಒಂದು ತಟ್ಟು ಕಣ್ಣೀರಿಳಿಸದ ನನ್ನನ್ನು ಅಪ್ಪ ಯಾರು ಅಂತ ಗೊತ್ತಿಲ್ಲದ ಅನಾಥ, ಯಾರಯ್ಯ ನಿನ್ನ ಅಯ್ಯ ಅಂತ ಕೇಳುವಾಗ ಆಗಸದ ಕಡೆಗೆ ಮುಖ ಮಾಡುವ ನಿರ್ವಿಣ್ಣ ಈ ಹಿನ್ನೆಲೆ ಇಲ್ಲದವನಿಗೆ ನಾನು ಸಾರಥ್ಯ ಮಾಡಬೇಕು ಅಂತ ಹೇಳಿದ ನಿನ್ನ ನಾಲಗೆ. ಮಾವ, ನೀವು ಸಾರಥ್ಯ ಮಾಡುವುದು ಎರಡನೇ ವಿಷಯ. ನಿಮ್ಮ ಆರೋಗ್ಯ ಒಂದು ಬೆಳಿಗ್ಗೆವರೆಗೆ ಉಳಿ. ಏನಾಗಲಿ, ನನಗೆ ಈಗೀಗ ವೈದ್ಯರು ಹೇಳಿದ ಹಾಗೆಲ್ಲ ಹೇಳಲಿಲ್ಲ, ಸುಮ್ಮನೆ ಏನಾದರೂ ಹೇಳಬಾರ್ದು. ಇನ್ನು ಮುಂದೆ ನಾನು ಹೋದ್ರು ವೈದ್ಯರು ಹೇಳ್ಯಾರು, ನೀವು ಗಟ್ಟಿ ಮಾತಾಡುವಾಗಲೇ ಚಂದ ಇದ್ದೀರಿ, ಇನ್ನೂ ಗಟ್ಟಿ ಮಾತಾಡಿ ಅಂತ. ತಾರಕಕ್ಕೆ ಹೋದಷ್ಟು ಮಾರಕವಾದದ್ದನ್ನೆಲ್ಲ ಗೆಲ್ತೇನೆ ನಾನು. ಪೂರಕವಾದದ್ದನ್ನು ತಾರಕಕ್ಕೆ ಹೋಗುವುದು ಸರಿ, ಆದರೆ ಅಗತ್ಯ ಉಂಟಾ ಅಂತ ವಿಷಯ. ನೀವೊಂದು ಸಮಾಧಾನದಿಂದ ಕೇಳಿದ್ರೆ
ನಾನೊಂದು 2 ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಇದು ಈಗ ಸಮಾರೋಪದ ಅಂದ್ರೆ ನೀವು ಧನ್ಯವಾದವ ಹಾಗಲ್ಲ, ಧನ್ಯವಾದ ಅಲ್ಲ. ಇಂದ್ರೆ ನೀವು ಉದ್ಘಾಟನೆ. ನೀವು ಹೇಗಿದ್ದೀರಿ ಅಂತ ಕೇಳಿದ್ರೆ ನೀವು ಹದ ತಪ್ಪಿದ್ದೀರಿ. ಅದಕ್ಕೆ ತಂದು ಒಂದು ಮುದದಲ್ಲಿ ಕೇಳಬೇಕು. ಲಾಲಿಸಿ ಮುದದೋಳ ಬೇಳುವ ನುಡಿ ಬಾಲಿದೈ ಮಾವ ನೀನು ಲಾಲಿಸೈ ಮುದದೋಳಾನೋ ಬೇಳ ನುಡಿ ಬಾಲಿಸೈ ಮಾವ ನೀನೋ ಬಾಲಿಸೈ ಮಾವ ನೀನೋ ಜಾಲ ಮಾತಲ್ಲವಿದಗೆ ನೀವೆಲ್ಲ ಮೇಲೆ ಕತಿಗೊಳ್ಳುವುದೇಗೆ ನೀ ನನ್ನ ಮೇಲೆ ಕತಿಗೊಳ್ಳುವುದೇಗೆ ಲಾಲಿಸೈ ಮುದದೊಳನು ಬೇಳುವ ನುಡಿ ಲಾಲಿಸೈ ಮಾವ ನೀನು. ಮಾವ ಯಾರಿಗೇ ಆಗಲಿ ಕುದಿಯುವ ನೀರನ್ನು ಮುಂಭಾಗದಲ್ಲಿ ಇಟ್ಟರೆ ಮುಖ ಕಾಣ್ತದ? ಆಚೆ ಈಚೆಗಿನ ಅಲೆಗಳ ಹೊಯ್ದಾಟದಿಂದ ಮುಖ ಉದ್ದ ಅಡ್ಡ ನೀಟ ವಕ್ರವಾಗಿ ಕಾಣುತ್ತದೆ. ವಕ್ರೀಭವನ ತಣ್ಣಗಾದ ಮೇಲೆ ಮಾತ್ರ ಪ್ರತಿಬಿಂಬ ಕಾಣು. ಅದು ಪ್ರತಿಫಲನ, ಇದು ವಕ್ರೀಭವನ ಅಲ್ವಾ? ಅಂತರಂಗದಲ್ಲಿ ಒಂದು ದರ್ಶನ ಆಗುವ ಹಾಗೆ ಯಾವುದನ್ನಾದ್ರೂ ಗ್ರಹಿಸಬೇಕು. ನೀನು ಚಂದ ಮಾತಾಡ್ತೀಯ ಒಮ್ಮೊಮ್ಮೆ. ಅಲ್ಲ ಹಾಗಲ್ಲ, ಬಹಳ ಸಾಂತ್ವನಗೊಳಿಸುವ ಅದು ಸಾಹಸದಿಂದ ಸ್ವಲ್ಪ ಅಪರೂಪಕ್ಕೊಮ್ಮೆ. ಯಾವಾಗಲೂ ಒಳ್ಳೇದು ಮಾತಾಡುದಿಲ್ಲ ನಾನು. ಬೇಕು ಹೌದು, ಮತ್ತೆ ಒಳ್ಳೆಯ ಮಾತು ಅಪರೂಪಕ್ಕೊಮ್ಮೆ ಹೇಳ್ಬೇಕು. ಯಾವಾಗಲೂ ಹೇಳಿದ್ರು ಅದು ಕೆಟ್ಟ ಶಬ್ದ ಆಗ್ತದೆ, ಅದಕ್ಕೆ ಮೌಲ್ಯ ರಾಗರ ಆಗ್ತದೆ. ಹೌದು, ಇದು ಇವರು ದಿನ ಮಾತಾಡುದು ಹೊಸ್ತು ಹೇಳಿ, ಇದು ದಿನ ಹೊಸ್ತು ಹೇಳಲಿಕ್ಕೆ ಕಲಿಯುವುದು ಎಷ್ಟು, ಕಲ್ತದ್ರೆ ಆಯಸ್ಸು ಸಾಕು. ಹೌದು, ತಣ್ಣೀರಿನಲ್ಲಿ ಮುಖ ಕಾಣುವ ಹಾಗೆ ನಿಮ್ಮ ಕುದಿಯುವ ಮನಸ್ಸನ್ನು ತಣ್ಣಗೆ ಮಾಡಿಕೊಂಡ್ರೆ ಒಂದು ವಿಷಯವನ್ನು ಹೇಳಿದ್ರೆ ನೀವು ಅದನ್ನು ಲಾಲಿಸಬೇಕು ಮಾವ. ಈಗ ತಂಗಾಳಿ ತಂಪು ಕೊಡ್ತದೆ, ಹೌದು, ಮಸಣದಿಂದ ಬೀಸಿದ ಗಾಳಿಯು ತಂಪು ಕೊಡ್ತದೆ. ಹೌದೌದು ಮಾವ, ಬೇರೇನೂ ಅಲ್ಲ. ಈಗ ಆಕ್ಷೇಪ ಇಡ್ಲಿಕ್ಕೆ ಯಾರ ಮೇಲೂ ಹೇಳಲಿಕ್ಕೆ ಆಗೋದಿಲ್ವಾ? ಈಗ ಮರ್ಯಾದ ಪುರುಷೋತ್ತಮನಾದ ರಾಮನು ಸರಿ ಇಲ್ಲ ಅಂತ ಹೇಳಿದವರು ಆ ಕಾಲದಲ್ಲಿ ಇರ್ಲಿಲ್ವಾ? ಇದ್ರಪ್ಪ, ಈ ಕಾಲದಲ್ಲಿ ಇಲ್ವಾ? ಇದ್ದಾರೆ. ಇನ್ನು ಮುಂದಿನ ಕಾಲದಲ್ಲಿ ಇರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ವಿಮರ್ಶಕರು, ಚಿಕಿತ್ಸಕ ದೃಷ್ಟಿಯವರು ಇದ್ದಾರೆ, ಪೂರ್ವಾಗ್ರಹ ಪೀಡಿತರು ಇದ್ದಾರೆ ಅಲ್ವಾ? ಅಧ್ಯಯನದಲ್ಲಿ 2 ಕ್ರಮ ಅಲ್ಲ, ನಿಮಗೆ ಹೇಳಲಿಕ್ಕೆ ನಾನಲ್ಲ, ನಿನ್ನ ಅದು ನಾನು ಕೇಳಿದ್ದನ್ನು ಹೇಳು. ನಿನ್ನ ಅನುಭವ ಸಿಕ್ಕಿದ್ರೆ ಈ ಪ್ರಾಯದಲ್ಲಿ ನಾನು ಕಲ್ತೇನೆ. ನಮಗೆ ನಮ್ಮ ಅಪ್ಪಯ್ಯ ಹೇಳಿದ್ದು ಮರಣದ ಮಂಚದಲ್ಲಿ ಗೊಟಕ್ ಅಂತ ಹೇಳುವವರೆಗೆ ಕಲಿಬೇಕು. ಯಾಕಂದ್ರೆ ಈಗ ಒಂದು ಯಾವುದೋ ಒಂದು ಪುರಾಣವೇ ಓದು, ರಾಮಾಯಣ ಅಂತ ಇಟ್ಟುಕೊಳ್ಳು. ರಾಮ ಒಳ್ಳೆಯವ, ರಾವಣ ಕೆಟ್ಟವ, ಹೀಗೆ ಮೊದಲೇ ನಿರ್ಣಯ ಮಾಡಿ ಓದುವುದು ಬೇರೆ. ಓದಿದ ಮೇಲೆ ರಾಮನಲ್ಲಿ ಎಷ್ಟು ಕುಳುಕು ಕಾಣ್ತದೆ, ರಾವಣನಲ್ಲಿ ಎಷ್ಟು ಒಳ್ಳೆಯದು ಕಾಣ್ತದೆ ಎನ್ನುವುದಾಗಿ ಹುಡುಕಿ ಮತ್ತೆ ಹೇಳುವುದು ಬೇರೆ. ವಿಮರ್ಶೆ ಅಲ್ವಾ? ಅಲ್ವಾ ಮಾವ? ಪಾತ್ರಾಧ್ಯಯನ. ಒಳ್ಳೆ ದಿನದಲ್ಲಿ ಹಾಳುಗಳಿಗೆ ಇರ್ತದೆ, ಹಾಳು ದಿನದಲ್ಲಿ ಒಂದು ಹುಡುಕಿದ್ರೆ ಒಳ್ಳೆಗಳಿಗೆ ಇರುವುದಿಲ್ವ? ಒಳ್ಳೆಯದೇ ಪ್ರಧಾನವಾದದ್ದನ್ನು ಸಾತ್ವಿಕ ಅಂತ ಹೇಳು ಅಲ್ವಾ? ನಿಮಗೆ ಯಾವಾಗ ಇಷ್ಟು ಜಾತಿವಾದ ಬಂದದ್ದು? ಅಲ್ಲ, ಯಥಾರ್ಥ ಕೇಳುದು ನಾನು. ಅಲ್ಲ, ಜಾತಿವಾದಿಯಾಗಿ ನೀವೊಂದು ಹೊಸ ತಲೆಮಾರಿಗೆಲ್ಲ ಬಂಡಾಯವಾದಿಯಾಗಿ ಕಾಣಬೇಡುವ. ನಾನು ಜಾತಿವಾದಿಯಾಗಿ, ನಾನು ಜಾತಿ ಮತ್ತೆ ಸೂತನ ಮಗ, ಅಪ್ಪ ಇಲ್ಲದವ, ಕೀಳೂರು ಅದೇ, ಹೀಗೆಲ್ಲ ಮಾತಾಡೋದು ಸರಿಯಾ ಮಾವ? ನೀವು ಒಂದು ಕಾಲದಲ್ಲಿ ಹೇಗಿದ್ದವರು, ಮಾತ್ರದವರು, ನೀವು ಹೇಳಿ. ಅಲ್ಲ, ನಾನು ನಿಮ್ಮನ್ನು ಚುಚ್ಚಲಿ ಕೇಳುದಲ್ಲ. ಕಾಲದಲ್ಲಿ ಆಕ್ಷೇಪಕ್ಕೆ ಒಳಗಾದವರು, ಅನಾಗರಿಕ ಬರ್ಬರವಾದ ಜೀವನ ಸಾಗಿಸಿದವರು, ನಿಮ್ಮಂತಹ ಒಳ್ಳೆಯ ನಾಗರಿಕ ಸುಸಂಸ್ಕೃತರು ಅಶ್ಲೀಲ ಅಂತ ಹೇಳುವುದನ್ನು ಹೊಂದಿದವರು, ಪರಿಷ್ಕಾರ ಆಗಿದೆ ಅಲ್ವಾ? ಅಲ್ವಾ? ಬದಲಾವಣೆ ಆಗಿದೆ. ಇವ ಬದಲಾವಣೆ ಆಗಲಿಲ್ಲ. ಚಪ್ಪನ್ನ ದೇಶದಲ್ಲಿ ಮದ್ರ ಕೋಮಲ್ ಮಲ ಮುಚ್ಚತಿ, ಹೌದು, ಈಗ ಕೋಮಲ ಮುಚ್ಚತೆ. ಮಾಡು. ನಮ್ಮಲ್ಲಿ ವಿಕಾಸವಾದ ಇದೆ, ನಮ್ಮಲ್ಲಿ ಬೆಳವಣಿಗೆ ಇದೆ, ಪ್ರವರ್ಧಮಾನತೆ ಇದೆ, ಉತ್ಥಾನ ಇದೆ. ಇವ ಇನ್ನು ಒಣಕೆಗೆ ಕಟ್ಟಿದ ಶುನಕದ ಬಾಲದ ಹಾಗೆ ಮೊಂಡಾಗಿಯೇ ಇದ್ದಾನೆ. ಇಲ್ಲ ಮಾವ, ಬರೀ ಬಾಯಿ ಬಡಿವಾರ, ಗೆಲ್ತೇನೆ ಅಂತ ಹೇಳ್ತಾನೆ,
ಏನು ಮಾಡುವುದಿಲ್ಲ, ಅಟ್ಟಹಾಸಿಸ್ತಾನೆ. ಯಾವ ಕಾರಣಕ್ಕೂ ಕುಂಭಕರ್ಣನ ಬಲ ಬರುವುದಿಲ್ಲ, ದೀರ್ಘವಾಗಿ ಉಸಿರಾಟ ಬಿಡ್ತಾನೆ, ಯಕ್ಷನಾಗಿನ ಸಾಮರ್ಥ್ಯ ಬರುವುದಿಲ್ಲ. ಹಾಗೇ ಇದ್ದಾನೆ, ಯಥಾಸ್ಥಿತಿವಾದ. ಇವನ ಮೇಲೆ ಒಂದು ಯಥಾಸ್ಥಿತಿವಾದ. ನಾವು ವಿಕಾಸಗೊಳ್ಳುತ್ತಾ ಮಾವ, ಅದು ನೀವು ಕರ್ಣನ ಮೇಲಿನ ಆಗ್ರಹ ದೃಷ್ಟಿಯನ್ನು ಬದಿಗಿಡಿ. ಕರ್ಣ ಒಳ್ಳೆಯವ ಕೆಟ್ಟವ ಈ ಆಗ್ರಹ ಬೇಡ, ಆಗ್ಲಿ, ಬದಿಗಿಡಿ. ಅದನ್ನು ಈಗ ಬಿಟ್ಟು ಬೇರೆ ಏನು ವಿಮರ್ಶೆ ಮಾಡಿ ಶೂನ್ಯ ಭಾವದಿಂದ ನಾನು ಹೇಳುವುದನ್ನು ಕೇಳಿ. ಕೇಳು. ಈ ಕರ್ಣನ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ಅವು ಒಳ್ಳೆಯವ ಕೆಟ್ಟವ ಎನ್ನುವ ಮುಗ್ಧವಾದ ಭಾವದಿಂದ ಆಲಿಸ್ತೇನೆ. ಆಲಿಸ್ಬೇಕು. ಆಲಿಸಿದ್ರೆ ನಿಮಗೆ ಮಗುವಿನ ಬೆರಗುವಿನಿಂದ ಕೇಳ್ತೇನೆ. ಯಾಕಂದ್ರೆ ಈಗ ಹುಟ್ಟಿಂದಲೇ ನಿರ್ಣಯ ಆಗುವುದಾದ್ರೆ ಮಾವ, ನಿಮ್ಮ ಈಗ ಪಾಂಡವರು ಯಾರ್ಯಾರಿಗೆ ಹುಟ್ಟಿದವರಲ್ವಾ? ಯೋಗದಿಂದ ಹುಟ್ಟಿದವರು ಅಲ್ವಾ? ಈಗ ಹೇಳುದಿದ್ರೆ ಅಲ್ಲ, ಅವರಿಗೆ ಅಪ್ಪನ ವಿಷಯವೇ ಹೇಳುದಿದ್ರೆ ಅಪ್ಪನಿಂದಲೇ ಎಲ್ಲ ಬರುವುದಲ್ಲ. ನಿಮಗೆ ಹೇಳುದು ನಾನು, ಈಗ ಕರ್ಣನಿಗೆ ವೃಷ ಅಂತ ಒಂದು ಹೆಸರು ಉಂಟಲ್ಲ. ಇಂದ್ರನಿಗೆ ಬಿಟ್ಟರೆ ಅವನಿಗೆ ಮಾತ್ರ ಇರುವುದು. ಇಂದ್ರನಿಗೆ ಯಾಕೆ ವೃಷ ಅಂತ ಹೆಸರು? ಮಳೆ ಸುರಿಸುವವನಾದ ಕಾರಣ ವೃಷ. ಇವನಿಗೆ ಯಾಕೆ ವೃಷ ಅಂತ ಹೆಸರು? ಇವ ದಾನದ ಮಳೆಯನ್ನು ಸುರಿಸುವವನಾದ ಕಾರಣ ವೃಷ ಅಂತ ಹೆಸರು. ಈಗ ನೀವು ಸೂತನ ಮಗ ಅಂತ ಹೇಳ್ತೀರಲ್ವ ಮಾವ, ನಿಜವಾಗಿ ಸೂತನ ಮಗನವ? ಸೂತ ಪಾಲಿತ ಇಂದ್ರ ವೃಷ ಅಂತ ಹೇಳುವ ಹೆಸರು ಪಡೆದದ್ದು ಮಳೆ ಸುರಿಸುವುದರಿಂದ. ಆ ಮಳೆ ಸುರಿಸುವುದಕ್ಕೆ ಬೇಕಾದಂತಹ ಶಕ್ತಿ ಮೂಲ ಅವನಿಂದ ಸ್ವಯಾರ್ಜಿತವೋ ಪರಾರ್ಜಿತವೋ? ಸ್ವಯಾರ್ಜಿತವೇ ಅಲ್ವಾ? ಹೌದು. ಈಗ ಕರ್ಣ ಅಂತ ಹೇಳುವ ವೃಷ ದಾನದ ಮಳೆ ಸುರಿಸ್ತಾನೆ. ಸ್ವಯಾರ್ಜಿತವೋ ನೀನು ಕೊಟ್ಟ ಉಂಬಳಿಯೋ? ನಾನು ಕೊಟ್ಟದ್ದಲ್ಲ. ಮತ್ತೆ ಯಾರು ಕೊಟ್ಟದ್ದು? ಕೊಟ್ಟದಂದ್ರೆ ಉಂಟು. ಇಲ್ಲ ಇಲ್ಲ, ಅಯ್ಯೋ, ನಾನು ತಪ್ಪಿಸುವುದ? ನಾನು ಅಡಿಗೆ ಬಿದ್ದು ಸತ್ತೇನು? ತಪ್ಪಿಸಲಿಕ್ಕೆ ಅಡಿಗೆ ಬಿದ್ದು ಸತ್ರು ಒಂದು ಶ್ರೇಯಸ್ಸು ಬೇಕು. ಆಗಲ್ಲ, ತಪ್ಪಿಸಲಿಕ್ಕೆ ಹೇಳಿದಲ್ಲ. ಅವ ವೃಷ ಸ್ವಯಂ, ಇವ ವೃಷ ಪರಾಧೀನ. ಇವತ್ತು ಕೌರವನ ಹಂಗಿಲ್ಲದೆ ಬದುಕಲಾಗದ ಕರ್ಣನ ಪರಾವಲಂಬಿತನ ಕಾಣ್ತದಲ್ಲ. ನನಗೆ ಸಾರಥಿ ಇಲ್ಲ, ಶಲ್ಯರು ಬೇಕು ಅಂತ ಕೇಳಿಸಿದ್ದಾನಲ್ಲ. ಇಲ್ಲ ಮಾವ, ನಾನು ಹೇಳುದು ಕೇಳಿ ಮೂರ್ತಿಗಳು. ಈಗ ಅವನ ಹಂಗೆ ನಮಗಿರುವುದು. ಯಾಕೆ? ಪಾಂಡು ಚಕ್ರವರ್ತಿಯ ನಂತರ ಹಸ್ತಿನಾವತಿಯ ಭಂಡಾರ ತುಂಬಿಸಿದವ ಯಾರು? ಸ್ವರ್ಣಯಾಗದಲ್ಲಿ ಕರ್ಣನಿ. ನೀವು ಹೇಳಿದ ಪಾಂಡವರು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗುವುದನ್ನು 4 ದಿಕ್ಕಿಗೆ ಹೋಗಿ ಹಸ್ತಿನಾವತಿಯ ಭಂಡಾರ ತುಂಬಿಸಿದವ. ನಾನು ಅದರಲ್ಲಿ ಅವನಿಗೆ 4ನೇ ಒಂದು ಭಾಗವೂ ಕೊಟ್ಟಿರ್ಲಿಕ್ಕಿಲ್ಲ, ಅದಕ್ಕಿಂತ ಹೆಚ್ಚು ಭಂಡಾರದಲ್ಲಿ ತುಂಬಿಸಿದ್ದಾನೆ. ಮತ್ತೆ ನನ್ನ ಹಂಗು ಏನು ಮಾವ ಅವನಿಗೆ? ಪರೀಕ್ಷಾ ರಂಗದಲ್ಲೇ ಹೇಳಿದ್ದೇನೆ, ಯಾವಾಗ ಅರ್ಜುನನಿಗೆ ವಿರೋಧಿಯಾಗಿ ಮಾತಾಡಿದನೋ, ಕುರುಕುಲದ ಸರ್ವ ಸಾಮ್ರಾಜ್ಯದ ಭೋಗವನ್ನು ಅನುಭವಿಸುವಂತಹ ಸರ್ವ ಸ್ವಾತಂತ್ರ್ಯವನ್ನು ನಿನಗೆ ಕೊಟ್ಟಿದ್ದೇನೆ. ಒಂದು ಚಿಕ್ಕಾಸು ಕೇಳಿದವಲ್ವ ಅಲ್ಲ ಮಾವ, ಆ ಒಂದು ಒಳಗಿನ ಸತ್ವ ಉಂಟವನಲ್ಲಿ. ನಾನು ಊಟ ಕೇಳಲಿಕ್ಕೆ ಇಲ್ಲ, ಯಾಕೆಂದ್ರೆ ಊರಿನ ಅಡುಗೆ ಶಾಲೆಯ ಮೇಲ್ವಿಚಾರಣೆ ನನಗಾದ ಮೇಲೆ ಊಟ ಕೇಳುವುದು ಯಾಕೆ? ಅಲ್ಲ, ಆದ್ರೂ ನಾನು ಹಾಗೆ ಕೇಳಿ ಅಲ್ಲ, ಊಟದ ಪಾಕಶಾಲೆಯ ಬಾಣಸಿಗರ ಲೆಕ್ಕ ಕೊಟ್ಟು ತಿಂಗಳಿಗೆ ಕೊಡುವ ಜವಾಬ್ದಾರಿ ನನ್ನದು. ನಾನು ಊಟವನ್ನೇ ಕೇಳುವುದಿಲ್ಲ, ಯಾಕಂದ್ರೆ ಅದು ನನ್ನ ಕಾಲಬುಡದಲ್ಲಿ ಇರ್ತದೆ. ಇದೆಲ್ಲ ಯಾರ ಹತ್ರ ಮಾತಾಡುದು ನೀನು ಮಾವ? ಈಗ ಅದೇ ಹೌದಾದ್ರೆ, ಈಗ ನಾನು ನಿರಾಶನ ವ್ರತದಲ್ಲಿ ಕುಳಿತುಕೊಂಡೆ. ಯಾವಾಗ? ಚಿತ್ರಸೇನನ ಪ್ರಕರಣ ಆದ್ಮೇಲೆ ನಂತರ ನಾನು ಕಾಳಗಾನಂತರ ಅಲ್ವಾ, ನಾನು ಹೋಗುದಿಲ್ಲ ಅಂತ ಕುಳಿತುಕೊಳ್ಳುವಾಗ ಅವನಿಗೆ ಹೋಗಿ ಕುಳಿತುಕೊಳ್ಬೋದಿತ್ತಲ್ವಾ? ಕುಳಿತುಕೊಂಡ. ನೀನು ಬರದೇ ಇದ್ರೆ ನನ್ನ ಜೀವನ ಇದ್ದು ಪ್ರಯೋಜನ ಇಲ್ಲ. ನಾನು ನಿಮ್ಮಲ್ಲಿ ಹೇಳುದು ಮಾವ, ಅವ ನನ್ನಿಂದ ಅಪೇಕ್ಷಿಸುವುದಾದ್ರೆ ನಿಮ್ಮಲ್ಲಿ ಒಂದು ಸಲುಗೆ ಇದ್ದ ಕಾರಣ ಹೇಳುದು. ಪಟಗಾರರು ಅಂತಿದ್ದಾರೆ, ಬೊಂಬೆ ಕುಣಿಸುವವರು. ಅವರಿಗೆ ರಾತ್ರಿ ಮಲಗುವಾಗಲೂ ಹೀಗೆ ಮಾಡಲೇಬೇಕು. ಅವನಿಗೆ ಸ್ವತಂತ್ರ ಆಳ್ವಿಕೆ ಮಾಡ್ಲಿಕ್ಕೆ ಆರುದಿಲ್ಲ, ನಿನ್ನಂತ ಬೊಂಬೆಯನ್ನಿಟ್ಟುಕೊಂಡೆ ಆಳ್ವಿಕೆ ಅಲ್ಲ ಮಾವ. ಚಲದಂಕವಲ್ಲನಾದಂತ ಕೌರವ, ನಿಶುಪಾಂಡವ ಪೃಥ್ವಿಯ ಘೋಷಕ, ನಿನಗೇನಿಲ್ಲ ಅವನಿಗೆ. ಅಲ್ಲ, ನಾನೇನು ಅವನಿಗೆ ಕೊಡ್ಲಿಲ್ಲ. ಅದೇ ಅವ ಬಾರದ್ದು, ಅವ ಸಂಪಾದನೆ ಬಿಟ್ಟು ಬಾರದ್ದು. ಅದಕ್ಕೆ ನನ್ನ ಹೆಂಡತಿಯೇ ಅವನ ಸಂಪಾದನೆ. ನಿಮ್ಮಲ್ಲಿ ಹೇಳುದು ನಾನು, ಉಳಿದವರಾದ್ರೆ ಅಪಾರ್ಥ ಮಾಡಿಕೊಂಡಾರು. ಭಾನುಮತಿ ಸ್ವಯಂವರದಲ್ಲಿ ಭಾನುಮತಿಯನ್ನು ಗೆದ್ದದ್ದು ಯಾರು? ಕೊಟ್ಟದ್ದು ಯಾರಿಗೆ? ಮತ್ತೆಂತದು ಮಾವ? ಅವ ನಾನು ಸಂಪಾದನೆ ಅಲ್ಲ, ನಾನು ನಿಮ್ಮಲ್ಲಿ ಈಗ ನಿಲ್ಲು. ಈಗ ನಿಮ್ಮ ಪರಂಪರೆ ಅಂಬಿಕೆ ಅಂಬಾಲಿಕೆಯರನ್ನು ಗೆದ್ದದ್ದು ಯಾರು? ಭೀಷ್ಮರು. ಕೊಟ್ಟದ್ದು ಯಾರಿಗೆ? ಅದು ವಿಚಿತ್ರ. ಬೀಡು ನೀವು ಆಗ್ಲೇ ನಿಮ್ಮ ವಂಶಕ್ಕೆ ಬಂದಿದೆ. ತಾನು ಗೆದ್ದು ಬೇರೆಯವರಿಗೆ ಕೊಡು, ಇದಂತದಯ್ಯ ನಿನಗೆ ಜೀರ್ಣ ಆಗ್ತದೆ ಅಂತದ್ದು. ನಮಗೆ ಹೊಲಸದಿಂದ ಅಭ್ಯಾಸ. ನನ್ನ ಹೆಂಡತಿ ಸ್ವಂತ ನನ್ನ ಮಾವನ ಮಗಳು. ಈಗಲೂ ಮುಚ್ಚಳಿಕೆ ಕೊಡ್ತೇನೆ. ಈಗ ಭೀಷ್ಮರು ಗೆದ್ದದ್ದು ತಪ್ಪು ಅಂತ ಹೇಳುದು ಸರಿ? ಸರಿ ತಪ್ಪಿನ ಪ್ರಶ್ನೆ ಅಲ್ಲ, ನಿಮಗೆ ಅಭ್ಯಾಸ ಅದು ಅಂತ. ಅಲ್ಲಲ್ಲ, ಸರಿ ತಪ್ಪಿನ ಪ್ರಶ್ನೆ. ನಿಮಗೆ ಸ್ವಂತ ಸಂಪಾದನೆ ಮಾಡದೆ ಹೋದರೆ ಬೇರೆಯವರು ಸಂಪಾದನೆ ಮಾಡಿದ್ದಾಗ್ತದೆ. ನನ್ನ ಹೆಂಡತಿ ನನ್ನ ಮಾವನ ಮಗಳು ಅಂತ 5,000 ಅಲ್ಲ 5 ಲಕ್ಷ ಸಾಕ್ಷಿ ಕೊಟ್ಟೆ. ರಾಕ್ಷಸಿ ವಿವಾಹ ಪದ್ಧತಿಯಲ್ಲಿ
ನೀವು ಮಾತಾಡಿದ ಮೇಲೆ ಅದಕ್ಕೊಂದು ನನಗೆ ಮಾತಾಡ್ಲಿಲ್ಲ, ನಿರ್ಣಯ ನೀವೇ ಮಾಡಿದ್ದು ಮಾತ್ರ. ಆಗ ಬಿಡು. ಅದಕ್ಕೆ ಗಾಬರಿ ಆಗ್ಬೇಕು. ಯಾಕೆ ಗೊತ್ತುಂಟಾ, ಭೀಷ್ಮರು ಗೆದ್ದು ತಂದಂತಹ ವಿಚಿತ್ರ ವೀರ್ಯನ ಪ್ರಕರಣವನ್ನು ನೀವು ಭೀಷ್ಮರ ಜಾಗದಲ್ಲಿ ನಿಂತು ನೋಡುವುದು ಹೌದಾದ್ರೆ, ಇಲ್ಲಿ ಭೀಷ್ಮರ ಜಾಗ ನಾನು ವಿಚಿತ್ರ ವೀರ್ಯನಿಗಿಂತ ಕಡೆ ನನಗೆ ಪುರುಸತ್ತಿಲ್ಲ ಬೇರೆಯವರ ಸ್ಥಾನದಲ್ಲಿ ನಿಂತು ಆ ಪ್ರಕರಣವನ್ನು ಅಭ್ಯಾಸ ಮಾಡಿ ಒಳ್ಳೆದಾಗ್ಲಿಕ್ಕೆ ಆಯ್ತು. ವಿಚಿತ್ರ ವೀರ್ಯ ನಾನು ಅಂತಲೇ ಇರಲಿ, ಕರ್ಣನನ್ನು ಭೀಷ್ಮ ಅಂತ ಒಪ್ಪಿಕೊಳ್ತೀರಾ ನೀವು? ನನಗೆ ಬೇಕಾಗಿ ಬನ್ನಿ ಅಂತ ಹೇಳುದಿಲ್ಲ. ಕರ್ಣನನ್ನು ಭೀಷ್ಮರಷ್ಟು ಸಮರ್ಥ ಅಂತ ಒಪ್ಪಿಕೊಳ್ತೀರಾ ನೀವು? ಎಲ್ಲ ನಾನು ಆಡಿದ್ದು ಭಾನುಮತಿಯನ್ನು ಸ್ವಯಂವರದಲ್ಲಿ ಗೆದ್ದುಕೊಟ್ಟವನು ಅಂತ ಆಡಿದೆ. ಹೌದು, ಭೀಷ್ಮಾಚಾರ್ಯರು ಹಿಂದೆ ಭೀಷ್ಮಾಚಾರ್ಯರು ಎಂತವರು? ಅವರು ಎಲ್ಲಿ ಹೇಳಲಿಕ್ಕಿಲ್ಲ. ಭೀಷ್ಮ- ಅವರು ವಿಚಿತ್ರ ವೀರ್ಯ ಅಂಬಿಕೆ ಅಂಬಾಲಿಕೆಯರ ಹೆಗಲಿಗೆ ಕೈಕೊಟ್ಟು ಹೋಗುವಾಗ ಹೇಗೆ ನಾನು ಗೆದ್ದು ತಂದದ್ದು, ಅವ ಹೇಳೂ ಇಲ್ಲ. ಯಾಕೆ ಹೇಳಲಿಲ್ಲ? ನನ್ನದಲ್ಲ, ಇದು ನನ್ನ ಅಣ್ಣ ಮಲತಾಯಿ ಮಗ ತಂದದ್ದು ಅಂತ ಹೇಳೂ ಇಲ್ಲ. ಮಾವ. ನಿಮ್ಮೊಳಗೆ ಅದೊಂದು ಸಂಬಂಧ ಉಂಟು ಅಂತ ಅದ್ಯಾಕೆ ಸರಿಯಾಗಿ ಮಾವ ಸಿಂಹಾಸನ ಏರುವುದಿಲ್ಲ, ಮದುವೆ ಆಗುವುದಿಲ್ಲ ಅಂತ ಬಂದ ಭೀಷ್ಮರ ಹಾಗೆ ಯುವ ಮತ್ತೊಬ್ಬನಿಗೆ ಕೊಡ್ತಾನೆ ಅಂತ ಆದ್ರೆ ಭೀಷ್ಮರಷ್ಟೇ ತ್ಯಾಗ ಇವನಲ್ಲಿ ಉಂಟು ಅಂತ ಅರ್ಥ. ಅಷ್ಟೇ ಅಲ್ಲ, ಆ ಪ್ರಕರಣದಲ್ಲಿ ಮಾಗಧನನ್ನು ಗೆದ್ದಿದ್ದಾನೆ. ಜರಾಸಂಧ ಏನೂ ಅಲ್ಲ ಅಂತ ಹೇಳ್ತೀರಾ ನೀವು? ಜರಾಸಂಧನನ್ನು ಗೆದ್ದು ಮಾಲಿನಿ ನಗರವನ್ನು ಕೊಟ್ಟನಂತಲ್ಲ ಅಲ್ವಾ? ಹಾಗಾದ್ರೆ ಒಂದು ಜರಾಸಂಧನನ್ನು ಗೆಲ್ಲುವ ಚಾತಿ ಇರುವ ಕರ್ಣ ಒಂದು ಸೂತನ ಮನೆಯಲ್ಲಿ ಬೆಳೆದ ಎನ್ನುವ ಕಾರಣಕ್ಕಾಗಿ ನೀವು ಹೇಳುವುದೇ ಹೌದಾ? ಆನೆ ದೊಡ್ಡ ಗಜ ಆನೆ, ಮತ್ತ ಗಜ, ಆ ಮತ್ತ ಗಜ ದೊಡ್ಡದು. ಆ ಮತ್ತ ಗಜದ ಮೇಲಿರುವಂತಹ ವಿಶೇಷವಾದಂತಹ ಅಂಬಾರಿ ಪೀಠ ಅದು ಇನ್ನೂ ದೊಡ್ಡದು. ರಾಜ ಅಂಬಾರಿ, ರಾಜಪೀಠ. ಅದರ ಮೇಲೆ ಮೆರವಣಿಗೆಗಾಗಿ ಕೂತುಕೊಳ್ಳುವ ಚಕ್ರವರ್ತಿ ಬಹಳ ದೊಡ್ಡವನೇ. ಚಕ್ರವರ್ತಿಯ ಕೂತುಕೊಳ್ಳುವ ಪೀಠ, ಚಕ್ರವರ್ತಿ ಸಮೇತವಾದ ಅಂಬಾರಿಯನ್ನು ಹೊರುವಂತ ಗಜ. ಗಜ ಎಷ್ಟು ದೊಡ್ಡದು! ಅದೇ ಅಂಬಾರಿಯ ಮೇಲೆ ಪೀಠಸ್ಥನಾದಂತಹ ಚಕ್ರವರ್ತಿಯ ಸಮ್ಮುಖದಲ್ಲಿ ಗಂಟಲ ಭಾಗದಲ್ಲಿ ಇಷ್ಟು ಉದ್ದಕ್ಕೆ ಹಳೆ ಬಟ್ಟೆಗೆ ಹೊಸ ಬಣ್ಣ ಕೊಟ್ಟು ಕೂತುಕೊಳ್ಳುವ ಮಾವುತ. ಆನೆ ದೊಡ್ಡದು, ಅದರ ಮೇಲೆ ಹಾಕಿದ ಅಂಬಾರಿ ದೊಡ್ಡದು, ಅಂಬಾರಿಯ ಮೇಲೆ ಕೂತ ಚಕ್ರವರ್ತಿ ದೊಡ್ಡವ, ಮೂರಕ್ಕಿಂತಲೂ ಅವ ದೊಡ್ಡವ ಅಂತ ಆಯ್ತು. ಯಾಕಂದ್ರೆ ಆನೆಯನ್ನು ಅಂತ ಓಡಿಸುವುದು ಅವನೇ ಅಲ್ವೋ. ಆ ಮಾವುತನ ಕೈಯಲ್ಲಿ ಇಷ್ಟು ಉದ್ದದ ಅಂಕುಶ, ಎಲ್ಲದಕ್ಕಿಂತಲೂ ದೊಡ್ಡದು ಇಷ್ಟು ಅಂಕುಶ ಅಂತ ಆಗ್ತದೆ ನಯ್ಯ. ಇವ ಅಂಕುಶ ಹೇಗಾಗುದು? ಈಗ ನಾನು ಹೇಳಿದ ಹೇಗೆ ನೋಡಿ, ಯೋಚನೆ ದೊಡ್ಡದಾಗ್ತದ ಅಂತ. ಇಲ್ಲ, ಅವನನ್ನು ಗೆದ್ದ, ಅವನನ್ನು ಗೆದ್ದ, ಇವನನ್ನು ಗೆದ್ದ. ಜರಾಸಂಧನನ್ನು ಆಕಸ್ಮಿಕವಾಗಿ ಗೆದ್ದ. ಅಯ್ಯೋ ಕೃಷ್ಣ ಪಟವಿಪಾಲಕ ಕೇಳು, ಭೀಮಕೃಷ್ಣಾರ್ಜುನರು ನಡೆದು ಪಯಣದ ಮೇಲೆ ಪಯಣದಲ್ಲಿ ಭಯಪಟ ಮಾಡಿದ್ದೇನೆ ಪ್ರಸಂಗ ಅಂದ್ರೆ ದೊಡ್ಡದು ರೋಮಾಂಚನ ಆಗ್ತದೆ ನನ್ನ. ಅಲ್ಲಿ ಹೋಗಿ ಅವನೊಟ್ಟಿಗೆ ತಾತ್ವಿಕ ಸಂಘರ್ಷ ಮಾಡಿ ಚರ್ಚೆ ಮಾಡಿ ಜರಾಸಂಧನನ್ನು ಕೊಲ್ಲಿಕ್ಕೆ ಚತುರ್ದಶಿಯ ರಾತ್ರಿಯವರೆಗೆ ಭೀಮನಿಗೆ ಸಾಧ್ಯ ಆಗಲಿಲ್ಲ. ಸಹಸ್ರ ಗಜ ತ್ರಾಣಿ ಅಮೋಘ ವೀರ್ಯ ಆಗಲಿಲ್ಲ. ಅಂತಹ ಜರಾಸಂಧನನ್ನು 18 ಸಲವೂ ಅಲ್ಲ, ಇವರು ಬೇರೆ ಉಪಾಯ ಮಾಡ್ಲಿ, ಸೇನಾ ವ್ಯೂಹವನ್ನು ಭಂಗಗೊಳಿಸ್ಲಿಕ್ಕೆ ಓಡಿದಾಗೆ ನಟಿಸ್ಲಿ, ಬಲಾಢ್ಯ ಅಂತ ಗೊತ್ತಾಗಿದೆ. ಕೊನೆಗೂ ಅವ ಬಲಾಢ್ಯ ಅಂತ ಆದ ಮೇಲೆ ಈ ರೀತಿ ಅವನನ್ನು ಬೀಳಿಸಿದ್ರು. ಹಾಗೆ ಬೀಳಿಸಿದ ಜರಾಸಂಧ ಆಕಸ್ಮಿಕವಾಗಿ ಜಾರಿ ಬೀಳ್ತದೆ. ಆಗಲಿಲ್ಲ. ಈ ಆನೆ ಉಂಟಲ್ಲ, ಈ ಆನೆ ಎನ್ನುವುದು ಇಷ್ಟನ್ನೆಲ್ಲ ಹೊತ್ತ ಮೇಲೆ ಎಲ್ಲೋ ಒಂದು ಕಡೆ ಹೊಂಡ ಮಾಡಿ, ಆ ಹೊಂಡದ ಮೇಲೆ ಇರಬಹುದಾದಂತಹ ಹುಲ್ಲು ಮೆದೆ, ಅದರ ಮೇಲಿನ ಮಣ್ಣು, ಅದರ ಮೇಲೆ ನಡೆದಾಡುವಂತ ಸ್ಥಿತಿ ಬಂದಾಗ ಜರ್ರನೆ ಜಾರಿ ಬೀಳ್ತದೆ. ಆಕಸ್ಮಿಕವಾಗಿ ಎಲ್ಲೋ ಅವನ ಹಳ್ಳೆಗೆ ಪೆಟ್ಟು ಬಿದ್ದಿರಬೇಕು, ಗೆದ್ದಿದ್ದಾನೆ. ಹಾಗೆ ಪ್ರತಿದಿನ ಜರಾಸಂಧನನ್ನು ಗೆಲ್ಲುವುದಾದರೆ ಜರಾಸಂಧನನ್ನು ಕರ್ಣ ಕೊಲ್ಲುವುದಿಲ್ಲ. ಮಾವ ಆಕಸ್ಮಿಕವಾಗಿ ಗೆದ್ದದ್ದು ಭೀಮ. ಯೋಚಿಸಿ, ಆಕಸ್ಮಿಕವಾಗಿ ಯೋಚಿಸಿ ನೀವು. ಅವ ಯಾವುದರಲ್ಲಿ ಕುಳಿತುಕೊಂಡಿದ್ದದ್ದು? ಯಾಗದಲ್ಲಿ ಕುಳಿತುಕೊಂಡಿದ್ದದ್ದು. ಆಗ ಯುದ್ಧದ ಸಿದ್ಧತೆಯಲ್ಲಿ ಇದ್ದ, ಸ್ವಯಂವರಕ್ಕೆ ಬರುವ ಯುದ್ಧದ ಸಿದ್ಧತೆಯಲ್ಲಿ ಇರ್ತಾನೆ ಇಲ್ವೋ? ಇವ ಯುದ್ಧದ ಸಿದ್ಧತೆಯಲ್ಲಿ ಬಂದ ಮಾಗಧನನ್ನು ಗೆದ್ದದ್ದು ಯಾಗಕುಂಡದ ಬಳಿಯಲ್ಲಿದ್ದ. ಪ್ರಸಂಗ ಬೇಗ ಮುಗಿಸಬೇಡ, ಕಷ್ಟ. ಯಾಗದಲ್ಲಿ ಪ್ರವೇಶ ಮಾಡಿದ್ರು. ಅಪರ ರಾತ್ರಿಯಲ್ಲಿ ಮೂವರು ಇತ್ಯಾದಿ ಅವ ಅನಿಷ್ಟ ಸೂಚಕಗಳನ್ನು ಕೇಳಿದ. ಬೆಳಗ್ಗಾಗುವಾಗ ಹೋರಾಟಕ್ಕೆ ನಿಂತು ಇರು ಪೂರ್ತಿ ನಿಧಾನ, ಗಡಿಬಿಡಿ ಮಾಡಬೇಡ, ಸಮಾಧಾನ. ಅವ ಬೆಳಗ್ಗೆ ಹೋರಾಟಕ್ಕೆ ನಿಂತಾನೆ. ಎಷ್ಟು ದಿವಸ ಕಳೆದ ಮೇಲೆ
ಬೆಳಗ್ಗೆ ಶುರು ಮಾಡಲಿಲ್ಲ. ಹೌದು, ಕಾರ್ತಿಕ ಮಾಸ ಪಾಡ್ಯಗಳ ಆರಂಭ ಅವ ಪ್ರಾರಂಭ ಆದ್ದು. ರಾತ್ರಿ ಕಣ್ಣುರಿಸಿಕೊಂಡು ಬಂದದ್ದಲ್ಲ. ಅವ ದುರ್ಬಲನಾಗಿರ್ಲಿಲ್ಲ, ಸರ್ವ ಶಕ್ತಿವೇತನಾಗಿದ್ದ. ಅವನಲ್ಲಿದ್ದಂತ ತೃಣಪೀಠ, ಮುಷ್ಟಿಕ, ಪೃಷ್ಠಭಂಗಾದಿ ಆ ವಿಶೇಷವಾದ ಮಲ್ಲಯುದ್ಧದ ತಂತ್ರಗಳಿದ್ದವು. ಜರಾಸಂಧಿ ಎನ್ನುವಂತಹ ಅಥವಾ ಮಾಗಧಿ ಎನ್ನುವ ಭಾಷೆ ಮತ್ತು ಪಟ್ಟು ಎರಡೂ ಇತ್ತು. ಇದರಿಂದ ಸಂತುಷ್ಟನಾದ, ಇದರಿಂದ ಸಂಪುಷ್ಟನಾದಂತಹ ಮಾಗಧ ಬಳಿರೆ ಸಹಸ್ರ ಗಜತ್ರಾಣಿ ಅಂತ ಕೇಳಿತು. ಕಣ್ಣು ಹಸಕಿಕೊಂಡು ಅರೆನಿದ್ರೆಯಲ್ಲಿ ಅವರಿಗೆ ಒಂದು ವಿಶೇಷವಾದಂತ ಅಮಲ ಪದಾರ್ಥದ ಸೇವನೆ ಇತ್ತು. ಆದ್ದರಿಂದಲೇ ಅಲ್ಲ ಕೃಷ್ಣ ಕೇಳಿದ್ದಾನಂತಲ್ಲ, ಏನು ನಿನಗೆ ಭಂಗಿ ಮುಕ್ಕುವುದು ಅಭ್ಯಾಸ ಉಂಟು ಅಂತ. ಅವನ ತಪ್ಪಲ್ಲ ಏನು ತಪ್ಪಲ್ಲ, ಅವರಿಗುಂಟು. ಅದನ್ನೆಲ್ಲ ಸೇವಿಸಿ ಯುದ್ಧ ಮಾಡಿದ್ದಲ್ಲ. ಬಲಾಢ್ಯನಾದಂತ ಭೀಮನನ್ನು ದೌರ್ಬಲ್ಯ ತಿಳಿದಲ್ಲ, ಕೊನೆಗೆ ಸೀಳಿ ಬಿಸಾಡುವಾಗ ಧರ್ಮ ಭೀಮ ಕೈ ಬಿಟ್ಟಿದ್ದಾನೆ. ಅಂತಹ ಭೀಮನಿಗಿಂತ ಹೆಚ್ಚು ನಮ್ಮ ಕರ್ಣ ಹೆಚ್ಚೆ. ಯಾಕೆ ಹೆಚ್ಚು? ಈಗ ಅಲ್ಲಿ ಸರಿ, ಭೀಮಗೊಂದದ್ದು ಅವ ಅಮಲಿನಲ್ಲಿರುವಾಗಲ್ಲ, ಅವನಲ್ಲಿ ದೌರ್ಬಲ್ಯ. ಇಲ್ಲಿ ಸ್ವಯಂವರಕ್ಕೆ ಬಂದವನಲ್ಲಿ ದೌರ್ಬಲ್ಯ ಇತ್ತು ಎನ್ನುವುದಕ್ಕೆ ನಿಮ್ಮಲ್ಲಿ ಪ್ರಮಾಣ ಉಂಟಾ? ಈಗ ಮತ್ತೆ ಆಕಸ್ಮಿಕದಿಂದ ಗೆದ್ದದ್ದು. ಈಗ ಇಲ್ಲಿ ನೋಡಿ, ಯೋಚನೆ ಮಾಡಿ ನೀವು. ಅವ 2 ನಗರಗಳನ್ನು ಕೊಟ್ಟಿದ್ದಾನೆ ಎಂದಾದ್ರೆ, ಒಬ್ಬ ಏನೂ ಇಲ್ಲದವನಿಗೆ ಜರಾಸಂಧಿ ಎನ್ನುವಂತ ಮಲ್ಲ ಯುದ್ಧದ ಪಟ್ಟನ್ನು ಪ್ರಪಂಚಕ್ಕೆ ಪರಿಚಯಿಸಿದ ಜರಾಸಂಧ ಕರ್ಣನಂತವನಿಗೆ 2 ನಗರ ಕೊಡ್ಲಿಕ್ಕೆ ಉಂಟಾ? ಕೊಟ್ಟದ್ದನ್ನು ಏನು ಮಾಡಿದ? ನೀವು ಹೇಳಿದ ಹಾಗೆ ಅವನೇ ಅನುಭವಿಸುವುದಾದ್ರೆ ಅವ ಇಟ್ಟುಕೊಳ್ಳುವುದಿಲ್ವಾ? ಎಲ್ಲಿಗೆ ಕೊಟ್ಟಿದ್ದಾನೆ? ಹಾಗಾಗಿ ಸ್ವಾರ್ಥ ಅಲ್ಲ, ಹಸ್ತಿನಾವತಿಗೆ ಕೊಟ್ಟಿದ್ದಾನೆ. ಮಾವ ಎಲ್ಲ ಬಿಡುವ. ಈಗ ನಿಮ್ಮ ಕಿರೀಟದಲ್ಲಿ ಮುತ್ತುಂಟಾ? ಈಗ ಇಡ್ಲಿಲ್ಲ. ಈಗ ರಾತ್ರಿಯ ವಸ್ತ್ರದಲ್ಲಿದ್ದೇನೆ ನಾನು. ಆದರೂ ಕಾಣ್ತದ ಕಿರೀಟ ಮುತ್ತು ಫಳ 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 ಹೊಳಿತದೆ. ಹೌದಾ? ನೀವು ಅದು ಹುಟ್ಟಿದ್ದು ಎಲ್ಲಿ ಅಂತಲೇ ನೋಡಿದ್ರೆ ಆ ಮುತ್ತು ತೆಗೆದು ಬಿಸಾಡ್ಬೇಕು. ನೀವು ಎಲ್ಲಿ ಹುಟ್ಟಿದ್ದದು? ಇಲ್ಲಿಂದ ಮಾವ ಹುಟ್ಟಿದ್ದ ಆ ಮುತ್ತು. ಪಾನೀಯ ಸತ್ವವಿದ್ದು ಬೆಳೆದರದು ಹೀನವೇ ಜಗಕ್ಕೆ ಮುತ್ತು. ವಿಕ್ರಮಗೆ ಕುಂದಪ್ಪುದಿ ಭುಜ ಬಲ ಪರಾಕ್ರಮಗೆ ಜರೆಯಪ್ಪುದಿ ಚಕ್ರ ನಿಮಗಲ್ಲ ಬಾಳು ಬರಿದೆ ನೀವು ಅಗ್ನಿಸದೆ ದಯವ ಮಾಡು. ಪಾನೀಯ ಸತ್ವವತ್ತು ಬೆಳೆದರದು ಹೀನವೇ ಜಗಕ್ಕೆ ಮುಟ್ಟು. ಮಾವ ಆಗಲಿ ಹೇಳಿ ಬಿಡು. ಅಳಿಯ ಸ್ವಾತಿ ನಕ್ಷತ್ರ, ಮೇಲಿನಿಂದ ಮಳೆ ಹನಿ ಬೀಳ್ತದೆ. ಬೀಳುವುದು ಕಪ್ಪೆ ಚಿಪ್ಪಿಗೆ. ಕಪ್ಪೆ ಚಿಪ್ಪು ಅಂದ್ರೆ ಬಹಳ ದೊಡ್ಡದ ಮಾವ. ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ಹನಿ ಮುತ್ತಾಗಿ ಪರಿವರ್ತನೆ ಆದಮೇಲೆ ಎಲ್ಲಿಗೆಲ್ಲ ಹೋಗುವುದಿಲ್ಲ. ನಮ್ಮಲ್ಲಿ ಬಾಲರು ಸ್ವಾತಿ ಮುತ್ತಿನ ಮಳೆ ಹನಿ ಅಂತ ಹಾಡ್ತಿದ್ರು ಅಲ್ವಾ? ಪಾನೀಯ ಸತ್ವವೆತ್ತು ಮೆರೆದರದು ಹೀನವೇ ಜಗಕ್ಕೆ ಮುತ್ತು. ಸ್ವಾತಿಯ ಮಳೆ ಬಿದ್ದಾಗ ಎಲ್ಲೆಲ್ಲಿ ಬಿದ್ದರೆ ಅದಕ್ಕೆ ಪರಿಪೂರ್ಣತೆ ಇಲ್ಲ. ಅದು ಮುತ್ತಾಗುವ ಕ್ಷೇತ್ರಕ್ಕೆ ಬೀಳಬೇಕು. ಕಪ್ಪೆ ಚಿಪ್ಪಿನ ಹೊಟ್ಟೆಗೆ ಎಲ್ಲೆಲ್ಲಿಂದಲೂ ಮಳೆ ಬಿದ್ದರೆ ಪ್ರಯೋಜನ ಇಲ್ಲ. ಸ್ವಾತಿ ಮುತ್ತಿನ ಆ ಮಳೆ ಬರಬೇಕು. ಒಂದು ಅವಿನಾದ್ವೈತ ಸಂಬಂಧ. ಅಂದ್ರೆ ಆ ಕ್ಷೇತ್ರದಿಂದ ಬೆಳೆದಂತ ಪರಿಸರದಿಂದ ಅದರ ಮೌಲ್ಯ ನಿರ್ಣಯ ಆಗುವುದು. ಈ ಬಗ್ಗೆ ನನ್ನ ವಾದ ಇಲ್ಲ, ಮುಂಡು ತರ್ಕ ಇಲ್ಲ. ಅಲ್ಲ, ಮೊದಲು ಮಾಡಿದ್ದನ್ನೆಂತ ಅರ್ಥ ಅಲ್ಲ ಮಾವ. ಈಗ ಆ ವಿಭಾಗದಲ್ಲಿ ಯೋಚನೆ ಮಾಡುವ. ನಿಮಗೆ ಎಷ್ಟು ಮಾಹಿತಿ ಬಂದಿದೆ ಗೊತ್ತಿಲ್ಲ ನನಗೆ. ಯಾವುದರ ಬಗ್ಗೆ? ಕರ್ಣ ಪೆಟ್ಟಿಗೆಯಲ್ಲಿ ತೇಲಿ ಬಂದವ. ಹೌದಂತೆ. ಪೆಟ್ಟಿಗೆಯಲ್ಲಿ ತೇಲಿ ಬಂದವ ಬ್ರಾಹ್ಮಣನದ್ದು ಕ್ಷತ್ರಿಯನದ್ದು ಕೈಗೆ ಸಿಗ್ತಿದ್ರೆ ಅವ ಮುಚ್ಚ ಜಾತಿಯವಾಗ್ತಿದ್ನೋ? ಕಷ್ಟ ಆಗಬೇಕಲ್ಲ. ಬ್ರಾಹ್ಮಣನ ಅಲ್ಲ, ಆ ಆವರಣದಲ್ಲಿ ಬೆಳೆದಿದ್ರೆ ಆ ಕಾರಣದಿಂದ ಅವನಿಗೆ ಅದೊಂದು ಸಹಾನುಭೂತೀಕರಣಗೊಂಡಂತ ನಾಮ ಬರ್ತಿತ್ತು. ಹೌದು, ಅವ ಎಂಥದ್ದು ಗೊತ್ತಿಲ್ಲ, ಆದ್ರೆ ಬ್ರಾಹ್ಮಣರ ಗಾರಿಯಲ್ಲಿ ಬೆಳೆದಿದ್ದಾನೆ. ಅಗ್ರಹಾರದಲ್ಲಿ ಬ್ರಾಹ್ಮಣ ಅಲ್ವಾ? ಗೌರವ ಬರ್ತಿತ್ತು. ಗೌರವ ಬರ್ತಿತ್ತು. ಅವ ಇಲ್ಲಿ ಹಸ್ತಿನಾವತಿಯಲ್ಲಿ ಬೆಳೆದಿದ್ರೆ ಬಿದ್ದೋಗ್ತಿತ್ತು. ಅದೇ ಹೇಳಿದ್ದು ನಾನು. ಮನೆಯಲ್ಲಿ ಬೆಳೆದದ್ರಲ್ಲಿ ಗೌರವ ಬರುವುದಾದ್ರೆ ಅವ ಬ್ರಾಹ್ಮಣನಿಗೆ ಸಿಗ್ತಿದ್ರೆ ಬ್ರಾಹ್ಮಣ ಅಂತ ಆಗ್ತಿದ್ದನು ಅಂತ ಕೇಳೋದು ನಾನು. ಇಲ್ಲಲ್ಲ, ಸೂತನ ಮನೆಯಲ್ಲಿ ಬೆಳೆದದ್ದು ಅವನ ವಿಧಿ, ಅವನ ನಿರ್ಣಯ ಅಲ್ಲ ಅದು. ಅಧಿರಥರಾಧೇಯರ ಮನೆಯಲ್ಲಿ ಅದು ಹೇಗೆ ಸಿಕ್ಕಿದ? ವಸುಷೇಣ ಅಂತ ಅವನಿಗೆ ಹೆಸರು.
ಬಂಗಾರದೊಟ್ಟಿಗಿದ್ದ ಪೆಟ್ಟಿಗೆಯ ಒಳಗಿದ್ದ ಮಗು ರಾಧೆಯ ಕೈಗೆ ಸಿಕ್ಕಿತು. ಹೀಗೆ ತರ್ಕಿಸಬಾರ್ದು. ಅಲ್ಲ, ನನ್ನದೇ ಆಗಬೇಕು ಅಂತ ಇಲ್ಲ. ಯಾವುದೋ ಒಂದು ಒಳ್ಳೆ ಮನೆತನದ ಹೆಣ್ಣು ಮಗಳು ಈ ಮಗುವಿನ ಬದುಕೊಂದು ಉಳಿಯಲಿ ಅಂತ ಮರ್ಯಾದೆಗೆ ಅಂಜಿ ಬಿಟ್ಟದ್ದು ಯಾಕೆ ಅಂತ ಒಂದು ಯಾಕೆ ಯೋಚಿಸಬಾರ್ದು. ಹೆಣ್ಣು ಮಕ್ಕಳ ಬಗ್ಗೆ ನಾನು ಸಣ್ಣದಾಗಿ ಮಾತಾಡುವುದನ್ನು ಬಿಟ್ಟಿದ್ದೇನೆ ಅಂತ ಹೇಳಲಿಕ್ಕಿಲ್ಲ. ನಮ್ಮವರೆಲ್ಲ ಬಿಟ್ಟ ಕಾಲದ ನಂತರ ಹುಟ್ಟಿದವ ನಾನು. ಅದರಷ್ಟು ಸುಧಾರಣೆ ಆಗಿದೆ. ಹೌದು, ನಾನು ಏನು ಅವಾಚ್ಯವಾದ ಆದ್ರೂ ಅವನಿಗೆ ಅವಳು ತಾಯಿ ಇದ್ದದ್ದು ಹೌದಾ? ಆಗಿರ್ಬೋದು, ಅದೇ ಅಲ್ವಾ? ನಾನು ಅವಾಚ್ಯವಾದ ಅವನೊಂದಿಗೆ ಆ ಹೆಣ್ಣು ಮಗಳ ಸಂಕಟ, ಆ ಕಾಲದ ಸಮಕಾಲೀನ ಸಮಾಜಕ್ಕೆ ಮುಖ ಮಾಡಿದ ಸ್ಥಿತಿ ಅದು ಊಹನಾತೀತ ಅಲ್ವಾ? ಅಲ್ಲಿ ಪೆಟ್ಟಿಗೆಯಲ್ಲಿ ಬಂಗಾರ ಇತ್ತು ಅಂತ ಹೇಳಿದ ಸಣ್ಣ ಮನೆತನದ ಮಗು ಅಂತ ಹೇಳಲಿಕ್ಕೆ ಆಗ್ತದಾ? ಇಲ್ಲಿ ಮಾತ್ರ ಸಮಸ್ಯೆ ಬರ್ತದೆ. ಹೇಗದು? ಈಗ ಬಂಗಾರಾದವಳ ಸ್ವಂತದ್ದು, ಅದು ವಿಷಯ ಬೇರೆ. ಸ್ವಂತದ್ದಲ್ಲ. ಆದರೂ ಇಷ್ಟು ಒಪ್ಪಬಹುದು, ಸ್ವಂತದ್ದೋ ಪರಗರದ್ದೋ ಅದನ್ನು ವಿಶೇಷವಾದಂತಹ ತ್ಯಾಗದಿಂದ ಇಟ್ಟಿದ್ದಾಳಲ್ಲ. ಒಂದು ಹಾಗೆ ಮತ್ತೆ ಸ್ವಂತದ್ದಲ್ಲ ಮತ್ತೊಬ್ಬರದ್ದು ಕೇಳುವಷ್ಟು ಅವಳು ಮುಂದುವರಿತಾಳೆ ಎಂದಿದ್ರೆ ಮಗುವನ್ನು ತೋರಿಸಬಹುದಲ್ವ ಅವಳಿಗೆ, ಅಲ್ವಾ? ಹಾಗಾಗಿ ಅವಳದ್ದು ಇರಬೇಕು ಅಂತ ನಾವು ಒಂದು ತರ್ಕ ಮಾಡ್ಬೋದು, ಏನೋ ಮಾಡಬಹುದು. ಇದೇ ಸಿದ್ಧಾಂತ ಅಂತ ಅಲ್ಲ, ತರ್ಕೋ ಪ್ರತಿಷ್ಠಾ ಒಂದು ಯೋಚನೆ ಮಾಡ್ಬೋದು. ಆಮೇಲೆ ಕ್ಷತ್ರಿಯ ಜಾತಿಯ ಬಗ್ಗೆ ತುಡಿತ ಇದ್ದಾವ ಒಂದು ದಿವಸವೂ ಸೂತನಾಗಲಿಲ್ಲ. ಸೂತನ ಮನೆಯಲ್ಲೇ ಹುಟ್ಟಿದ ಸಂಜಯನನ್ನು ನೀವು ಎಷ್ಟು ಸಲ ಸೂತನ ಮಗ ಅಂತ ಕರೆದಿದ್ದೀರಿ ಮಾವ? ಇಲ್ಲಲ್ಲ. ಯಾಕೆ ಕರೀಲಿಲ್ಲ? ಈಗ ಸೂತನ ಮನೆಯಲ್ಲಿ ಬೆಳೆದ ಇವನನ್ನು ಸೂತನ ಮಗ ಅಂತ ಆಗಾಗ ಕರೀತಾರೆ. ಸೂತನ ಮಗನಾಗಿ ಹುಟ್ಟಿದ ಸಂಜಯನನ್ನು ಯಾರು ಸೂತನ ಮಗ ಅಂತ ಕರೆಯುವುದಿಲ್ಲ. ಅವನಿಗೂ ಸಾರಥಿ ಮಾಡುವಂತ ನಾಳೆ ಯಾರಾದ್ರೂ ಹೇಳಿದ್ರೆ ಅವನನ್ನು ಬೈಯುವುದೇ ಹಾಗೆ. ಆ ಸೂತನ ಮಗನಾದ ಸಂಜಯನಿಗೆ ಸಾರಥ್ಯ ಅಲ್ಲ ಹೇಳಿದ್ರು. ಈಗ ನಾನು ಹೇಳಿದ್ದೆ, ನೀವು ಈಗ ಹೇಳಿದ್ದಲ್ವಾ? ಈಗ ಸೂತನ ಮಗ ಅಂತ ಸಾರಥಿ ಆಗು ಅಂತ ಹೇಳಿದ ಮೇಲೆ ಎಲ್ಲರೂ ಹೇಳಿದ್ದ, ಭೀಷ್ಮರಿಂದ ಹಿಡಿದು ಎಲ್ಲರೂ ಹೇಳಿದ್ದ ಅದೇ ಅಲ್ಲ? ಅಯ್ಯೋ, ನಿನ್ನ ಸೇನಾಧಿಪತ್ಯ ಕಟ್ಟಿದವರೇ ಸೂತನ ಮಗ ಅಂತ ಎಷ್ಟು ಸಲ ಕರೆದಿದ್ದಾರೆ ಅಂತ ಅವರಿಗೆ ನೆನಪಿರ್ಲಿಕ್ಕೆ. ಮಾವ, ವನವಾಸದಲ್ಲಿ ಧರ್ಮರಾಯ ಕೆಲವು ದಿವಸ ನಿದ್ರೆ ಬಿಟ್ಟ ಅಂತ. ಭೀಷ್ಮರಿದ್ದಾರೆ. ಜಾಗ ಬದಲಾದರೆ ಕೆಲವೊಮ್ಮೆ ನಿದ್ರೆ ಬರುವುದಿಲ್ಲ. ಸ್ವಂತ ಮನೆಯಲ್ಲಿ ಪಲ್ಲಂಗದಲ್ಲಿ ಹಾಯಾಗಿ ಮಲಗಿದವರು. ಮತ್ತೆ ಕೈ ಅಡುಗೆ ಅಂತ ಉಂಟು, ಈ ಮನೆಯವರ ಕೈ ಅಡುಗೆ ಊಟ ಮಾಡಿದ ಅವನಿಗೆ ಕೆಲವೊಮ್ಮೆ ಹೊರಗೆ ಹೋದ್ರೆ ಹಾಗಲ್ಲ, ಪ್ರಾರಂಭದಲ್ಲಿ ನಿದ್ರೆ ಮಾಡಿರ್ಲಿಕ್ಕಿಲ್ಲ ಅಲ್ಲ. ಹಾಗಲ್ಲ. ಮತ್ತೆ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ ಅಂತ ಹೆದರಿಕೆ ಅಲ್ಲ, ಹೆದರಿಕೆಯಿಂದಲೇ ಅವನಿಗೆ ನಿದ್ರೆ ಬಾರದ್ದು. ಪಾಶುಪತ ಪಡೆದ ಅರ್ಜುನ ಬಂದ ಮೇಲೂ ಕರ್ಣನಿದ್ದಾನೆ ಎನ್ನುವ ಭಯ. ಓ, ಹೆದರಿಕೆಯಿಂದ ಭೀತ ಸ್ಥಿತಿಯ ನಿದ್ರಾಗೇಡಿತನ. ಒಂದು ಹಾಗೆ ಅವನಿಗೆ ಕರ್ಣನಿಗೆ ಒಂದು ವೈಕರ್ತನ ಅಂತ ಒಂದು ಹೆಸರುಂಟು, ಅದು ಉಂಟಂತಪ್ಪ, ಗೊತ್ತುಂಟಾ? ನಾನು ಅವನ ಹೆಸರನ್ನು ಶೋಧನೆ ಮಾಡಿ ಏನು ತನ್ನ ಮೈಯಲ್ಲಿದ್ದ ಕವಚವನ್ನು ಕತ್ತರಿಸಿ ಇಂದ್ರನಿಗೆ ಕೊಟ್ಟಿದ್ದಾನೆ. ಕವಚ? ಹೌದು, ಜನ್ಮಜಾತವಾಗಿ ಬಂದದ್ದು. ಜನ್ಮಜಾತವಾಗಿ ಒಂದು ಕವಚ ಬರೇ ಏನೂ ಇಲ್ಲದವನಿಗೆ ಬಂದಿತ್ತ ಮಾವ. ಅಲ್ಲ, ಬರ್ಲಿಕ್ಕಿಲ್ಲ. ಇನ್ನೊಂದು, ಈಗ ಮೊನ್ನೆ ಘಟೋತ್ಕಚ ವಧೆ ಆಗುವಾಗ ಅವ ಪ್ರಯೋಗಿಸಿದ ಶಕ್ತಿಯಾಯುಧ ಈ ಕವಚಕ್ಕೆ ವಿನಿಮಯವಾಗಿ ಅವ ಕೊಟ್ಟದ್ದಂತೆ. ಅದು ಉಂಟು ಕತೆ. ಈಗ ಯೋಚಿಸಿ, ಕವಚ ಇಲ್ಲ, ಯೋಚಿಸಿ ನೀವು. ಕವಚ ಇತ್ತು, ಈಗ ಕವಚ. ಈಗ ಏನು ಅರ್ಜುನನ ಮುಂಭಾಗದಲ್ಲಿ ಏನು ಕವಚ ಇತ್ತು, ಈಗ ಕವಚ ವಿರಹಿತ. ಕವಚ ಕೊಡುಗೆ ಕೊಟ್ಟದ್ದಕ್ಕೆ ಸಿಕ್ಕಿದ ಕಾಣಿಕೆಯೂ ಇಲ್ಲ. ಅಲ್ಲ ಮಾವ, ಈಗ ನೀವು ಹೇಳುದು ಈಗ ಮೊನ್ನೆ ವಿಷಯ ಮಾತ್ರ ಅಲ್ಲ, ಹುಟ್ಟಿನಿಂದಲೇ ಅವನನ್ನು ನೀನು ಹೇಳಿದ್ದನ್ನೇ ಹೇಳುದು. ಇಲ್ಲ, ಕವಚ ಇತ್ತು, ಈಗ ಇಲ್ಲ. ಕವಚ ಕೊಟ್ಟದ್ದಕ್ಕೆ ಪ್ರತಿಯಾಗಿ ಸಿಕ್ಕಿದ್ದೂ ಇಲ್ಲ. ಇನ್ನೇನೇನು ಇಲ್ಲ, ನೀನೇ ಹೇಳುದು. ನಿಲ್ಲಿ ಮಾವ, ಕವಚವನ್ನು ತೆಗೆದುಕೊಳ್ಳುವ ಒಂದು ಅನಿವಾರ್ಯತೆ ಇಂದ್ರನಿಗೆ ಬರ್ತದೆ. ಇದ್ದದ್ದರಿಂದ ಅವ ಕುಲೀನ ಮನೆತನದವ. ಒಂದು ಹಾಗೆ ಕುಲೀನ ಮಾತ್ರ ಅಲ್ಲ, ಇಂದ್ರನಿಗೆ ಕವಚವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಬಂದು ಅದು ಇವನಿಂದ ಬಾಣ ಕೊಟ್ಟು ಏನು ಹೇಳ್ತಾನೆ? ಬಾಣ ಇವ ಅರ್ಜುನನನ್ನು ಕೊಲ್ಲಿಕ್ಕೆ ನಿಮ್ಮೊಳಗೆ ನಡೆದ ಮೊನ್ನೆ ಹೇಳಿದಲ್ವ ಅವ, ಈಗ ನಮ್ಮಲ್ಲಿ ಹೇಳಿದ. ಅರ್ಜುನನಿಗೆ ಬೇಕಾಗಿ ಕೊಟ್ಟ ಬಾಣವನ್ನು ಕೊಡುವಾಗ ಇಂದ್ರ ಹೇಳಿದಂತೆ, ಇದು ನೀನು ತೆಗೆದಿರಿಸಿದವನಿಗೆ ಉಪಯೋಗ ಆಗದೆ ಮಹಾತ್ಮನೊಬ್ಬನಿಂದ ತಪ್ಪಿಸಲ್ಪಡ್ತದೆ. ಯೋಚಿಸಿ ಮಾವ, ಈಗ ಅರ್ಜುನನ ಮುಂಭಾಗದಲ್ಲಿ ಏನೂ ಅಲ್ಲದಿದ್ರೆ ಕವಚ ಇಂದ್ರನಿಗೆ ಕೇಳಬೇಕಾದ ಅನಿವಾರ್ಯತೆ. ವಿಚಿತ್ರ ಕಥೆಗಳೆಲ್ಲ, ಈ ಶಾಪವು ವರವು ರಹಸ್ಯವು ಬಹಿರಂಗ ಒಟ್ಟೊಟ್ಟಿಗೆ ಕೊಡುವುದು. ಪುನಃ ಇದೇ ಅಸ್ತ್ರವು ಒಂದಾನೊಂದು ಕಾಲದಲ್ಲಿ ನಿರಸನಗೊಳ್ಳುತ್ತದೆ ಅಂತ ಹೇಳು. ಮತ್ತೆ ಕೊಡುವುದು ಯಾಕಪ್ಪ? ಇದು ಅತ್ಯಂತ ಸ್ವಾದಿಷ್ಟಪೂರ್ಣವಾದ ಪಾಯಸ, ಇದನ್ನು ತಿಂದ್ರೆ ನಿಮಗೆ ಅತಿಸಾರ ಪ್ರಾರಂಭ ಆಗ್ತದೆ. ಹಾಗೆಂದು ಉಪಯೋಗವೇ ಆಗ್ಲಿಲ್ಲ ಅಂತ ಇಲ್ಲಲ್ಲ. ಈಗ ಒಂದು ವೇಳೆ ಅದನ್ನು ಪ್ರಯೋಗಿಸದೇ ಇದ್ರೆ ನಾವು ಜೀವಂತ ಇರ್ತಿದ್ವಿ. ನಾವು ಉಳಿತಿರ್ಲಿಲ್ಲ. ಆದ್ರೆ ಅಷ್ಟಾಕ್ಷೋಹಿಣಿ ಸೇನೆ ಹೋಯ್ತಲ್ಲ, ಘಟೋತ್ಕಚ ವಧೆ. ಅವ ಪರಾಕ್ರಮ, ಅದು ಅರ್ಜುನನ ದೊಡ್ಡ ಶರೀರವಾಗಿ. ಹೌದು, ಅವ ಸಾಯುವಾಗ ಕೃಷ್ಣ ಕುಣಿಲಿಲ್ಲ. ಅದೇ ನಮ್ಮಲ್ಲಿ ಉಳಿದಿದ್ದೇವೆ. ನಾವು ಉಳಿಯುವುದಕ್ಕಾಗಿ ಅಪಾರ ದಂಡವನ್ನು ತೆರಬೇಕಾದ ಸ್ಥಿತಿಯು ಬಂದಿದೆ. ಭೀಮ ಪುತ್ರ ಶೋಕದಿಂದ ತಲೆಬಿಸಿ ಮಾಡುವಾಗಲೂ ಕೃಷ್ಣ ಯಾಕೆ ಮಾವ
ಕುಣಿದಾಡಿದ್ದು ಘಟೋತ್ಕಚ ಸಾಯುವಾಗ? ನನಗೆ ಗೊತ್ತುಂಟು. ಅರ್ಜುನ ಉಳಿದ. ಆಗಲಿ. ಯಾವತ್ತಿನವರೆಗೆ ಶಕ್ತ್ಯಾಯುಧ ಕರ್ಣನ ಕೈಯಲ್ಲಿತ್ತೋ ಅಲ್ಲಿಯವರೆಗೆ ಸರಿ ಅರ್ಜುನನನ್ನು ಕರ್ಣನ ಮುಂಭಾಗದಲ್ಲಿ ನಿಲ್ಲಿಕ್ಕೆ ಈಗ ಕೃಷ್ಣನೇ ತಟ್ಟಿ ಕರತಾಡನದ ಮೂಲಕವಾಗಿ ಸಾಕ್ಷೀಕರಿಸಿದ ಅರ್ಜುನನ ಜೀವ ನಾನೀಗ ಸಾರಥಿತನ ಮಾಡಿದರೆ ಹೇಗಪ್ಪ ಹೋಗುವುದು? ಅಷ್ಟೇ ಅಲ್ಲ ಇದ್ದದ್ದು, ಹೋದದ್ದು ಮಾತ್ರ ಅಲ್ಲ ಅವನ ಸಂಪಾದನೆ, ಇದ್ದದ್ದು ಉಂಟು. ವಿಜಯ ಎನ್ನುವ ಧನಸ್ಸು ಇಂದ್ರನನ್ನು ಉಳಿಸುವುದಕ್ಕೆ ಬೇಕಾಗಿ ವಿಶ್ವಕರ್ಮ ನಿರ್ಮಿತವಾದಂತಹ ಧನಸ್ಸು ಪರಶುರಾಮರ ಕೈಯಲ್ಲಿತ್ತು. ಅದು ಈಗ ಕರ್ಣನ ಕೈಯಲ್ಲಿ ಉಂಟು. ಮಾವ, ಭೀಮನಿಗಿಂತ ದೊಡ್ಡದು ಅಂತ ಕೇಳಿದಿರಲ್ಲ, ಮೊನ್ನೆ 14ನೇ ದಿವಸ ಅದೇ ಭೀಮನನ್ನು, ಈಗ ಸೇನಾಧಿಪತಿಯೋ ಅಲ್ಲ, ಅದೇ ಭೀಮನನ್ನು ಬಿಲ್ಲಿನ ತುದಿಗೆ ಸಿಕ್ಕಿಸಿ ಅವನನ್ನು ಎಳೆದು ಹಾಕುವಾಗ ಭೀಮನಿಗಿಂತ ದೊಡ್ಡವ ಅಂತ ನಿಮಗೆ ಕಾಣಲಿಲ್ವಾ ಕರ್ಣನನ್ನು? ನಾನು ಹೇಳಿದ್ದು ಆಕಸ್ಮಿಕವಾಗಿ ದೊಡ್ಡವನೇ. ಅದೇನು ಅವ ಸೋಲು, ಅದು ಎದುರಿನವರು ಸೋಲುವಾಗ ಮಾತ್ರ ಅಲ್ಲ, ಎದುರಿನವರು ಸೋಲುವಾಗ ಮಾತ್ರ ಆಕಸ್ಮಿಕ ಜೀವನದ್ದಾಗುವಾಗ ನಿಜ ಆಗುವುದು. ಈಗ ನೋಡು, ನೀನು ಧರ್ಮರಾಯನಿಂದ ಸೋಲಿಲ್ವೋ? ನಾನು ಧರ್ಮರಾಯನ ಅಷ್ಟು ಬಲಿಷ್ಠನೇ ಅಲ್ಲ. ಅಲ್ಲ, ನೋಡು, ಆಲೋಚನೆ ಮಾಡು. ಈಗ ಧರ್ಮರಾಯ ಎನ್ನುವವನನ್ನು ಯುಧಿಷ್ಠಿರ ಅಂತ ಕರೆದದ್ದು ಜೀವನದ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವನು ಅಂತ ಹೇಳಿದ್ರೆ, ಹೌದು. ಆದರೆ ಅವನ ಬಲಾಢ್ಯತೆಯು ವ್ಯಕ್ತವಾಗಿದೆ. ಹೌದು. ವೃಷಸೇನ ಅತ್ಯಂತ ಬಲಾಢ್ಯನಾದಂತಹ ಮತ್ತೊಬ್ಬ ಪರಾಕ್ರಮಿಯಾದ ನಿನ್ನ ಮಕ್ಕಳಲ್ಲಿ ವೃಷಸೇನನೋ ವೃಷಕೇತುವೋ ಅಥವಾ ಎಂಥದ್ದು ಭಾನು, ಎಂಥದ್ದು ಅವನ ಹೆಸರಪ್ಪ, ಸುಭಾನು, ಎಂಥದ್ದು ಭಾನುಸೇನ, ಆ ಭಾನುಸೇನ, ಅವನು ಅರ್ಜುನನ ಕೈಯಿಂದ ಆ ಕಾಲದಲ್ಲಿ ಗೋಗ್ರಹಣದ ಕಾಲದಲ್ಲಿ ಸತ್ತಿದ್ದಾನೆ. ಈಗ ಅದೇ ಅರ್ಜುನ ಕೆಲವು ಕಾಲದಲ್ಲಿ ಮತ್ತೊಬ್ಬರಿಂದ ಸೋಲಿಲ್ವೋ? ಅಲ್ಲ, ಸೋತದಂದ್ರೆ ನೇರ ಸೋತದಿಂದಲ್ಲ, ಒಮ್ಮೆ ವೈಫಲ್ಯ ಕಾಣಲಿಲ್ವಾ? ಬಲಾಢ್ಯತೆ ಎದುರು ಸಾತ್ಯಕಿ ನಿನ್ನೆಯ ದಿನ ಪ್ರಳಯ ಕಾಲದ ರುದ್ರನಾಗಿ ವಿಜೃಂಭಿಸ್ಲಿಲ್ವೋ? ಅರ್ಜುನನೇ ಅವನ ಉರುಪೆ ನೋಡಿ ನಂಜಿನಿಂದ ನಖ ಕಡಿದಿದ್ದಾನಂತೆ. ನಾನು ಕಲಿಸಿದ ಶಿಸ್ತಿ ಇಷ್ಟು ಮಾಡ್ತಾನಲ್ಲ ಅಂತ ನಂಜಿನಿಂದ ನಖ ಕಡಿದಿದ್ದಾನಂತೆ ಮಾತಾದು. ಹಾಗಾದ್ರೆ ಅಷ್ಟು ಪರಾಕ್ರಮಿ ಅವ ಇವತ್ತು ಹಗಲಿನಲ್ಲಿ ಕಾಣಿಸಿದ್ದಾನೆ. ಇದೆಲ್ಲ ಉಂಟು. ಆದ್ದರಿಂದ ಈಗ ನೀನು ಹೇಳುವುದೇನು ಒಟ್ಟಿನಲ್ಲಿ? ಇದೆಲ್ಲವನ್ನು ಸೇರಿಸಿ ಕೊನೆಗೆ ಹೇಳುವುದೇನು? ಭೀಮ, ನಕುಲ, ಸಹದೇವ ಈ ಮೂವರನ್ನು ಬಿಲ್ಲಿನ ಕೊಬ್ಬಿಗೆ ಹಾಕಿ ಹಾರಿಸಿದ ಕರ್ಣ. ನೀವು ಹೇಳಿದ ಹಾಗೆ ಕೀಳು ರಾಧೇಯ, ಇದು ಎಂಥದ್ದು, ಸೂತನ ಮಗನಿಗೆ ನಾನು ಸಾರಥಿಯೇ, ಇದೆಲ್ಲ ಹೇಳಬೇಕಾದಷ್ಟು ಸಣ್ಣವ ಅಂತ ನೀವು ಭಾವಿಸಿಡುವ. ದೊಡ್ಡ ದೊಡ್ಡವರಿಂದ ಸಿಕ್ಕಿದ್ದೆಲ್ಲ ಇವನಲ್ಲಿ ಉಂಟು. ಅರ್ಜುನನಿಗೆ ಇವನಿಗೆ ವ್ಯತ್ಯಾಸ ಎಂತದ್ದು ಗೊತ್ತುಂಟ? ಅರ್ಜುನನಿಗೆ ಸಿಗುವಾಗ ಗೊತ್ತಾಗೋದು, ಇವನದ್ದು ಹೋಗುವಾಗ ಗೊತ್ತಾಗೋದು. ಒಂದೊಂದು ಅದಿತ್ತು ಇದು ಇತ್ತು. ನಾನು ಒಂದೇ ಹೇಳ್ತೇನೆ, ಅರ್ಜುನ ಪ್ರಸಿದ್ಧನಾದವ. ಹಾಗಾಗಿ ಅವನಲ್ಲಿ ಏನುಂಟು ಅಂತ ಲೋಕಕ್ಕೆ ಗೊತ್ತುಂಟು. ಇವ ಮೂಲೆಯಿಂದ ಬಂದವ, ಇವನಲ್ಲಿ ಏನುಂಟು ಯಾರಿಗೂ ಗೊತ್ತಿಲ್ಲ. ರಹಸ್ಯವಾಗಿದ್ದದ್ದು ಅಪಾಯ ಹೆಚ್ಚು ಮಾವ. ಹಾಗಾಗಿ ನಾಳಿನ ದಿವಸ ನೀವು ಸಾರಥಿ ಆದರೆ ಕರ್ಣ ಗೆಲ್ಲುವ ಬಗೆ, ಅರ್ಜುನ ವಧೆಯಾಗುವ ಪರಿ ಹೇಗೆ ಅಂತ ನೋಡಿ. ಒಂದು ಕೆಲಸ ಮಾಡು. ಈಗ ನೀನು ಇಷ್ಟು ಹೇಳಿದ ಮೇಲೆ ನಾನು ನಿನ್ನ ಮೇಲೆ ವ್ಯಗ್ರತೆಯಿಂದ ಅಸಹನೆಯಿಂದ ಮುಗಿಬೀಳುವುದಕ್ಕಿಂತ ಸುಲಲಿತವಾಗಿ ಅನಾಯಾಸವಾಗಿ ನಿನಗೆ ಜಟಿಲವೆನಿಸದ ಪರಿಹಾರ ಒಂದು ಹೇಳ್ತೇನೆ. ಅದರ ಮೊದಲು ಕೆಲವಷ್ಟನ್ನು ನೀನು ಸಂಗ್ರಹ ಮಾಡುವುದಲ್ಲ, ಬಿಡು ಬಿಡು ಕೇವಲ ಪಾಂಡವರ ಜೊತೆಗೆ ವೈರವನ್ನು ಸಾಧಿಸುವ ನಿಮಿತ್ತದಿಂದ ಮಾತ್ರ ನಿನ್ನ ಬದುಕಿನ ಉತ್ಕರಕ್ಕೆ, ನಿನ್ನ ಬದುಕಿನ ಸಾಧನೆಗೆ, ನಿನ್ನ ಬದುಕಿನ ವಿಕಾಸನಕ್ಕೆ ಹೇತುವಾಗಿ ಸ್ನೇಹಿತನಾಗಿ ಅವೆಲ್ಲ ನೀನು ಬಿಕ್ಕಟ್ಟಿನ ಸಂದರ್ಭಕ್ಕೆ ಸಿಕ್ಕಿದಾಗ ಬಿಡಿಸುವುದಕ್ಕೆ ಸುಯೋಗ್ಯನಾದಂತಹ ಮಿತ್ರನಾಗಿ ಬೇಡ. ಬಾಯಲ್ಲಿ ಹೇಳ್ತೇನೆ, ಬಿಡು ಬಿಡು ಶೋಕವ ಕೌರವ ರಾಯ, ಪಾಂಡವರ ಯುದ್ಧಕ್ಕೆ ನಾನಿಯನು ಜೀವ. ವಿಶೇಷವಾಗಿ ಮೆರೆದಿರಂತಿರುವಂತಹ ಆನೆಗಳ ಹಿಂಡಿನ ಹಾಗಿರುವಂತಹ ಪಾಂಡವ ಸೇನೆಗೆ ವಿಶೇಷ ಶಕ್ತಿಯುಳ್ಳ ಶರಭನಾಗಿ ಎರಗುತ್ತೇನೆ ಅಂತ ಆಡ್ತಾನಲ್ಲ. ಮೊನ್ನೆ ಸಭೆಯಲ್ಲಿ ಯಾರಿಗೆ ಮೊದಲ ದಿನದ ಸೇನಾಧಿಪತ್ಯವನ್ನು ಕಟ್ಟಬೇಕು ಅಂತ ಚರ್ಚೆ ಆಗುವಾಗ ಕೇಳಿರ ಈ ಮಾದ್ರೇಶ ಮುಖ್ಯರೆಲ್ಲರೂ ಅಂತ ನೀನು ಆಡಿದೆ. ಅದನ್ನು ಜೀರ್ಣಿಸಿಕೊಂಡು ಒಳ್ಳೆಯ ಕಾಲ ಬರುತ್ತದೆ ಅಂತ ಮಳೆ ನೀರಿಗೆ ಕಾಯುವ ಚಾತಕ ಪಕ್ಷಿ ಹಾಗೆ ನಿರೀಕ್ಷೆ ಮಾಡಿ ಕುತ್ತಿಗೆ ಯುದ್ಧ ಮಾಡಿಕೊಂಡು ಬಂದೆ. ನನ್ನ ತಲೆಯಿಂದ ತಪ್ಪಿ ಹೋದಂತ ಸೇನಾಧ್ಯಕ್ಷನ ಪದವಿ ಅವರ ತಲೆಗೆ ಹೋಗುವುದನ್ನು ಸಮಾಧಾನದಿಂದ ಸಂಭ್ರಮದಿಂದ
ಕಸಿವಿಸಿ ಇದ್ದರೂ ಗುಣಗ್ರಾಹಿತ್ವದಿಂದ ಅಂಗೀಕರಿಸುತ್ತಾ ಬಂದೆ. ಆ. ಈಗ ನೋಡಿದ್ರೆ ನೀನು ಅಂತಕ ಕರ್ಣ ಅನೇಕ ದೌರ್ಬಲ್ಯಗಳ ಮೊತ್ತ ಅಂತ ಒಪ್ಪಿಕೊಳ್ಳುವವ, ಅನೇಕ ಯುದ್ಧದ ಆಯುಧಗಳನ್ನು ಮೂಲದಲ್ಲಿ ಹೊಂದಿದ್ದಾಗ್ಯೂ ತನ್ನದ್ದಾದಂಥ ದುಡುಕಿನಿಂದ ತನ್ನದ್ದಾದಂತಹ ಸಾಮಾನ್ಯ ಕ್ಷಣ ಮಾತ್ರದ ಉದ್ರೇಕತನದಿಂದ ಕಳಕೊಂಡ ಅಂತ ಹೇಳುವವನಿಗೆ ನಾನು ಸಾರಥ್ಯ ಮಾಡಬೇಕು ಅಂತ ಹೇಳ್ತೀಯಲ್ಲ, ಈಗ ಒಂದು ಸಮನ್ವಯ ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ ಅಂತ ನೋಡಿದ್ರೆ ಸುಲಭದ ಸಾರಿ ಉಂಟಲ್ಲ. ಏನದು? ನಡೆ ನಡೆ ಹುಟ್ಟಿದವರ ಪ್ರೇಮದವರಾದನ ಹಳಬೆಗಳನ್ನು ಹೊರಲಿ. ನನಗಾಗಿ ಏನನ್ನು ಉಳಿಸಿಕೊಂಡಿಲ್ಲ, ಆ ಮಟ್ಟಿಗೆ ನಿಸ್ಪೃಹ ಆ. ಸ್ಪೃಹ ಭಾವ ಇಲ್ಲದವನು, ಆ. ಯಾವ ಕಾರಣಕ್ಕೂ ನಿಶಂಕ, ಆ. ಯಾವ ಕಾರಣಕ್ಕೂ ಒಳಗಿನ ಷಡ್ಯಂತರದ ಭಾವ ಇಲ್ಲದವನು, ಆ. ಸದಾಕಾಲ ತನ್ನ ಒಡೆಯನಿಗೆ ಬೇಕಾಗಿ ತನ್ನ ಬದುಕನ್ನು ತೇಯುವವನು, ಆ. ಧರ್ಮಾಧರ್ಮಗಳ ವ್ಯತ್ಯಾಸವನ್ನು ತಿಳಿದು ಧರ್ಮವೆಂದರೆ ತನ್ನ ಸ್ವಾಮಿಗಾಗಿ ತನ್ನ ದೇಹವನ್ನು ಮುಡಿಪಾಗಿರಿಸುವುದು, ಆ. ಆ ಮೂಲಕವಾಗಿ ತನು ಮನದ ಆ. ವಿನಿಯೋಗ ಮಾಡಬೇಕು ಎನ್ನುವ ಸಂಕಲ್ಪವನ್ನು ಹೊಂದಿದವನು. ಆ. ಹೀಗೆಲ್ಲ ಹೆಗ್ಗಳಿಕೆಯನ್ನು ಹೇಳಿಕೊಳ್ಳುತ್ತಾನಲ್ಲ, ಆ. ಅಂತಹ ಮಹಾಪರಾಕ್ರಮಿಯಾದಂತಹ ಪರಾಕ್ರಮ ಸಂಭವನೆನಿಸಿದ ಕರ್ಣನನ್ನು ನೀನು ಚಂದ್ರವಂಶಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಹೆಚ್ಚು ಕಷ್ಟಪಡಬೇಡ. ಹೇಗೂ ಅತ್ರಿ ಕುಲೋತ್ಪನ್ನರಿದ್ದೀರಿ, ಚಂದ್ರವಂಶೀಯರಿದ್ದೀರಿ, ವಾಂಶಿಕವಾದಂತಹ ಹಿರಿತನ ಕುಲೋತ್ಪನ್ನದ ಮೂಲಕವಾಗಿ ಬಂದಂತ ಬಿರುದು ಎರಡನ್ನು ನೀವೇ ಇಟ್ಟುಕೊಳ್ಳುವ ಸ್ವಾರ್ಥಿಗಳಾಗುವುದು ಬೇಡ. ಹೇಗೂ ನಿನ್ನ ತಮ್ಮಂದಿರು ಬಹಳ ಮಂದಿ ಕಳೆದು ಹೋಗಿದ್ದಾರೆ, ಉಳಿದ ತಮ್ಮಂದಿರಿಗಾದರೂ ಆಸರೆಯಾಗಿ ಇಂತಹ ಒಬ್ಬ ಗಟ್ಟಿ ತಮ್ಮ ಇರಲಿ. ಈ ಕರ್ಣನನ್ನು ನೀನು ನಾಳೆ ಸೇನಾಧಿಪತಿಯನ್ನು ನಿನ್ನ ಮಾಡಿ ಆಗಿದೆ ಅಲ್ಲ, ಹೌದು. ಮಾಡಿ ಈ ದಿವಸ ಮಾಡಿ ಯುದ್ಧ ಮಾಡಿ ಆಗಿದೆ ಅಲ್ಲ. ಈಗ ನಾಳೆ ಒಂದು ಕೆಲಸ ಮಾಡು, ನಡೆ ರಾಧೇಯನ ವರೂತಕ್ಕೆ ನೀನು ಕಲಶ ಕನ್ನಡಿ ಸಮೇತವಾದ ಮೆರವಣಿಗೆಯಲ್ಲಿ ದೀಕ್ಷಾಬದ್ಧನಾಗಿ ಬಂದು ಕಟ್ಟಿದ ಕಂಕಣದ ಸಂಕಲ್ಪ ಸರಿ ಉಂಟಂತ ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಯಾವ ವಿಶಿಷ್ಟವಾದಂತಹ ಶ್ವೇತ ಛತ್ರದ ದಳದ ಕೆಳಗೆ ತಲೆ ನೆರಗಿ ನಿಂತರೋ ಆ ಚಂದ್ರನಿಂದ ಮೊದಲುಗೊಂಡು ಮೊನ್ನೆ ಅಳಿದು ಹೋದಂತಹ ವಿಚಿತ್ರ ವೀರ್ಯನವರೆಗೆ ಅಂತವರಲ್ಲಿಯವರೆಗೆ ಎಲ್ಲರ ಪರಂಪರೆಯ ಆ ಪರಂಪರೆಯ ವೀರಗಾಥೆಯನ್ನು ನೆನಪು ಮಾಡಿ ಕರ್ಣನಿಗೆ ಪಟ್ಟಾಭಿಷೇಕವನ್ನು ಮತ್ತೊಮ್ಮೆ ಕಟ್ಟು. ನೀನು ಆ ಕುದುರೆ ಅವನ ರಥದ ಮೇಲೆ ಕುಳಿತು ಅದಕ್ಕೆ ಬೇಕಾದ ಕೊಡೆ ಹಿಡ್ಕೊಂಡು ನಡೆ. ಎಷ್ಟು ತಮ್ಮಂದಿರು ಉಳಿದಿದ್ದಾರೆ ಅಂತ ನನ್ನ ಲೆಕ್ಕದಲ್ಲಿಲ್ಲ. ಎಲ್ಲ ಇಲ್ಲ, ಒಂದು ಇದ್ದಾರೆ, ಒಂದು 10-18 ಜನ ಇದ್ದಾರೆ. ಇದ್ರೆ ಒಂದು ಕೆಲಸ ಮಾಡು, ನಮ್ಮ ಕರ್ಣನಿಗೆ ಆಗಾಗ ಅಲಂಕಾರದ ವಸ್ತು ಬೇಕಾಗ್ತದೆ, ಸ್ವಲ್ಪ ಬಣ್ಣ ಎಲ್ಲ ಹೋದ್ರೆ ಬಣ್ಣ ಹಾಕ್ತಾನೆ, ಅದಕ್ಕೊಂದು ಹಡಪ್ಪದ ಕಟ್ಟು ಅಂತ ಇಲ್ವೋ ಹಾಕೊಳ್ಳಿ. ನಿಮ್ಮ ತುಟಿಗೆ ಇದು, ಕೆನ್ನೆಗೆ ಇದು, ತಲೆಗೆ ಇದು ಇಕೊಳ್ಳಿ, ಹಿಂಬದಿಯಲ್ಲಿ ಸ್ವಲ್ಪ ಬಿಳಿ ಕೂದಲು ಕಾಣ್ತದೆ, ಕಪ್ಪು ಮಾಡ್ಲಿಕ್ಕೆ ಇದು ಅಂತ. ಆ ಉಳಿದ 3-4 ಮಂದಿಯಲ್ಲಿ 8 ಮಂದಿಯಲ್ಲಿ 4 ಮಂದಿ ಹಡಪ್ಪ ಹಿಡ್ಕೊಳ್ಳಿ, ಒಂದು 4 ಮಂದಿ ಅವನಿಗೆ ಆಗಾಗ ತಾಂಬೂಲ ಚರ್ವಣದ ಒಂದು ಅಭ್ಯಾಸ ಕಾಣ್ತದೆ. ಅಲ್ಲೆಲ್ಲ ನೋಡುವಾಗ ಇವ ನಾಳೆ ಏನಾದ್ರಲ್ಲಿ ತಾಂಬೂಲ ಚರ್ವಣ ಮಾಡಿ ಆಚೆಗೆ ಅದನ್ನು ಮತ್ತೆ ಹೆಚ್ಚು ಕೋಪ ಅಂದ್ರೆ ಅದನ್ನು ಎದುರಿನವರ ಮುಖಕ್ಕೆ ಉಗುಳು. ಅದೇ ಸಮಸ್ಯೆ. ಹಿಂದೆ ಹೇಳಿದ್ದಾನಂತೆ, ನಾನು ಮಣ್ಣು ತಿಂದು ನಿನ್ನ ಮುಖಕ್ಕೆ ಉಗುಳುತ್ತೇನೆ ಅಂತ. ಮಣ್ಣು ತಿನ್ನುವುದಾದ್ರೂ ಆದಿತ್ತು, ತಿಂದು ಅವನ ಮುಖಕ್ಕೆ ಉಗುಳುವುದೇ ಮಲಿನ ಅಂತ ತಿಳಿದಿದ್ದಾನೆ. ತಿಂದದ್ದು ಮಣ್ಣು ಹೌದಲ್ಲ, ಅದು ಬಿಡು. ಹಾಗಾಗಿ ಇವ ತಾಂಬೂಲ ಚರ್ವಣ ಮಾಡಿ ಯುದ್ಧಾಂಗಣದಲ್ಲೆಲ್ಲ ಉಗಿಬಾರದು. ಕೆಲವರೆಲ್ಲ ಉಗಿದು ಬಿಟ್ಟವರು, ರಕ್ತದ ಬಣ್ಣ ಇದರ ಬಣ್ಣ ಒಂದು ದಕ್ಕಿ ಓದಿತ್ತು ಅಂತ ಕೆಟ್ಟತನ ಮಾಡಬಾರ್ದು, ಅಲ್ಲಿ ಉಗುಳಬಾರ್ದು ಅಂತ ಹೇಳಿ ಎಲ್ಲಪ್ಪ ಉಗುಳಿ ಅಂತ ಹೇಳುವಾಗ ಮತ್ತೆ 3 ಮಂದಿ ತಮ್ಮಂದಿರು ಪೀಕದಾನಿಯನ್ನು ತಂದಿದ್ದೇವೆ, ಉಗುಳಿರಿ ಕರ್ಣ ಎಂಬ ನಮ್ಮ ಪ್ರೀತಿ ಪಾತ್ರರಂತ ಪೀಕದಾನಿ ಇಟ್ಕೊಳ್ಳಿ. ಆಮೇಲೆ ಈಗ ಪೂರ್ವ ರಂಗ ಎಲ್ಲ ಗೊತ್ತಾಯ್ತು. ಇಷ್ಟಾದ್ರೆ ನೀವೇನು ಪ್ರಸಂಗ? ಆಮೇಲೆ ಸಾರಥಿತನ ಮಾಡ್ತೇನೆ ಸುಯೋಧನ. ಉಳಿದಿರಬಹುದಾದಂತಹ ನಿನ್ನ ಸಹೋದರರು ಯಾರಾದ್ರೂ ಇದ್ರೆ ಅವರಿಗೆ ಸಾರಥಿತನ ಒಂದು ಗಳಿಗೆಗೆ ಮಾಡಿ ಮಾಡ್ತೇನೆ ನಾನು. ಈಗ ನನ್ನಲ್ಲಿ ಇರಬಹುದಾದಂತಹ ನೋವು
ನನಗೆ ತುಂಬಿಕೊಂಡಂತ ಹೇಸಿಗೆ ಭಾವ ಆ ಕರ್ಣನಿಗೆ ಈ ಹೊತ್ತಿನಲ್ಲಿ ಒಲಿದು ನಾನು ಸಾರಥಿತನವನ್ನು ನಾಳೆ ಕೈಗೊಳ್ಳಬೇಕು ಅಂತ ನೀನು ಅಭಿಲಾಷೆಯನ್ನು ಮುಂದಿಡುವಾಗ ಉಂಟಾಗುವ ತಿರಸ್ಕಾರದ ಭಾವ, ಅದನ್ನು ಶ್ಲೇಷೆಯೋ ರೂಪಕವೋ ಇನ್ನೂ ಇಟ್ಟುಕೊಂಡು ಮೊದಲು ಆಡಿದ್ದೇನೆ. ನೋವನ್ನು ಹೇಳುವುದು, ಆಮೇಲೆ ಶಲ್ಯನನ್ನು ಕರ್ಕೊಂಡು ಹೋಗಿ ಈ ಮಾವನ ಒಂದಕ್ಷೋಹಿಣಿ ಸೇನೆಯನ್ನು ನುಂಗಿ ನೀರು ಕುಡಿದದ್ದು ಮಾತ್ರ ಅಲ್ಲ, ನನ್ನ ತಮ್ಮಂದಿರಿಗೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೂ ಸಾಧ್ಯ ಆಗದ ರೀತಿಯಲ್ಲಿ ಅದು ಒಟ್ಟಿಗೆ ಮಾಡು, ಒಟ್ಟಿಗೆ ಮಾಡು. ಅಲ್ಲ, ಒಟ್ಟಿಗೆ ಮಾಡಬಹುದು, ಮಾಡ್ಲಿಕ್ಕೆ ನೀನು ಬೇಕಲ್ಲ, ಇನ್ಯಾರ ಹೆಸರಿನಿಂದ ಅದು ಯಾರಲ್ಲಿ ಆದ್ರೂ ಮಾಡಿಸುವ. ಅದು ಮಾಡಿಸುವಾಗಲೂ ಅವರು ನಿನ್ನಷ್ಟು ಇನ್ನು ಹೇಳಿದಷ್ಟು. ಯಾಕಂದ್ರೆ ನನ್ನ ಮಕ್ಕಳು ಸತ್ತಿದ್ದಾರೆ, ಅವರಿಗೂ ಅದು ಸಾರ್ವತ್ರಿಕವಾಗಿ ಮಾಡೋಣ. ಯಾರು ಮಾಡದಿದ್ದರು ಪಾಂಡವರಿಗೆ ಅದರಲ್ಲೊಂದು ಬರ ಬರ್ಲಿಕ್ಕಿಲ್ಲ, ಧರ್ಮರಾಯ ಊಟ ಮಾಡ್ಲಿಕ್ಕಿಲ್ಲ. ಅಷ್ಟೊಂದು ಒಳ್ಳೆ ಒಬ್ಬ ಭೂಮಿಯ ಮೇಲೆ ಇಳಿಯದ ಹೋದ್ರೆ ಸೂರ್ಯಚಂದ್ರವರು ಇರ್ಲಿ, ಅದೆಲ್ಲ ವಿಷಯ. ಮಾವ ನೀವು 2 ಪೆಟ್ಟು ಹೊಡೀರಿ, ಧರ್ಮರಾಯನನ್ನು ಒಳ್ಳೆವ ಅಂತ ಹೇಳಿ. ಅಯ್ಯೋ, ಧರ್ಮರಾಯನನ್ನು ಒಳ್ಳೆವ ಅಂತ ಹೇಳಿ ಆದ್ರೂ ಆದಿತ್ತು, ನಾನು ಬಡಿಗೆಯಲ್ಲಿ 100 ಪೆಟ್ಟು ತಿಂದೇನು, ನೀನು ಬೇಕಾದ್ರೆ 98 ಉಳಿದದ್ದು ನನಗೆ ಕೊಡಿ, 2 ಸಾಲ ಇರಲಿ, ಅದೆಲ್ಲ ವಿಷಯ. ಆಮೇಲೆ ಅವನ ವರುತ್ತಕ್ಕೆ ಸಾರಥಿತನ ಮಾಡು. ಕೊಡೆ ಹಿಡ್ದವ ಕೌರವ, ಪೀಕದಾನ ಹಿಡ್ಕೊಂಡವರು 3 ತಮ್ಮಂದಿರು, ಹಡಪ್ಪ ಹಿಡ್ಕೊಂಡವರು 4 ತಮ್ಮಂದಿರು, ಇಷ್ಟು ಮಂದಿ ಬರ್ತೀರಾ, ಸಾರಥಿತನ ಮಾಡ್ತೇನೆ. ಮಾವ, ನಾಳೆ ನಾನು ಗೆಲ್ಲಿಕ್ಕೆ ನೀವು ಸಾರಥ್ಯ ಮಾಡ್ಲಿಕ್ಕೆ ಇದನ್ನು ಮಾಡಬೇಕು ಅಂತ ಆದ್ರೆ ಪೀಕದಾನಿಯೇನು ಅವನ ಪಾದರಕ್ಷೆ ಹಿಡಿದು ನೀನು ಮಾಡಬಲ್ಲೆ, ನಾನು ಮಾಡುವೆನೆ ಅಂತ ಧ್ವನಿ. ಮಾವ, ಈಗ ಸಾರಥ್ಯ ಅಂದ್ರೆ ಅಷ್ಟು ಸಣ್ಣ ಸೀನ ಅಲ್ವೇ ಅದು? ಸಾರಥ್ಯಮೋ ಗೈದರೆ ಹೀನವೇ ಮಾವ ಅಲ್ವೇ? ಸಾರಥ್ಯಮಂ ಗೈದರೆ ಹೀನವೇ ಮಾವ. ಅವ 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 ನೀರಜದೊಳಾಕ್ಷ ಏನಭ್ಯಾಸಿ, ನೀರಜದೊಳಾಕ್ಷನೇನಭ್ಯಾಸಿ ನರನವರುವರ ಜಿಮ್ಮಡಿಗೆಯಂ ಹಿಡಿದ ನೇತಕ್ಕೆ ಏತಕ್ಕೆ ಪರೋಪಕಾರಾರ್ಥಮೆಂದು ಪರೋಪಕಾರಾರ್ಥಮೆಂದ ಹಿಂದೆ ಧಾರಿಣಿಯೊಳೋರ್ವನಂಗೆ ಸಾರಥ್ಯಮ ಪೂರೈಸಲದರಿಂದ ಕುಂದೇನೋ ಧಾರಿಣಿಯಳೋರ್ವನೋರ್ವಂಗೆ ಸಾರಥ್ಯಮಂ ಪೂರೈಸಲದರಿಂದ ಕುಂದೇನು ವಾರಿಜಾಸನ ಪೂರ್ವನೂಳ್ ವಾರಿಜಾಸನ ನಮರರಿಂಗೆ ಸಹಾಯವ ಮಾಡನೆ ಮಾಡನೆ ಎಂದಡವನೆಂದನು. ಸಾರಥ್ಯಮಂ ಗೈದರೆ ಹೀನವೇ ಮಾವ. ಮಾವ, ಅಸ್ತ್ರ ಸಂಧಾನದಲ್ಲಿ, ಲಾಘವದಲ್ಲಿ, ಕೌಶಲದಲ್ಲಿ, ಪ್ರಯೋಗದಲ್ಲಿ, ಖಂಡನೆಯಲ್ಲಿ ಕೃಷ್ಣಾರ್ಜುನರಿಗೆ ಕರ್ಣ ಸಮಾನ. ಇದು ಮಹಾತ್ಮರೊಬ್ಬರ ಮಾತು. ಈ ವರ್ತಮಾನ ಕಾಲದಲ್ಲಿ ಯಾವುದನ್ನು ಇದಮಿತ್ತಂ ಎನ್ನುವುದಾಗಿ ಹೇಳಬಲ್ಲರೋ ಅಂತ ಮಹಾತ್ಮರ ಮಾತು. ಯಾರದ್ದು ಅಂತ ಹೇಳುವುದಿಲ್ಲ ನಾನು, ನೀವಿನ್ನು ಕೇಳುವುದು ಬೇಡ ಅವರಲ್ಲಿ. ನಾನು ಅಂಕೆ ಸಂಖ್ಯೆಗಳ ಆಧಾರದಲ್ಲಿ ಸಾಧನೆಯ ಮಾನದಂಡಕ್ಕೆ ನನಗೆ ಒದಗಿದಂತಹ ನೋಟದಿಂದಲೇ ನಾನು ಅದನ್ನು ಅಳೆಯುವವನು ಬಿಟ್ರೆ, ಯಾರ್ಯಾರು ಅದಕ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಹೇಳುವ ಕಾರಣದಿಂದ ಸಾರಥಿತನ ಮಾಡಬೇಕು ಅಂತ ನೀನು ಪ್ರತಿಪಾದಿಸಿದ್ರೆ ಅದನ್ನು ಒಪ್ಪಲಿಕ್ಕೆ ಇಲ್ಲ. ಅಲ್ಲ, ನಾನು ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ ಮಾವ. ಈ ಪ್ರಪಂಚದಲ್ಲಿ ನೀವು ಅದನ್ನು ತರ್ಕಕ್ಕೆ ಉಪಯೋಗಿಸಬಾರ್ದು, ಭಾವಕ್ಕೆ ಮಾತ್ರ ನೀವು ಯಾವ ಅರ್ಜುನನನ್ನು ದೊಡ್ಡ ವ್ಯಕ್ತಿ, ದೊಡ್ಡ ವಿಕ್ರಮಿ ಅಂತ ಹೇಳಿದ್ದೀರೋ, ಅಂತ ಅರ್ಜುನನ ವಿಕ್ರಮವನ್ನು, ವಿಜಯವನ್ನು ನಾಳೆ ಒಬ್ಬ ಬರೀಲಿಕ್ಕೆ ಹೋದ್ರೆ ಭಾರತದಳು ನೆನೆಯುವುದಾದರೆ ಕರ್ಣನಂ ನೆನೆ ಅಂತ ಹೇಳದೇ ಇದ್ರೆ, ಕರ್ಣ ಇಲ್ಲಿಯವರೆಗೆ ಮಾಡಿದ್ದು ಕರ್ಣನಂ ನೆನೆ ಯಾಕೆ? ಕೇವಲ ಸಕಾರಾತ್ಮಕವಾದ ಧನಾತ್ಮಕವಾದ ಸಾಧನೆಯಿಂದ ಮಾತ್ರ ಅಲ್ಲ. ಅಷ್ಟಿದ್ದು ಹೀಗೆ ಮಾಡಿದ, ಅಷ್ಟು ಭರವಸೆ ಇದ್ದು ಒಡೆಯನಿಗೆ ಹೀಗೆ ಮಾಡಿದ, ಅವನಿಗೆ ಹಾಗೆಲ್ಲ ಇದ್ದು ಹೀಗೆ ಮಾಡಿದ. ಅದು ಇದ್ದೀತು, ಅದು ಇದ್ದೀತು. ನಾನು ಮೊದಲೇ ಹೇಳಿದ್ದ ಅದಕ್ಕೆ ನಿಮ್ಗೆ ನೀವು ಆಗ್ರಹ ಬಿಟ್ಟು ಸ್ವಲ್ಪ ಅಧ್ಯಯನ ಆಗ್ರಹ ಬಿಟ್ಟು ನೀವು ಆಗ್ರಹ ಬಿಟ್ಟು ನೀನು ಹೇಳುವ ಧನಾತ್ಮಕವಾದದ್ದು ಇದ್ದೀತು, ಇದ್ದಿತ್ತಲ್ಲ, ಇದ್ದೀತು, ಉಂಟು ಅಲ್ಲ ಉಂಟು
ಉಂಟಲ್ಲ ಇದು. ಉಂಟು ಮಾವ, ಇದು ನನ್ನ ಉಂಟು, ಪ್ರಮಾಣ ಉಂಟಲ್ವ? ಎಂತದುಂಟು? ನಿಮಗೆ ಅವ ಹೋದದ್ದು ಮಾತ್ರ, ಅವನಲ್ಲಿ ಹೋದದ್ದು ಮಾತ್ರ ನೆನಪು ಬರುವುದು. ಎಂತದ ಪ್ರಮಾಣ? ಛ! ಸಾರಥ್ಯ ಮಾಡಿದ್ರೆ ಅಷ್ಟು ನಿನಗೆ ಪ್ರಣಾಮ ಮಾಡ್ತಾನೆ ಅಂತ ಹೇಳಿ ನೀನು ಪ್ರಮಾಣ ಅಂತ ಹೇಳುದು? ಪ್ರಮಾಣಕ್ಕೆ ಪ್ರಣಾಮ ಮಾಡಬೇಕು. ಎಂತದದು? ಅವನಲ್ಲಿರುವ ಪ್ರಮಾಣಕ್ಕೆ ಪ್ರಣಾಮ ಮಾಡಬೇಕು. ಅದೇ ಅಂತಹ ಯೋಗ್ಯತೆ, ಅಂತಹ ಹೆಚ್ಚುಗಾರಿಕೆ, ಜ್ಯೇಷ್ಠತೆ, ವರಿಷ್ಠತೆ ಏನು ಅಂತ ಹೆಚ್ಚುಗಾರಿಕೆ ಇದ್ರೆ ಮಾತ್ರ ಸಾರಥ್ಯ ಮಾಡುದು. ಮತ್ತೆ ಇನ್ನೆಂತದಯ್ಯ? ಯಾರು ಹೇಳಿದ್ದು? ನಮಗೊಂದು ಸಮಾನ ಸ್ಕಂದತೆ ಬೇಡ. ದ- ನಮ್ಮ ಮನೋಧರ್ಮವನ್ನು ಅರ್ಥೈಸಬಲ್ಲವರು, ನಮ್ಮ ಆಲೋಚನೆಗಳನ್ನು ಅನುಷ್ಠಾನಗೊಳಿಸಬಲ್ಲವರು, ನಮ್ಮ ಕನಸುಗಳನ್ನು ಸಾಕಾರಗೊಳಿಸಬಲ್ಲವರು. ಹ್ಞೂ ಅಂತ ಹೇಳಿದ್ರೆ ಹಾ ಅಂತ ಕೇಳದವನು, ಅಧಿಕವಾಗಿ ಮಾತನಾಡದವನು ಮಾತ್ರ ಅಲ್ವಾ ಸರಿಯಾಗಿ ಸಾರಥಿತನ ಮಾಡಲಿಕ್ಕೆ ಯೋಗ್ಯ. ಈಗ ದ್ವೈರಥ ಯುದ್ಧ ಈ ಕುರುಕ್ಷೇತ್ರದಲ್ಲಿ ಆದದ್ದೇ ಕಡಿಮೆ, ಆಗ್ಲಿ ಸಾಧಾರಣ ಆಗಲೇ ಇಲ್ಲ ಅಂತ ಹೇಳ್ಬೋದು. ನಾಳೆ ಬೇಕಾದ್ರೆ ಕರ್ನಾರ್ಜುನರಿಗೆ ಆಗ್ಲಿ ಅಂತ ಇಟ್ಟು. ದ್ವೈರಥ ಯುದ್ಧದ ಸಾರಥಿಯಾಗಿರ್ಬೇಕು ನೀವು ಹೇಳಿ. ಸಾರಥಿ ಅಂದ್ರೆ ಅದು ಬಹಳ ಚಾಣಾಕ್ಷ, ಆಚೆಯಿಂದ ಹೊಡೆದವ ತಪ್ಪಿಸುವ ಆಗಿರಬೇಕು, ಇವನನ್ನು ಹೇಗಾದ್ರೂ ಉಳಿಸಬೇಕು. ರಥಿನ್ಯೋ ಬದಿಕೋ ವೀರೋ ಕರ್ತವ್ಯೋ ರಥ ಸಾರಥಿ. ಹಾ. ಮಹಾರಥಿಗಿಂತ ಸಾರಥಿಯಾದವು ಹೆಚ್ಚು ಪ್ರಬಲನಾಗಿರುವ. ಆದ್ದರಿಂದಲಲ್ವ ಈಗ ಸಾರಥಿ, ಈಗ ಉಳಿದವರಲ್ಲಿ ಕರ್ಣನಿಗಿಂತ ಹೆಚ್ಚು ಬಲಾನ್ವಿತರು ಯಾರು? ಈಗ ಆದ್ದರಿಂದಲಲ್ವ ಸಾರಥಿಯನ್ನು ಸಹರಥಿ ಅಂತ ಹೇಳಿದ್ದು. ಅದೇ ಈಗ ಅದು ಉಳಿದ ಸಾರಥಿಗಲ್ಲ, ಹಾ. ದ್ವೈರಥ ಯುದ್ಧದ ಸಾರಥಿ. ಹಾ. ಈಗ ಉಳಿದ ನಮ್ಮ ಸೇನೆಯಲ್ಲಿ ಭೀಷ್ಮದ್ರೋಣರ ವಿಷಯ ಬಿಡುವ, ಕರ್ಣನಿಗಿಂತ ದೊಡ್ಡ ಬಲಾನ್ವಿತ ಯಾರು? ಈಗ ಸದ್ಯಕ್ಕೆ ಅವನೇ ಅಲ್ಲ, ಅವನಿಗಿಂತ ದೊಡ್ಡವ ಹಾ. ನೀವೇ. ಅಲ್ಲ, ಅದಾಗುದಿಲ್ಲ. ಹೇಗೆ ಗೊತ್ತಾ? ಹೇಗೆ? ಈಗ ಅಲ್ಲ, ನೀನು ಸಮೀಕರಣ ಮಾಡು, ನಿನ್ನ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಇಲ್ಲ. ಈಗ ನಾನು ಅಲ್ಲಿ ಕೂತುಕೊಳ್ಳುವಾಗ ಕರ್ಣನಿಂದ ನನಗೆ ಭೂಷಣತ್ವ ಬರುವ ಹಾಗೆ ನಿನ್ನ ಆಲೋಚನೆ ಉಂಟು. ನನ್ನಿಂದ ಅವನಿಗೆ ಶ್ರೇಷ್ಠತ್ವವೋ, ನನ್ನಿಂದ ಅವನಿಗೆ ಬೆಂಬಲವೋ, ಸ್ಮರಣೀಯವಾದ ಸಹಾಯವೋ ದೊರಕುತ್ತದೆ ಎನ್ನುವಂತ ಆಲೋಚನೆ ನಿನ್ನಲ್ಲಿದ್ದಾಗೆ ಕಾಣುವುದಿಲ್ಲ. ಅವನಿಂದಾಗಿ ನಾನು, ನನ್ನಿಂದಾಗಿ ಅವನು. ನೀವು ಅಧಿಕ ಬಲರು ಅಂತ ಅವನಿಗಿಂತ ಹಾ. ಅದೇ ಬಿಡಿ, ಅದು ಸಾಯಿಲ್. ಅಲ್ಲಲ್ಲ. ನಾನೊಂದು ಉದಾಹರಣೆ ಕೊಟ್ಟರೆ ಆದೀತ ಹೇಗೆ ಕೊಡು ನೋಡು. ಈಗ ಕೃಷ್ಣ ದೊಡ್ಡವನು, ಅರ್ಜುನ ದೊಡ್ಡವನು? ಕೃಷ್ಣ ದೊಡ್ಡ. ಎಲ್ಲಿದ್ದಾನೆ ಈಗ? ಕೃಷ್ಣ ವಿರೋಧ ಪಕ್ಷದಲ್ಲಿ ರಥದಲ್ಲಿ ಎಲ್ಲಿದ್ದಾನೆ? ಮುಂಭಾಗದಲ್ಲಿದ್ದಾನೆ. ಈಗ ಸಣ್ಣ ಅರ್ಜುನನಿಗೆ ಅವು ಮುಂಭಾಗದಲ್ಲಿ ಯಾಕೆ ಕೂತ್ಕೊಂಡದ್ದು? ಅದವರ ಒಪ್ಪಂದವೇ ಆಗಿಲ್ಲ. ಹೇಗೆ ಅದು? ಈಗ ಅಲ್ಲಿ ನೀನು ಹೋಗ್ಲಿಲ್ವೋ ಹಾ, ದ್ವಾರಕೆಗೆ? ಹೌದು ನೀನು ಕೃಷ್ಣನನ್ನು ಒಳಗು ಮಾಡಬೇಕು ಅಂತ ಹೋದದ್ದು. ಹೌದು. ಅಂದ್ರೆ ಒಳಗು ಮಾಡಬೇಕಂತಂದ್ರೆ ಕೃಷ್ಣ ಬರಬೇಕು ಅಂತಲ್ಲ, ನನಗೆ ಸಿಗದಿದ್ರು ತೊಂದರೆ ಇಲ್ಲ, ಅವರಿಗೆ ಸಿಗಬಾರದು ಅಂತ. ಇರ್ಲಿ, ಅದು ರಾಜಕಾರಣವೇ. ನನ್ನದು ವಿಷಯ ಯಾವುದು? ನನಗೆ ಬೇಡ. ನಾನು ಊರಿನವರಿಗೆ ಎಲ್ಲ ಕೊಟ್ಟೇನು, ಪಾಂಡವರಿಗೆ ಕೊಡ್ಲಿಕ್ಕೆ. ನನಗೆ ಬೇಡ, ಅವರಿಗೆ ಸಿಗಬಾರದು. ನೋಡ್ಲಿ, ಅದಾಗ್ಲಿಲ್ಲ ಸರಿ ಉಂಟು. ಅಂತ ಅವ ಬಯಸಿದ್ದಾನೆ. ಹಾ. ತಿರಿದುಂಬೆವು ನಾವು ನೀನೇ ಹೇಳಿದ್ದು ಕತೆ ಬಂದು, ಹಾ. ನಮಗೆ ಗೊತ್ತಿಲ್ಲ, ನಾವಲ್ಲಿ ಇರ್ಲಿಲ್ಲ. ಸರಿ. ಹಾಗಾಗಿ ಕೊನೆಗೆ ಅವನನ್ನೇ ಅಪೇಕ್ಷಿಸಿದನಂತಲ್ಲ. ಹಾ. ಹಾಗೆ ಅಪೇಕ್ಷಾ ಪೂರಣಕ್ಕಾಗಿ ಸೇರಿದ್ದವ. ಸರಿ. ಈಗ ನನಗೆ ಇವ ಮನವಿ ಕೊಟ್ಟ ಪತ್ರ ಏನಾದ್ರೂ ತಂದಿದ್ದ? ಅವ ಯಾಕೆ ಮನವಿ? ಅದರ ಮೇಲೆ ಹಿರಿಯರು ಏನಾದ್ರೂ ಟಂಕಿಸಿದ್ದುಂಟೋ? ಮಾವ. ಈ ಮೂಲಕ ಕರ್ಣನಿಗೆ 15 ವರ್ಷದ ಮೊದಲು ಭರವಸೆ ಕೊಟ್ಟು. ಈಗ ಅರ್ಜುನ ಅಪೇಕ್ಷಿಸಿದ ಯಾರಿಗೆ ಬೇಕಾಗಿ? ಅವ ಹೇಳಿದನಂತಲ್ಲ. ಅಲ್ಲ, ಅರ್ಜುನ ಅಪೇಕ್ಷಿಸಿದು ಅವ ಮೇಲ್ನೋಟಕ್ಕೆ ಹೇಳಿದ್ದು ತಿರಿದುಂಬೆವು ನಾವು. ಅಲ್ಲ, ಅದು ನಮಗೆ ಸರಿ, ಅಲ್ಲ. ನಾರಾಯಣಿ ಸೇನೆ, ನಾನು ಆ ನಾರಾಯಣಿ ಸೇನೆಯನ್ನು ಒಟ್ಟಿಗಿಟ್ಟಂತೆ. ಹೌದಪ್ಪ. ಆಚೆಗೆ ನಾರಾಯಣಿ ಸೇನೆ, ಈಚೆಗೆ ನಾನೊಬ್ಬ. ನಾನು ಅಲ್ಲಿಯ ಪ್ರಕರಣದ ಉಪಕ್ರಮ ಮತ್ತೆ ಕೇಳಿದ್ದೆ. ಹೇಗೆ? ಅರ್ಜುನ ಕೃಷ್ಣ ಸಾರಥ್ಯವನ್ನು ಅಪೇಕ್ಷಿಸಿದ ಯಾರಿಗೆ? ಅವ ಸರಿಯಾಗಿ ನನ್ನನ್ನು ಮುನ್ನಡೆಸ್ತಾನೆ, ಭಗವಂತ ಅಂತ ಹೇಳುವ ಕಾರಣದಿಂದ ಕೃಪಾವಿಶೇಷದಿಂದ ಕಾಯ್ತಾನೆ, ಧರ್ಮ ಕಾಯುವಂತ ಕೆಲಸವನ್ನು ಮಾಡುವವರನ್ನು ಭಗವಂತನು ಕಾಪಾಡ್ತಾನೆ, ಇತ್ಯಾದಿ ಧೋರಣೆ ಇದೆ. ಅದೇ ಅದರ ಜಯದ ಫಲ ಯಾರಿಗೆ? ನಾನು ಪಾಂಡವರಿಗೆ. ಧರ್ಮರಾಯನಿಗೆ. ಹೌದು. ಮುಖ್ಯವಾಗಿ ಧರ್ಮರಾಯನಿಗೆ ಅಲ್ವ? ಈಗ ಕರ್ಣನಿಗೆ ನೀವು ಜಯ ಕೊಡುದಾ, ನನಗೆ ಕೊಡುದಾ? ಕರ್ಣನಿಗೆ ಜಯ ಕೊಟ್ಟು. ಈಗ ಕೌರವ ಕೇಳಿದ್ದು, ಈಗ ಒಬ್ಬ ಯಾರೋ ಭಿಕ್ಷಾ ಪಾತ್ರೆ ಹಿಡಿದುಕೊಂಡು ಬರ್ತಾನೆ. ಭಿಕ್ಷಾ ಪಾತ್ರೆಯನ್ನು ನೋಡಿ ಭಿಕ್ಷೆ ಹಾಕುದ, ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಬಂದವನನ್ನು ನೋಡಿ ಭಿಕ್ಷೆ ಹಾಕುದ? ಈಗ ನಿನಗೆ ಜ್ವರ ಬಂದ್ರೆ ನೀನು ಮದ್ದು ಕುಡಿಯುವುದೋ ಕರ್ಣನೋ? ನಿನಗೆ ಜ್ವರ ಬಂದ್ರೆ ಮದ್ದು ಕುಡಿಯುವುದು ಕರ್ಣನೋ ನೀನು? ಯಾಕಂದ್ರೆ ನನಗೆ ಜ್ವರ ಬಂದ್ರೆ ನನಗೆ ಅದನ್ನ ನಾನು ನೇರ ಉತ್ತರ. ನನಗೆ ನಿನಗೆ ಜ್ವರ ಬಂದರೆ ಮದ್ದು ಕುಡಿಯುವುದು ಕರ್ಣನೋ ನೀನು? ದೇಹಕ್ಕೆ ಜ್ವರ ಬಂದ್ರೆ ನಾನೇ ಮದ್ದು ಕುಡಿಯುವುದು. ಈಗ ನನ್ನ ತಾಯಿ ನನ್ನನ್ನು ಗರ್ಭದಲ್ಲಿ ಮಗುವಾಗಿ ಇಟ್ಟುಕೊಂಡಿದ್ದಾಳೆ. ಸರಿ. ನನಗೆ ಒಳಗೆ ಏನಾದರೂ ಜ್ವರ ಬಂದ್ರೆ ತಾಯಿ ಮದ್ದು ಕುಡಿಯುವುದೋ ನಾನು ಕುಡಿಯುವುದೋ? ಅಲ್ಲ, ಅದು ತಾಯಿ ಕುಡಿದು ನನಗೆ ಗುಣ ಮಾಡುವುದು. ಈಗ ಇದು ಯಾಕೆ ಇದು ಉದಾಹರಣೆ ಯಾಕಂತ ಗೊತ್ತಾಗಲ್ಲ. ಅರ್ಜುನ ಕೃಷ್ಣನ ಪ್ರಕರಣವನ್ನು, ನನ್ನ ಈ ಪ್ರಕರಣವನ್ನು ನೀನು ಒಂದು ಮಾಡಬೇಡ. ಅಲ್ಲಲ್ಲ, ಕರ್ಣ ನಿನಗೆ ರಾಜ್ಯವನ್ನು ಕೊಡಿಸ್ತಾನೆ, ಕರ್ಣನನ್ನು ಗೆಲ್ಲಿಸುವುದು ನಾನು. ಈಗ ಕರ್ಣನನ್ನು ಗೆಲ್ಲಿಸುವುದು ನಾನು ಅಂತ ಹೇಳುವುದನ್ನು ನಿನಗೆ ಸಿಗಬಹುದಾದಂತ ರಾಜ್ಯದ ಸ್ಥಿರೀಕರಣದಿಂದ ನೀನು ನಿರೂಪಿಸುವುದು ಮಾವ. ಮತ್ತೆ ಈಗ ಅರ್ಜುನ ಸತ್ರೆ ರಾಜ್ಯ ಯಾರಿಗೆ?
ಅರ್ಜುನ ಸತ್ರ ನಿನಗೆ ರಾಜ್ಯ. ಅದೇ ಹೇಳಿದ್ದು, ಮತ್ತೆಂತದ್ದು ಹೇಳುದು ನಾನು. ನೀವು ಸಾರಥ್ಯದಲ್ಲಿ ಕುಳಿತುಕೊಂಡು ಕರ್ಣ ಗೆದ್ರೆ ಅದರ ಫಲ ಕರ್ಣನಿಗಲ್ಲ ನನಗೆ ಅಂತ ಹೇಳಿದ್ದು. ಹೌದಯ್ಯ, ಈಗ ಅರ್ಜುನ ಸಾಯಬೇಕಾದ್ರೆ ಅರ್ಜುನನನ್ನು ಸಾಯಿಸುವುದು ಇತ್ತು, ಅದನ್ನು ಕಳ್ಕೊಂಡಿದ್ದಾನೆ ಅಂತ ನೀನೇ ಹೇಳ್ತಿ. ಇಲ್ಲ, ಮತ್ತೆ ನಾನು ಹೇಳಿದ್ದು ಅದಕ್ಕಲ್ಲ. ಅಷ್ಟು ಸಿಕ್ಕಿದೆ, ಇನ್ನೂ ಉಂಟು ಸಿಕ್ಕಿದ್ದವನಿಗೆ. ಉಂಟಾ? ಪೂರ್ತಿ ಹೇಳಲಿಲ್ಲ. ಅಲ್ಲಿ ಇರಬಹುದಾ? ಉಂಟಾ? ಇರಬಹುದಲ್ಲ. ಪಟ್ಟಿ ಕೊಡಬೇಕು ನನಗೆ. ಸಂಭವನೀಯತೆ ಅಲ್ಲ, ಪ್ರಮಾಣ. ಈಗ ಕೃಷ್ಣ ಅರ್ಜುನನಿಗೆ ಯಾಕೆ ಸಾರಥ್ಯ ಮಾಡಿದ್ದಾನೆ? ಪಾಂಡವರನ್ನು ಗೆಲ್ಲಿಸಲಿಕ್ಕೆ ಬೇಕಾಗಿ. ನೀವು ಕೌರವನನ್ನು ಗೆಲ್ಲಿಸಲಿಕ್ಕೆ ಬೇಕಾಗಿ, ಒಂದು ಉಪಕಾರಕ್ಕೆ ಬೇಕಾಗಿ ಒಂದು ದಿವಸ ಮಾಡಿದ್ರೆ ನೀವು ಸಣ್ಣದಾಗ್ತೀರಾ? ಸಣ್ಣದಾಗುವುದಿಲ್ಲ. ಆದರೆ ಲೌಕಿಕವಾಗಿ ನೀನು ಕೃಷ್ಣಾರ್ಜುನರ ಸಂಬಂಧವನ್ನು, ನಾಳೆ ಬೆಳೆಯಬಹುದಾದ ಸಂಭಾವ್ಯವಾದಂತಹ ಕರ್ಣಶಲ್ಯರ ಸಂಬಂಧವನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗಿದು ಸರಿ ಕಾಣಲಿಲ್ಲ. ಅಲ್ಲ, ಕರ್ಣನಿಗಿಂತ ಶಲ್ಯ ದೊಡ್ಡವ ಎನ್ನುವ ಒಂದು ಸಾಮಾನ್ಯ ಧರ್ಮ. ಅದಷ್ಟೇ ಅಲ್ಲ ನನಗೆ ಬೇಕಾದ್ದು, ಅದು ಮನೋಧರ್ಮ ಒಂದೇ ಉಂಟು. ನನಗೆ ಇವನನ್ನು ಕಂಡ್ರೆ ಆಗುವುದಿಲ್ಲ, ನಿನಗೆ ಗೊತ್ತಿದೆ. ಅದನ್ನು ನಿನ್ನ ಒತ್ತಾಯ ಪೂರ್ವಕವಾಗಿ 4 ದಿನಕ್ಕೆ ಬದಲಾಗಬೇಕಲ್ಲದೆ, ಪ್ರಜ್ಞಾಪೂರ್ವಕವಾಗಿ ಬದಲಾಗಲಿಕ್ಕಿಲ್ಲ. ಒಮ್ಮೆ ರಗಳೆ ತಪ್ಪಲಿ ಅಂತ ನಾನು ಒಪ್ಪಬೇಕಲ್ಲದೆ, ಅದ ಹಾಗೆಲ್ಲ. ನನ್ನ ಅರ್ಜುನ, ನನ್ನ ಕೃಷ್ಣ ಅವಿನಾದ್ವೈತ ಸಂಬಂಧ ಉಂಟು. ಇದೆಲ್ಲ ಬೇಸುಗೆ ಹಾಕುವುದು ಕೃತಕ ಆಗುವುದಿಲ್ವೋ ಮಾವ? ಈಗ ನೀವು ಹೇಳಿದ ಮಾತುಂಟ ನಿಮಗೆ, ನೀವು ಹೋಗ್ಬೇಕಾದವರು ಎಲ್ಲಿಗೆ? ನಾನು ಹೋಗ್ಬೇಕಾದ ಪಾಂಡವರ ಕಡೆಗೆ. ಇಲ್ಲಿ ಯಾಕೆ ಬಂದದ್ದು? ನೀನು ಕರೆದದ್ದರಿಂದ. ಅದು ಕರೆದ ಕೂಡಲೇ ಯಾಕೆ ಬಂದದ್ದು? ಅಲ್ಲ, ಕರೆದದ್ದು ಕೂಡ ಅಂದ್ರೆ ನಾನು ಸಂತೋಷದಿಂದ ಏನು ಕೇಳಿದ್ರು ಕೊಡ್ತೇನೆ ಅಂತ ಘೋಷಣೆ. ಕೊಡ್ತೇನೆ ಅಂತ ಹೇಳಿದ್ರೆ ಕೇವಲ ದೈಹಿಕವಾಗಿ ಮಾತ್ರ ಇರುವುದಾ, ಮಾನಸಿಕವಾಗಿ ಇದ್ದೀರಾ? ದೈಹಿಕವಾದದ್ದನ್ನೇ ಕೊಟ್ಟಿದ್ದೇನೆ. ಅಲ್ಲಲ್ಲ, ಮಾನಸಿಕವಾಗಿ ಇದ್ದೀರಾ, ದೈಹಿಕವಾಗಿ ಮಾತ್ರ? ಮಾನಸಿಕವಾಗಿಯೂ ಇದ್ದೇನೆ. ಮಾನಸಿಕವಾಗಿ ಇದ್ದೇನೆ ಅಂತ ಹೇಳಿದ್ರೆ ನೀವು ನಿಷ್ಠಾವಂತರಾಗಿ ನನ್ನ ಜಯಕ್ಕೆ ಬೇಕಾಗಿ ಶ್ರಮಿಸಬೇಡ. ಆದರೆ ನೀನು ಸೇನಾ ಪ್ರಮುಖರಲ್ಲಿ ಪ್ರಮುಖರನ್ನಾಗಿ ಘೋಷಿಸ್ತೇನೆ ಅಂತ ಹೇಳಿದ್ಯಲ್ಲ, ಹೌದು. ಅದನ್ನು ಮಾಡದೆ ಇದನ್ನೆಲ್ಲ ಒಪ್ಪಲಿಕ್ಕಿಲ್ಲ. ಸರ್ವಸೇನಾ ಪ್ರಣಯತ ವೈ ಭವಾಂ ಭವಿತು ಮರ್ಹಸಿ ಅಲ್ವಾ? ಅದಲ್ವ ಹೇಳುದು. ಅದನ್ನು ಹೇಳಿದ್ ಮಾಡ್ಲಿ. ಈಗ ಪಾಂಡವರ ಪಕ್ಷದಲ್ಲಿ ಮುಖ್ಯ ಯಾರು? ಪಾಂಡವರ ಪಕ್ಷದಲ್ಲಿ ಮುಖ್ಯ ದೃಷ್ಟದ್ಯುಮ್ನ. ಸೇನಾ ನಾಯಕ ಬಿಡಿ, ಅದು ನೀನು ಹಾಗೆ ಕೇಳಬೇಕು. ಸೇನಾ ನಾಯಕ ಬಿಡಿ. ನೀನು ಕೇಳಿ, ನಿನಗೆ ಬೇಕಾದ ಉತ್ತರ ನನಗೆ ಕೊಡ್ಲಿ. ಆಗಲ್ಲ, 1000 ಉತ್ತರ ಆಗಲ್ಲ. ಅಲ್ಲ, ಯಾರು ಪಾಂಡವರಲ್ಲಿ 5 ಮಂದಿಯಲ್ಲಿ ಅಲ್ಲಲ್ಲ, ಪಾಂಡವರ ಪಕ್ಷದಲ್ಲಿ ಪಾಂಡವರನ್ನು ಗೆಲ್ಲಿಸ್ತೇನೆ ಅಂತ ಹೊರಟವ ಯಾರು? ಕೃಷ್ಣ. ಅವ ಎಲ್ಲಿದ್ದಾನೆ? ಅವ ಪಾಂಡವರ ಪಕ್ಷದಲ್ಲಿದ್ದಾನೆ. ಅದೇ ಪಾಂಡವರ ಪಕ್ಷದಲ್ಲಿ ಸಾರಥಿ ಆಗಿಲ್ವಾ? ಹೌದು. ಮತ್ತೆ ನೀವು ಅದೇ ಹಾಗೆ ಗೆಲ್ಲಿಸುವುದು ಅದು ಅಂತ. ಈಗ ಅವನ ಒಪ್ಪಂದವೇ ಹಾಗೆ. ಪಾಂಡವರನ್ನು ತಕ್ಕ ಆಯುಧಗಳನ್ನಾಗಿ ಬಳಸಿ, ಅದರಲ್ಲಿ ಪಾರ್ಥನನ್ನು ಪ್ರಧಾನ ಅಸ್ತ್ರವನ್ನಾಗಿ ಬಳಸಿ, ಆ ಅಸ್ತ್ರಕ್ಕೆ ತಾನು ಹಿಡಿಯಾಗಿ, ಆ ಅಸ್ತ್ರವನ್ನು ಹಿಡುವಂತ ಕವಚವಾಗಿ, ಆ ಮೈಗೆ ತಾನು ಕವಚವಾಗಿ, ಆ ನೆತ್ತಿಗೆ ತಾನು ಶರಸ್ತ್ರಾಣವಾಗಿ, ಪಾದವಾದರೆ ತಾನು ಪಾದರಕ್ಷೆಯಾಗಿ ಕಾಯ್ತೇನೆ ಅಂತ. ಒಂದು ರಗಳೆಗಳಿ ನೀವು ಈ ಕಡೆ ಬಂದದ್ದು ನನ್ನ ಮಾವನ ಮಗನು ಅಲ್ಲ, ನನ್ನ ಜಾತಿಯ ಮಗ ಅಲ್ಲ. ಅವ ಬಿಡಿ, ನೀವು ಈ ಕಡೆ ಬಂದದ್ದು ನನ್ನನ್ನು ಗೆಲ್ಲಿಸ್ತೇನೆ ಅಂತ. ನನ್ನ ಗೆಲ್ಲಿಸ್ತೇನೆ ಅಂತ ಈಗಲೂ ನನಗೆ ಪಟ್ಟಂಗಟ್ಟು. ಈಗ ಕೃಷ್ಣಾರ್ಜುನ ಅಂತ ಕೇಳುವ. ಈಗ ಒಂದು ವೇಳೆ ಆಗ್ತದೆ ಅಂತಲ್ಲ, ಆದ್ರೆ ಒಂದು ವೇಳೆ ಅರ್ಜುನ ನಾಳೆ ಸತ್ತ, ಉದಾಹರಣೆಗೆ ಹೇಳಿದ್ರು, ಆಮೇಲೆ ಕೃಷ್ಣ ಏನು ಮಾಡ್ತಾನೆ? ಅದು ನಾನು ಊಹಿಸಲಾರೆ. ನಾನು ಹೇಳ್ತೇನೆ. ಅಲ್ಲ, ನಾನು ಹೇಳ್ತೇನೆ. ಅಂತಹ ಜ್ಞಾನ ಉಂಟು ಅಂತ ಆದ್ರೆ ನಿನ್ನ ದಿವ್ಯ ಜ್ಞಾನಕ್ಕೆ ಶರಣಾರ್ಥಿ. ನಾನು ಹೇಳ್ತೇನೆ, ನನಗೆ ಕೃಷ್ಣನನ್ನ ಅಳೆಯುವ ಬುದ್ಧಿ ಮತ್ತೆ ಇಲ್ಲ. ನಾನು ಹೊಸತ್ತು ಕಲ್ಪಿಸಿ ಹೇಳುದಲ್ಲ, ಹೇಗ ನನಗೆ ಗೊತ್ತಿಲ್ಲ. ಇದ್ದದ್ದನ್ನು ಹೇಳುದು. ಅರ್ಜುನ ಸತ್ತ ಮರುಕ್ಷಣದಲ್ಲಿ ಕೃಷ್ಣನೇ ಆಯುಧ ಹಿಡಿದು ಕೌರವರೊಂದಿಗೆ ಹೋರಾಟ ಮಾಡ್ತಾನೆ. ಗೊತ್ತಿಲ್ಲಲ್ಲ, ಅವನ ಪ್ರತಿಜ್ಞೆ ಹಾಗೆ. ಸೈಂಧವನನ್ನು ನಾಳೆ ಕೊಲ್ಲುವಲ್ಲಿ ಅಸಮರ್ಥನಾಗಿ ಅರ್ಜುನ ಸತ್ರೆ ಕೌರವ ಕರ್ಣಾದಿಗಳನ್ನು ಕೊಲ್ಲದೆ ಮುಹೂರ್ತ ಮಾತ್ರವೂ ಇರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೃಷ್ಣ ನಾಳೆ ಅರ್ಜುನ ಸತ್ರೆ ಅವನೇ ಆಯುಧ ಹಿಡಿತಾನೆ. ಅದೇ ನೆಲೆಯಲ್ಲಿ ನೋಡುವುದಿದ್ರೆ ನಿನ್ನ ಮಾತಿಗೆ ಭಂಗ ತಂದಾಗ ಆಗುವುದಿಲ್ವ? ಹೇಗದು? ಕರೆಸೈ ಪಾಂಡವರ ಕುರುಕ್ಷೇತ್ರಕ್ಕೆ ಮೈ ದಣಿಯೇ ಹೊಯ್ದಾಡುವೆ, ಕೈ ದಣಿಯೇ ಹೊಯ್ದಾಡುವೆ, ವಹಿಲದಲ್ಲಿ ನಿನ್ನನ್ನು ತುಡುಕದ ಹೊರತು ನನಗೆ ಗೆಲುವಿಲ್ಲ ಅಂತ ಹೇಳಿದ್ದು. ಪಾಂಡವರೆಂಬವರನ್ನು ಕರ್ಕೊಂಡು ಬಾ ಅಂತ ಹೇಳಿದ್ದಿ. ಪಾಂಡವರೇ ಹೋರಾಟ ಮಾಡಬೇಕಾದದ್ದು. ನಿಮ್ಮ ಇವರನ್ನು ಯಾವ ಕಾರಣಕ್ಕೂ ಒಬ್ಬನ ತಲೆಯನ್ನಾದರೂ ತೆಗೀತೇನೆ ಅಂತ ಹೇಳುವಂತ ಒಂದು ಭಾವನೆಯಲ್ಲೇ ಆಡಿದ್ದು. ಅದೀಗ ಇಡೀ ಪ್ರಸಂಗವನ್ನು ತಿದ್ದಿ ಬರಿಬೇಕಾಗ್ತದೆ. ಯಾಕೆ ಪ್ರಸಂಗ? ನಿನ್ನ ವ್ಯಾಖ್ಯಾನದಿಂದ ಅಲ್ಲ, ಇದು ಪ್ರತಿಜ್ಞೆ ಮಾಡಿದ ಮಾಡ್ಲಿಕ್ಕೆ ಬರುವುದಿಲ್ಲ. ನಾನು ಪ್ರಶ್ನೆ ಮಾಡಿ ಅಲ್ಲ, ಪ್ರತಿಜ್ಞೆ ಮಾಡ್ಲಿ. ನಾನು ಆ ಪ್ರಶ್ನೆ ಮಾಡುವ ನಿಯೋಗದ ಅಧ್ಯಕ್ಷ ನಾನೇ. ಪ್ರತಿಜ್ಞೆ ಮಾಡಿದ್ರೆ ಅದನ್ನು ಪ್ರತಿಭಟಿಸುವ ನಿಯೋಗ ಇದ್ರೆ ಅದರ ಅಧ್ಯಕ್ಷ ನಾನೇ. ನೀವು ಅದು ಇಷ್ಟು ನೀವು ನಿಯೋಗದ ಅಧ್ಯಕ್ಷರ ಅಧ್ಯಕ್ಷ ಆಗಲಿ. ಈಗ ಭೀಷ್ಮರ ರಾತ್ರಿ ಶಿಬಿರದ ಪ್ರಯಾಣ, ಭಗದತ್ತನ ಪ್ರಕರಣ, ಅಥವಾ ಭೂರಿಶ್ರವಣ ಪ್ರಕರಣ, ಧರ್ಮರಾಯ ಸುಳ್ಳು ಹೇಳಿದ್ದು, ನಾರಾಯಣತ್ವದ ಪ್ರಕರಣ,
ಇದಕ್ಕೆ ಯಾವ ನಿಯೋಗದ ಅಧ್ಯಕ್ಷನು ಉತ್ತರ ಕೊಡ್ಲಿಲ್ಲಲ್ಲ. ಇನ್ನು ನಿಯೋಗ ಮಾಡಿ ಏನು ಅದರಲ್ಲಿ ಎಲ್ಲ ಇಲ್ಲಿ ಅಲ್ಲಿ ಕೃಷ್ಣನ ಸಕ್ರಿಯವಾದ ಪಾಲುದಾರಿಕೆ ಇಲ್ಲ. ಯಾರು ಹೇಳಿದ್ದು? ಕೇಳಯ್ಯ, ಮಾನಸಿಕವಾದಂತ ಸಂಕಲ್ಪ ಈಗಲೂ ಹಾಗೆ. ಈಗ ನಾನೊಂದು ಮಾತು ಹೇಳ್ತೇನೆ. ನಾಳೆ ಕರ್ಣನ ಈಗ ಸೈಂಧವತೆಯಲ್ಲಿ ಅವನ ಪ್ರಕ್ರಿಯೆ ಉಂಟು. ಮತ್ತೆ ಅದೇ ಪ್ರಕ್ರಿಯೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸದ ಹಾಗೆ ಮುಳುಗಿದ ಸೂರ್ಯನನ್ನು ಮುಳುಗದ ಹಾಗೆ ಕಾಣಿಸಿದ್ದು ಅವನ ಲೀಲಾ ಮಾನುಷ ವಿಗ್ರಹದ. ಈಗ ನಾನು ನಾಳೆ ನಿನ್ನ ಮಾತನ್ನು ಕೇಳಿ ಕರ್ಣನ ಉತ್ಪ್ರೇಕ್ಷಿತವಾದ ನನ್ನ ಶ್ಲಾಘನೆಯ ನುಡಿಗೆ ನಾನು ಮರುಳಾಗಿ ಅವನ ಸಾರಥ್ಯವನ್ನು ಕೈಗೊಂಡರು ಏನಕ್ಕೇನ ಪ್ರಕಾರೇಣ ನೀನು ಪೂರ್ತಿ ಮಾಡ್ಲಿಕ್ಕೆ ಬಿಡು. ಏನಕ್ಕೇನ ಪ್ರಕಾರೇಣ ಆ ಪ್ರಕರಣಗಳಲ್ಲಿ ಹೇಗೆ ಪಾಂಡವರಿಗೆ ಅನುಕೂಲಕರವಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟನೋ ಹಾಗೆ ಅವ ಕರ್ಣನನ್ನು ನನ್ನ ಕೈಯಿಂದ ಕಳಚಿಯಾದರೂ ಬೀಳಿಸಿ ಅದ್ರ ಗೆಲ್ಲಿಸ್ತಾನೆ. ಏನು ಮಾಡ್ತೀವಿ ಮಾವ? ಹಾಗೆ ಆಗುದಿಲ್ಲ. ಯಾಕಾಗುದಿಲ್ಲ? ಅದಾಗುತ್ತದಂತೆ. ಅರ್ಜುನ ಸತ್ತ ಅಂತ ಹೇಳಲಿಕ್ಕೆ ಆಗ್ತದಂತೆ. ಅದ ಅಸಂಭವ. ನಾನು ಹೇಳುವುದನ್ನು ಪೂರ್ತಿ ಮಾಡ್ಲಿಕ್ಕೆ ಬಿಡಲಿಲ್ಲ. ನೀವು ಮಧ್ಯದಲ್ಲಿ ಮಾತಾಡಿದೆ. ಅರ್ಜುನ ಸತ್ರೆ ಕೃಷ್ಣ ಹೇಗೆ ಹೋರಾಟ ಮಾಡ್ತಾನೋ ಹಾಗೆ ಸಾಯಬಾರ್ದು. ಕರ್ಣ ಸತ್ರೆ ಸರ್ವಸೇನಾ ಪ್ರಣಯ. ಅದೇ ಹೇಳಿದ್ರು. ಅರ್ಜುನ ಸತ್ರೆ ಹೇಗೆ ಕೃಷ್ಣ ಹೋರಾಟ ನಿರಾಕರಿಸ್ಲಿಕ್ಕಿಲ್ಲ. ಹಾಗೆ ಹೇಳ್ತೇನೆ, ಆ ಮಾಟ ಮಾಡುವ ಕಣಿಕ ಬ್ರಾಹ್ಮಣ ಈಗ ಇದ್ರೆ, ಬ್ರಾಹ್ಮಣನೇ ಕಣಿಕ, ಮೊನ್ನೆ ಪಾಂಡವರಿಗಿಂದ ಮಾಟ ಮಾಡ್ಲಿಲ್ವೋ? ಅವ್ರು ಇದ್ರೆ ನನಗೆ ಎಷ್ಟು ಕಿರೀಟದ ದಾಹ ಉಂಟು ಅಂತ ಹೇಳಿ ಪ್ರಾಮಾಣಿಕವಾಗಿ ತುರಿಕೆ ಉಂಟು ಅಂತ ಹೇಳಿದ್ರೆ ಕರ್ಣನಿಗೆ ಮಾಟ ಮಾಡಿಸಿ ಆದ್ರೂ ನಾಳೆ ಕಿರೀಟ ತಗೊಳ್ಳೋ ಆಸೆ ಉಂಟು ನನಗೆ. ಅವ ಸತ್ರೆ ನಾನು ಸೇನಾಧಿಪತಿ ಬಲದೊಳು ಮಾದ್ರೇಶ ಏನು ವಿಜೃಂಭಿಸಿ ರಣ ಮಾರಣ ಮಾಡಿ ಸಾಯುವುದು, ಹುತಾತ್ಮರಾಗುವುದು. ಕರ್ಣನಿಗೆ ಮಾತ್ರ ಆಗ್ಲಿಕ್ಕಿಲ್ಲ. ಮಾವ, ನೀವೊಂದು ಆರ್ತ ಏನಿಂತ ಹೆಸರು ಇಟ್ಟುಕೊಂಡವರು ಒಂದೇ ಪಕ್ಷದಲ್ಲಿರುವವನಿಗೆ ಮಾಟ ಮಾಡೋದಾ? ಆಗಲ್ಲ. ಅದಕ್ಕೆ ಹೇಳಿದ್ರು ಅದು ಬಿಡಿ ಮಾಟ ಮಾಡುವವರು ಅದನ್ನು ಮಾಡಿ ಆದರೂ ಸೇನಾಧ್ಯಕ್ಷ. ನಾನು ಯಾಕೆ ಹೇಳಲಿಕ್ಕೆ ಹೊರಟದ್ದು ಅಂತ ಕೇಳಿದ್ರೆ, ಅಲ್ಲಿ ಕೃಷ್ಣ ಎಷ್ಟು ಬಲಿಷ್ಠನೋ ಅಷ್ಟೇ ಪ್ರಬಲ ನೀವಿಲ್ಲಿ ಅಂತ ಹೇಳಲಿಕ್ಕೆ ಇಷ್ಟು ಸುತ್ತು ಬೆಳೆಸಿ ಹೇಗುವುದು ಹೇಗೆ? ಕೃಷ್ಣನಿಗೆ ಸಮ ಅಂತ ಹೇಳಿಬಿಟ್ರೆ ಆಗಲೇ ಅದೇ ಹೇಳಲಿಕ್ಕೆ ಹೊರಟದ್ದು ನಾನು. ನೀವು ನಾಳೆ ಕರ್ಣ ನನಗೆ ಕೃಷ್ಣಾರ್ಜುನರ ಹಾಗಲ್ಲ ಅಂತ ಹೇಳಲಿಕ್ಕೆ ಹೋಗುದು ಬೇಡ. ಕರ್ಣ ಇಲ್ಲದಿದ್ರು ನೀವು ಹೇಗೆ ಗೊತ್ತುಂಟಾ? ರಾವಣ ಪಕ್ಷದಲ್ಲಿ ಇಂದ್ರಜಿತ್ ಇದ್ದಾಗೆ ಅದು ಕೊನೆಗೆ. ಹೌದು, ಅದು ಎಂತದಿದ್ರೆ ಅದು ಕೊನೆಗೆ ಉಪಯೋಗಕ್ಕೆ. ಅದೆಲ್ಲ ನೀನು ಹೇಳೋದು ಸರಿ. ನಾನು ಕೃಷ್ಣನಿಗಿಂತ ಸ್ವಲ್ಪ ಹೆಚ್ಚು. ಅವ ದನ ಗಾಹಿ ಗೋಪಾಲಕ ಮಾತ್ರ, ಎತ್ತುಗಳ ಸುಳಿ ಬಾಲ ಎಲ್ಲ ಹೇಳಿ ಅನುಕೂಲ ಹೇಳಲಿಕ್ಕಿಲ್ಲ. ಮಾವ, ನೀವು ಮಾಡುವಾಗ ಒಂದು ಸುತ್ತು ತಕೊಳ್ಳುದಾ? ಒಂದು ಸುತ್ತು ತೆಕ್ಕೊಳ್ಳಬಹುದು, ಆದ್ರೆ ಬೆಳಗಾಗ್ತಾ ಬಂದದ್ದರಿಂದ ಅವನ ಸುತ್ತು ಕಡಿಮೆ ಆದೀತು. ಆಗಲ್ಲ. ಪಾರ್ಶ್ವ ಪರಿಣಾಮ ಬೀರಬಾರದು. ಸರಿ, ಬೇಡ. ಇದು ಒಂದು ಮುಗಿಸಿಯೇ ತಕೊಳ್ಳಿ ನೀವು. ಆದ್ರೆ ಒಂದುಂಟು. ಈಗ ಕೃಷ್ಣ ನಿಮಗೆ ಕೃಷ್ಣ ಅರ್ಜುನನಿಗೆ ಸಾರಥ್ಯ ಮಾಡೋದು ಸಾಕಾಗದಿದ್ರೆ ನಾವು ಸ್ವಲ್ಪ ಮೇಲೆ ಹೋಗುವ. ಎಲ್ಲಿಗೆ? ತ್ರಿಪುರ ಮಥನ ಕೇಳಿದಿರಲ್ಲ? ಅದಿತ್ತದಪ್ಪ ಕತೆ ನೆನಪುಂಟು. ತ್ರಿಪುರ ಸಂಹಾರ, ತ್ರಿಪುರ ಮಥನ, ಈಗ ಬೇರೆ ಬೇರೆ ಹೆಸರು ಬರ್ತಾರೆ. ಯಾರು ಈಗ ತ್ರಿಪುರ ದಹನ ಮಾಡಿದ ಪರಮೇಶ್ವರ. ಸಾರಥಿ ಯಾರು? ಸಾರಥಿ ಬ್ರಹ್ಮ ಅಲ್ವಾ? ಬಾಣ ಯಾರು? ನಾರಾಯಣ ಅಂತ. ನಾರಾಯಣ ಈಗ ಬರೀ ಸಣ್ಣವನ. ಬ್ರಹ್ಮ ರುದ್ರನಿಗಿಂತ ಈಗ ಭಾಗವತದ ಪ್ರಕಾರ ನೋಡಿದ್ರೆ ಬ್ರಹ್ಮನ ಹುಬ್ಬಿನಿಂದ ರುದ್ರ ಬಂದದ್ದು ಅಂತ ಇರುವುದು ಅಲ್ಲ? ಭಾಗವತದ ಪ್ರಕಾರ ಭಾಗವತ ಪರಂಪರೆ, ಪ್ರಹ್ಲಾದ ಪರಂಪರೆ, ಭಾಗವತ ಪರಂಪರೆ ಅಂತ ಇಲ್ವಾ? ಅದರಲ್ಲಿ ಬ್ರಹ್ಮನ ಹುಬ್ಬಿನಿಂದ ಬಂದದ್ದು. ಬಿಡಿ, ಈಗ ಒಂದೇ ಸಮಾನ ಅಂತ ಒಪ್ಪಿಕೊಳ್ತೀರಾ ನೀವು? ಈಗ ಸಾರಥ್ಯ ಸಣ್ಣದಾದರೆ ಬ್ರಹ್ಮ ಸಾರಥ್ಯ ಮಾಡೋದು ಅವನ ರಥಿಕತ್ವದಲ್ಲಿ. ವಾರಿದಾಸನ ಅಮರರಿಂಗೆ ಸಹಾಯ ಮಾಡುವುದಕ್ಕೆ ಬೇಕಾಗಿ ಸಾರಥಿ ಆಗ್ಲಿಲ್ವಾ? ಈಗ ದೇವರ ಅವತಾರ. ನಾನು ಬ್ರಹ್ಮನ ಮಟ್ಟಕ್ಕೆ ಹೋಗಬೇಕೀಗ. ಹೌದು ಅಲ್ಲ? ನೀವು ಅಷ್ಟು ತಲೆಬಿಸಿ ಮಾಡಬೇಕು. ಸೃಷ್ಟಿ, ಸ್ಥಿತಿ, ಲಯ, ಅದರಲ್ಲಿ ನಾನು ಸೃಷ್ಟಿಕರ್ತನಾಗಬೇಕು. ಹೌದು, ಅದು ಸೃಜನಶೀಲತೆ, ಪುನರ್ ಸೃಷ್ಟಿ, ಹೊಸ ಉದ್ಯಮದ ಸೃಷ್ಟಿ, ಇದನ್ನು ನಾನು ಮಾಡಬೇಕು. ಲಯಕಾರನಾಗಿ ಇವನೇ ಇದ್ದಾನೆ ರುದ್ರ ಕರ್ಣ. ಈಗ ಬಿಡಿ, ಅದು ಬಿಡಿ ಮಾವ. ಈಗ ಒಂದು ಮಾನುಷ ಮಿತಿಯಲ್ಲಿ ನೋಡಿದ್ರೆ ರಾಮ ದೊಡ್ಡವನು, ಮಾತಲ್ಲಿ ದೊಡ್ಡವನು. ಮಾನುಷ ವಿದ್ಯೆಯಲ್ಲಿ ರಾಮನೇ ಅಲ್ವ ಬಲಾಢ್ಯ? ಅದೇ ಮಾತಲ್ಲಿ ದೇವಲೋಕದವಲ್ಲ, ದೇವಲೋಕದವಲ್ಲ. ಹಾಗೆ ಇವ ಮನುಷ್ಯನ. ನೀನು ಕೇಳುವಾಗ ಈ ಅಸ್ಪಷ್ಟ ಕೇಳುವಾಗ ನಿಲ್ಲುದಿಲ್ಲ. ನಾವು ಏನೇನು ಉತ್ತರ ಕೊಟ್ಟು ಅವನಿಗೇನು ಗೊತ್ತಿಲ್ಲ ಅಂತ ಉಳಿದವರನ್ನು ನೀನು ಕೇಳುವಾಗ ಮಾನುಷ ಎನ್ನುವ ಶಬ್ದ ಪ್ರಯೋಗ ಮಾಡಲಿಕ್ಕಿಲ್ಲ. ರಾಮ ದೊಡ್ಡವನು, ರಾಮನಿಗೆ ಸಕಾಲಿಕವಾಗಿ ಸಾರಥಿತನವನ್ನು ಮಾಡುವುದಕ್ಕೆ ದೇವೇಂದ್ರನಿಂದ ಕಳುವಲ್ಪಟ್ಟ ಮಾತಲಿ ದೊಡ್ಡವನು ಅಂತ ಕೇಳಬೇಕು. ಆಗಲೂ ನಾನು ಹೇಳುದು ರಾಮ ದೊಡ್ಡವನೇ. ಅವನಿಗೇನು ಗೊತ್ತಿಲ್ಲ ಅಂತ ಮಾಡಲಿಕ್ಕೆ ನನಗೆ ಹುಚ್ಚ.
ಅಮ್ಮ ನನಗೆ ಇನ್ನು ಅಲ್ಲ ನಿಮಗೇನು ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಕಳೆದ್ರೆ ಅದ್ರ ಪ್ರಾರಂಭ ಆಗ್ಲಿಕ್ಕೆ ಹೆಚ್ಚು ಸಮಯ ಬೇಡ. ನಿಮಗೇನು ಗೊತ್ತಿಲ್ಲ ಅಂತ ನಾನು ಹೇಳಿದ್ರು ಲೋಕ ಹಂತಕ್ಕೆ ಒಪ್ಪಿತು. ಮುಟ್ಟಿದ್ದೀಗ. ಅದಲ್ಲ ಹೇಳಿದ್ದು ನಾನು. ಮತ್ತೆಂತದ್ದು? ಹೇಗೆ ರಾಮ ದೊಡ್ಡವಾಗುವುದು? ಮತ್ತೆ? ದೇವಲೋಕದ ಅನುಗ್ರಹ. ಅದೇ ಯಾವ ಆಧಾರದಲ್ಲಿ ಹೇಳಯ್ಯ? ದೇವ ಮಾನವ ಅದೇ ಈ ಮಟ್ಟ- ಮಾನುಷ ಮಿತಿಯಲ್ಲಿ ಜೀವಲೋಕ ಭವಲೋಕ ರಾಮ ಆತ್ಮಾನಂ ಮಾನುಷಂ ಮನ್ಯೆ ಅಂತ ಹೇಳುವ ಮಾನುಷ ಮಿತಿಯಲ್ಲಿ ನೋಡಿದ್ರೆ ನಾರಾಯಣನ ಅವತಾರ ಅಂತ ನೋಡಿದ್ರೆ ಅಲ್ಲ, ಹಾಗೆ ಹೇಳು. ಅದೇ ಹೇಳಿದ್ದು ನಾನು. ಅದ್ರಲ್ಲಿ ನೋಡಿದ್ರೆ ರಾಮ ಸಣ್ಣವನೇ ಅಲ್ವಾ? ಸರಿ, ಮಾತಲ್ಲಿ ಸಣ್ಣವಲ್ಲ, ಆ ಮಟ್ಟಕ್ಕೆ ಅವನಿಗಿಂತ ಸ್ವಲ್ಪ ಒಂದು ಗೇಣು ಕಡಿಮೆ ಅಷ್ಟೆ. ನೀವು ಕರ್ಣನಿದ್ದ ಹಾಗೆ ಹಾ, ಅವ ಸಾರಥ್ಯ ಮಾಡಲಿಲ್ಲ ರಾವಣ ವಧೆಗೆ ಬೇಕಾಗಿ. ಆ ರಾವಣ ವಧೆಗೆ ಬೇಕಾಗಿ ಮಾತಲಿ ಸಾರಥಿ ಮಾಡಿದ ಹಾಗೆ ನಾನೀಗ ಯಾರ ವಧೆಗೆ ಬೇಕಾಗಿ? ರಾವಣ ವಧೆಗೆ ಬೇಕಾಗಿ. ಅಲ್ಲಿ ಅರ್ಜುನನೆನ್ನುವ ಅರ್ಜುನ ರಾವಣ. ರಾವಣನು. ಹೌದೌದು. ಈಗ ಬೇಕಾದ್ರೆ ಕರ್ಣನನ್ನು ರಾಮ ಅಂತ ಮಾಡೋದು ಬೇಡ, ನನ್ನನ್ನು ರಾಮ ಅಂತ ಮಾಡು. ನಿನಗೆ ಇನ್ನು ಮುಂದೆ ನೀನು ನಾಳೆ ಕುಂಭಕರ್ಣ ಸೀತೆಯ ಮಗ ಅಂತ ಹೇಳದಿದ್ರೆ ಸಾಕು ಪುಣ್ಯ. ಅದೇ ಹೇಗೆ? ಯಾಕಂದ್ರೆ ನಿನಗೆ ಕ್ರೌರ್ಯ ಇದ್ದದ್ದ ರಾಕ್ಷಸ ಗುಣ ಇದ್ದವರು ಹಾಗೆ ಕಾಣುವುದಿಲ್ಲ. ಅರ್ಜುನನನ್ನು ನೀನು ರಾವಣನಿಗೆ ಸಮ ಮಾಡಿಬಿಟ್ಟಲ್ಲ. ನೀವು ಈಗ ಹಾಳಾಗುದು ಹೀಗೆ ವಿರೋಧ ಪಕ್ಷದವರ ಬಗ್ಗೆ ಅಲ್ಲ, ಇನ್ನ ಹಾಳಾಗ್ಲಿಕ್ಕೆ ಎಂತ? ಅಲ್ಲ, ವಿರೋಧ ಪಕ್ಷದವರ ಇನ್ನು ನಾನು ಇನ್ನ ಹಾಳಾಗ್ಲಿಕ್ಕೆ ಏನುಂಟಯ್ಯ? ನಾವು ಗೌರವರನ್ನು ಸೇರಿದ ಮೇಲೆ ಹಾಳಿನ ಪರಾಕಾಷ್ಠೆ ಮುಟ್ಟಿದ ಅಂತಲೇ. ನಾವು ಗೆಲ್ಲಬೇಕಾದ್ರೆ ಮೊದಲು ಅವರ ಬಗ್ಗೆ ವಿರೋಧ ಬೇಕು. ಅದಕ್ಕೆ ಹೇಳಿದ್ದು ಮಾವ ಬಿಡಿ, ಎಲ್ಲ ಬಿಡಿ, ನೀವು ತಲೆ ಮೇಲೆ ಕೈ ಇಡುದು ಬೇಡ, ಮುಗಿಸುವ. ಬೆಳಗಾಯ್ತು. ಅದು ಎತ್ತದಲ್ಲ, ಬೇರೆ ಏನೂ ಅಲ್ಲ. ಈಗ ನೀವು ಹೇಳಿದ್ರಲ್ಲ, ಇಲ್ಲಿಯವರೆಗೆ ಕಳ್ಕೊಂಡದ್ದಲ್ಲದೆ ಅವನಲ್ಲಿ ಏನಾದರೂ ಉಂಟಾ ಅಂತ. ಉಂಟು, ಉಂಟು. ಅದೆಂತದ್ದು? ಮೆಲ್ಲ ಹೇಳು, ಗಟ್ಟಿ ಹೇಳಬೇಡ. ಅಲ್ಲ ಅದು ದೊಡ್ಡದು ಹೇಳು. ಗೆಲ್ಲಬಾರದು ಅಂತ ನನಗೆ ಆಗ್ರಹ ಇಲ್ಲ. ನೀನು ಗೆಲ್ಲಬೇಕು ಅಂತಲೇ ನಾನು ಭಾವಿಸುವುದು. ಅದಕ್ಕಾಗಿಯೇ ನಾನು ನಿಷ್ಕಾಮಿಯಾಗಿ ಹೋರಾಟ ಮಾಡುದು. ಕೇಳಿದ್ದೇನೋ? ನಾಳೆ ಏನಾದರೂ ಗೆದ್ದ ಪಟ್ಟ ಸಿಕ್ಕಿದ್ರೆ ಬಲಭಾಗದಲ್ಲಿ ಜಾಗ ಕೊಡಬೇಕು ಅಂತ ಕೇಳಿದ್ದೇನೋ? ಇಲ್ಲ, ನಿಷ್ಕಾಮ ನಿಸ್ಪೃಹವಾಗಿ ಹೋರಾಟ ಮಾಡುದು. ಈಗ ಇದನ್ನು ಗುಟ್ಟಲ್ಲಿ ಹೇಳು, ಹೊರಗಿನವರಿಗೆ ಕೇಳಿ. ನೀವು ನನ್ನನ್ನು ಒಪ್ಪುದು ಬೇಡ, ಕರ್ಣನನ್ನು ಒಪ್ಪುದು ಬೇಡ, ಪರಶುರಾಮನನ್ನು ಒಪ್ಪುತ್ತೀರಾ? ಪರಶುರಾಮರನ್ನೆಲ್ಲ ಒಪ್ಪದೆ. ಮೊನ್ನೆ ಸಂಧಾನಕ್ಕೆ ಬರುವಾಗ ಬಂದಿದ್ರಲ್ಲ ಭಾರ್ಗವರಾಮ, ಅವರ ಶಿಷ್ಯ ವೃತ್ತಿಯಲ್ಲಿ ಇದ್ದ ಯಾರು? ಕರ್ಣ. ಹೌದೇ? ಅವರು ರುದ್ರನ ಕುರಿತಾಗಿ ತಪಸ್ಸನ್ನ ಆಚರಿಸಿ ನನಗೆ ಅಸ್ತ್ರ ವಿಶೇಷಗಳು ಬೇಕು ಅಂತ ಕೇಳಿದ್ರಂತೆ. ಹೌದಪ್ಪ. ಹಾಗೆ ಕೊಡ್ಲಿಕ್ಕಾಗೋದಿಲ್ಲ. ಯಾವನಿಗೆ ಪಾತ್ರತ್ವ ಉಂಟು ಅವನಿಗೆ ಮಾತ್ರ ಕೊಡು, ನೀನೇನಾದ್ರೂ ಸಾಧನೆ ಮಾಡಿ ತೋರಿಸು, ಆಮೇಲೆ ಕೊಡ್ತೇನೆ ಅಂತ ಹೇಳಿ. ಇಂದ್ರಾದಿ ದೇವತೆಗಳನ್ನು ಉಳಿಸುವುದಕ್ಕೆ ಬೇಕಾಗಿ ರಾಕ್ಷಸರ ಸಂಹಾರ ಮಾಡಿದ ಪರಶುರಾಮರ ಪಾತ್ರತ್ವವನ್ನು ನೋಡಿ ರುದ್ರದೇವರು ಯಾವುದೆಲ್ಲ ಅಸ್ತ್ರ ವಿಶೇಷಗಳನ್ನು ಕರುಣಿಸಿದ್ರೋ ಅದು ಈಗ ಕರ್ಣನ ಕೈಯಲ್ಲಿ ಉಂಟು. ಹೌದೇ? ಹೌದು. ಮೊದಲೇ ಹೇಳಬಾರ್ದೇನಯ್ಯ, ಇಂತಹ ವಿಶಿಷ್ಟವಾದಂತಹ ಪಾಂಡವರ ಪಾಲಿಗೆ ಮಾರಕವಾದ ಆಯುಧಗಳನ್ನು ಅವ ಕಾಲಕ್ಕೆ ಸರಿಯಾಗಿ ಪೂಜೆ ಎಲ್ಲ ಮಾಡಿ ಸಿದ್ಧತೆಯಲ್ಲಿ ಇಟ್ಟಿದ್ದಾನೆ. ಎಲ್ಲರ ಮರಳಿ ಕಚ್ಚಿತ್ತು ನಾಳೆ. ಸಿದ್ಧಾಸ್ತ್ರಗಳೆಲ್ಲ ಉಂಟು ಅಂತ ಹೇಳಿದ. ಇರ್ಲಿ, ಅದಕ್ಕಿಂತಲೂ ಹೆಚ್ಚು ಕೆಲವೆಲ್ಲ ಹೇಳಿದ. ಲಕ್ಷವೇದನದಲ್ಲಿ, ಯುದ್ಧ ಮಾಡುವ ವೇಗದಲ್ಲಿ, ರಥ ಯುದ್ಧದಲ್ಲಿ, ಅದೊಂದೇ ಅಲ್ಲ, ನಾವು ಹೋಗಿದ್ದೇವಲ್ಲ, ಅದೊಂದೇ ಅಲ್ಲ. ಅದೇನಾದರೂ ಆಗ ಘೋಷಣೆ ಮಾಡದೆ ಹೋದ್ರೆ. ಮೊನ್ನೆ ನೋಡಿ, ಅಲ್ಲ ಈಗ ಒಳ್ಳೇದು ಕೆಟ್ಟದ್ದಲ್ಲ, ಮೊನ್ನೆ ಅಭಿಮನ್ಯುವಿನ ಸಿಂಜಿನಿ ಕಡಿಯುವುದಕ್ಕೆ ಕರ್ಣನನ್ನೇ ಯಾಕೆ ಉಪಯೋಗಿಸಿತು? ಅಷ್ಟು ವೇಗದಲ್ಲಿ ಸಿಂಜಿನಿಯನ್ನು ನೋಟವಿಟ್ಟು ಲಕ್ಷವೇದನ ಮಾಡುವ ಯೋಧ ನಮ್ಮಲ್ಲಿ ಕರ್ಣ ಮಾತ್ರ. ಹಾಗಾಗಿ ಗುರುಗಳು ಅವನನ್ನೇ ಆರಿಸಿದ್ದು. ಅಂತ ಲಕ್ಷವೇದನ ಮಾಡುವ ರಥ ಯುದ್ಧದಲ್ಲಿ ಪಳಗಿದ ಕರ್ಣ ಅರ್ಜುನನಿಗಿಂತ ಹೆಚ್ಚು ಆ ವಿಷಯದಲ್ಲಿ ಹೆಚ್ಚು. ಹಾಗಾಗಿ ಅಂತ ಕರ್ಣನಿಗೆ ಪರಶುರಾಮರ ಶಿಷ್ಯವೃತ್ತಿಯಲ್ಲಿರುವಾಗ ಒಂದು ಶಾಪ ಸಿಕ್ಕಿತಂತೆ. ಶಾಪ ಬೇರೇನೂ ಅಲ್ಲ, ನಿರ್ಣಾಯಕ ಯುದ್ಧದಲ್ಲಿ ನಾನು ಕಲಿಸಿದ್ದು ನಿನಗೆ ನೆನಪಿಗೆ ಬರದೆ ಹೋಗಲಿ ಅಂತ. ಇನ್ನು ನಾನು ಹೋಗಿ ಏನಯ್ಯ ಸಹಾಯ ಮಾಡುವುದು ಅವನಿಗೆ? ಮರೆವು ಯಾವ ರೋಗ ಇದ್ದವರನ್ನಾದರೂ ಒಂದು ಅರೆಗಳಿಗೆ ಒಂದು ದಿನ ಸುಧಾರಿಸಬಹುದು. ಮರವೇ ಶುರುವಾದವರನ್ನು ಸರಿ ಮಾಡ್ಲಿಕ್ಕೆ ಉಂಟು? ನಮ್ಮನ್ನೇ ಕೇಳಲಿಕ್ಕಿಲ್ವ ನೀನು ಯಾರು ಅಂತ? ನೀವು ನನ್ನನ್ನು ಸರಿ ಅರ್ಥ ಮಾಡಿಕೊಂಡಿದ್ದೀರಲ್ಲ. ನಿನ್ನನ್ನು ಸರಿ ಅಂತ ನಾನಿಗೊಂದು ಒಂದು ಅರ್ಧ ನಂಬಿಕೆ ಉಂಟು ನಿನ್ನೊಂದು ಸರಿ. ನಾನೊಂದು ಶಾಪದ ವಿಷಯ ಹೇಳಿ ಮುಗಿಸಿಯೇನ? ಅಲ್ಲ, ಮುಗಿಸ್ಲಿಕ್ಕಿಲ್ಲ, ಉಂಟು, ಇನ್ನು ಉಂಟು. ಅದಕ್ಕೆ ಹುರಿಶಾಪ ಉಂಟು. ಸ್ಪಷ್ಟ ಹೇಳಿದ್ದಾರಂತೆ. ಹೇಗೆ? ಅವ ಕಣ್ಣೀರು ಹಾಕಿ ಗುರುಗಳೇ ನನ್ನನ್ನು ರಕ್ಷಿಸಬೇಕು ಅಂತ ಕೇಳುವಾಗ, ಭದ್ರತ್ವದಿಂದಿಷ್ಟು ದಿನ ವಿದ್ಯೆ ಕಲಿತುದಕ್ಕೆ, ಮಾವ ಸರಿ ಕಿವಿ ಕೊಡಿ ನೀವು, ನಿಮ್ಮ ಹೆಸರು ಎಲ್ಲಿ ಬಂದಿದೆ ಅಂತ. ಭದ್ರತ್ವದಿಂದಿಷ್ಟು ದಿನ ವಿದ್ಯೆ ಕಲಿತುದಕ್ಕೆ ಉದ್ರೇಕದಿ ಮುಂದೆ ರಣದಿ ಮದ್ರ ಭೂಪಾಲನ ಸೂತತ್ವದಲ್ಲಿ ಜೈಸೆನುತ ಸಮುದ್ರ ಭೀಕರ ಪೇಳ್ದ ಮುದಲಿ. ಯಾವುದು ನಿನಗೆ ಬಾಯ್ಪಾಠ ಬರುವುದಿಲ್ಲ, ಆದಿ ಹಿಡಿದು ಎತ್ತುಗಡೆ ಮಾಡುದು, ಇದು ಪೂರ್ತಿ ಬರ್ತದೆ ನಿನಗೆ. ಅಲ್ಲ, ಅದು ಬೇಕಾದ್ದು ನಿನಗೆ ಅನುಕೂಲ. ಹೌದೌದು ಹೌದು.
ಸಮುದ್ರ ಭೀಕರರಾದ ಹಾ? ಪರಶುರಾಮರು ಸಮುದ್ರ ಭೀಕರರಾದ ಉದ್ರೇಕದಿಂದ ನೀನು ನಿರ್ಣಾಯಕ ಯುದ್ಧ ಮಾಡುವಾಗ ಮದ್ರಭೂಪಾಲನ ನೀವು ಬಹುಶಃ ನೀವು ಈ ಕಡೆ ಬರ್ತೀರಿ ಅಂತ ಯಾರು ನಿರೀಕ್ಷೆ ಮಾಡದ ಇರುವಂತಹ ಆ ಸಂದರ್ಭದಲ್ಲಿ ಕರ್ಣನ ಬಾಲ್ಯದಲ್ಲಿ ನಿಮ್ಮ ಸಾರಥ್ಯದಲ್ಲಿ ಜಯ ಉಂಟು ಅಂತ ಹೇಳಿದ ಮೇಲೆ ಅದಕ್ಕೆ ಅಲ್ವಾ ಮೊನ್ನೆ ದಾರಿಯಿಂದ ಒಳಗೆ ಕರ್ಕೊಂಡು ಬಂದು ಸತ್ಕಾರ ಮಾಡುವಲ್ಲಿ ಅವ ಪ್ರಧಾನ ಭೂಮಿಕೆ ವಹಿಸಿ. ಹೌದಲ್ಲ ಅವ್ರು ಸ್ವಲ್ಪ ಹೇಳಿದ ನೀವು ಇದನ್ನು ಮೊದಲು ಹೇಳಬೇಕು. ಈಗ ಇಲ್ಲಿ ಕೂತ್ಕೋ, ಈಗ ಇದು ಸ್ವಲ್ಪ ಕುಡಿ ಅಂತ ನೀನು ಇದನ್ನೆಲ್ಲ ಅಲ್ಲ, ಇದು ಸ್ವಲ್ಪ ನೀನು ಕುಡಿ ಅಂತ ಪಾನೀಯಗಳು ನಿನಗೂ ಇರಲಿ ಅಂತ ಇದನ್ನೆಲ್ಲ ಮೊದಲು ಹೇಳಬೇಡ. ನಾವು ಒಂದು ಕೆಲಸ ಮಾಡುವ, ನಾಳೆ ಒಟ್ಟಿಗೆ ಕುಡಿಯುವ. ಕುಡ್ದದ್ದು ಒಂದು ಜಯ ಪಾನ ಬೇರೇನನ್ನಲ್ಲ, ಪಾನಕಗಳನ್ನು ಕುಡಿ. ಸರಿ. ಅಂತೂ ಈಗ ಸ್ಫುಟ ಆಯಿತು. ಕೀಳರಿಗೆ ನೆರೆಯಾಗಿ ಬಂದವ ನಾನಲ್ಲವೇ ಹುಳನಲ್ಲವೇ ನಾನು ಕೂಡಲೇ ಮೇಣ್ ತನಗದು ಪೇಳಿ ಫಲವೇ ನಿನ್ನು ಹೇಳಿ ಫಲವೇ ನಿನ್ನು ಪೇಳಿ ಫಲವೇ ನಿನ್ನು ಪ್ರಾರಬ್ಧಾನುವಗದಿಂದ ಪ್ರಾರಬ್ಧಾನುವಶದಿಂದ ಮೇಳವಿಸಿತಲ್ಲದೆ ವಿರೋಧವ ತಾಳಲಿಂದೇನ ಪುರಿದರುಳು. ಇದು ಪ್ರಾರಬ್ಧದಿಂದ ಮೇಳವಿಸಿದ ಮೇಲೆ ವಿರೋಧ ಮಾಡಿ ಮಾನವ ಯತ್ನದಿಂದ ಏನು ಮಾಡಿ ಕೋಳು ಹೋದುದು ಹೋಗುವುದೇ ಮತ್ತೆಂಥದ್ದು. ನಿನ್ನ ನುಡಿ ಕೈಗೊಂಡೆ ನಿನ್ನ ನುಡಿ ಕೈಗೊಂಡೆ ನಿನ್ನ ನುಡಿ ಕೈಗೊಂಡೆ ಇಂದಿನಲ್ಲಿ ನಿನ್ನ ನುಡಿ ಕೈಗೊಂಡೆ. ನಾಳೆ ಹೇಗೆ ಅಂತ ಹೇಳಿ ಮತ್ತೆ ನಾಳೆಗೆ ಅಲ್ವಾ ಬೇಕಾದದ್ದು? ಮೇಳವಿಸಿದಲ್ಲದೆ ವಿರೋಧವ ತಾಳಲಿಂದೇನ ಪುರಿದರುಳು. ಕೋಳು ಹೋದುದು ನಿನ್ನ ನುಡಿ ಕೈಗೊಂಡೆ ನಿಂದಿನಲ್ಲಿ. ಹೃದಯ 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 ಒಮ್ಮೆ ಗಟ್ಟಿ ಹೇಳಿ. ಕೀಳರಿಗೆ ನೆರೆಯಾಗಿ ಬಂದವ ಕೂಳಲಲ್ಲವೇ ಮೇಂಡನಗಿದು ಪೇಳಿ ಫಲವೇ ನಿನ್ನೋ ಪ್ರಾರಬ್ಧಾನು ವಶದಿಂದ ಮೇಳ ಬೇಸಿತಲ್ಲದೆ ವಿರೋಧವ ತಾಳಲಿಂದಿನ ಪುದಿದರುಳು. ಕೋಳು ಹೋದುದು ನಿನ್ನ ನುಡಿ ಕೈಗೊಂಡೆ ನಿಂದಿನಲ್ಲಿ. ನನಗೆ ವಿವರಣೆ ಸಿಕ್ಕಿತು. ಮಾವ ಕರ್ಣನ ಜೀವನದ ರಹಸ್ಯ ನನ್ನಲ್ಲಿ ಸ್ಫೋಟಗೊಂಡಿತು. ಮಾವ ಓ ನೀವು ಇದು ನನ್ನಲ್ಲಿ ಮಾತಾಡೋದು ಸ್ವಾಗತವ? ಇನ್ನಲ್ಲಿ ಹಾ ಸರಿ. ಎಲ್ಲ ಸಲ ಅಳಿಯ ಅಳಿಯ ಅಂತ ಕರೆದ್ರೆ ನಿನಗೆ ಸಂಶಯ ಬಂದಿತ್ತು. ಇದು ಹೌದು. ನಿಜಕ್ಕೂ ಕರೆಯುವುದು ನಾಟಕವನ್ನು. ಅಲ್ಲ ನನಗೆ ನೀವು ನಿಮ್ಮಷ್ಟಕ್ಕೆ ಮಾತಾಡೋದು ನಾನು ಎರಡೂ ಕೂಡ ಹಾ. ಆಚೆಗೆ ನೋಡಿ ಅವ್ಯಕ್ತವಾದ ವಿಧಿಯ ಜೊತೆ ಮಾತಾಡು, ಹಾ ವಿಧಿಯನ್ನೇ ಪ್ರಾಯೋಜಕರನ್ನಾಗಿ ಪಡೆದು ನೀನು ಪ್ರತಿನಿಧಿಯಾಗಿ ಬಂದದ್ದರಿಂದ ನಿನ್ನನ್ನು ನೋಡಿ ಮಾತಾಡು. ಸರಿ ಸರಿ ಸರಿ. ಕರ್ಣನೇ ಸಂಬಂಧದಲ್ಲಿರುವ ರಹಸ್ಯಗಳು ಬಹಿರಂಗವಾದವು. ಹಾ ಆ ಕಾರಣದಿಂದ ಕರ್ಣನ ವಿಚಾರದಲ್ಲಿ ಇನ್ನು ನಾನು ನೇತ್ಯಾತ್ಮಕವಾಗಿ ಏನು ಆಡುವುದಕ್ಕಿಲ್ಲ. ಸರಿ. ಭಾರ್ಗವರಾಮರ ಶುದ್ಧರಾಯಸ ಹಾ ನಿರ್ಣಾಯಕವಾಗಿ ಈ ಕಾಲದಲ್ಲಿ ನಾಳೆ ಮುಂಜಾನೆಯಿಂದ ಸಂಜೆಯವರೆಗಿನ ಹಾ ಕರ್ಣ ಪ್ರತಾಪದಲ್ಲಿ ಸತ್ಯಗೊಳ್ಳುತ್ತದೆ, ಸಾಕಾರಗೊಳ್ಳುತ್ತದೆ ಅಂತ ಆದರೆ ಹಾ ನಾನು ಅದನ್ನು ನಿರಾಕರಿಸತಕ್ಕವನಲ್ಲ. ಸರಿ. ಸಡ್ಡು ಹೊಡೆದು ನಿಲ್ಲಬಹುದು ನನಗೆ. ಹಾ ಈ ಇವರೆಲ್ಲ ಕ್ರಾಂತದರ್ಶಿಗಳಂತೆ, ಹಾ. ಇವರೆಲ್ಲ ಬಹಳ ದಿವ್ಯ ದರ್ಶನ ಉಳ್ಳವರಂತೆ, ಸಾಮರ್ಥ್ಯ ಉಳ್ಳವರಂತೆ. ಹಾ. ಸುಳ್ಳು ಮಾಡಬೇಕು. ಹಾ. ನನ್ನ ಕೈಕಾಲುಗಳನ್ನು ಕಟ್ಟಿಹಾಕಿ ಹಾ. ಪರಶುರಾಮರ ಮಾತನ್ನು ಸುಳ್ಳು ಮಾಡ್ತೇನೆ ಅಂತ ಹೇಳಿದ್ರು ಪ್ರಾರಬ್ಧ ಬಿಡ್ಲಿಕ್ಕಿಲ್ಲ. ಹಾ ಯಾಕೆ? ನಾಳೆ ಉಳಿದವರು ಹೇಳ್ತಾರೆ, ನಿನಗೂ ನನಗೂ ಕತೆ ಗೊತ್ತಾಯ್ತೆ, ಊರವರಿಗೆ ಗೊತ್ತಾಗಬೇಡುವ. ಮಾವ ಕೀಳರಿಗೆ ನೆರೆಯಾಗಿ ಬಂದವನು ಕೂಳನಲ್ವೇ? ಉಳಿದವರು ಹೇಳ್ತಾರೆ, ಅವರಿಗಿನ್ನೂ ರಹಸ್ಯ ಗೊತ್ತಿಲ್ಲಲ್ಲ, ಬಿಡು, ಅವರ ಬಾಯಿಗೆ ಮಣ್ಣಾಕ್ಲಿ. ಮಾವ ಓ ನಿಮ್ಮನ್ನು ತಿದ್ದುದಲ್ಲ, ಅದು ಪ್ರಾರಬ್ಧ ಅಲ್ಲ, ಅದು ಯೋಗ. ಈಗ ನೀನು ಅದನ್ನು ಯೋಗ ಅಂತ ಹೇಳು. ಹಾ. ಹಾಗೆಂದು ಯೋಗ ಸಂಚಿತ ಇತ್ಯಾದಿ ಹೇಳುವಾಗ ಪ್ರಾರಬ್ಧ ಒಂದು ಉಂಟಲ್ಲ, ಹೌದು. ಇದು ನನಗೆ ಪ್ರಾರಬ್ಧ. ಹಾ. ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಹಾ. ಭೂಜಾತನಾದ ಮೇಲೆ ಇದು ಫಲಿಸುವುದಕ್ಕೆ ಪ್ರಾರಂಭ ಆದ. ಹೌದೌದು. ಆ ಕಾರಣದಿಂದ ಈಗ ನೀನು ಯೋಗ ಅಂತ ಭಾವಿಸು, ನಿನ್ನ ಯೋಗ, ನಿನ್ನ ಸುಯೋಗ ಹಾ. ನಾನು ಒಪ್ಪಿದ್ದೇನೆ. ಆದರೆ ಒಂದುಂಟು, ಏನು ಮಾವ? ಅರ್ಜುನ ಕೃಷ್ಣರ ನಡುವೆ ಒಂದು ಸುಹೃದ್ ಸಂಬಂಧ ಉಂಟು. ಉಂಟು ಉಂಟು ಉಂಟು. ಅವನನ್ನು ಮೀರಿ ಇವ ಹೋಗುವುದಿಲ್ಲ, ಇವನನ್ನು ಮೀರಿ ಅವ ಹೋಗುವುದಿಲ್ಲ.
ಅಲ್ವಾ? ಹೌದೌದು. ಆದರೆ ನಮ್ಮೊಳಗಷ್ಟು ಸರಿ ಬಂದೀತು ಅಂತ ನನಗೆ ಅನ್ನಿಸುವುದಿಲ್ಲ. ನಾಳೆ ಒಂದು ಸುಧಾರಿಸಿ ಮಾವ. ಅದೇ ಒಂದು ನಾಳೆ ದಿವಸ. ಸುಧಾರಿಸಬೇಕಿದ್ರೆ ನೀನು ಕರ್ಣನಿಗೆ ಒಂದು ಮಾತು, ನನ್ನ ಸಂದೇಶ ಹೇಳಬೇಕು. ಏನು? ಈಗ ಅವ ಹೇಳ್ತಾನೆ, ನಾಳ ರಣದೊಳನೆಗೆ ಅತಿಶಯದ ಸಾರಥಿ ಒಲಿದನಾದಡೆ ಹಣದ ಔತಣವನ್ನ ಬಡಿಸುವ. ಹೌದೌದು. ಅವನ ಮಾತನ್ನು ನಾನು ಪುನಃ ಹೇಳಿದ್ರೆ ನನಗೆ ದೊಡ್ಡ ಸ್ಥಿತಿ ಬಂದಿದ್ದವರದ್ದು ಪ್ರಯೋಜನ ಇಲ್ಲ. ಹೌದೌದು. ಆದರೆ ನಾನು ಒಂದು ಶರ್ತ ಹೇಳಬೇಕಲ್ಲ. ಏನದು? ಕರ್ಣನು ತನ್ನಯ ಹಮ್ಮಿನಳೆಮ್ಮನು ಲೆಕ್ಕಿಸದೇ ಇರಲು ಹಾ. ಆತನ ರಥದಳು ಅರಕ್ಷಣ ನಾನಿದೆ. ಮಾವ 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 ವಾಗೆ ನಿಲ್ಲು, ವಾಗೆಯನ್ನು ಬಿಸಿಟ್ಟು ಹಾ. ಆ ತಕ್ಷಣಕ್ಕೆ ಹೊರಟೇನು. ಆದರೆ ಸುಯೋಗ ಎನ್ನುವುದನ್ನು ಪಡೆಯುವಂತಹ ಸತ್ಕರ್ಮಿ ನೀನು ಹೌದಾದರೆ ಹಾ. ಪಕ್ಕನೆ ಬಂದು ಹೆಚ್ಚು ಕಡಿಮೆ ಆದರೂ ಸರಿ ಮಾಡಬೇಕು. ಮಾವ ಆಮೇಲೆ ಏನಾದರೂ ಮಾಡುವ. ಒಂದು ಆದರೆ ನನ್ನ ಮಾತನ್ನು ಮೀರಿ ಪದೇ ಪದೇ ನನ್ನ ಸಲಹೆಗಳನ್ನು ತಿರಸ್ಕರಿಸಿ ಹಾ. ಜಟಿಲವಾದ ಶುಷ್ಕ ಪ್ರಶ್ನೆ ಕೇಳಿ ನೀನು ಹಾಗೆಲ್ವ ಹೀಗೆಲ್ವ ಅಂತ ಆಡಿದ್ರೆ ಹಾ. ಅರಕ್ಷಣ ಮಾವ, ನೀವು ಜೀವನದಲ್ಲಿ ಸಂಪಾದನೆ ಮಾಡಿದ್ದನ್ನು ಉಳಿತಾಯ ಮಾಡಲಿಲ್ವಾ? ಮಾಡಿದ್ದಾನಪ್ಪ. ನಾನಾ ಮೂಲಗಳಲ್ಲಿ ಹೂಡಿಕೆ ಮಾಡಿದ್ದೇನೆ. ನಾಳೆ ಒಂದು ದಿವಸ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬೈಯುವುದನ್ನೆಲ್ಲ ಉಳಿತಾಯ ಮಾಡಿ ಸಂಜೆ ಬೈಲಿಕ್ಕೆ ಆಗ್ಲಿಕ್ಕಿಲ್ವಾ? ಆದರೆ ಒಂದುಂಟು, ನಾನು ಹೂಡಿಕೆ ಮಾಡಿದ್ದನ್ನೆಲ್ಲ ಯಾವಾಗ ಹಿಂದಕ್ಕೆ ತಗೊಳ್ತೇನೆ ಅಂತ ಹೇಳುವುದಕ್ಕೆ ಅವಧಿ ಬರಲಿಲ್ಲ. ಕರ್ಣ ಒಂದು ದಿನ ಮೊದಲೇ ತಗೊಂಡಿದ್ದಾನಂತೆ ಹೂಡಿಕೆಯನ್ನು. ಅವನ ಬಾಯಿಗೂ ಬೀಗ ಹಾಕಿಸ್ತೀಯ ನೀನು? ಅಲ್ಲ ಹೇಳ್ತೇನೆ ಮಾವ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ಮತ್ತೆ ಸುಳ್ಳು ಹೇಳುದಿಲ್ಲ, ಪ್ರಾಮಾಣಿಕವಾಗಿ. ಆದ್ರೆ ಒಂದು ಅರ್ಧದಿಂದೆಲ್ಲ ಇಳಿದು ಬರಬಾರ್ದು. ನಾಳೆ ಒಂದು ದಿವಸಕ್ಕೆ ನಾನು ಅರ್ಧದಿಂದ ಇಳಿಯುವುದಿಲ್ಲ. ಮುಗಿಲಿಕ್ಕೆ ಸ್ವಲ್ಪ ಹೊತ್ತು ಇರುವಾಗ ಇಳಿತೇನೆ, ಇಲ್ಲದ ಪ್ರಾರಂಭದಲ್ಲಿ ಇಳಿತೇನೆ. ಹಾಗಲ್ಲ, ಅಂದ್ರೆ ನಾಳೆ ಒಂದು ಅದೇ ಇಳಿಯುವುದಾದ್ರೆ ವ್ಯಕ್ತವಾಗಿ ಆಡಿದ್ದಲ್ಲ ನಾಳೆಯ ಘಟನೆ. ನಾನು ಒಂದು ವೇಳೆ ಒಂದು ಹಂತದಿಂದ ಇಳಿಯುವುದಿದ್ರೆ ಪ್ರಾರಂಭದಲ್ಲೇ ಇಳಿದೇನು, ನನ್ನಿಂದ ಆಗಲಿಕ್ಕಿಲ್ಲ ಅಂತ ಚಾತು ನಿರಾಕರಿಸಿಯೇನು, ಅಥವಾ ಕೊನೆಗೆ ಇಳಿದೇನು, ಮಧ್ಯದಲ್ಲೆಲ್ಲ ಇಳಿಯುವ ಕ್ರಮ ಇಲ್ಲ. ಆದರೆ ನಾ ಕೊಟ್ಟ ಸಲಹೆ ಅವನ ಉತ್ಕರಕ್ಕೆ, ಆ ಉತ್ಕರತೆಯಿಂದ ನಿನಗಾಗುವ ಲಾಭಕ್ಕೆ ಪೂರಕವಾಗಿರುತ್ತದೆ. ಅವ ಇದನ್ನು ಕರಿಸಬಾರದು. ಅವನಿಗೆ ಹೇಳಿಬಿಡು, ಕಾಕ ಇನ್ನು ಸೂರ್ಯ ಉದಿಸ್ಲಿಕ್ಕೆ ಒಂದು ಗೇಣಿರುವುದು, ಇನ್ನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ ಹಾಗೆ ಮಾಡೋ ಪುಣ್ಯಾತ್ಮ ನಿದ್ದೆಗೆಟ್ಟು ಕೆಲಸ ಮಾಡ್ಲಿಕ್ಕೆ ಮೊದಲಾಗ ಆಗುದಿಲ್ಲ ನನಗೆ. ಮಾವ, ನಾನು ನಾಳೆ ಯುದ್ಧದ ಪಾತ್ರ ಇಲ್ಲ ನನ್ನದು. ನಾಳೆ ನನ್ನದು ಅವಲೋಕನ. ಅಲ್ಲ, ಯುದ್ಧ ವಾರ್ತೆ ಸಂಗ್ರಹವ ಆಗಲ್ಲ. ನಿಮ್ಮ ಆಗಲ್ಲ, ನಿಮ್ಮ ರಥದೊಟ್ಟಿಗೆ ನನ್ನ ರಥ. ನಿಮಗೆ ಜಗಳ ಆದ್ರೆ ನಿಲ್ಲಿಸಲಿಕ್ಕೆ ಬರ್ಬೇಕಲ್ಲ. ನಾನು ಕೆಲಸ ಮಾಡು, ನೀನೊಂದು ಕೆಲಸ ಮಾಡು, ನಾಳೆ ವಿಶ್ರಾಂತಿ ತಗೊಳ್ಬೇಕಂದ್ರೆ ವಾಚ್ಯ ಇದು ಅರ್ಥ ಹಾಗೆಲ್ಲ. ನೀನು ಕುಳಿತಲ್ಲೇ ಯುದ್ಧವನ್ನು ನೋಡಬಹುದು. ನೀನು ನಾಳೆ ಹಸ್ತಿನಾವತಿಗೆ ಹೋಗು, ಸಂಜಯನನ್ನು ಕರೆ, ನಿನ್ನ ಕೈಯಲ್ಲಿ ಕುಳಿತಲ್ಲೇ ಯುದ್ಧ ಪ್ರಸಕ್ತಿಯನ್ನು ಕಾಲ ಆಡಿಸ್ತಾ ನೋಡುವ. ಹಾಯಾಗಿ ಪಕ್ಕದಲ್ಲಿ ಪಾನೀಯ ಎಲ್ಲ ಇಟ್ಟುಕೋ. ಹೀಗೆ ಅವನ ಕೈಯಲ್ಲಿ ನೋಡಿದ್ರೆ ಆಗ್ಲಿಕ್ಕಿಲ್ವೋ? ಆದ್ರೆ ಅದು ನೇರ ಪ್ರಸಾರದಲ್ಲಿ ನೋಡಿದ್ರೆ, ನೇರ ನೋಡಿದಾಗ ಅಲ್ಲ, ಇಲ್ಲಿಯವರೆಗೆ ಆದ ಮೇಲೆ ಇನ್ನು ನಿನಗೆ ವಾರ ಪ್ರಸಾರ ಅಲ್ಲದೆ ನೇರ ಪ್ರಸಾರ ನಿನ್ನ ಭಾಗ್ಯ ದೊಡ್ಡದಾದ್ರೆ ಗೆಲ್ತೇವೆ ನಾವು. ನೀವು ಕಾಲಾಡಿಸಬೇಡಿ ನನ್ನ ಕತ್ತಿ ಮತ್ತು ಕಿರೀಟ. ನಾನು ಕಾಲಾಡಿಸಿದ್ದು ಯಾಕೆ? ಕತ್ತಿ ಮತ್ತು ಅದನ್ನೊಂದು ಕೊಡಿ ನಂಗೆ. ಅದಲ್ಲ, ಈ ಪೀಠದಲ್ಲಿ ಕೂತು ಮರ ಕಾಲಿಗೆ ಈಗ ನಮ್ಮನ್ನು ಇರು ಹತ್ತುವುದು ಅಂತ ಹೇಳುದಿಲ್ಲ. ನಿನ್ನ ಮಾತು ಮೈಡಿ ಜೇನು ನೊಣ ಕಚ್ಚಿದ ಹಾಗೆ ಈಗ ಕಾಲಿಂದ ಇರು ಹತ್ತಲಿಲ್ಲ. ಅದು ಕಿರೀಟ ಮತ್ತು ಕತ್ತಿ ಒಂದು ಕೊಡಿ, ಈಗ ತಕೊಳ್ತೇನೆ ನಾನು. ಅಂದ್ರೆ ಅಲ್ಲ, ಆಗ ಇಟ್ಟದ್ದು ಅದು ತಕೊಂಡು ಹೋಗಯ್ಯ. ನನ್ನ ಅನುಮತಿ ಬೇಕು. ಆಗ ಆಯ್ತು, ನಾನು ಸ್ವಲ್ಪ ಮಲಗುತ್ತೇನೆ. ಎಲ್ಲ ಅವನಿಗೆ ಹೇಳಿರು, ಅವನಿದ್ದೆ ಮಾಡುದು ಬೇಡ. ನೀನು ಅಲ್ಲ, ಅವನಿದ್ದೆ ಮಾಡುದು ಬೇಡ. ತಂತ್ರದಿಂದ, ಅಥರ್ವೋಕ್ತವಾದ ಮಂತ್ರಗಳಿಂದ ಇನ್ನೂ ಗುಪ್ತವಾಗಿ ಕೆಲವು ಉಂಟು ಅಂತ ಹೇಳಿದ್ಯಲ್ಲ, ಅವುಗಳನ್ನೆಲ್ಲ ಬಿಸಿ ಮಾಡ್ತಾ ಇರಲಿ. ಬಿಸಿ ಮಾಡುದಂದ್ರೆ ಕೆಂಪು ಮಾಡುವುದಲ್ಲ, ಕಾಯಿಸಿ ಉದ್ರೇಕದ ಸ್ಥಿತಿಯಲ್ಲಿ ಇಟ್ಟಿರು. ಸರಿ, ಯುದ್ಧಕ್ಕೆ ಸನ್ನದ್ಧಗೊಳಿಸಿ. ಹೋಗಿ ಬಾ. ಸರಿ, ಹೋಗಿ ಬಾ. ನೀವು ಇನ್ನು ಮಲಗಲಿಕ್ಕೆ ಉಂಟು? ಸ್ವಲ್ಪ ಇನ್ನು ಮಲಗಲಿಕ್ಕಿಲ್ಲ, ಕೂತಲ್ಲೇ ಅಲ್ಲಿಂದ ಅಲ್ಲಿಗೆ ಒಂದು ದಿವಸ ನಾನು ಹೋಗ್ತೇನೆ. ಬೆಳಿಗ್ಗೆ ತಡ ಮಾಡಬೇಡಿ. ಅಯ್ಯೋ, ಅವ ಬರುವಾಗ ಸರಿಯಾದ ಮಾನಸಿಕ ಸ್ಥಿತಿಯಲ್ಲಿ ಬರಲಿ. ಸರಿ ಸರಿ ಸರಿ. ಮಂಗಲಂ ಜಯ ಮಂಗಳೋ ಶ್ರೀ ಮಹಾಗಣಪತಿಗೆ ಮಂಗಳೋ, ಶ್ರೀ ಮಹಾಲಿಂಗೇಶ್ವರಿಗೆ ಮಂಗಳೋ, ಶ್ರೀ ಜಿನೇಶ್ವರಗೆ ಮಂಗಳೋ, ಗೋಪಾಲಕೃಷ್ಣಗೆ ಮಂಗಳೋ, ಶ್ರೀರಾಮಚಂದ್ರಗೆ ಮಂಗಳೋ, ಮೂಕಾಂಬಿಕೆಗೆ ದುರ್ಗಾಂಬಿಕೆಗೆ ಶ್ರೀ ಗುರುದತ್ತಾತ್ರೇಯಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಭದ್ರಂ
ದೇವವಗೆ ಮೃಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರಿ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಎರಡು ಮೂರು ಗಂಟೆ ಇರ್ಬೋದು. ಆದರೆ ಜೀವನಕ್ಕೆ ಬದಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂದೇಶ ಕೇವಲ ಆ ಒಂದು ಸಂವಾದಗಳಲ್ಲಿ ಸಿಗ್ತದೆ. ಸಂದಿಗ್ಧ ಪರಿಸ್ಥಿತಿ, ಶಲ್ಯಕುಪತಿ ಪಾಂಡು ಪಕ್ಷ ಅಂತ ಇತ್ತು, ಆದರೂ ಕೌರವನ ಸಂಬಂಧಿ, ಆದರೂ ಪಾಂಡವರ ಪಕ್ಷದ ವಿಶೇಷವಾಗಿ ನಾಗರ ದೇಶ, ಶಲ್ಯ ದೇಶ ಅಂದರೆ ಈಗಿನ ಇರಾನ್ ಇರ್ಬೋದು ಅಂತ ಹೇಳ್ತಾರೆ. ಮತ್ತು ವಿಶೇಷವಾಗಿ ಆ ಕಾಲದ ಯುದ್ಧ ಸಂದರ್ಭದಲ್ಲಿ ಅದನ್ನೆಲ್ಲ ದೃಷ್ಟಿಯಲ್ಲಿ ಕೌರವ ಮಹಾರಥಿಯವರು ಕೌರವನ ದೊಡ್ಡ ಗದಾಯುದ್ಧದಲ್ಲಿ ಭೀಮನಿಗೆ ಸರಿಸಮ. ಹಾಗಾಗಿ ಇಬ್ಬರು ಕೂಡ ಮಹಾರಥರೇ, ಶಲ್ಯನಷ್ಟೇ ಕೌರವನ ಕಡಿಮೆ. ಆದರೆ ಈ ಸಂದರ್ಭದಲ್ಲಿ ಆ ಮಾತುಗಾರಿಕೆ ತುಂಬ ಇಷ್ಟ ಆಗ್ತದೆ. ನಮ್ಮನ್ನೆಲ್ಲ ಆ ಸಂದರ್ಭದ ಏನು ಮಹಾಮಹಿಮರಿತ್ತು ಅವರ ಮಂತ್ರಾಲೋಚನೆ ಇತ್ತು, ರಾಜಕೀಯ ಚಿತ್ರಣಗಳು ಏನಿತ್ತು ಮತ್ತು ಆ ಸಂದರ್ಭವನ್ನು ಯಾವ ರೀತಿ ಎದುರಿಸಬೇಕಿತ್ತು, ಆ ಚಾಕಚಕ್ಯತೆಯನ್ನು ಕೌರವ ಹೇಗೆ ಮುಂದುವರಿಸ್ತಾನೆ ಮತ್ತು ಅವನನ್ನು ಒಪ್ಪಿಸಿಕೊಡ್ತಾನೆ. ಶಲ್ಯನ ಅವನಿಗೆ ಗೊತ್ತಿಲ್ಲ ಅಂತ ಏನಲ್ಲ, ಆದರೂ ಒಂದು ಯಾವುದೋ ಒಂದು ಅವನ ಮಾತಿನ ತಕ್ಕಬೇಕು, ಅವನನ್ನು ಹಂಗಿದ್ದಾನೆ, ಪಾಂಡವರ ಪಕ್ಷಪಾತಿಯಾಗಿದ್ದಾನೆ ಅನ್ನೋದಕ್ಕೋಸ್ಕರನೇ ಕೌರವ ಕಥಾನಕ ಬಹಳ ಅದ್ಭುತವಾಗಿರುವಂಥದ್ದು. ಮುಂದಿನ ಭಾಗ ನನ್ನ ಅವನ ಅನುಕೂಲ ಮುಂದಿನಿಂದ ಮುಂದೆ ಆಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದಲ್ಲಿ ಆಶೆ ಮತ್ತು